देखो अभी इसको जल्दी नींद आ गया वो पीस यार बन्नी पीस काट दे अंकुल ಯಾರು ಫೋನ್ ಮಾಡ್ತಾರಾ ಯಾರಿಗೆ ನಿನಗೆ ಫೋನ್ ಮಾಡ್ತಾ कार बहनी ने हेलो जानी सी हेलो आई ಟ್ಯೂಷನ್ ಮಗಂದು ಈಗ ಬಂದ ಕೃಷ್ಣ ಓ ಕೃಷ್ಣ ಬನ್ನಿ ಬನ್ನಿ ಮತ್ತೆ ಜಾನ್ವಿ ಸಿಸ್ ಹೇಗಿದ್ದೀರಾ ಒಂದು ಮಲ್ದಿದ್ದೀರಾ ಒಂದು ಅವೆಲ್ಲ ಮಾಡ್ಕೊಡಿದೆ ಹೇಗೆ ಇಂಜಿನಿಯರ್ ಬೈದ್ಯಾರು ಬಂಡ ಹಾಯ್ ಹಾಯ್ ಜಾನ್ವಿಸಿಸ್ ಊಟ ಆಯ್ತಾ ಜಾನ್ವಿಸಿಸ್ ಏನು ಊಟ ಇನ್ನೊಬ್ರು ಯಾರು ಸುಬ್ರಹ್ಮಣ್ಯ ಸರ್ ಬಂದರು ಹಾಯ್ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಹೇಗಿದ್ದೀರಾ ಊಟ ಆಯ್ತಾ ಸರ್ ಊಟ ಆಯ್ತಾ ಒಂದು ತಾನೆ ಅರ್ಧ ಬರೀ ಆಗ್ತಾವು ಬೇಗ ಮುಂದೆ ಬರೀ ಅವು ಜಾನೆ ಬಕಾಸ್ ಪೂರ ಬಂಡೆ ಹೌದಾ ಥ್ಯಾಂಕ್ ಯು ಜಾನ್ವಿಸಿಸ್ ಹೇಗಿದ್ದೀರಾ ಊಟ ಆಯ್ತಾ ಮಿಲ್ಗಾರ್ ಬ್ರದರ್ ಬರ್ತಾರಂತೆ ಮತ್ತೆ ಅವ್ರಿಗೆ ಹೊರಗಡೆ ಹೋದ್ರಂತೆ ನಾನು ಕೂಡ ಹೊರಗಡೆ ಹೋಗಿದ್ದೆ ಸಿಸ್ ಹೊರಗಡೆ ಹೋಗಿ ಬಂದಿದ್ದು ನನ್ನ ಮಗ ಮಲಗಿದ್ದಾನೆ ಅವನನ್ನು ಕರ್ಕೊಂಡು ಬರ್ತೀನಿ ಪಾಪ ಟ್ಯೂಷನ್ ಅಯ್ಯೋ ಟ್ಯೂಷನ್ ಆಗಬೇಕು ಸಿಸ್ ನನಗೆ ಇಲ್ಲಿ ಮನ್ಸು ಲೈವಲ್ಲಿ ಸಿಕ್ಕಿದ್ರು ಮನ್ಸು ಅಂದರು ಯಾಕೆ ಲೈವ್ ಮಾಡಿಲ್ಲ ಅಂತ ನಮಸ್ಕಾರ ಹರಿಚಂದ್ರ ಅವರೇ ನಮಸ್ಕಾರ ಹೇಗಿದ್ದೀರಿ ಅಲ್ಲಿಂದ ಅಂದರು ಮನ್ಸು ಲೈವಲ್ಲಿದ್ದರು ಹಾಗೆ ಯೇಸುಸಾನ್ ಅವರೇ ಹಾಯ್ ವೆಲ್ಕಮ್ ಯೇಸುಸಾನ್ ಅವರೇ ಹರಿಚಂದ್ರ ಅವರೇ ಒಂದು ಲೈಕ್ ಕೊಡಿ ಚೋಚಿಲ್ಲ ಪೂಲ ಈ ಪಾಡಿತ ಜಿಪ್ ಹೌದಾ ಕೊಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯೇಸುಸಾನ್ ಅವರೇ ನಮಸ್ಕಾರ ನ್ಯಾಷನಲ್ ಸ್ಪೆಷಲ್ ನ್ಯೂಸ್ ಹಾಯ್ ನಮಸ್ಕಾರ ರೀ ನಮಸ್ಕಾರ ಪ್ಲೀಸ್ ಗಿವ್ ಲೈಕ್ GNS ಲೈವ್ ರಾತ್ರಿ ಅಷ್ಟೇ ಮಾಡುವುದಾ ಇಲ್ಲ ಮಾರ್ನಿಂಗ್ ಮಾಡ್ತಾರೆ ಇವರೇ ಮಾರ್ನಿಂಗ್ ಕೂಡ ಮಾಡ್ತಾರೆ ಲೈಕ್ ಕೊಡಿ ಎಲ್ಲರೂ ಒಂದು ನ್ಯಾಷನಲ್ ಫ್ಲಾಗ್ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್ ಕೃಷ್ಣ ಸರಸ್ವತಿ ಹೌದು ಮಾರ್ನಿಂಗ್ ನೈಟ್ ಎಲ್ಲ ಮಾಡ್ತಾರೆ ಲೈಕ್ ಕೊಡಿ ಆಯ್ತಾ ಒಂದು ಪ್ಲೀಸ್ ಲೈಕ್ ಕೊಟ್ಟು ಸಹಕರಿಸಿ ಅಲ್ವಾ ಜಪ್ಪಲೆ ಅನ್ನು ಲೈಟ್ ತಕ್ಕ ಜುಕ್ಕಲು ಒಂಬೇವ ಹೆಂಗು ಇದನ್ನೇ ಪೋಪೆ ಜಾನ್ವಿಸಿಸ್ ಥ್ಯಾಂಕ್ ಯು ಮಾರ್ನಿಂಗಾ 7:30 ಇರುತ್ತೆ 7:30 ಇರುತ್ತೆ ಮಾರ್ನಿಂಗ್ 7:30 ಇರುತ್ತೆ ಹಾಂ ಥ್ಯಾಂಕ್ ಯು ಹರೇ ಕೃಷ್ಣ ಜಿಪ್ಪು ಯೇಸುಸಾನು ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯೇಸುಸಾನು ಅವರೇ ಜಾನ್ವಿ ಅವರೇ ಥ್ಯಾಂಕ್ ಯು ಯಾರಿದ್ದೀರಾ ಇಡಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ ಜಾನ್ವಿಸಿಸ್ ಥ್ಯಾಂಕ್ ಯು ಯೇಸುಸಾನು ಅವ್ರಿಗೆ ಸೆಕೆಂಡ್ ಜಾನ್ವಿಸಿಸ್ಗೆ ಫಸ್ಟ್ ನವೀನ್ ಅವ್ರು ಬಂದರು ಹಾಯ್ ನವೀನ್ ಅವರೇ ವೆಲ್ಕಮ್ ನವೀನ್ ಅವರೇ ಹಾಯ್ ವೆಲ್ಕಮ್ ಲೈಕ್ ಕೊಡಿ ಒಂದು ನವೀನ್ ಅವರೇ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಯೇಸುಸಾನು ಅವರೇ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ಎಲ್ಲರೂ ಜಾನ್ವಿಸಿಸ್ ಏನು ಊಟ ಯೇಸುಸಾನು ಅವರೇ ಥ್ಯಾಂಕ್ ಯು ಬಿ ಅಶೋಕ್ ಕುಮಾರ್ ಹಾಯ್ ಬೇ 176 ಪ್ಲೀಸ್ ಪಿನ್ ಮೀ ಸಿಸ್ಟರ್ ಓಕೆ ಬಿ ಅಶೋಕ್ ಕುಮಾರ್ ಭಯ್ಯ ಪ್ಲೀಸ್ ಗಿವ್ ಲೈಕ್ ಜಾನ್ವಿ ಥ್ಯಾಂಕ್ ಯು ಬಿ ಅಶೋಕ್ ಕುಮಾರ್ ಓಕೆ ಸಿಸ್ಟರ್ ಇನ್ ಮೀ ಓಕೆ ಪಿನ್ ಮೀ ಓಕೆ ಯಶೋರೇ ಯಾಕೆ ನಗಡ್ತೀರಿ ನೀವು ಏನು ನಿಮ್ಮದು ಸೀಮೆ ಬದನೆಕಾಯಿ ಪಲ್ಯ ಸೋರೆಕಾಯಿ ದಾಲ್ ವಾವ್ ಸೂಪರ್ ಯೇಸುಸಾನು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ
ಸೆಕೆಂಡ್ ಸ್ಥಾನದಲ್ಲಿ ಕಿರೀಟ ಕೊಟ್ಟಿದ್ದಾರೆ ಯಶಸ್ಸಾನು ಅವ್ರಿಗೆ. ಫಸ್ಟ್ ಸ್ಥಾನದಲ್ಲಿ ಜಾನ್ವಿ ಸಿಸ್ಸಿಗೆ ಕೊಟ್ಟಿದ್ದಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಬಿ ಅಶೋಕ್ ಕುಮಾರ್ ಅವರಿಗೆ ಫಸ್ಟ್ ಕೊಟ್ಟಿದ್ದಾರೆ, ಈಗ ಜಾನ್ವಿ ಅವರಿಗೆ ಸೆಕೆಂಡ್ ಬಂತು. ಬಿ ಅಶೋಕ್ ಕುಮಾರ್ ಥ್ಯಾಂಕ್ ಯು. ರಾಧೆ 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 ರಾಧೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮನಸ್ಸಿನ ಮಾತು ನಿಮ್ಮ ಜೊತೆ ಟೂ. ಯಾಕೆ ಮನಸ್ಸು, ಯಾಕೆ ಟೂ, ಯಾಕೆ ಮನ್ಸದಮ್ಮ, ಯಾಕೆ ಟೂ? ಸೂಪರ್ ಅಂತಿದ್ದಾರೆ ಜಾನ್ವಿ ಅವರು. ಕೃಷ್ಣ ಅಂತಿದ್ದಾರೆ ಯಾಕೆ ಮನ್ಸು ಟೂ ನನ್ನ ಹತ್ರ. ಮೀನು ಫ್ರೈ ತಿಂದೆ ಅಲ್ವ, ಮೀನು ಫ್ರೈ ಮಾಡಿಲ್ವಾ, ನಾಳೆ ಮಾಡೋದು ಇವತ್ತಲ್ಲ. ಬಿ ಅಶೋಕ್ ಕುಮಾರ್ ಸೂಪರ್, ರಾಧೆ ರಾಧೆ. ಯಶಸ್ಸಾನು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಅಕ್ಕ. ನಿಮ್ಮ ರಿಯಾಲಿ ಬಂದು ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ ಅಕ್ಕೋ. ಎಂತ ರಿಯಾಲಿ ಬಾಂಡಿ ಸ್ವಲ್ಪ ಎಂತ ಬಂಡಿಯಾ? ಸೂಪರ್ ಜಾನ್ವಿ ಅವರು, ಥ್ಯಾಂಕ್ ಯು. ಬಿ ಅಶೋಕ್ ಕುಮಾರ್ ಅವರೇ ಥ್ಯಾಂಕ್ ಯು ಸೋ ಮಚ್. ಕಲ್ಪನಾ ಅವರೇ ಆಯ್, ಕಲ್ಪನಾ ಅವರೇ ಆಯ್ ಬೈ, ವೆಲ್ಕಮ್ ವೆಲ್ಕಮ್. ಲೈಕ್ ಕೊಡಿ, ಒಂದು ಮನಸ್ಸು ಒಂದು ಲೈಕ್ ಕೊಡು ಆಯಿತಾ. ಕಲ್ಪನಾ ಅವರೇ ಥ್ಯಾಂಕ್ ಯು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಕಲ್ಪನಾ ಅವರೇ, ಕೃಷ್ಣ, ಜಾನ್ವಿ ಅವರು ಥ್ಯಾಂಕ್ ಯು. ಪ್ರವೀಣ್ ಕುಲಾಲ್ ಆಯ್ ಅಕ್ಕ, ಆಯ್ ಪ್ರವೀಣ್, ಆಯ್ ವೆಲ್ಕಮ್ ವೆಲ್ಕಮ್. ಪ್ರವೀಣ್ ಕುಲಾಲ್ ಒಂದು ಲೈಕ್ ಕೊಡಿ ಪ್ರವೀಣ್, ಥ್ಯಾಂಕ್ ಯು. ನಿಮ್ಮ ಟ್ರೈನ್ನ ಸ್ವಲ್ಪ ನಿಧಾನ ಮಾಡಿ, ನಿಧಾನ ಮಾಡಿದರೆ ಬೈತಾರೆ ಕಲ್ಪನಾ ಅವರು. 7 ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಕೊಟ್ಟೆಕ್ಕೋ, ಹೌದಾ, ಥ್ಯಾಂಕ್ ಯು. ಎಂತ ಗೊತ್ತಾ, ನಿಧಾನ ಮಾಡಿದರೆ ಜಾನ್ವಿ ಸಿಸ್ ಮತ್ತು ಕಲ್ಪನಾ ಸಿಸ್ ಬೈತಾರೆ ನನಗೆ, ನೀವು ಎಲ್ಲಿದ್ದೀರಿ ಅಂತ. ಜಾನ್ವಿ ಅವರೇ ಥ್ಯಾಂಕ್ ಯು. ಅಶೋಕ್ ಕುಮಾರ್ ರಾಧೆ 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 ರಾಧೆ. ಪಿನ್ ಐಡಿಗೆ ಕನೆಕ್ಟ್ ಆಗಿ, ಪಿನ್ ಐಡಿಗೆ ಬಂದೆ. ಆಮೇಲೆ ಎಂತಕ್ಕೆ ಜಾನ್ವಿ ಸಿಸ್ ಹೋಗುದಾ ನೀವು, ಇಲ್ವಾ? ಥ್ಯಾಂಕ್ ಯು. ನಿಮ್ಮ ಜೊತೆ ಟೂ. ಯಾಕೆ ಮನಸ್ಸು ನನ್ನ ಜೊತೆ ಟೂ, ನಾನು ಏನು ಮಾಡಿದೆ ನಿಮಗೆ? ಕಲ್ಪನಾ ಅವರೇ ಥ್ಯಾಂಕ್ ಯು. ವಿ ಅಶೋಕ್ ಕುಮಾರ್ ಅವರೇ ಥ್ಯಾಂಕ್ ಯು. ಊಟ ಆಯಿತಾ? ಊಟ ಆಯಿತು, ನಿಮ್ದು ಆಯಿತಾ? ಊಟ ಮಾಡ್ತಾ ಬರ್ತೀರಾ? ಓಕೆ ಓಕೆ ಬರ್ತೀನಿ. ಓಕೆ ಓಕೆ ಓಕೆ. ಕಲ್ಪನಾ ಅವರೇ ಥ್ಯಾಂಕ್ ಯು ಸೋ ಮಚ್. ಶ್ರೇಯಸ್ ಹಾಯ್. ಸುವರ್ಣ, ಶ್ರೇಯಸ್ ಸುವರ್ಣ ಹಾಯ್, ವೆಲ್ಕಮ್ ವೆಲ್ಕಮ್. ರಾಧೆ ರಾಧೆ. ನಾನು ಅವಾಗಿನಿಂದ ಬ್ಯಾಗಲ್ಲಿ ಹೊರಗಡೆ ನಿಂತೆ, ಬಾಗಿಲ ಹೊರಗಡೆ ಇದ್ದೀನಿ, ಬಾಗಿಲು ತೆಗಿಲಿಲ್ಲ ನೀವು. ಹೌದಾ ಮನ್ಸು, ನೀನು ಇದೆಯಾ ಅಲ್ಲಿ? ಹೌದಾ, ಓಹೋ. ಬಿ ಅಶೋಕ್ ಕುಮಾರ್ ರಾಧೆ ರಾಧೆ. ಕಲ್ಪನಾ ಅವರೇ ಥ್ಯಾಂಕ್ ಯು. ಬಾ ಮೀನು ಫ್ರೈ ಇದೆ, ಮಾಡುವ. ಮೀನು ಫ್ರೈ ಕೊಡುವ. ಊಟ ಆಯ್ತಾ ಸಿಸ್ಟರ್? ಊಟ ಆಯಿತು ಸಿಸ್, ನಿಮ್ದು ಆಯ್ತಾ? ರಾಧೆ 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 ರಾಧೆ. ಜಾನ್ವಿ ಸಿಸ್ ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಯಾರಿದ್ದೀರಾ? ಬನ್ನಿ ಜನರೇ ಬನ್ನಿ. ಸೂಪರ್ ಲೈವ್ ಅಂತಿದ್ದಾರೆ ನಮ್ಮ ಕಲ್ಪನಾ ಅವರು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಬೇಗ ಬೇಗ ಓದಬೇಕು ಗೊತ್ತುಂಟ. ಪದ್ಮನ ನೋಡಿಕೊಂಡು ನಿಂತ್ಕೊಂಡು ಪಕ್ಕದ ಮನೆ ಪದ್ಮವಾ? ಎಲ್ಲಿದ್ದಾರೆ ಪಕ್ಕದ ಮನೆ ಪದ್ಮ? ಮನ್ಸು ಪಕ್ಕದ ಮನೆ ಪದ್ಮ ಎಲ್ಲಿದ್ದಾರೆ? ಜಾನ್ವಿ ಸಿಸ್ ಥ್ಯಾಂಕ್ ಯು. ಕಲ್ಪನಾ ಅವರೇ ಥ್ಯಾಂಕ್ ಯು. ಪೂರ್ವಿ ಅಡುಗೆ ಮನೆ ಆಯ್ ಪೂರ್ವಿ, ಆಯ್ ವೆಲ್ಕಮ್ ವೆಲ್ಕಮ್ ಪೂರ್ವಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪೂರ್ವಿ. ಕಲ್ಪನಾ ರಾಜ ಜಾಮ್ ಅಂತಿದ್ದಾರೆ. ಕಲ್ಪನಾ ಅವರೇ ಊಟ ಮಾಡಿದ್ರಾ? ಏನು ಊಟ ಮಾಡಿದ್ರಿ ಕಲ್ಪನಾ ಅವರೇ? ಊಟ ಏನು ಮಾಡಿದ್ರಿ? ಥ್ಯಾಂಕ್ ಯು. ಪೂರ್ವಿ ಒಂದು ಲೈಕ್ ಕೊಡಿ ಆಯ್ತಾ ಪೂರ್ವಿ. ಮನ್ಸು ಎಂತ ಊಟ ಮಾಡಿದ್ಯಾ? ಕಲ್ಪನಾ ರಾಜ್ ಅವರೇ ಥ್ಯಾಂಕ್ ಯು. ಮನ್ಸು ಏನು ಊಟ ಮಾಡಿದ್ದಿ ಇವತ್ತು? ಊಟಕ್ಕೆ ಎಂತ ಸ್ಪೆಷಲ್ ನಿಂದು? ನಾನು ಏನು ಮಾಡಲಿ, ನೀವು ಡೋರ್ ಓಪನ್ ಮಾಡಿಲ್ಲ, ಅದಕ್ಕೆ ನೋಡ್ಕೊಂಡು ನಿಂತೆ ಬಿಟ್ಟೆ. ನಂದು ತಪ್ಪ ಹೇಳಿ ನೀವು? ಇಲ್ಲ, ನಿಮ್ಮದು ತಪ್ಪಲ್ಲ, ಪಕ್ಕದ ಮನೆ ಪದ್ಮದ ತಪ್ಪು. ನುಗ್ಗೆಕಾಯಿ ಸಾಂಬಾರು. ಓ ಹೌದು, ಅವಾಗ ಅಂದ್ರಲ್ವ ನುಗ್ಗೆಕಾಯಿ ಸಾಂಬಾರು ಅಂತ, ಮುದ್ದೆ ಅಂತ. ಡಿ ಬಾಸ್ ಬಂದರು. ಆಯ್ ಡಿ ಬಾಸ್ ಅವರೇ, ಹಾಯ್ ವೆಲ್ಕಮ್. ಬನ್ನಿ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ಪವಿ ಅಡುಗೆ ಮನೆಯವರೇ ಲೈಕ್ ಕೊಡಿ ಆಯಿತಾ? ಕಲ್ಪನಾ ಅವರೇ ಥ್ಯಾಂಕ್ ಯು. ಸೈಡ್ ಆಯ್ ಡಿ ಬಾಸ್ ಅವರೇ ಊಟ ಮಾಡಿದ್ರಾ? ಏನು ಊಟ? ಕಲ್ಪನಾ ಅವರೇ ಥ್ಯಾಂಕ್ ಯು ಸೋ ಮಚ್. ಏನು ಊಟ ಮಾಡಿದಿರಿ ಡಿ ಬಾಸ್ ಅವರೇ? ಊಟಕ್ಕೆಂತ ಸ್ಪೆಷಲ್? ಕಲ್ಪನಾ ಅವರೇ ಥ್ಯಾಂಕ್ ಯು. ಊಟ ಇಲ್ಲ ಅಕ್ಕ, ಜಸ್ಟ್ ಲೈವ್ ಎಂಡ್ ಮಾಡಿ ಬಂದೆ, ಊಟ ಮಾಡಬೇಕು. ದೋಸೆ ಅಕ್ಕ. ದೋಸೆಯಾ? ಆಯಿತು, ನಮ್ಮದು ಆಯಿತು ಡಿ ಬಾಸ್ ಅವರೇ. ನಮಗೆ ಇದು ದಾಲ್ ರೈಸ್. ಮತ್ತು ಏನು ಮಾಡಿಲ್ಲ, ನಾನು ಸುಮ್ಮನೆ ಮನಸ್ಸು ಇದ್ದಾನಲ್ವ ಅವನಿಗೆ ಸುಮ್ಮನೆ ಇದು ಮಾಡಿದ್ದು. ನಾನು ಅದು ಮಾಡಿದ್ದೆ ಇದು ಮಾಡಿದ್ದೆ. ಮೀನೆಲ್ಲ ತಂದಿಟ್ಟಿದ್ದೀನಿ ನಾಳೆ ಮಾಡುವಂತ. ಬಿ ಅಶೋಕ್ ಕುಮಾರ್ ಇದ್ದಾರೆ ನೋಡಿ. ಮನ್ಸು ಪಿನ್ನೈಡಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಆಯಿತಾ? ವಿಜಯಚಂದ್ರ ಬ್ಲಾಗ್ಸ್ ಅವ್ರು ಬಂದರು. ಆಯ್ ವಿಜಯಚಂದ್ರ ಬ್ಲಾಗ್ಸ್ ಅವರೇ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ಊಟ ಆಯಿತಾ? ಊಟ ಆಯಿತು ಅಕ್ಕ, ನಿಮ್ದು ಆಯ್ತಕ್ಕ? ಊಟ ಮಾಡಿದ್ರಕ್ಕ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಲೈವ್ಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ, ಸಾರಿ. ನಾಳೆ ಬಂದು ಸಪೋರ್ಟ್ ಮಾಡಿ ಹೋಗ್ತೀನಿ. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್.
ಬಿ ಅಶೋಕ್ ಕುಮಾರ್ ರಾಧೆ ರಾಧೆ. ಕಲ್ಪನಾ ಅವರೇ ಥ್ಯಾಂಕ್ ಯು ಸೋ ಮಚ್. ಕಲ್ಪನ್ ರಾಜ್ ಅವರೇ ಥ್ಯಾಂಕ್ ಯು. ಇವತ್ತು ಯಾರ ಲೈವ್ಗೆ ಹೋಗಿಲ್ಲ ನಾನು, ಸ್ವಲ್ಪ ಯಾರ ಒಬ್ಬರದ್ದು ಲೈವ್ಗೆ ಹೋಗಿ ಬಂದಿದ್ದೀನಿ, ಕಲ್ಪನಾ ಅವ್ರದ್ದು, ಮತ್ತು ಯಾರಿಗೆ ಹೋಗಿಲ್ಲ ಇವತ್ತು. ನಾಳೆ ಬನ್ನಿ, ಬರ್ತೀನಿ ಅಕ್ಕ, ಖಂಡಿತ ಬರ್ತೀನಿ. ಕಲ್ಪನಾ ಅವರೇ ಥ್ಯಾಂಕ್ ಯು. ಹೊಸಬ್ರು ಯಾರಿದ್ದೀರಾ ಕನೆಕ್ಟ್ ಆಗಿ? ಹೊಸಬ್ರು ನೋಡಿ ಪಿನ್ ಐ ಡಿ ಇದ್ದಾರೆ, ಬಿ ಅಶೋಕ್ ಕುಮಾರ್ ಇದ್ದಾರೆ ನೋಡಿ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಬಿ ಅಶೋಕ್ ಕುಮಾರ್ ಅವರಿಗೆ 12 ಗಂಟೆಗೆ ಲೈವ್ ಇರುತ್ತೆ ನಮ್ಮ ವಿಜಯಚಂದ್ರ ಅಕ್ಕಂದು, ಅವ್ರದಿಗೆ ಕನೆಕ್ಟ್ ಆಗಿ ಅವರು ಕೂಡ ಬಂದು ಸಪೋರ್ಟ್ ಮಾಡ್ತಾರೆ ನಿಮಗೆ. ನೀನು ನಾನು ಅಂತಿದ್ದಾರೆ ನಮ್ಮ ಕಲ್ಪನಾ ರಾಜ್ ಅವರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮನ್ಸು ಎಲ್ಲಿ ಓದ್ಯಾ ಎಂಚ ಬುಲ್ಲಾರು ಯಾನು ಹುಷಾರುಲ್ಲ ದೀಕ್ಷಿತ್ ಸರ್ನ ಯಾನು ಹುಷಾರುಲ್ಲ ಈರು ಎಂಚ ಉಲ್ಲಾರು ಪಲ್ಲೆ ಈರೆಂಚ ಉಲ್ಲಾರು. ಯಾರಿಗಾದರೂ ಚಾನಲ್ಗೆ ಬ್ಯಾನರ್ ಬೇಕಿದ್ರೆ ಹೇಳ್ಬೋದು, ನಾನು ಮಾಡಿ ಕೊಡ್ತೀನಿ ಅಂತಿದ್ದಾರೆ ಡಿ ಬಾಸ್ ಅವರು. ನೋಡಿ ಬ್ಯಾನರ್ ಬೇಕಾ ಯಾರಿಗಾದರೂ, ಡಿ ಬಾಸ್ ಅವರು ಮಾಡಿ ಕೊಡ್ತಾರೆ. ಡಿ ಬಾಸ್ ಅವರೇ ಒಂದು 2 ತಿಂಗಳು ಹೋದ್ಮೇಲೆ ನಿಮಗೆ ನನ್ನಿಂದ ಒಂದು ಕಾಲ್ ಬರ್ಬೋದು, ನೋಡುವ. ಯಾರಾದರೂ ಚಾನಲ್ಗೆ ಮೊನಿಟೇಷನ್ಗೆ ಅಪ್ಲೈ ಮಾಡೋದಾದ ಇದ್ದರೂ ಹೇಳ್ಬೋದು, ನಾವು ಮಾಡಿ ಕೊಡ್ತೀವಿ. ಇನ್ನೊಂದು 2 ತಿಂಗಳು ಬಿಟ್ಟು ಆದಮೇಲೆ ಡಿ ಬಾಸ್ ನನ್ನಿಂದ ಕಾಲ್ ಬರ್ಬೋದು, ಆಯಿತಾ. ಬಿ ಅಶೋಕ್ ಡನ್, ರಿಟರ್ನ್ ಪ್ಲೀಸ್. ಬಿ ಅಶೋಕ್ ಪ್ಲೀಸ್ ರಿಟರ್ನ್. ವಿಜಯ್ ಚಂದ್ರ ಬ್ಲಾಗ್ಸ್. ಬಿ ಅಶೋಕ್ ಭಯ್ಯ ಹೈನ ಹಾಪಿದಾರ್. ಸೂಪರ್ ಲೈವ್ ಇದ್ದಾರೆ, ಅವರು ಇದ್ದಾರೆ, ಬರ್ತಾರೆ ಗೊತ್ತು ಮೇಡಮ್. ಯಾಕೆ ಅಂತ ಗೊತ್ತಾಯ್ತಾ ಅಲ್ವಾ? ಗೊತ್ತಾಯಿದ್ರೆ ತುಂಬ ಖುಷಿ ಆಯಿತು. ಸೂಪರ್ ನೋಡುವ. 2-2.5 ತಿಂಗಳು ಬೇಕು, 3 ತಿಂಗಳಂತೂ ಖಂಡಿತ ಬೇಕು. ನಿಖಿಲ್ ಹಾಯ್ ವೆಲ್ಕಮ್ ನಿಖಿಲ್ ಎಸ್ ಹಾಯ್ ಆಂಜನೇಯ, ಜೈ ಆಂಜನೇಯ. ನಿಖಿಲ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಹಾಯ್ ಸಿಸ್ಟರ್ ಸುಬ್ರಹ್ಮಣ್ಯ ಸರ್. ಹಾಯ್ ಸರ್, ಊಟ ಆಯ್ತಾ ಸರ್ ನಿಮ್ಮದು? ಏನು ಊಟ ಮಾಡಿದ್ರಾ? ಈಗ ಎಷ್ಟಿದೆ? ಇವಾಗ ಅನ್ಬಾರ್ದಂತೆ ಅಲ್ವಾ? ಅದೇ ಜೈ ಶ್ರೀರಾಮ್. ನಾನು ವಾಟ್ಸಪ್ಪಲ್ಲಿ ಅದು ಹಾಕ್ತೀನಿ ಎಷ್ಟಿದೆ ಅಂತ. ರೀಯೂಸ್ಡ್ ಕನೆಕ್ಟ್ ಬಂದಿದೆ. ಯಾರಿಗೆ ಸುಬ್ರಹ್ಮಣ್ಯ ಸರ್? ನಿಮ್ಗೆ ರಿಯೂಸ್ಡ್ ಕನೆಕ್ಟ್ ಬಂದಿದಾ? ಎಂತ ರಿಯೂಸ್ ಮಾಡಿದ್ರಿ ನೀವು? ಸೂಪರ್ ಸಪೋರ್ಟ್ ಅಲ್ಲದೆ ಬೆಸ್ಟ್ ಬಂದ. ಆಯ್ ಬೆಸ್ಟು, ವೆಲ್ಕಮ್ ಬೆಸ್ಟು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸರ್. ನೀವು ಏನು ರಿಯೂಸ್ ಮಾಡಿದ್ರಿ ಅದರಲ್ಲಿ? ಸುಬ್ರಹ್ಮಣ್ಯ ಕನೆಕ್ಟ್ ಆಗಿ ಅಂತಿದ್ದಾರೆ ವಿಜಯಚಂದ್ರ ಬ್ಲಾಗ್ಸ್ ಅವರು. ನಿಖಿಲ್ ಎಸ್ ಎಲ್ಲ ಕನೆಕ್ಟ್ ಆಗಿ ಅಂತಿದ್ದಾರೆ. ಓಕೆ, ಪಿನ್ ಮಾಡ್ತೀನಿ, ನೀವು ಕನೆಕ್ಟ್ ಆಗಿ. ನಿಖಿಲ್ ಅವರೇ ಪಿನ್ ಅಲ್ಲ, ಬ್ಲೂ ಕೊಡ್ತೀನಿ, ಕನೆಕ್ಟ್ ಆಗಿ ಒಬ್ರಿಗೊಬ್ರು. ನನಗೂ ಮಾಡಿಕೊಡಿ ಡಿ ಬಾಸ್ ಅವರೇ ಅಂತಿದ್ದಾರೆ. ಕೊಡ್ತಾರೆ ಅವರು. ಓಕೆ ಮೇಡಮ್ ಅಂತಿದ್ದಾರೆ. ಲೈವ್ ಡನ್. ನನಗೆ ಏನೂ ಗೊತ್ತಿಲ್ಲ ಡಿ ಬಾಸ್ ಅವರೇ ಅದ್ರ ಬಗ್ಗೆ. ನಾನು ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಕಾಲ್ ಬರುತ್ತೆ ನನ್ನ ಹತ್ರ. ಮತ್ತು ಅದರದ್ದು ಎಲ್ಲ ನೀವೇ ಇದು ಮಾಡಬೇಕು. ನಂಗೆ ಗೊತ್ತಿಲ್ಲ ಏನದು, ಅದ್ರ ಬಗ್ಗೆನೇ ಏನು ಗೊತ್ತಿಲ್ಲ ಸರಿಯಾಗಿ. ಕಲಿಬೇಕಂತ ಇದ್ದೀನಿ ನನಗೆ. ಹೌದಾ? ಮತ್ತು ಇವಾಗ ಏನು ಮಾಡಲಿಕ್ಕೆ ಸರ್ ಅದನ್ನು? ಸುಬ್ರಹ್ಮಣ್ಯ ಸರ್ ಅದು ಏನು ಮಾಡಲಿಕ್ಕೆ ಈಗ? ಕೊಪ್ಪಕೋಟೆಯನ್ನು ಬಂದರು. ಆಯ್ ನಿಖಿಲ್ ಸೈಡ್ ಆಯ್ ಅಂತ. ವಿಜಯಚಂದ್ರ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೊತ್ತಿಲ್ಲ ಸಿಸ್ಟರ್. ಹೌದಾ? ಏನು ರಿಯೂಸ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ ಅಲ್ವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೊಪ್ಪಕೋಟೆಯನ್ನು ಡನ್ ಅಂತಿದ್ದಾರೆ. ಆನಂದ್ ಪಟೇಲ್ ಹಾಯ್ ಅಂತಿದ್ದಾರೆ. ಡಿ ಬಾಸ್ ಅವರೇ ನಿಮ್ಗೇನಾದರೂ ಗೊತ್ತಾ? ಸುಬ್ರಹ್ಮಣ್ಯ ಸರ್ಗೆ ರಿಯೂಸ್ ಅಂತ ಬಂದಿದೆ ಅಂತೆ. ಅವರ ಚಾನಲನ್ನು ಸ್ವಲ್ಪ ನೋಡಿ, ಪಾಪದವರು ತುಂಬ. ಆನಂದ್ ಪಟೇಲ್ ಆನಂದ್ ಪಟೇಲ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ. ವಿಜಯಚಂದ್ರ ಅವರು ಸೂಪರ್ ಸಪೋರ್ಟ್. ಕಲ್ಪನಾ ಅವರು ನೈಸ್ ಅಂತಿದ್ದಾರೆ. ಆನಂದ್ ಪಟೇಲ್ ಗುಡ್ ಮಾರ್ನಿಂಗ್ ಅಲ್ಲ ಆನಂದ್ ಪಟೇಲ್ ಅವರೇ, ಈಗ ಗುಡ್ ನೈಟ್. ಆನಂದ್ ಪಟೇಲ್ ಅವರೇ ಗುಡ್ ನೈಟ್ ಅಲ್ಲ, ಲೈಕ್ ಕೊಡಿ ಒಂದು ಆನಂದ್ ಪಟೇಲ್ ಅವರೇ. ಬೇರೆಯವರ ವಿಡಿಯೋ ಹಾಕಿದರೆ ರಿಯೂಸ್ಡ್ ಕಂಟೆಂಟ್ ಬರುತ್ತೆ ಅಂತಿದ್ದಾರೆ. ಸುಬ್ರಹ್ಮಣ್ಯ ಸರ್ ಬೇರೆಯವ್ರದ್ದು ಏನಾದರೂ ವಿಡಿಯೋ ಹಾಕಿದರೆ ಹಾಗೆ ಬರುತ್ತೆ ಅಂತಾರೆ ನೋಡಿ. ಕೊಪ್ಪಕೋಟೆಯನವರು ಒಣಸಾಂಡಿಯ ಕೊಪ್ಪ ಈರಿನ ಅಂಡೆ ಒಣಸು ಸಾರಿ ಕೊಪ್ಪಯ್ಯನು ಒಂದು ಆಯ್ಜಿ ಅಕಡೆ ತೂವರ ಈರಿನ ಪ್ಲೇ ಲಿಸ್ಟ್ ಉಂಡಾ ಪಲ್ಲೆ? ಕೊಪ್ಪಕೋಟೆಯನ ಈರಿನ ಪ್ಲೇ ಲಿಸ್ಟ್ ಉಂಡಾ? ಸೂಪರ್ ಅಂತಿದ್ದಾರೆ. ವಿಜಯಚಂದ್ರ ಕೊಪ್ಪ ಕನೆಕ್ಟ್ ಆಗಿ ಅಂತಿದ್ದಾರೆ. ಆನಂದ ಸೈಡ್ ಆಯ್ ಅಂತಿದ್ದಾರೆ. ಆಯ್ ವೆಲ್ಕಮ್ ಅಕ್ಕ. ನಾನು ಎಸ್ಟರ್ಡೇ ಬಂದು ಲೈಕು ಕೊಟ್ಟು ಹೋದೆ ಗೊತ್ತಾ ಅಕ್ಕ? ನೀನು ನನ್ನ ಹತ್ರ ಮಾತಾಡಲಿಲ್ಲ ಅಲ್ವಾ? ನಿನ್ನ ಲೈಕ್ ಯಾರಿಗೆ ಬೇಕು? ನೀನು ಮಾತಾಡಿದರೆ ಮಾತ್ರ ನಿನ್ನ ಲೈಕ್ ಬೇಕು ನನಗೆ. ಬೆಸ್ಟು. ಕಲ್ಪನಾ ಮೇಡಮ್ ಓಕೆ, ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ವಿಜಯಚಂದ್ರ ಅವರು. ಊಟ ಆಯ್ತಕ್ಕ? ಊಟ ಆಯಿತು ಬೆಸ್ಟು, ನಿಂದಾಯ್ತಾ? ವಿಜಯಚಂದ್ರ ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು, ಥ್ಯಾಂಕ್ ಯು. ಮಮತಾ ಮಂಜುನಾಥ್ ಅವರು ಬಂದರು. ಆಯ್ ಸಿಸ್ಟರ್ ಆಯ್ ವೆಲ್ಕಮ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ. ಮಮತಾ ಅವರು ಇವತ್ತು ಬಂದಲಿಕ್ಕೆ ಆಗಲಿಲ್ಲ, ನನಗೆ ಹುಷಾರಿರಲಿಲ್ಲ. ಆಗ ಸ್ವಲ್ಪ ಮೈಕೈಯೆಲ್ಲ ನೋವಿತ್ತು. ಈಗ ಮಾತ್ರೆ ತೆಗೆದು ತಗೊಂಡು ಈಗ ಸ್ವಲ್ಪ ಪರವಾಗಿಲ್ಲ.
ವಿಜಯ್ ಚಂದ್ರ ಅವರೇ ಥ್ಯಾಂಕ್ ಯು ಸೋ ಮಚ್. ಮಮತಾ ಅವ್ರು ಲೈಕ್ ಡನ್ ಅಂತಿದ್ದಾರೆ. ಮಮತಾ ಸೂಪರ್. ಆನಂದ್ ಪಟೇಲ್ ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಮಮತಾ ಅವರೇ. ಊಟ ಆಯಿತು ಸಿಸ್ಟರ್, ಊಟ ಆಯಿತು. ಓಕೆ ಮೇಡಮ್, ಆವಾಗ ಕಾಲ್ ಮಾಡಿ, ನಾನು ಹೇಳ್ತೀನಿ ಅದನ್ನು ಮಾಡೋಕ್ಕೆ ಇನ್ನೇನು ಡೀಟೇಲ್ಸ್ ಬೇಕಾ ಅಂತ. ಓಕೆ ಓಕೆ ಡಿ ಬಾಸ್ ಅವರೇ ಥ್ಯಾಂಕ್ ಯು ಸೋ ಮಚ್. ನೈಸ್ ಅಂತಿದ್ದಾರೆ ಮಮತಾ ಅವರು. ಕಲ್ಪನಾ ಅವರು ಥ್ಯಾಂಕ್ ಯು. ನೈಸ್. ಮಮತಾ ಅವರೇ ಊಟ ಆಯಿತಾ? ನೈಸ್ ಅಂತಿದ್ದಾರೆ ಸುಬ್ರಹ್ಮಣ್ಯ ಸರ್. ಥ್ಯಾಂಕ್ ಯು ಸೋ ಮಚ್. ಡಿ ಬಾಸ್ ಬ್ರು ಒಂದು ಹೆಲ್ಪ್ ಬೇಕಿತ್ತು ಅಂತಿದ್ದಾರೆ ಮಮತಾ ಅವರು. ಡಿಬಾಸ್ ಅವರೇ ಒಂದು ಹೆಲ್ಪ್ ಬೇಕಿತ್ತಂತೆ ಮಮತಾ ಅವರಿಗೆ. ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಕಲ್ಪನಾ ರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್. ಕೊಪ್ಪಕೋಟಿಯನ್ ವಿಜಯ್ ಚಂದ್ರ ಡನ್ ಅಂತಿದ್ದಾರೆ. ವಿಜಯ್ ಚಂದ್ರ ಕೊಪ್ಪಕೋಟಿಯನ್ ಡನ್. ಹಾಯ್ ರವಿಯಣ್ಣ, ರವಿ ಬ್ರೋ ಹಾಯ್, ವೆಲ್ಕಮ್ ವೆಲ್ಕಮ್, ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ರವಿ ಭಯ್ಯಾ ಜಿ. ಹಾಯ್ ವೆಲ್ಕಮ್ ಭಯ್ಯಾ. ಹಾಯ್ ಬೆಸ್ಟ್ ಅಂತಿದ್ದಾರೆ ಡಿಬಾಸ್ ಅವರು. ಬೇರೆಯವರ ವಿಡಿಯೋ ಮತ್ತು ಇನ್ಸ್ಟಾಗ್ರಾಮ್ ವಿಡಿಯೋ, ಫೇಸ್ಬುಕ್ ವಿಡಿಯೋ ಹಾಕಬಾರ್ದು. ಹೌದು, ಅದು ಹಾಕಿದರೆ ಬರುತ್ತೆ ಅಲ್ವಾ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ಜಯಂತಿ ಎಸ್ ಬಂದರು. ಹಾಯ್ ಜಯಂತಿ ಅವರೇ. ಜಯಂತ್ ಎಸ್ ಹಾಯ್ ಜಯಂತ್ ಅವರೇ ವೆಲ್ಕಮ್. ಏನ್ರಿ? ಏನಿಲ್ಲ ನಿಮ್ಮದೇ ರೀ. ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು. ಇಷ್ಟು ಓಕೆ ಸಿಸ್ಟರ್, ಪರವಾಗಿಲ್ಲ. ಬರ್ತೀನಿ ನಾಳೆ ಆಯಿತಾ. ಮಮತಾ ಮಂಜುನಾಥ್ ಓಕೆ ಕೇಳಿ ಅಂತಿದ್ದಾರೆ. ನೋಡಿ ಮಮತಾ ಅವ್ರು ಸ್ವಲ್ಪ ಸಪೋರ್ಟಲ್ಲಿದೆ. ರಾಧೆ ರಾಧೆ ರಾಧೆ. ಆರ್ ಬಿ ಅವರು ಬಂದರು. ಆರ್ ಬಿ ಹಾಯ್ ಹಾಯ್ ಸಿಸ್ಟರ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಕೊಪ್ಪಕೋಟಿ ಅನ್ನೋರು ಸೂಪರ್ ಸಪೋರ್ಟ್. ಆರ್ ಬಿ ಅವರು ಊಟ ಆಯಿತು ಸಿಸ್ಟರ್, ಊಟ ಆಯಿತು. ನಿಮ್ದಾಯ್ತಾ? ಯೂಟ್ಯೂಬ್ ಚಾನಲ್ ಬ್ಯಾನರ್ ಮಾಡಿ ಕೊಡ್ತೀರಾ ಬಾಸ್ ಬ್ರು ಅಂತಿದ್ದಾರೆ. ಹೌದು, ಅವ್ರು ಮಾಡ್ತಾರೆ. ನನ್ನ ಚಾನಲನ್ನು ನೋಡಿ, ನನ್ನ ಚಾನಲ್ಗೆ ಡಿ ಬಾಸ್ ಅವರೇ ಬ್ಯಾನರ್ ಮಾಡಿ ಕೊಟ್ಟಿದ್ದು ನನಗೆ. ಕೊಪ್ಪ ಬ್ರು ರಿಟರ್ನ್ ಅಂತಿದ್ದಾರೆ. ಕೊಪ್ಪ ಬ್ರು ರಿಟರ್ನ್ ವಿಲ್ಪೆಟ್ರ ಬೈ ರವಿ ಅವರಿಗೆ ರಿಟರ್ನ್ ಕೊಡಿ ಆಯಿತಾ, ರವಿ ಬ್ರದರಿಗೆ. ನಾನು ಬಂದರೆ ನೀವು ಬಿಡೋದಿಲ್ಲಕ್ಕ, ನಾನು ಬ್ಯುಸಿ ಇದ್ದೆ ಅಕ್ಕ, ಆದರೆ ಅದಕ್ಕೆ ಬರೋಕ್ಕೆ ಓಕೆ ಆಗಿಲ್ಲ ಅಕ್ಕ. ನಾನು ಯಾರ ಲೈವ್ ಎಸ್ಟರ್ಡೇ ಹೋಗಿಲ್ಲ ಅಕ್ಕ, ನಿಮಗೆ ಮಾತ್ರ ಲೈಕು ಕೊಟ್ಟು ಹೋಗಿ. ಒಂದು ಹಾಯ್ ಅನ್ನಕ್ಕೆ ಏನಾಯಿತು ನಿನಗೆ? ಮಮತಾ ಮೇಡಮ್ ಎಸ್ ಮಾಡಿ ಕೊಡ್ತೀನಿ ಅಂತಿದ್ದಾರೆ. ನೀವು ಅಲ್ವಾ ಯಾರದೋ ಲೈವಲ್ಲಿ ಹೇಳಿದ್ರಿ? ಹೌದು, ನನಗೆ ಅವರೇ ಮಾಡಿಕೊಟ್ಟಿದ್ದು. ನ್ಯೂ ಮೆಂಬರ್ ಬನ್ನಿ. ನಮ್ಮ RR ಅಡಿಗೆ ಅವರಿದ್ದಾರೆ ನೋಡಿ, RB ಅವರಿದ್ದಾರೆ ನೋಡಿ, ಕನೆಕ್ಟ್ ಆಗಿ. ಕಲ್ಪನಾ ಬ್ರು ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಕಲ್ಪನಾ ಸಿಸ್ ಭಾಗ್ಯಲಕ್ಷ್ಮಿ ಸಿಸ್ ಲೈಕ್ ಡನ್ ಅಂತಿದ್ದಾರೆ ರವಿ ಅವರಿಗೆ. ಥ್ಯಾಂಕ್ ಯು. ಹೆಂಗೆ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಂಪ್ಯೂಟರಲ್ಲಿ ಮಾಡ್ತೀನಿ ಅಂತಿದ್ದಾರೆ ಅವರು. RB ಕ್ರಿಯೇಷನ್ ರಿಟರ್ನ್. RB ಅವರೇ ರವಿ ಅವರಿಗೆ ರಿಟರ್ನ್ ಕೊಡಿ. ರವಿ ಮಾಡಿ ಕೊಡಿ ಪ್ಲೀಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಮತಾ ಮಂಜುನಾಥ್ ಅಮೌಂಟು ಆಗುತ್ತಾ? ಹೌದು, ಅಮೌಂಟು ಆಗುತ್ತೆ. ಅಮೌಂಟ್ ಕೊಡಬೇಕಾಗುತ್ತೆ, ಆದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಡ್ತಾರೆ ಅವರು. ಬಾಸ್ ಬ್ರೂ ಅಂತಿದ್ದಾರೆ ಮಮತಾ ಅವರು. ಕಲ್ಪನಾ ಅವರು ಬ್ಯಾನರ್ ಪಂಡಾದ दादे बैनर पंडतुले ಚಾನಲ್ ಪೊತ್ತುಲೆಗೆ ಮಿತ್ತಡ್ ಮಲ್ಲ ಹೆಡ್ಡಿಂಗ್ ಬರುಂಡ ಅವೇ ಬ್ಯಾನರ್ ಅವು. ಮಮತಾ ಮೇಡಮ್ ಓಕೆ, ನನ್ನ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಆಲ್ ಅಂತಿದ್ದಾರೆ ರವಿ ಅವರು. ಮಮತಾ ಸಿಸ್ ರಿಟರ್ನ್ ಪ್ಲೀಸ್. ಮಮತಾ ಪ್ಲೀಸ್ ರಿಟರ್ನ್ ರವಿ ಅವರಿಗೆ. ಜಾನ್ವಿ ಜೈ ಹಿಂದ್ ಅಂತಿದ್ದಾರೆ. ಥ್ಯಾಂಕ್ ಯು ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನು ಡೈಲಿ ಅಲೋ ಹೇಳಿ ಅಕ್ಕ. ಹಾಂ, ಡೈಲಿ ಅಲೋ ಅಂತ ಬಂದು ಹೋಗ್ಬೇಕು ಅಷ್ಟೇ ಬೆಸ್ಟು, ನೋಡಿಲ್ಲ ಅಂದರೆ. ಕಲ್ಪನಾ ಥ್ಯಾಂಕ್ ಯು. ನಂಬರ್ ಎಲ್ಲಿದೆ? ನಂಬರ್ ಹಾಕ್ತಾರೆ ಹೀಗೆ ಬೇಕಾದರೆ. ಕೆ ಸುನೀತಾ ಹಾಯ್ ಹಾಯ್, ರಾಧೆ 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 ರಾಧೆ. ಜೈ ಹಿಂದ್ ವೆಲ್ ಪೆಟ್ ಡನ್ ಅಂತಿದ್ದಾರೆ RB ಅವರು. ಕೆ ಸುನೀತಾ ಲೈಕ್ ಡನ್ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಜೈ ರಾಮ್ ಅಂತಿದ್ದಾರೆ ನಮ್ಮ ಜಾನ್ವಿ ಸಿಸ್, ನನ್ನ ಪ್ರೀತಿಯ ಸಿಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೋಡಿ ಇಲ್ಲಿ ಡಿವೋರ್ಸ್ ಅವ್ರ ನಂಬರ್ ಕೊಟ್ಟಿದ್ದಾರೆ ನೋಡಿ, ತಗೊಳ್ಳಿ. ನಂಬರನ್ನು ಸ್ಕ್ರೀನ್ಶಾಟ್ ತೆಗೆದು ತಗೊಳ್ಳಿ, ಇಲ್ಲಾಂದರೆ ಬರ್ಕೊಳ್ಳಿ. ನೋಡಿ ಜಾನ್ವಿ ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ ಹಿಂದ್ ಅಂತಿದ್ದಾರೆ. ಥ್ಯಾಂಕ್ ಯು RB ಅವರೇ. ವಿಲ್ पेट रवि डन अंतिದ್ದಾರೆ. रवि भैया देखो, RB क्रिएशन दीदी के तरफ से आपको डन हो गए. देखो डी बॉस रिटर्न प्लीज अंतिದ್ದಾರೆ. ಬ್ಯಾನರ್ ಮಲ್ತಿಜಿಂಡ ಪ್ರಾಬ್ಲಮ್ ದಾಲಿಜ್ಜಿ ಅಣ್ಣ ಮಲ್ತಂಡೀರ್ನ ಚಾನಲ್ ತು ಅಂತ ಹೈಲೈಟ್ ಅಪ್ನು ಅಂತ ಲೈಕ್ ಪೋಪು ನಂದುದು ಬ್ಯಾನರ್ ಮಲ್ತಿ ಬೊಕ್ಕ ಎಂಕೊಂತ ವ್ಯೂಸ್ ಮಾತ್ರ ಜಾಸ್ತಿ ಬರ್ತನು ಅಂತ ಇಜ್ಜಿ ಮನ್ಪುಜಿ ವ್ಯೂಸ್ ಜಾಸ್ತಿ ಬೈದನು. ಬೆಸ್ಟ್ ಎಲ್ಲಿ ಹೋಗಿದ್ದೀರಿ ನಿನ್ನೆ ಅಂತಿದ್ದಾರೆ ಜಾನ್ವಿ ಅವರು. ಹೌದು, ನಿನ್ನೆ ಲೈಕ್ ಕೊಟ್ಟು ಹೋದಂತೆ ನನಗೆ. ಎಸ್ ಮೇಡಮ್, ಯಾವ ಥರ ಬೇಕು ಆ ಥರ ಹೇಳ್ಬೋದು, ನಾನು ಮಾಡಿಕೊಡ್ತೀನಿ. ಚೇಂಜ್ ಮಾಡು ಅಂದರು, ಚೇಂಜ್ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಹೋಗಿ ಅವರಿಗೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ. ನಂದು ಚೆನ್ನಾಗಿ ಆಗಿದೆ, ನನಗೆ ಇಷ್ಟ ಆಗಿದೆ. ಹರೇ ಕೃಷ್ಣ. ಥ್ಯಾಂಕ್ ಯು ಜಾನ್ವಿ ಅವರೇ. ಓಕೆ ರವಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊಪ್ಪ ಅವರು ಓಕೆ ಅಂತಿದ್ದಾರೆ. ಜಾನ್ವಿ ಅವರು ಥ್ಯಾಂಕ್ ಯು. ಕೊಪ್ಪ ಇರ್ನ ಉಂದುಂಡೆಯೇ ಕೊಪ್ಪ ಸಿಸ್ ಇರ್ನ ಏನು చెప్పండ ಇರ್ನ ಪ್ಲೇಲಿಸ್ಟ್ ಉಂಡಾ? प्लीज़ ज्वाइन नीमा ब्यूटी अरीना सिस. रवि भैया जी, नीमा ब्यूटी मेरे को ब्लू नहीं दिया था, क्या करूँ मैं?
ब्लू नहीं दिया उनको, बुलाओ, मैं उनके साथ बात करने का है, मेरे को नहीं ब्लू दिया. ಬ್ಯಾನರ್ ಇರಲೇಬೇಕಾ ಸಿಸ್ಟರ್? ಬ್ಯಾನರ್ ಇದ್ದರೆ ಚೆನ್ನಾಗಿರುತ್ತೆ, ಚಾನಲ್ ಸ್ವಲ್ಪ ಹೈಲೈಟ್ ಆಗ್ತಿದೆ, ಹೇಗೆ ಅಂದರೆ ಸ್ವಲ್ಪ ವ್ಯೂಸ್ ಅದೆಲ್ಲ ಬರುತ್ತೆ, ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಇಲ್ಲದಿದ್ದರೂ ಪರವಾಗಿರುವುದಿಲ್ಲ, ಆದರೆ ಇದ್ದರೆ ಚೆನ್ನಾಗಿ ಆಗುತ್ತೆ, ಚಾನಲ್ ಚೆನ್ನಾಗಿ ತೋರುತ್ತೆ ಅಂತ ಅಷ್ಟೇ. ಊಟ ಆಯ್ತಾ ಜಾನ್ವಿ ಅಕ್ಕ? ಏನು ಅಡುಗೆ ಮಾಡಿದ್ದೀರಿ ಅಂತಿದ್ದಾರೆ. ಹಾಯ್ ಬೆಸ್ಟು ಅಂತಿದ್ದಾರೆ, ಸೂಪರ್ ಬೆಸ್ಟು ಸೂಪರ್ ಸೂಪರ್ ಲೈವ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬೆಂಕಿ ಅಕ್ಕ ಲೈವ್ ಅಂತಿದ್ದಾರೆ. ನಮ್ಮ ತಮ್ಮ ಪವನ್, ಯಾಕೆ ಬ್ಲೂ ರಿಮೂವ್ ಮಾಡಿದ್ದಿ? ಪವನ್, ಯಾಕೆ ಬ್ಲೂ ರಿಮೂವ್ ಮಾಡಿದ್ದಿ ನೀನು? ನಾನು ಬಂದಿದ್ದೆ ನೋಡು, ಬ್ಲೂ ಕೊಟ್ಟಿಯ ನನಗೆ? ಇಲ್ಲ ಪವನ್. ಆಯಕ್ಕ, ಊಟ ಆಯಿತು, ಊಟ ಆಯಿತು ಪವನ್. ರವಿ ರಿಟರ್ನ್ ಮಾಡಿ, ರವಿ ಬ್ರೂ ಪ್ಲೀಸ್ ರಿಟರ್ನ್ ಆರ್ ಬಿ ಕ್ರಿಯೇಷನ್. ಆದಿ ಅವರೇ, ಮೊದಲು ಅವರೇ ಕೊಟ್ಟಿದ್ದು ನಿಮಗೆ. ಸೀಮೆ ಬದನೆಕಾಯಿ ಪಲ್ಯ, ಸೋರೆಕಾಯಿ ದಾಲ್ ಅಂತಿದ್ದಾರೆ ನಮ್ಮ ಜಾನ್ವಿ ಸಿಸ್. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ರಾಧೆ 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 ರಾಧೆ. ಪವನ್, ನನಗೆ ಬ್ಲೂ ಯಾಕೆ ರಿಮೂವ್ ಮಾಡಿದ್ದು? ವ್ಯೂಸು ಹೆಚ್ಚಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಹೌದು, ನನಗೆ ಸ್ವಲ್ಪ ಹೆಚ್ಚಾಗಿ ಬರ್ತಿದೆ ಈಗ. ರಾಧೆ ರಾಧೆ. ಕಲ್ಪನಾ ಅವರೇ ಥ್ಯಾಂಕ್ ಯು, ಜಾನ್ವಿ ಅವರೇ ಥ್ಯಾಂಕ್ ಯು, ಸೂಪರ್ ಸಪೋರ್ಟಲ್ಲಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇದ್ದೀರಾ ಐಡಲ್ಲಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ಶಂಕರಣ್ಣ ಬಂದರು. ಹಾಯ್ ಶಂಕರಣ್ಣ, ವೆಲ್ಕಮ್ ವೆಲ್ಕಮ್. ನಮಸ್ಕಾರ ನಮಸ್ಕಾರ ಶಂಕರಣ್ಣ, ನಮಸ್ಕಾರ ಶಂಕರಣ್ಣ. ಊಟ ಮಾಡಿದ್ದೀರಾ ಶಂಕರಣ್ಣ ನೀವು? ಶಂಕರವರೇ ಊಟ ಮಾಡಿದ್ರಾ? ಥ್ಯಾಂಕ್ ಯು. ಎಲ್ಲ ರಿಮೂವ್ ಮಾಡಿದೆ ಅಕ್ಕ, ಸಾರಿ ಗೊತ್ತಾಗಿಲ್ಲ. ಯಾರೋ ಹೇಳಿದ್ರು ಬ್ಲೂ ಕೊಡಬೇಡ ಅಂತ. ಬ್ಲೂ ಕೊಡೋದಿದ್ರೆ ಯಾಕೆ ಪವನ್? ಯಾರು ಬರ್ತಾರೆ ಲೈವ್ಗೆ? ನಾನು 5 ತಿಂಗಳಿಂದ ಬ್ಲೂ ಕೊಟ್ಟು ಲೈವ್ ಮಾಡ್ತಿದ್ದೀನಿ, ನನಗೇನಾದರೂ ತೊಂದರೆ ಆಗಿದೆಯಾ? ಏನೂ ಇಲ್ಲ. ನಂದು ಯಾವತ್ತೂ ರಿಮೂವ್ ಮಾಡಬೇಡ ಆಯಿತಾ, ಅದು ನನಗೆ ಮತ್ತೆ ಮೆಸೇಜ್ ಶೋ ಆಗಲ್ಲ ಆಯಿತಾ. ರಾಧೆ 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 ಅಕ್ಕ. ಇನ್ನೂ ಮಾಡಿದರೆ ವ್ಯೂಸು ಜಾಸ್ತಿ ಬರುತ್ತೆ ಅಕ್ಕ. ಅದೇ ಬ್ಯಾನರ್ ಹಾಕಿದರೆ ವ್ಯೂಸು ಜಾಸ್ತಿ ಬರುತ್ತೆ. ರಾಧೆ 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 ರಾಧೆ. ಸಿಸ್ಟರ್ ಸೂಪರ್ ಲೈವ್ ಅಂತಿದ್ದಾರೆ, ಥ್ಯಾಂಕ್ ಯು. ಆರ್ ಬಿ ಅವರೇ ಥ್ಯಾಂಕ್ ಯು ಸೋ ಮಚ್. ಕೆ ಸುನೀತ್ ಅವರೇ ಥ್ಯಾಂಕ್ ಯು ಸೋ ಮಚ್. ಇವಾಗ ಗೊತ್ತಾಯಿತು, ಎಲ್ಲ ಕಮೆಂಟ್ ಹಾಕಿದ್ದೀರಿ ಶೋ ಆಗ್ತಿಲ್ಲ ಅಂತ. ಹೌದು ಪವನ್, ಒಬ್ಬರು ಅಂತಾರೆ ಅಂತ. ನಿಮ್ಮದು ಹೆಚ್ಚಾಗಿ ಬ್ಲೂ ಹೋಗಿಲ್ಲ, ನನ್ನಷ್ಟು ಗ್ಯಾರಂಟಿ ಹೋಗಿಲ್ಲ. ನಂದು ಎಷ್ಟೋ ಬ್ಲೂ ಹೋಗಿದೆ, 200-300 ಇದೆ. ನಾನು ಒಂದು ಸರಿ ಈಗ ರಿಮೂವ್ ಮಾಡಬೇಕಾಗುತ್ತೆ, ಆದರೆ ನಿಮ್ಮ ಅಷ್ಟು ಹೋಗಿಲ್ಲ. ನೀವು ಯಾಕೆ ರಿಮೂವ್ ಮಾಡ್ತೀರಿ ಇಷ್ಟು ಬೇಗ? ಅದು ನಮ್ಮದೆಲ್ಲ ಮೆಸೇಜ್ ಹೋಗಲ್ಲ ನಿಮಗೆ. ರವಿ ಆರ್ ಬಿ ಕ್ರಿಯೇಷನ್ ರಿಟರ್ನ್ ಡನ್. ಕಲ್ಪನವರೇ ಥ್ಯಾಂಕ್ ಯು, ಕಲ್ಪನವರೇ ಥ್ಯಾಂಕ್ ಯು. ಬೆಸ್ಟು. ಹೌದು, ನಾನು ಬ್ಯಾನರ್ ಹಾಕಿದ್ದೀನಿ ಅಕ್ಕ, ಓನ್ ಬ್ಯಾನರ್ ನಂದು ಅಕ್ಕ. ಹೌದಾ? ನಿನಗೆ ಮಾಡಲಿಕ್ಕೆ ಬರುತ್ತೆ, ನನಗೆ ಮಾಡಲಿಕ್ಕೆ ಬರಲ್ಲ ಅಲ್ವಾ? ಏನು ಮಾಡಿದ್ವು ಅಲ್ವಾ? ಕಲ್ಪನಾ ಸಿಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಕಲ್ಪನಾ ಪ್ಲೀಸ್ ರಿಟರ್ನ್. ಕಲ್ಪನಾ ಅವ್ರದ್ದು ಸಪೋರ್ಟ್ ಐಡಿ ಅವರು ನೋಡಿ. ಇವರೊಂದು ನನಗೆ ಎಲ್ಲರೂ ಸೇರಿ ಇವಳಿಗೊಂದು ಬೈರಿ ಪ್ಲೀಸ್. ಯಾರಾದರೂ ಇದ್ದರೆ ಇವಳಿಗೊಂದು ಬೈರಿ. ಯಾರಿಗೆ ಕಾವ್ಯ ಅಂತ ಒಂದು ಹುಚ್ಚು ನಾಯಿ ಬರುತ್ತೆ ಯಾವಾಗಲೂ, ನನಗೆ ಟೆನ್ಷನ್ ಕೊಡಲಿಕ್ಕೆ ಬರುತ್ತೆ ನೋಡಿ. ಅವರಿಗೆ ಹೈಡ್ ಮಾಡಬೇಡಿ, ಸರಿ ಅವರಿಗೆ ಬೈರಿ. ಇಲ್ಲಾಂದರೆ ಅವರ ಚಾನಲ್ಗೆ ರಿಪೋರ್ಟ್ ಆದರೂ, ಅವರ ಐಡಿಗೆ ಆದರೂ ರಿಪೋರ್ಟ್ ಮಾಡಬೇಕು ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಮೋನೋ ಆಂಡಾಸಿಸ್, ಮೋನ ಆತಿಜಿಯನ್ನ ಟೈಮ್ ಔಟ್ ಕೊಟ್ಟರೆ ತುಂಬ ಚೆನ್ನಾಗಿದೆ. ಅಂಥವರಿಗೆ ನಾಯಿ ಜಾತಿ ಅವರವರು ಅಂಥವ್ರು ಬರಲೇಬಾರ್ದು. ಅವಳು ಯಾವಾಗಲೂ ಬಂದು ನನಗೆ ಉಪದ್ರವಣೆ ಕೊಡೋದು. ಅವಳು ಯಾವತ್ತೂ ಜೀವನದಲ್ಲಿ ಉದ್ಧಾರಣೆ ಆಗಲ್ಲ, ಅದು ಖಂಡಿತ ನನ್ನ ಶಾಪನೆ ಅದು. ಕಲ್ಪನಾ ಥ್ಯಾಂಕ್ ಯು. ಬೆಸ್ಟು. ನಾನು ಬೆಸ್ಟ್ ಅಕ್ಕ, ಎಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತೇನಕ್ಕ, ಅದಕ್ಕೆ ಎಲ್ಲ ಕಲ್ತಿದ್ದೇನೆ ಅಕ್ಕ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಏನು ಅಂತಿದ್ದಾರೆ ಇವ್ರು. ಯಾರೋ ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರು ಕೂಡ ಹೈಡ್ ಮಾಡಬೇಡಿ ಆಯಿತಾ, ಯಾರನ್ನು ಕೂಡ. ಬರಲಿ ಅವರಿಗೆಲ್ಲ ಹೆದರುವಂಥದ್ದು ನಾನಲ್ಲ, ಹೆದರುವಂಥದ್ದು ಅರಿಣಿ ಅಲ್ಲ ನಾನು, ಗೊತ್ತಾಯ್ತಾ? ನಾನು ಯಾವತ್ತೂ ಬೆಂಕಿಯ ಥರ ಇರೋದು. ಡಿಬಾಸ್ ಸರ್ ಲೇ ಕಾವ್ಯ ಹೇಗಿದ್ಯಾ ನೋಡಿ. ಡಿಬಾಸ್ ಅವರು ನನ್ನ ತಮ್ಮ ಇದ್ದಾನೆ ನೋಡು, ಇಲ್ಲಿ ಪಿನ್ ಮಾಡಿ ಸಿಸ್ಟರ್. ಓಕೆ ಮಾಡುವ. ಆರ್ ಬಿ ಅವರೇ ಪಿನ್ ಮಾಡಿದ್ದೀನಿ. ಥ್ಯಾಂಕ್ ಯು. ನೀನು ಯಾವತ್ತೂ ಉದ್ಧಾರ ಆಗಲ್ಲ ಕಾವ್ಯ, ಸತ್ಯಕ್ಕೂ. ನೀನು ಹೆಣ್ಮಕ್ಳ ಹೆಸರುಕೊಂಡು ಬಂದಿದ್ಯಾ? ಇಲ್ಲ ಹೆಣ್ಣು ನೀನು ಗೊತ್ತಿಲ್ಲ ನನಗೆ. ನೀನು ಹೆಣ್ಣು ಅಂತ ಅಲ್ಲ, ನೀನೇನೋ ಬಿಕನಸಿ ಥರ ಇದೆಯಾ, ಆ ಥರ ಆಗ್ತೀಯ ನೀನು. ಥ್ಯಾಂಕ್ ಯು. ಶಾಪ ಯಾವುಜಿ ತಾಗಂದೆ ಕೊಲ್ಲುಜಿ ಮನಸ್ಸದ ಉಳ ಹಿಡಿದು ಕೊರ್ಪಿನ ಶಾಪ ಅವು ಖಂಡಿತ ತಟ್ಟುಂಡೆ. ನಂಬರ್ ತಗೊಂಡಿದ್ದೀನಿ ಬ್ರೂ. ಕಾಲ್ ಮಾಡಿ, ಅವರಿಗೆ ಕೊಡ್ತಾರೆ ಅವರು, ತೊಂದರೆ ಇಲ್ಲ. ಏನು ಹೆದರ್ಕೋಬೇಡಿ, ತುಂಬ ಒಳ್ಳೆಯವರು ಡಿಬೋಸ್ ಅವರು.
ರಾಧೆ ರಾಧೆ ಆರ್ ಬಿ ಅವರು ಸೂಪರ್ ಸಪೋರ್ಟ್. ಕೆ ಸುನೀತಾ ಸೂಪರ್. ಓಕೆ ಮೆಸೇಜ್ ಮಾಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ವ್ಯಾವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇರ್ತಾರೆ ಕೆಲವರು, ಏನು ಮಾಡಲಿ. ಐಡ್ ಮಾಡಬೇಡಿ ಆಯಿತಾ, ಯಾರು ಕೂಡ ಐಡ್ ಮಾಡಬೇಡಿ. ಎಂಟರ್ ಹರಿಣಿ. ಹಾಂ ಚರಣನ್ನ ಒಂದು ಲೈಕು ಕೊಡಿ. ಥ್ಯಾಂಕ್ ಯು ಸೋ ಮಚ್. ಕಾವ್ಯ ಟೈಮ್ ಔಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್. ಹೋಗ್ಲಿ ಹತ್ತು ಕಡೆ ನಾಯಿ. ಯಾವರು ಕೆಲವು ನಾಯಿಗಳು ಬರ್ತವೆ. ಸಿಸ್ಟರ್ ನನಗೆ ಸಬ್ ಮಾಡಿಸಿ. ಆರ್ ಬಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಕಾವ್ಯ ಐ ಲವ್ ಯು. ಅನ್ನಿ ಡಿಬಾಸ್. ಅದೇ ಅನ್ನಿ ಕಾವ್ಯ ಐ ಲವ್ ಯು ಅಂತಲೇ ಅನ್ನಿ ಡಿಬಾಸ್ ಅವರಿಗೆ. ಶ್ರೀ ಅವರು ನಮಸ್ತೆ. ಶ್ರೇಯ ಕುಟುಂಬ ಅವರೇ ನಮಸ್ತೆ. ವೆಲ್ಕಮ್ ಸೈಡ್ ಆಯ್ ಅಂತಿದ್ದಾರೆ. ಕಲ್ಪನಾ ಅವರು ಗುಡ್ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಅಂಥವ್ರಿಗೆ ಹಾಗೆ ಅನ್ಬೇಕು. BMHS ಅವರೇ ಕೊನೆಗೂ ನನಗೆ 3 ಸಲ ಲೈವ್ಗೆ ಬಂದಿದ್ದೀನಿ. ಇವತ್ತು 2ನೇ ಸರ್ತಿ ಬಂದಿದ್ದೀನಿ. ನನಗೆ ಬ್ಲೂಯೇ ಇಲ್ಲ. ಏನು ಮಾಡಲಿ, ನನಗೆ ಬೇಜಾರು. ಹಾಯ್ ಬೆಸ್ಟು ಅಂತಿದ್ದಾರೆ ನಮ್ಮ ಚರಣ್ ಕೇಸರಿ ಅವರು. ಚರಣ್ಗೆ ನನಗೆ ಈಗ ಇದಾಗ್ತುಂಟು. ಏನು ಚರಣ್ ಬೆಸ್ಟು ತಮ್ಮ ಬಂದಿದ್ದಾನೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಶ್ರೇಯ ಅವರು ಸೂಪರ್. ಲೈಕ್ ಕೊಡಲ್ಲ, ಕೊಡಿ ಲೈಕ್ ಕೊಡಿ. ಥ್ಯಾಂಕ್ ಯು ಶ್ರೇಯ ಅವರೇ. ಥ್ಯಾಂಕ್ ಯು ಯುವರ್ ಟಾಕ್ಸ್. ಜೈ ತುಳುನಾಡು ಯುವರ್ ಟಾಕ್ಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಚಾನಲ್ ಇದೆಯಾ? ಬ್ಲೂ ಕೊರಡೆ. ಥ್ಯಾಂಕ್ ಯು. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಬೆಸ್ಟ್ ಅವರನ್ನು. ಕಲ್ಪನಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾರೋ ಅಂತ ಗೊತ್ತಿಲ್ಲ. ದಿವಸ್ ಅವರು ಡಿಲೀಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಬಂತು ನಾಯಿ, ಕಾವ್ಯ ನಾಯಿ ಬಂತು ನೋಡಿ ಎಲ್ಲರೂ. ಬೆಸ್ಟ್ ಊಟ ಆಯ್ತಾ? ಊಟ ಮಾಡಿದ್ಯಾ ಅಂತಿದ್ದಾರೆ ನೋಡಿ. ಕಾವ್ಯ ನಾಯಿ ಅಂತ ಬಂತು ಒಂದು. ಕಾವ್ಯ ನಾಯಿ ಬಂತು ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಾಧೆ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತು ನಗಡಿಕೊಂಡೆ ನಿಮ್ಮದು ಬ್ಯಾಡ್ ಕಮೆಂಟನ್ನು ಎಕ್ಸ್ಪೆಕ್ಟ್ ಮಾಡೋದು, ಗೊತ್ತಾಯ್ತಾ? ಐ ಡೋಂಟ್ ಕೇರ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೇಯವರೇ. ಥ್ಯಾಂಕ್ ಯು. ಐ ಹೇಟ್ ಯು ಕಾವ್ಯ ನಾಯಿ. ಸೂಪರ್. ಥ್ಯಾಂಕ್ ಯು. ಅಯ್ಯೋ ಲೈವಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗೋ ಥರ ಇದೆ. ಅದೊಂದು ಕಾವ್ಯ ಅಂತ ಇದೆ ನೋಡಿ. ಒಂಥರ ಕಾವ್ಯ ಅಂತಾರ, ಒಂದು ಹೆಣ್ಮಕ್ಳೇ ವೈರಿ ಅಂತಾರಲ್ವಾ, ಆ ಥರ ಹೆಣ್ಮಕ್ಳಿಗೆ ವೈರಿಯಾಗಿ ಬಂದಿದ್ದಾಳೆ ಒಂದು ಕಾವ್ಯ ಅಂತ ಹುಡುಗಿ. ಅವಳನ್ನು ನೋಡಿ, ಅವಳಿಗೆ ಉಗಿರಿ ಸ್ವಲ್ಪ. ಶ್ರೇಯ ಅವರೇ ಥ್ಯಾಂಕ್ ಯು. ಕಲ್ಪನಾ ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾವ್ಯ ನಾಯಿ ಸ್ವಾಗತ. ಬೆಳದಿಂಗಲು ತುಳು ಟಾಕ್ಸ್ ಆ್ಯಂಡ್ ಕನ್ನಡ ಲೈವ್ಗೆ ಸ್ವಾಗತ. ಕಲ್ಪನಾ ಅವರೇ ಥ್ಯಾಂಕ್ ಯು. ಸೂಪರ್ ಲೈವ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಲೈವ್. ಕಾವ್ಯ ನಿನಗೆ ಎಲ್ಲಿಲ್ವಾ ಲೈವ್ಗೆ ಹೋಗಬೇಡ ಅಂತ ಹುಡುಗರು ಸರಿ ಇರಲ್ಲ ನಂತರ ಒಂಜಿ ಮೆಸೇಜ್ ಶೋ ಆಂಡ ಬ್ಲೂ ಪ್ಲೀಸ್. ಡಿಬಾಸ್ ಒಂದು ಪ್ರಾಬ್ಲಮ್ ಉಂಟು. ಏನಂತ ಗೊತ್ತಾ ಡಿಬಾಸ್ ಅವರೇ? ನಂದು ಮೆಸೇಜ್ ಉಂಟಲ್ವಾ, ನಮ್ಮದು BMHS ಅವ್ರದ್ದು ಯಾವ ವಿಡಿಯೋದಲ್ಲೂ ಶೋ ಆಗಲ್ಲ. ಯಾಕಂತ ಗೊತ್ತಾ? ಮೆಸೇಜು ರಿಪ್ಲೈ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಬೆಸ್ಟು. ಹೌದು, ಕುತ್ತ ಬಂತು ನೋಡಿ. ಸೂಪರ್ ಸಪೋರ್ಟು. ಯಾರಿದು ಕಾವ್ಯ? ಅದು ಯಾವುದೋ ಒಂದು ಕುತ್ತ ನಾಯಿ. ಏನು ಮಾಡಲಿದು? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಥವ್ರಿಗೆ ಹಾಗೆ ಅನ್ನೋದು, ನಾನು ಅಂಥವ್ರಿಗೆ ಹಾಗೆ ಅನ್ನೋದು. ನಾನು ಯಾವತ್ತು ನೋ ರೆಸ್ಪೆಕ್ಟ್. ನನಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅವರಿಗೆ ರೆಸ್ಪೆಕ್ಟ್ ನನ್ನ ಕಡೆಯಿಂದ. ಎಲ್ಲ ಅಂದರೆ ನನ್ನ ಕಡೆಯಿಂದ ರೆಸ್ಪೆಕ್ಟ್ ನೋ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಡೇ ಸೆಲೆಬ್ರೇಷನ್ ಅಂತ ಜಾನ್ವಿ ಅವರು. ಥ್ಯಾಂಕ್ ಯು. ಡಿಬಾಸ್ ಅವರೇ ಡಿಲೀಟ್ ಮಾಡಬೇಡಿ. ನಾನೆಲ್ಲ ಅದಕ್ಕೆಲ್ಲ ಹೆದರುವುದಿಲ್ಲ. ಅಂಥವ್ರು 1000 ಜನ ಬರ್ತಾರೆ. ಅದಕ್ಕೆಲ್ಲ ಹೆದರ್ಕೊಂಡು ಕೂತ್ರೆ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾವ್ಯ ನೀವು ಯಾರು ಅಂತಿದ್ದಾರೆ. ಅದೇ ಎಂಥದಕ್ಕೊಂದು ಕಾವ್ಯ ನಾಯಿ ಬರುತ್ತೆ. ಅದು ಯಾವತ್ತು ಬಂದು ನನಗೆ ಉಪದ್ರ ಕೊಡೋದು. ಡೈಲಿ ಅದರದ್ದು ಉಪದ್ರ ಇದೆ ನನಗೆ. ಜಾನ್ವಿ ಅವರೇ ಥ್ಯಾಂಕ್ ಯು. ಜೇನಸ್ ಅವರೇ ಹಾಯ್. ಜೇನಸ್ ಅವರೇ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಡೇ ಸೆಲೆಬ್ರೇಷನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಜೇನಸ್ ಲೈಕ್ ಡನ್. ಥ್ಯಾಂಕ್ ಯು. ಡಿಬಾಸ್ ಅವರು ಆಗುತ್ತೆ ಆ ಥರ ಏನೂ ಆಗಲ್ಲ. ನನಗೆ ಹೆದರಿಕಾಗಲ್ಲಪ್ಪ ಅಂಥವ್ರು ಎಂತ, ಅದು ಚಪ್ಪಲಿಗೆ ಸಮ ಅಷ್ಟೇ. 57 ಅಂತಿದ್ದಾರೆ. ಓಕೆ ಶ್ರೇಯ ಅವರೇ ಥ್ಯಾಂಕ್ ಯು. ಜೇನಸ್ ಅವರೇ ಥ್ಯಾಂಕ್ ಯು ಸೋ ಮಚ್. ಆದಿಶ್ ಕುಮಾರ್ ಅವರೇ ಹಾಯ್. ವೆಲ್ಕಮ್. ಆದಿಶ್ ಕುಮಾರ್ ವೆಲ್ಕಮ್. ನಿಮಗೆ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಜಾನಿ ಅಕ್ಕ ಹೇಳಿ ಅಂತಿದ್ದಾರೆ ಚರಣನ್ನ. ಜೇನಸ್ ಅವರೇ ಥ್ಯಾಂಕ್ ಯು. ವೆಲ್ಕಮ್.
ಥ್ಯಾಂಕ್ ಯು ಸೋ ಮಚ್ ಆಂಟಿ. ಓ ಆಂಟಿ, ಅರಿಣಿ ಆಂಟಿ. ಓಕೆ ಓಕೆ ಕಾವ್ಯ, ಈಗ ಆಂಟಿ ಆಯ್ತಾ? ಮೊನ್ನೆ ಮುದುಕಿ ಆಯ್ತು, ಇವತ್ತು ಆಂಟಿ ಆಯ್ತು. ಓಹೋ ಕಾವ್ಯ, ನೀನು ಸೂಪರ್ ಆಯ್ತಾ? ನೀನು ಸೂಪರ್, ನಿನ್ನ ನಾಯಿ ಬುದ್ಧಿ ಸೂಪರ್. ಸೂಪರ್. ಜೆನಿಸ್ ಅವರೇ ವೆರಿ ಗುಡ್ ಅಂತಿದ್ದಾರೆ, ಥ್ಯಾಂಕ್ ಯು. ಚರಂತಮ್ಮ ಹಾಯ್ ಅಂತಿದ್ದಾರೆ ಜಾನ್ವಿ ಅವರು, ಥ್ಯಾಂಕ್ ಯು. ಹಾಯ್ ಕಾವ್ಯ, ನಿಂಗೆ ಆಂಟಿ ಆಗಲ್ಲ, ನೀನು ಆಂಟಿ ಆಗಲ್ವಾ? ಹೌದು ಹೌದು ಹೌದು. ಹಾಯ್ ಆಂಟಿ, ನಮಸ್ತೆ. ಹೋ ಕಾವ್ಯ ನಾಯಿ ನಮಸ್ತೆ, ಥ್ಯಾಂಕ್ ಯು. ಹೋಗ್ಲಿ ಬಿಡಿ ಸಿಸ್ಟರ್, ಹೋಗ್ಲಿ 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 ಬಿಡಿ. ಅವನಿಗೆ ಆ ಥರನೇ ಅನ್ಬೇಕು ಅಂತವರಿಗೆ, ನಾಯಿ ಜಾತಿಯವರಿಗೆ. ಹಾಯ್ ಬ್ಲೂ ಕೊರಿಯೆ ಎಲ್ಲೆ ಬಲೆ ಲೈವ್ ಗೊಂಜಿ ಮೆಸೇಜ್ ಶೋಮ ಆಂಡ್ ಅಂದೆ ಯಾಪಯ್ಯೆ ಕೊರಿಯರ ಬ್ಲೂ ಡೇ ಸೆಲೆಬ್ರೇಷನ್ ನೈಸ್. ಬಾಯ್ ಚರಣಣ್ಣ, ದೈ ಬಾಯ್ ದೈಗೆ ಲೈಕ್ ಕೊರ್ಲೆ ಸೈಡ್ ಆಯ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೌದಾ ಕಾವ್ಯ, ನಾನು ಸೂಪರಾ, ನಾನು ಆಂಟಿಯೇ, ನನಗೇನು ಬೇಜಾರಿಲ್ಲ, ಯಾಕಂದರೆ ನಾನು ಆಂಟಿಯೇ. ಓಕೆನಾ? ನೀನು ಆಂಟಿ ಆಗ್ತೀಯಲ್ವಾ, ಆಗ ನಿನಗೆ ಆಂಟಿ ಅಂತ ಕರೀತಾರೆ. ನೀನು ಬೇಜಾರು ಮಾಡ್ಕೋಬೇಡ, ನಿನಗೆ ಖುಷಿ ಆಗುತ್ತೆ ಆಗ. ಓಕೆನಾ? ಮಾಡಿದ್ದನ್ನು ಮಾರಾಯ ಹೋಯ್ತಾ? ಓಕೆ ಜೆನೆಸ್ ಅವರೇ ಥ್ಯಾಂಕ್ ಯು. ಕ್ಯಾರ್ ಮಾಡಬೇಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುನ್ನಿ ಊಟ ಆಯ್ತಾ ಅಂತಿದ್ದಾರೆ. ಬರೀಲಿಕ್ಕೂ ಬರೋದಿಲ್ಲ ಆಂಟಿ ಊಟ ಆಯ್ತಾ ಕೇಳಲಿಕ್ಕೆ. ಯಪ್ಪೋ ಎಂತಪ್ಪ, ಯಾವ ಕಾಲ ಬಂತಪ್ಪ, ಬರೀಲಿಕ್ಕೂ ಬರೋದಿಲ್ಲ ಅವಳಿಗೆ. ನೀವು ಯಾಕೆ ಲೈವ್ ಬಂದ ಕಾರಣ? ನಾನು ಲೈವ್ ಬಂದ ಕಾರಣ ನನಗೆ ವಾಚ್ ಅವರ್ ಆಗಬೇಕಿತ್ತು ಆದೀಶ್ ಕುಮಾರ್ ಅವರೇ, ಅದಕ್ಕೆ ಲೈವ್ ಬಂದಿದ್ದೀನಿ. ನಾನು ದಿನ ಬರ್ತೀನಿ, 5-6 ತಿಂಗಳಾಯಿತು ಬರ್ತಾ ಇದ್ದೀನಿ. ನೀವು ಇವತ್ತೇ ಬಂದಿದ್ದೀರ ಅಂತ ಅನ್ಕೊತೀನಿ. ಜಾನ್ವಿ ಅವರೇ ಥ್ಯಾಂಕ್ ಯು, ಜೇನಸ್ ಅವರೇ ಥ್ಯಾಂಕ್ ಯು ಅಂಥವ್ರು ಬರಬೇಕು, ಖುಷಿ ಆಗುತ್ತೆ. ಕಾವ್ಯ ಡಾಗ್ ಹೌದು, ಕರ್ಮ ಬೆಸ್ಟ್. ಮತ್ತೆ ಎಂತ, ನಾವು ರೆಸ್ಪೆಕ್ಟ್ ಕೊಡಲ್ವಾ ಅವರಿಗೆ? ರೆಸ್ಪೆಕ್ಟ್ ಕೊಡಲಿಕ್ಕೆ ಬರಲ್ವಾ? ನಮಗೂ ಬಾಯಲ್ಲಿ ಬರುತ್ತೆ, ಆದರೆ ನಾವು ಮಾತಾಡಲ್ಲ. ಯಾಕೆ? ಸತ್ತೋಗ್ಲಿ ಅಂಥವ್ರು ಅಂತ. ಹಾಂ, ಈರ್ನ ಊರು ಅಲ್ಪ. ಎನ್ನ ಊರು ಮ್ಯಾಂಗ್ಳೂರಿಯೇ, ಮ್ಯಾಂಗ್ಳೂರು. ಕಾವ್ಯ, ನಿಮ್ಮ ಊರಿಯಲ್ಲಿ ಹೇಳಿ, ನಾನು ಬರ್ತೀನಿ ನಿಮ್ಮಲ್ಲಿಗೆ ಬಂದು. ನಂದು ಚಪ್ಪಲ್ ವಸ್ತು ತಗೊಂಡಿದ್ದೀನಿ ಗೊತ್ತಾ? ವಸ್ತು ತಗೊಂಡಿದ್ದೀನಿ ಚಪ್ಪಲ್ ನಿನ್ನೆ. ಇದು ಮಳೆಗಳಿಗೆ ಈಗ ಹಾಕುವ ಟೈಮ್ ಇದು. ಚಪ್ಪಲ್ ತುಂಬ ಶಾರ್ಪ್ ಇದೆ, ಬರಬೇಕಾ? ಎಲ್ಲಿದೆ ಊರಿದ್ದು ಅಡ್ರೆಸ್ ಹೇಳಿ, ಬರ್ತೀನಿ. ಪ್ಲೀಮ್ ಸಿಸ್ಟರ್ ಪ್ಲೀಸ್ ಅಂತಿದ್ದಾರೆ. ಹಾಯ್ ಸೂಪರ್ ಸಪೋರ್ಟ್. ಪಿನ್ ಈಗ ಮಾಡಿದ್ದೀನಿ, ಈಗ ಮಾಡ್ತೀನಿ ಸುನೀತಾ ಅವರೇ ಆಯ್ತಾ? ಜೇನಸ್ ಅವರೇ ಥ್ಯಾಂಕ್ ಯು. ಕೆ ಸುನೀತಾ ಅವರೇ ಥ್ಯಾಂಕ್ ಯು ಸೋ ಮಚ್. ಜೇನಸ್ ಅವರೇ, ಜಾನ್ವಿ ಅವರೇ ಥ್ಯಾಂಕ್ ಯು. ಇಂಥವ್ರು ಇರ್ತಾರೆಪ್ಪ, ಬನ್ನಿ ಪಿನ್ನೈಡಿಗೆ ಗಿಫ್ಟ್ ಕೊಡಿ, ಗಿಫ್ಟ್ ಅಡಿಗೆ ಕನೆಕ್ಟ್ ಆಗಿ. ಕ್ಯಾರ್ ಮಾಡಬೇಡಿ, ಕೇಸ್ ಮಾಡಿ. ಕ್ಯಾಸ್ ಬೇಡ, ಕ್ಯಾರ್ ಬೇಡ ಅಂಥವರಿಗೆ ನಾವು ಡೋಂಟ್ ಕೇರ್. ಜೇನಸ್ ಕ್ರಿಯೇಟಿವ್ ಪ್ಲೀಸ್ ರಿಟರ್ನ್. ರವಿ, ಜೇನಸ್ ಅವರೇ ರಿಟರ್ನ್ ಪ್ಲೀಸ್ ರವಿ. ಓಕೆ ರವಿ ಅಂತಿದ್ದಾರೆ. ಎಷ್ಟು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಓಹೋ, ನಾವು ಭಿಕ್ಷುಕರ ಸಮಾಜದ ಅಧ್ಯಕ್ಷವಾ? ನೀವು ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದ ನಮ್ಮಡಿಗೆ? ಓಹೋ ಕಾವ್ಯವರೇ, ಓ ಗುಡ್ ವೆರಿ ಗುಡ್ ಕಾವ್ಯ. ಭಿಕ್ಷುಕರ ಸಮಾಜದ ಅಧ್ಯಕ್ಷೆ ನಾವು, ನೀವು ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದ? ಓ ದೇವ್ರೆ, ಏನು ಬೇಕಿತ್ತು ಭಿಕ್ಷೆ? ಕಾವ್ಯ, ಏನು ಬೇಕಿತ್ತು ಭಿಕ್ಷೆ ನಿನಗೆ? ಬಾ ಕೊಡ್ತೀನಿ ಭಿಕ್ಷೆ. ಯಾವುದ್ರಲ್ಲಿ ಬೇಕು? ಮೆಟ್ಟಲ್ಲಿ ಬೇಕಾ, ಇಡ್ಸುಡಿಯಲ್ಲಿ ಬೇಕಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಲ್ಲ ತೂಕ ಈರ್ನ ಮೆಸೇಜು ಆಪುನಂದು. ಓಕೆ ಥ್ಯಾಂಕ್ ಯು ಶ್ರೇಯ ಅವರೇ, ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು. ನಿನ್ನ ಮೆಸೇಜ್ ಓದಲ್ಲ ಆಯಿತಾ? ಏಕೆಂದರೆ ನಮ್ಮ ಇಲ್ಲಿ ತುಂಬ ಒಳ್ಳೆಯವರಿದ್ದಾರೆ, ಹೆಸರು ಪಡೆದವರಿದ್ದಾರೆ. ಅವರಿಗೆ ಅವಮಾನ ಮಾಡಿದಾಗೆ ನಿನ್ನ ಹೆಸರನ್ನು ಓದಿದರೆ ನೀನು ಸತ್ತೋಗು. ನೀನು ಐಡಲ್ಲೇ ಇರು, ಸತ್ತೋಗು ಆಯಿತಾ? ಆದೀಶ್ ಅವರು ಮ್ಯಾಂಗ್ಳೂರು ಒಲ್ಪಪಲ್ಲೆ ಎನ್ನ ಕಾರ್ಲಯ್ಯ. ಆದೀಶ್ ಅಣ್ಣ ಎನ್ನ ಕಾರ್ಲಾಡು. ಕೆ ಸುನೀತಾ ರಿಟರ್ನ್ ಮೀ ಅಂತಿದ್ದಾರೆ. ನಾವು ಒಳ್ಳೆಯವರಾದರೆ ಜೀವ ಕೊಡ್ಲಿಕ್ಕೂ ರೆಡಿಯಾಗಿದೆ. ಕೆಟ್ಟವರಾದರೆ ನಾವು ಯಾವತ್ತು ಕೆಟ್ಟವರೇ. ನಾವು ಯಾರು ಗೊತ್ತಾ? ತುಳುನಾಡಿನ ಅವರು ಯಾವತ್ತು, ಗೊತ್ತಾಯ್ತಾ ಕಾವ್ಯ? ನೆನ್ಪಿಟ್ಕೋ, ನಡೀರಿ ಎಲ್ಲ ಪಟ್ ಚಪಲಿಯಿಂದ ಹೊಡಿಯೋಣ. ಹೌದು, ಜೇನಿಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆದೀಶ ಕುಡುಪು ಈರ್ನ ಕುಡುಪೆ ಎನ್ನ ಕಾರ್ಲ. ಜೇನಿಸ್ ಅವರೇ ಥ್ಯಾಂಕ್ ಯು ಸೋ ಮಚ್. ಹೇ ಬೆಳಗಾವಿ, ನಿನ್ನ ಬೆಳಗಾವಿ ಎಲ್ಲಿಗೆ? ನಮ್ಮ ಮ್ಯಾಂಗ್ಳೂರು ಕಡೆ ನಿಮ್ಮ ಬೆಳಗಾವಿಯ? ನಮ್ಮ ಬೆಳಗಾವಿಯಲ್ಲಿ ನಿನ್ನ ಬ್ಯಾಂಗ್ಳೂರಿಯಲ್ಲಿ? ನಮ್ಮ ಮ್ಯಾಂಗ್ಳೂರಲ್ಲಿ ನಿನ್ನ ಬೆಳಗಾವಿಯಲ್ಲಿ? ನಮ್ಮ ಮ್ಯಾಂಗ್ಳೂರಿನಲ್ಲಿ ಒಮ್ಮೆ ಒಟ್ಟಾದರೆ ನೀನು ಎಲ್ಲಿರ್ತೀಯೇನು?
ಕರ್ಮ ಬರುತ್ತಿದೆ. ಜೇನೆ ಸರ್ ಕೊಟ್ಟಿದ್ದೀನಿ ನಾವಿಬ್ರು ಅಂತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕರ್ಮ ಬರುತ್ತದೆ. ರಿಟರ್ನ್ ಯಾವತ್ತು ರಿಟರ್ನೇ, ಅದು ಮಾಡಿದ್ದನ್ನು ಮಾರಾಯ. ಕವಿ, ನಾನು ಕೂಡ ಬೆಳಗಾವಿಯೇನೆ. ಯಾವುದು ನಿಂದು ಹೇಳು, ಅಲ್ಲಿಗೆ ಬರ್ತಾರೆ. ನನ್ನ ತಮ್ಮ ಇದ್ದಾನೆ ಬೆಳಗಾವಿಯಲ್ಲಿ, ನೋಡಲ್ಲಿ. ಓಹೋ, ಓ ಕಾವ್ಯ ಭಿಕ್ಷೆ ಬೇಡ್ತಿದ್ಯಾ ಗಿಫ್ಟ್ ಬೇಕಂತ? ಯಪ್ಪೋ ಕಾವ್ಯ, ನೀನು ದೊಡ್ಡ ಶ್ರೀಮಂತಲಲ್ವಾ, ನೀನು ಯಾಕೆ ಬಂದೆ ಭಿಕ್ಷೆ ಬೇಡ್ಲಿಕ್ಕೆ? ಇಲ್ಲಿ ಹೋಗ್ಬೇಕಿತ್ತಲ್ವಾ ಕಾವ್ಯ? ನೀನ್ ಯಾಕೆ ಇಲ್ಲಿ ಗಿಫ್ಟ್ ಕೇಳಲಿಕ್ಕೆ ಬಂದ್ಯಾ? ನೀನು ಭಿಕ್ಷಿಕರ ಹತ್ರ, ನಮ್ಮ ಹತ್ರ ಹೋಗು. ನಿನ್ಗೆ ತುಂಬಾ ಇದೆ ಶ್ರೀಮಂತಿಗೆ. ಹೋಗು ಆಯ್ತಾ? ಇಲ್ಲಿ ಎಲ್ಲ ಭಿಕ್ಷೆ ಬೇಡ್ಲಿಕ್ಕೆ ಬರಬೇಡ ಆಯ್ತಾ? ನಮ್ಗೆ ಭಿಕ್ಷೆ ಬೇಡಿ ನಾವು ತಿನ್ನುದಾಯ್ತಾ? ನಿನ್ಗೆ ಕೊಡಲ್ಲ ಇಲ್ಲಿ. ನೀ ದೊಡ್ಡವಳಲ್ವಾ, ಒಂದು ದಿನ ಭಿಕ್ಷೆ ಬೇಡ್ತಿ ಆಯ್ತಾ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡೇ ಸೆಲೆಬ್ರೇಷನ್ ಕಾವ್ಯ ಅವರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೆಲ್ಲ ಬೇಜಾರು ಮಾಡ್ಕೋಬೇಡಿ ಆಯ್ತಾ? ಅಂಥವರಿಗೆ ಉತ್ತರ ಅದೇ ಕೊಡಬೇಕು. ಅಂಥವ್ರು ಯಾವತ್ತೂ ಇನ್ನೊಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗ್ಬಾರ್ದು ಅಷ್ಟೇ. ಎನ್ನಲ ಕಾರ್ಲಾಡು ಒಸ್ಮಾರಡಿ ಅಂದೇ ಕಾರ್ಲಾಡೆ ಎನ್ನ ಕಾರ್ಲ ಬಜ್ಜೊಕೊಲ್ಲಿಡಿಯೇ. ಪೊರಕೆ ಸೇವೆ ಉಂಟು ನಮ್ಮ ಹತ್ರ, ಚಪ್ಪಲಿ ಸೇವೆ ಉಂಟು ನಮ್ಮ ಹತ್ರ. ಯಾವ ಸೇವೆ ಬೇಕು, ನಾನು ರೆಡಿ ಎಲ್ಲದಕ್ಕೂ ಸೇವೆ ಕೊಡಲಿಕ್ಕೆ. ಥ್ಯಾಂಕ್ ಯು. ಸೂಪರ್ ಲೈವ್ ಅಂತಿದ್ದಾರೆ. ಸೂಪರ್. ಥ್ಯಾಂಕ್ ಯು. ಹಾಯ್ ಅಕ್ಕ, ನಾವು ಉತ್ತರ ಕರ್ನಾಟಕದವರು. ಓ ಅಕ್ಕವಾ, ಯಪ್ಪೋ ನಿಂಗೇನು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿದ್ಯಾ ಕಾವ್ಯ? ಹೋಗು ಹುಚ್ಚಾಸ್ಪತ್ರೆಗೆ ಹೋಗಿ ಸ್ವಲ್ಪ ಟೆಸ್ಟ್ ಮಾಡ್ಕೊ. ಒಂದ್ಸಾರಿ ಅಜ್ಜಿ ಅಂತೀಯ, ಒಂದ್ಸಾರಿ ಮುದುಕಿ ಅಂತೀಯ, ಒಂದ್ಸಾರಿ ಅಕ್ಕ ಅಂತೀಯ. ಈಗ ಯಪ್ಪ ನೀವು ನಿಂಗೆ ಹುಚ್ಚಿಡ್ದಿದ್ಯಪ್ಪೋ. ಯಪ್ಪೋ ನಮ್ಗೆ ಹೆದರ್ಕಾಗ್ತದೆ ನಿಮ್ಗೆ ಹುಚ್ಚಿಡ್ದಿದೆ ಅಂತ. ಹುಚ್ಚಾಸ್ಪತ್ರೆಗೆ ಹೋಗು. ಅಲ್ಲಿ ಆದ್ರೂ ಮದ್ದು ತಗೋ. ಫುಲ್ ಸಪೋರ್ಟ್. ಥ್ಯಾಂಕ್ ಯು ಜೇನಿಸ್ ಅವರೇ. ಥ್ಯಾಂಕ್ ಯು. ಸಿದ್ದಲ್ಲ ಕುಂಟೆ ಬಿಲ್ಲೆ ಆಡೋಣ ಬನ್ನಿ ಅಲ್ರು. ಕುಂಟೆ ಬಿಲ್ಲೆ ಆಡು, ನಿನ್ಗೆ ನಿನ್ನ ಏಜಲ್ಲಿ ಆಡ್ತಿದ್ಯಾ, ಆಡು. ನಮ್ಗೆ ಅದೆಲ್ಲ ಇಲ್ಲ ಕುಂಟೆ ಬಿಲ್ಲೆ ಆಡುವ ಈಗ ಹುಚ್ಚು. ಅದು ಹುಚ್ಚರಿಗೆ ಮಾತ್ರ ಬರುದಂತೆ ಈಗ ಕುಂಟೆ ಬಿಲ್ಲೆ ಆಡ್ಲಿಕ್ಕೆ. ಚಿಕ್ಕ ಮಕ್ಳು ಅಲ್ಲ, ಇಲ್ಲಾಂದ್ರೆ ಚಿಕ್ಕ ಮಕ್ಕಳು, ದೊಡ್ಡವರು ಆಡಿದರೆ ಹುಚ್ಚರಂತಾರೆ ಈಗ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಕಾವ್ಯ ಹೇಳು ಫಸ್ಟು, ತಾಲೂಕು ಯಾವುದು? ಸಿದ್ಧಾರ್ಥ್, ಹಾಯ್ ಸಿದ್ಧಾರ್ಥ್, ವೆಲ್ಕಮ್. ಬಾ ಕಾವ್ಯ ಆಡೋಣ ಅಂತಿದ್ದಾರೆ. ಸೂಪರ್. ತುಳುನಾಡ ವೀರೆ ವನಿತೆ. ನಾನು ತುಳುನಾಡಿನವಳು. ನಾನು ಮುಂಬೈಯಲ್ಲಿದ್ದರೂ ಎಲ್ಲಿದ್ದರು ನನ್ನ ತುಳುನಾಡು ಯಾವತ್ತೂ ಮರೆಯಲ್ಲ ನಾನು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಲ್ಪನಾ ಅವರು, ಥ್ಯಾಂಕ್ ಯು. ಹೊಸ್ಮಾರು ಗೊತ್ತುಂಡಿಯೇ ಎನ್ನ ಯಜಮಾನ್ರಿ ನಾ ಭೂತದಿಲ್ಲ ಅಲ್ಪನಿ ಗೊತ್ತುಂಡ ಆದೇಶ್ ಅಣ್ಣ ಹೆಂಗೆ ಹೊಸ್ಮಾರು ಗೊತ್ತುಂಡು. ಜಾನಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಯ್ ಆಂಟಿ. ಅಂಕಲ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂಕಲ್ ನೀವು? ನಾನು ನಿಮಗೆ ಆಗ್ತಾ ಇರೋದು ಮೆಸೇಜ್ ನಿಮಗೆ, ಅದು ಭಿಕ್ಷೆ. ಹೋ ನಮಗೆ ಭಿಕ್ಷೆ ಯಾವಪ್ಪೋ ದೇವರೇ, ನೀವು ಇಷ್ಟು ಒಳ್ಳೆ ಭಿಕ್ಷೆ ಕೊಟ್ಟರೆ ನೀವು ಹಾಕೋದು ಮೆಸೇಜ್. ನೀನು ಹೋಗಮ್ಮ, ನಿನ್ನ ಮೆಸೇಜ್ ಯಾರಿಗೆ ಬೇಕು? ನೀನು ಹೋಗು. ಇದ್ದಾರೆ ಇಲ್ಲಿ ನನ್ನ ಫ್ರೆಂಡ್ಸ್, ನನ್ನ ತಮ್ಮಂದಿರು, ನನ್ನ ತಂಗಿಯಂದಿರು ಎಲ್ಲ ಇದ್ದಾರೆ. ನೀನು ಯಾಕೆ ಹಾಕ್ತೀಯ? ನೀನು ಹೋಗು. ನೀನು ಕಾವ್ಯ, ನೀನು ಹೋಗು. ಭಿಕ್ಷೆ ಬೇಡದು ಬೇಡ, ನೀನು ಹೋಗು. ಎರೆಗು ಬಜಗೋಲಿಡು ಎಂಕ್ ಬಜಗೋಲಿ ಎನ್ನನಿ. ಥ್ಯಾಂಕ್ ಯು ಜಾರ್ವಿಸಿಸ್. ಥ್ಯಾಂಕ್ ಯು. ಒಲ್ಪ ಬಜಗೊಲ್ಲಿಡು ಅಲ್ಪ ದೂರ ಅಂತ ಉಲೈಡ್. ಸೂಪರ್ ಸಪೋರ್ಟ್ ಜಾನ್ವಿ ಭಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಬರಲಿ ಜಾನ್ವಿ, ಹೈಡ್ ಮಾಡಬಾರ್ದಂತೆ. ಹೈಡ್ ಮಾಡಬೇಡಿ ಆಯ್ತಾ? ಬರಲಿ. ಅದು ಬರುತ್ತೆ, ಅದಕ್ಕೆಲ್ಲ ಹೆದರ್ಕೋಬಾರ್ದು. ಒಣಸಾಂಡಿ ಚಿರಂಜೀವಿ ಶೆಟ್ಟಿ ಅವರೇ, ಒಣಸಾಂಡ್ ಇರ್ನಾಡೆ ರೀ ಮೇಡಮ್. ಮೆಂಟಲ್ ಹಾಸ್ಪಿಟಲಲ್ಲಿ ನಿಮಗೆ ಒಂದು ನನಗೆ ಮೆಂಟಲ್ ಆಗಿಲ್ಲ ಕಾವ್ಯ, ನಾನು ಸರಿಯಾಗಿದ್ದೀನಿ ಆಯಿತಾ? ನಾನು ಸರಿಯಾಗಿ ಯೂಟ್ಯೂಬಲ್ಲಿ ಇಲ್ಲಿವರೆಗೆ ಬಂದಿದ್ದು. ನಿನ್ನ ಹತ್ರ ಮಾತಾಡುವಷ್ಟು ನನಗೆ ಇದಿಲ್ಲ. ಯಾಕಂದರೆ ನನ್ನ ಇಲ್ಲಿ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ. ನನ್ನ ತಮ್ಮಂದಿರು, ನನ್ನ ತಂಗಿಯಂದಿರು, ನನ್ನ ಅಕ್ಕಂದಿರು ಎಲ್ಲ ಇದ್ದಾರೆ. ನೀನು ಯಾವ ಲೆಕ್ಕ? ನೀವು ಹೋಗು. ಕ್ರಿಕ್ ಕೊಬ್ಬು ನೀಸೋಕ್ಕಿಂತ ಹೆಚ್ಚು ಬೈತೀನಿ ನಾನು. ಬೇಂದ್ರೆ ನೀನು ನನ್ನ ಹಾಕೋಬೇಕು ಆ ಥರ ಬೈತೀನಿ. ಸುಮ್ಮನೆ ನನ್ನ ಕೆನಕಿ ಇಲ್ಲಿಂದ ಇರುವೆ ಬಿಟ್ಕೋಬೇಡ ಅಂತಿದ್ದಾರೆ ಡಿಬಾಸ್ ಅವರು. ಸೂಪರ್ ಸಪೋರ್ಟ್ ಅಲ್ಲಿ. ಥ್ಯಾಂಕ್ ಯು ಡಿಬಾಸ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರು ಕೂಡ ಐಡ್ ಮಾಡಬೇಡಿ. ಜಾನ್ವಿ ಅವರೇ ಐಡ್ ಮಾಡಬೇಡಿ ಆಯಿತಾ? ಹಾಯ್ ಸಿಸ್ಟರ್. ಇನ್ನು ಇರ್ನ ಊರು ಅಲ್ಪ ಎನ್ನ ಮಲ್ಪೆನೆ ಎನ್ನ ಉಡುಪಿ ಹತ್ತು ಕಾರ್ಲಾದಂಚಿ.
ಜೇನಸ್ ಅವರೇ ಥ್ಯಾಂಕ್ ಯು. ಹೈಡ್ ಮಾಡಬೇಡಿ ಆಯಿತಾ, ಹೈಡ್ ಮಾಡಬೇಡಿ. ಜೇನಸ್ ಅವರೇ ಥ್ಯಾಂಕ್ ಯು. ಅದೀಶ್ ಕುಮಾರ್ ಅವರೇ ಓಸ್ಮಾರ್ಡ್ ಗೊತ್ತುಂಡಾ ಮುಂಜಾಲೆನ ಬಲಿ ಇತ್ತಾರು ಓಸ್ಮಾರ್ ಒಲ್ಪ ಇರ್ನ ಈದು ಕ್ರಾಸ್ ಮಣಸಾಂಡೆ ಹೋ ಇರ್ಲೆ ಆಂಟಿಯ ಎಪ್ಪೋ ಶೆಟ್ರೆ ಈರ್ ಒಂಜಿ ತುಳುತಾರ ಅದ್ಬೋದು ಒಂಜಿ ರೆಸ್ಪೆಕ್ಟ್ ಕೊರಂದೆ ಪೋಯಿರತ್ತೆ ಈರು ಅತೆ ಈರ್ನ ತುಳುಕ್ ಒಂಜಿ ಅವಮಾನ ಇರು ಅವೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜೇನಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನಮ್ಮಿಂದ ನಿಮಗೆ ಎಷ್ಟು ಜನ ಹಾಕ್ತಾ ಇದ್ದಾರೆ ತಗೊಳ್ಳಿ ಹೋಗಿ. ಓಕೆ ನಿನ್ನದು ಮೆಸೇಜ್ ಓದಿ ನನ್ನ ನಾಲಿಗೆಯನ್ನು ಹೊಲಸು ಮಾಡ್ಕೊಳ್ಳೋದಿಲ್ಲ ನಾನು. ಹೋಗೇನಾ ಕೆರುವಾಸೆನಾ ಕೆರುವಾಸೆದ ಅಲ್ಪ ಉಲ್ಲ ಎಂಕಲ್ಲ. ಜೈ ಶ್ರೀರಾಮ್ ಅಂತಿದ್ದಾರೆ. ಜೇನಿಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೈಡ್ ಮಾಡಬೇಡಿ ಆಯ್ತಾ. ಎಂಚ ಉಳ್ಳಾರು ದಾದಾ ಸ್ಪೆಷಲ್ ದಾಗಿ ಆಂಟಿ ಮಂಡುದು ಎಂಚ ಉಳ್ಳಾರಿತ್ತಕ್ಕೆ ಎನ್ನುವರು ಎನ್ನ ದಾದಾ ಸ್ಪೆಷಲ್ ಇಜ್ಜವೇ ಅವೇ. ಜೈ ಹಿಂದ್ ಅಂತಿದ್ದಾರೆ. ಜೇನಿಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬರಲೇ ಕ್ರಿಕ್ ಹುಬ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಯಪ್ಪೋ ಕಾವ್ಯ ಈಗ ನನಗೆ ಅಯ್ಯಪ್ಪೋ ಯಾಕೆ ಲೈವಲ್ಲಿ ಕೂತಿದ್ದೀರೋ ಅಂತ ಬಹುವಚನದಲ್ಲಿ ಮಾತಾಡ್ತಿದ್ದಾರೆ ನಮ್ಮ ಕಾವ್ಯವರು. ಯಾವ ದೇವರು ಬುದ್ಧಿ ಕೊಟ್ಟಿದ್ದು ಕಾವ್ಯ ನಿನ್ಗೆ? ಯಪ್ಪೋ ಕಾವ್ಯ ತಂಗಿ ನೀನು ತುಂಬ ಶಾರ್ಪ್ ಇದೆಯಾ. ಓಕೆನಾ ಜೇನಸ್ ಅವರೇ ಥ್ಯಾಂಕ್ ಯು. ಬರಬೇಡಿ ಲೈವ್ಗೆ ಅಂತ ಇಂಥವರು ಲೈವ್ಗೆ ಅಂತಿದ್ದಾರೆ. ಸಾರಿಯಾ ಓಹೋ ಮಾತಾಡುವಾಗ ನಾಲಿಗೆಯಲ್ಲಿ ಗೊತ್ತಾಗಿಲ್ವಾ ಶೆಟ್ರೆ? ನೀವು ತುಳುವಿನವರಾಗಿ ಇನ್ನೊಬ್ರಿಗೆ ಹೆಂಗೆ ಮಾತಾಡಬೇಕು? ತುಳುವಿನ ಅಕ್ಕ ಓಕೆ ಪರವಾಗಿಲ್ಲ. ನೀವು ಕೂಡ ಆಂಟಿ ಅಂತ ಕರೆದ್ರಲ್ವಾ, ನೀವು ಅಂಕಲ್ವಾ? ನಾನು ಸುಮ್ಮನೆ ಇದ್ದೆ, ಯಾಕೊಲೆ ಕೆಣಕಿದೆ ನೀನು ನನ್ನನ್ನು ಅಂತಿದ್ದಾರೆ. ಸೂಪರ್ ಓಕೆ ಅಕ್ಕ ಅಂತಿದ್ದಾರೆ. ಹೈಡ್ ಮಾಡಬೇಡಿ ಜೇನಸ್ ಅವರೇ ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲಿ ಕೊಡುತ್ತೇನೆ, ಯೂಟ್ಯೂಬಲ್ಲೂ ಕೊಡ್ತೀರಾ ನೀವು? ನೀವು ಯಾರೇ ಆಗಲಿ ನನಗೇನು ನಿನ್ನ ಮೆಸೇಜ್ ಓದೋದಿಲ್ಲ ನೀನು. ಇದು ಕ್ರಾಸ್ ಉಲ್ಲೆ ಈರಡ ಬಾಯಿ ಇದು ಕ್ರಾಸ್ಡು ಉಲ್ಲೆ ಇದು ಬಾಲಿ ವಸ್ತು ಹುಷಾರ್ ಏನು ತಾತಂದು ಗೊತ್ತಾಯ್ಜಿಯೇ ಇನ್ನೂ ಮಾಡಿಲ್ಲ ಅಂತಿದ್ದಾರೆ. ಸೂಪರ್. ಬೇಜಾರು ಮಲ್ಪೊಡ್ಚಿ ಅಕ್ಕ. ಓಹೋ ಬೇಜಾರು ಮಲ್ಪರ್ ಬಲ್ಲಿ ಯಾವಿ ಸಾರಿ ಅಂದಿರತ್ತ. ಓಕೆ ಶೆಟ್ರೆ ಓಕೆ. ಜೇನಿಸ್ ಅವರೇ ಥ್ಯಾಂಕ್ ಯು. ಕ್ರಿಕ್ ಆಫ್ ವಿನ್ ಬಿಟ್ಟರು ನಾನು ಬಿಡಲ್ಲ, ಕರ್ಮ ಅಂತಾರಲ್ವಾ ಆ ಥರ ನಾನು. ಹೌದು ಅಂಥವ್ರು ಯಾಕೆ ಕೆಣಕ್ತೀರಾ? ಇನ್ನೊಬ್ರಿಗೆ ಯಾಕೆ ಟೆನ್ಷನ್ ಕೊಡಲಿಕ್ಕೆ ಬರ್ತೀರಾ? ಬ್ಯಾಡ್ ಕಮೆಂಟ್ ಓದಲ್ಲ ನಾನು. ಐ ಹೇಟ್ ಬ್ಯಾಡ್ ಕಮೆಂಟ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಕೊಡ್ದವ್ರು ಲೈಕ್ ಕೊಡಿ ಆಯಿತಾ. ಸೂಪರ್ ಸಪೋರ್ಟ್. ಬ್ಯಾಡ್ ಕಮೆಂಟ್ನವರು ಒಂದು ಲೈಕ್ ಕೊಡಿ. ದಿನೇಶ್ ಅವರು ಬಂದರು. ದಿನೇಶ್ ನಾಯ್ ವೆಲ್ಕಮ್. ಜಾನ್ವಿ ಅವರೇ ಥ್ಯಾಂಕ್ ಯು. ಹಾಯ್ ಕಲ್ಪನಾ ರಾಜ್ ಅವರೇ ನಮಸ್ತೆ ಅಂತೆ. ಯಪ್ಪೋ ಕಲ್ಪನಾ ರಾಜ್ ಅವರೇ ಆ ನಾಯಿ ಹತ್ರ ಮಾತಾಡಬೇಡಿ ಆಯಿತಾ. ಅದು ಈಗ ಸರಿ ಆಯ್ತೇನೋ ಅದಕ್ಕೆ ಹೊಚ್ಚು ಬಿಡ್ತಾ ಅಂತ. ಮೊನ್ನೆಯಿಂದ ನನಗೆ ತುಂಬ ಟೆನ್ಷನ್ ಕೊಟ್ಟಿದೆ ಕಲ್ಪನಾ ರಾಜ್ ಅವರೇ. ಅದು ತುಂಬ ಟೆನ್ಷನ್ ಕೊಟ್ಟಿದೆ ಅದು. ನಂತರ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ದಿನೇಶಣ್ಣ ಹಾಯ್ ವೆಲ್ಕಮ್. ಲೈಕ್ ಕೊಡಿ ಒಂದು. ಜಾನ್ವಿ ಅವರೇ ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರೇ ಥ್ಯಾಂಕ್ ಯು. ಡಿಬಾಸ್ ಅವರೇ ಥ್ಯಾಂಕ್ ಯು. ಕಿಕ್ ಕುಬ್ ನನ್ನ ಮಗನೇ ಬಾರೊಲೆ ಯಾವ ಭಾಷೆಯಲ್ಲಿ ಬೈಯೋಕ್ಕೆ ಹೇಳು. ಸೂಪರ್ ಸಪೋರ್ಟ್ ಅಲ್ಲೇ ಡಿಬಾಸ್ ಅವರೇ. ಯಾರಿಗೆ ಅವರಾ? ಎಂಚು ಕರ್ಮಯೇ ನಿಖಿತಾ. ಹಾಯ್ ನಿಖಿತಾ. ಎಂಚಿ ಕರ್ಮಯೇ ಕೆಲವು ಬರ್ಪಯೇ ಕೀನ ಮಲ್ಪುನ ಅಪ್ಪನ ಮಲ್ನೆ ನಿಖಿತಾ ಕೆಲವೊಂಚಿ ಬರ್ಪ. ಯಾವ ರಾಶಿ ಆಗಲಿ, ಮೀನಿದ್ದು ರಾಶಿ ಆಗಲಿ ಅಲ್ಲ ಚಿಕನಿದ್ದು ರಾಶಿ ಆಗಲಿ ನಿಮಗೆ ಅಂತಕ್ಕೆ, ನಮ್ಮ ತುಲಾ ರಾಶಿ ಆಗಲಿ ಅದು ರಾಶಿ ಆಗಲಿ ನೀವೇನಂತ ಜ್ಯೋತಿಷ್ಯ ಓದಿದ್ದೀರಾ? ಇಲ್ಲ ಅಲ್ವಾ? ಸೂಪರ್ ಸಪೋರ್ಟ್ ಅದು ಓದಬೇಡಿ ಹೋಗ್ಲಿ ಅವರು. ಸೂಪರ್ ಸಪೋರ್ಟ್ ಅಲ್ಲಿದೆ. ದಿನೇಶಣ್ಣ ಹಾಯ್ ವೆಲ್ಕಮ್. ಡಿ ಬಾಸ್ ಅವರು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಬೈಬೇಕಾ ಬೆಂಗಳೂರು ಭಾಷೆಯಲ್ಲಿ ಬೈಬೇಕಾ ಹೇಳು ಕ್ರಿಕ್ ಅಂತಿದ್ದಾರೆ. ದ್ವೇಷ ಅಂತಿದ್ದಾರೆ. ದ್ವೇಷ ಐಡಲ್ ಇರೋರು ಕಮೆಂಟ್ ಹಾಕಿ. ಹೌದು ನಮ್ಮದು ವೃಶ್ಚಿಕ ರಾಶಿ ತುಳುನಾಡು. ಯಪ್ಪೋ ತುಳುನಾಡಾಗಿ ತುಳುವರಿಗೆ ನೀನು ಈ ರೀತಿ ಮೆಸೇಜ್ ಮಾಡ್ತೀಯಾ ಅಲ್ವಾ? ನಿಮ್ಮ ಜನ್ಮಕ್ಕೆ ಎಲ್ಲದು ತುಳುನಾಡಿನವರಿಗೆ ತುಳುನಾಡುವವರು ಈ ರೀತಿ ಮೆಸೇಜ್ ಮಾಡ್ತೀರಂದ್ರೆ ನಿಮಗೆ ನಾಚಿಕೆ ಆಗಬೇಕು.
ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಅಕ್ಕ. ಹರೇ ಕೃಷ್ಣ ಸೂಪರ್ ಸಪೋರ್ಟಲ್ಲಿದ್ದಾರೆ ಜೇನೆಸ್ ಅವರೇ, ಥ್ಯಾಂಕ್ ಯು. ಈರು ಎನ್ನಡದು ಮಲ್ಲ ಅಕ್ಕ ಐಕ್ ಅಂಚ ಲೆತ್ತಿನಿ ಬೇಜಾರ ಅಂಡ ಸಾರಿ. ಓಕೆ ಯಾನು ಮಲ್ಲ ಅಂಡ ಅಕ್ಕಂದು ಲಿಪ್ಲಿ ಆಂಟ ಲಿಪ್ಪೊಡಿ ಮಲ್ಲ ಅಂಡ ಮಲ್ಲ ಓಕೆ ಸರಿ ಏನು ಅಕ್ಕಂದು ಲಿಪ್ಲೆ ಓಕೆ ಐಕದಾಲು ತೊಂದರೆ ಜಿ ಆಂಟಿಂದ ಲಿಪ್ಪೊಡು ಏನು ಕೇಳಿ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಜೇನೆಸ್ ಅವರೇ, ಥ್ಯಾಂಕ್ ಯು. ಜಯಶ್ರೀ ಹಾಯ್ ಮ್ಯಾಮ್, ಹಾಯ್ ಜಯಶ್ರೀ ಅವರೇ, ಹಾಯ್ ವೆಲ್ಕಮ್. ಹರೇ ಕೃಷ್ಣ ಲೈಕ್ ಕೊಡಿ. ಡಿವಾಸ್ ಅವರು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನಗೇನು ಕಾಣಿಸ್ತಿಲ್ಲ, ನಿಮ್ಗೇನು ಕಾಣಿಸ್ತಿಲ್ಲ? ರೇವತಿ ಜೇನೆಸ್ ಅವರಿಗೂ ಏನು ಕಾಣಿಸಿಲ್ಲ. ಕಲ್ಪನಾ ಅವರೇ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಜಾನ್ವಿ ಅವರು ಕಿರೀಟ. ಅಯ್ಯೋ ಮೆಸೇಜ್ ಡಿಲೀಟ್ ಮಾಡಬೇಡಿ ಇರಲಿ. ದಾದ ಅವಸ್ಥೆ ಮಾರ್ರೆ ಅವು ಆಗಲ್ಲ ಇತ್ತು ನನಿ ಬುಡ್ಲೆ ಅವು ನಿಖಿತಾ ಇರ್ನ ಚಾನಲ್ ಉಂಡೆ ಇರೇ ಬ್ಲೂ ಬೋರ್ಡೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಫೈನ್. ಓಕೆ ನೀವು ಫೈನ್ ಆಗಿದ್ದೀರಾ? ಓಕೆ ಗ್ರಾಮರ್ ಕನ್ನಡ. ಓಕೆ ಜೆನಿಸ್ ಅವರೇ ಥ್ಯಾಂಕ್ ಯು. ಹೆಲೋ ಅಕ್ಕ, ಹೆಲೋ ಜೀವಾ ಚಾನಲ್, ಹೆಲೋ ಹಾಯ್ ವೆಲ್ಕಮ್. ಜೀವಾ ಚಾನಲ್ ಪ್ಲೀಸ್ ಒಂದು ಲೈಕ್ ಕೊಡಿ ಆಯಿತಾ, ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಜೇನಿಸ್ ಅವರೇ, ಥ್ಯಾಂಕ್ ಯು. ಡಿಬಾಸ್ ಅವರೇ ಡಿಲೀಟ್ ಮಾಡಬೇಡಿ ಮೆಸೇಜು, ಇರಲಿ ನಮಗೇನು ಬೇಜಾರಾಗಲ್ಲ. ಅನೂಪ್ ಚಂದ್ರ 27 ಲೈಕ್ ಡನ್, ಥ್ಯಾಂಕ್ ಯು. ಗ್ರಾಮರ್ ಕನ್ನಡ ಅವರೇ ಒಂದು ಲೈಕ್ ಕೊಡಿ ಆಯಿತಾ, ನೀವು ಒಂದು ಲೈಕ್ ಕೊಡಿ ಗ್ರಾಮರ್ ಅವರೇ. ಹಾಯ್ ಸಾಯ್ ಅನೂಪ್ ಅವರೇ, ನಿಮ್ಮ ಚಾನಲ್ ಇದೆಯಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಜೇನಿಸ್ ಅವರು, ಥ್ಯಾಂಕ್ ಯು. ಊಟ ಆಯ್ತು ಅನೂಪ್ ಅವರೇ, ನಿಮ್ದಾಯ್ತಾ? ಏನು ಊಟ ಮಾಡಿದರೆ? ಥ್ಯಾಂಕ್ ಯು ಸೋ ಮಚ್ ಜೇನೆಸ್ ಅವರೇ, ಥ್ಯಾಂಕ್ ಯು. ಗ್ರಾಮರ್ ನಿಖನ್ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಮೇಡಮ್ ಎಲ್ಲ ಬ್ಯಾನರ್ದ ಮಹಿಮೆ ಇರಬೇಕು, ಇಷ್ಟೊಂದು ವ್ಯೂಸ್ ಕೆಟ್ಟ ವ್ಯಕ್ತಿಗಳು ಬರ್ತಿದ್ದಾರೆ. ಬರಲಿ ಬಿಡಿ ಅವ್ರು ಬರಲಿ, ಅವ್ರದ್ದು ಹೆಸರೇ ಅದೇ ಇರುತ್ತೆ. ಗ್ರಾಮರ್ ಕನ್ನಡ ಹಾಂ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಅದಕ್ಕೆ ಎದುರುದಿಲ್ಲ ನಾನು, ಫುಲ್ ಸಪೋರ್ಟ್. ಥ್ಯಾಂಕ್ ಯು ಕಲ್ಪನ್ ರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ದಾದಾ ಕಜಿಪಕ್ಕ ಕಜಿಪುಯಿನಿ ವೆಜ್ ಇತ್ತಂಡು. ಕಲ್ಪನಾ ರಾಜ್ ಅವರೇ ಅವರಿಗೆ ನಮಸ್ತೆ ಅನ್ಬೇಡಿ ಆಯ್ತಾ. ಎಷ್ಟು ದೊಡ್ಡವರು ನಾವೆಲ್ಲ ಅಂತಿದ್ದಾರೆ. ಹೌದು ಎಷ್ಟು ದೊಡ್ಡವರು ನಾವೆಲ್ಲ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅದು ಮದುವೆ ಆದಮೇಲೆ ದೊಡ್ಡವರು. ಗ್ರಾಮರ್ ಅದು ಅಂತೂ ಹುಡುಗರಿಗಂತೂ ಏಜ್ ಆಗೋದಿಲ್ಲ, ಅದು ಖಂಡಿತ. ಹುಡುಗಿಯರಿಗೆ ಮದುವೆ ಆದರೆ ಅಂದರೆ ಅವರು ಮುದುಕಿಯರೇ, ಆದರೆ ಹುಡುಗರಿಗೆ ಮದುವೆ ಆದರೆ ಅವರು ಮುದುಕರು ಆಗೋದೇ ಇಲ್ಲ, ಹಂಗೆ ಈಗಿನ ಸಮಾಜ. ಗ್ರಾಮರ್ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಭಾರಿ ಬೇಜಾರಪ್ಪುಂಡು ದಾಯಿಗೆ ನಿಖಿತ ದಾಯಿ ಬೇಜಾರಪ್ಪುಂಡಿಯೇ ದಾಯಿಗೆ ಬೇಜಾರು ಯಾನೇ ಇತ್ತು ತೆಲ್ತಂದುಲ್ಲೇ ದಾಯಿ ಬೇಜಾರು ಬಲ್ಪ. ಜೇರೇಸ್ ಅವರೇ ಥ್ಯಾಂಕ್ ಯು. ಅವರು ಮೊನ್ನೆಯಿಂದ ಮುರಣ್ಣಿಡ್ದಿಂಚಿ ನಿಖಿತ ಇಂಕ ಮಸ್ತ್ ಬಂಗ ಕೊರೊಂದುಲ್ಲೇರು ಯಾರು ಕಾವ್ಯ ಪಂಡದು ಮಸ್ತ್ ಇಂಕ ಮನಸ್ಸಿಗೆ ಬೇನೆ ಮಲ್ತೊಂದುಲ್ಲೇರು ಯಾರು ಐಕಾರೆಗಿ ನಿಂಗೆ ಮೆಚ್ಚಾದು BP ಅಯ್ಯಾದು ನಿರ್ಣಯನ್ ದಯಪಂಡ ಹಿಂಗೆ ಮುರಾಣಿಂತ ಮೊನ್ನೆಯಿಂದ ನನಗೆ ಒಂದು 4 ದಿನದಿಂದ ನನಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಮನಸ್ಸಿಗೆ ಅವರು. ಕಾವ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, 40 ಮಿನಿಟ್ ಫುಲ್ ಸಪೋರ್ಟ್. ಥ್ಯಾಂಕ್ ಯು ಕಲ್ಪನಾ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು RB ಅವರೇ. ಗ್ರಾಮರ್ ಕನ್ನಡ ರಿಟರ್ನ್ ಮೀ ಅಂತಿದ್ದಾರೆ, ಹಾಯ್ ಅಂತಿದ್ದಾರೆ. ತುಂಬ ಇದು ಮಾಡ್ತಾಳೆ ಅವಳು ತುಂಬ. ಜೇನೆಸ್ ಅವರೇ ಕಿರೀಟ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ ಜೇನೆಸ್ ಅವರು, ಥ್ಯಾಂಕ್ ಯು. ಜೈ ಅವರೇ ಕಿರೀಟ ಅಂತಿದ್ದಾರೆ, ಥ್ಯಾಂಕ್ ಯು. ಓಕೆ ಕಲ್ಪನಾ ಅವರೇ, ನನಗೆ ನಂಬಿಕೆ ಇದೆ, ನಾನು ನಂಬಿಕೆ ಇಡ್ತೀನಿ. ಜೇನೆಸ್ ಅವರೇ ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಭಟ್ ಅವರು ಬಂದರು. ಹಾಯ್ ಸುಬ್ರಹ್ಮಣ್ಯ ಭಟ್ರೆ, ಹಾಯ್ ವೆಲ್ಕಮ್ ಭಟ್ರೆ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಆಯಿತಾ ಭಟ್ರೆ. ಸುಬ್ರಹ್ಮಣ್ಯ ಭಟ್ರೆ ಒಂದು ಲೈಕ್ ಕೊಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಗ್ರಾಮರ್ ಕನ್ನಡ ಅವರೇ ನಿಮ್ಮದು ಚಾನಲ್ ಇದ್ದರೆ ಬ್ಲೂ ಕೊಡ್ತೀನಿ, ಚಾನಲ್ ಇದೆಯಾ? ಜೇನೆಸ್ ಅವರೇ ಥ್ಯಾಂಕ್ ಯು. ಗ್ರಾಮರ್ ಕನ್ನಡ ಸೂಪರ್ ಸಪೋರ್ಟ್. ಜೇನೆಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗ್ರಾಮರ್ ಕನ್ನಡ ಅವರೇ ಮೆಸೇಜ್ ಡಿಲೀಟ್ ಮಾಡಬೇಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಯ್ ಸಿಸ್ ಊಟ ಆಯಿತು ದೀಪ ಅವರೇ, ನಿಮ್ದಾಯ್ತಾ? ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ದೀಪ ಅವರೇ. ಜೇನೆಸ್ ಅವರೇ ಥ್ಯಾಂಕ್ ಯು. ಗ್ರಾಮರ್ ಕನ್ನಡ ಅವರೇ ಮೆಸೇಜ್ ಡಿಲೀಟ್ ಮಾಡಬೇಡಿ, ನಿಮಗೆ ಅಷ್ಟು ಜಲಸಿದ್ರೆ ಡಿಲೀಟ್ ಮಾಡಿ ಅಷ್ಟೇ. ಲೈಕ್ ಡನ್. ಜೇನೆಸ್ ಅವರೇ ಥ್ಯಾಂಕ್ ಯು. ಹರಿನಕ್ಕ ಜೈ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಗ್ಲಾಮರ್ ಕನ್ನಡ ಸುಮ್ಮನಿದ್ರೆ ನಿಮಗೆ ಒಳ್ಳೆಯದು, ಇಲ್ಲ ಅಂದರೆ ಕರ್ಮ 12 ಆಗಿ ಹೋಗುತ್ತೆ, ಹುಷಾರ್ ಅಂತಿದ್ದಾರೆ. ಅಂದೆ ಬೊಕ್ಕ ಎಂಚ ಉಳ್ಳಾರು ಯಾನು ಹುಷಾರ್ಲೆ ಈರೆಂಚ ಉಳ್ಳಾರು ಶೆಟ್ರೆ. ಹರಿನಕ್ಕ ಜೈ ಎಂತ ಮತ್ತೆ ಈರು ಟೆನ್ಷನ್ ಮಲ್ಪೊಡ್ಚಿ ಯಾನ್ ಟೆನ್ಷನ್ ಮಲ್ಪೊಡ್ಚಿಯೇ
ಯಾನ ಐಕ್ ಮಾತ ಟೆನ್ಷನ್ ಮಲ್ಪನಾಲತಿ ಯಾನು ಎಂಚಿನೆಂಚಿನೇ ಬೇನೆ ತಿನ್ನೊಂದು ಬೊಯ್ದು ನಾಲು ಆ ಉಂದು ಎಂಗೆ ಕ್ಯಾರ್ಲತ್ತು ಎನ್ನ ಜೀವನಡು ಎಂತೇತೋ ಏನು ಲೈಫ್ ಏನು ಅನುಭವಿಸೋದು ಬೊಯ್ದು ನಾಲು ಒಂದು ವಾ ಲೆಕ್ಕ ಇಂಕ್ಲೆಗ್ ಒಕ್ಕಡೆ ಜೇನು ಸರ್ ಥ್ಯಾಂಕ್ ಯು ಜೈ ಹರಿನಕ್ಕ ಜೈ 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 ಥ್ಯಾಂಕ್ ಯು ಜಾನ್ವಿ ಸಿಸ್ ಥ್ಯಾಂಕ್ ಯು ಇದೆಲ್ಲ ಜಾನ್ವಿ ಸಿಸ್ ಇದ್ದು ಮೈಮಿ ಫ್ರೀ ಫೈರ್ ಅದಿ ಅಂತಿದ್ದಾರೆ ಪಿನ್ ಅಂತಿದ್ದಾರೆ. ಗ್ರಾಮರ್ ಅವರೇ ನೀವು ಮೆಸೇಜ್ ಡಿಲೀಟ್ ಯಾಕೆ ಮಾಡ್ತೀರಂತ ನೀವು ಮೊದಲು ನನಗೆ ಅದಕ್ಕೆ ಉತ್ತರ ಕೊಡಿ. ನಿಮಗೆ ಪಿನ್ ಮಾಡೋದು ಏನು ಅದರಲ್ಲಿ ಏನಿಲ್ಲ, ಆದರೆ ನೀವು ಮೆಸೇಜ್ ಯಾಕೆ ಡಿಲೀಟ್ ಮಾಡ್ತೀರಿ? ಒಂದು ಲೈಕ್ ಕೊಡಿ, ಹಾಗೆ ನಿಮಗೆ ಪಿನ್ನು ಮಾಡ್ತೀನಿ, ನನಗೆ ಬ್ಲೂ ಕೊಡ್ತೀನಿ, ಒಂದು ಲೈಕ್ ಕೊಡಿ ಫಸ್ಟು, ಮತ್ತು ಮೆಸೇಜ್ ಡಿಲೀಟ್ ಮಾಡಬೇಡಿ. ಅದು ತುಂಬ ಹಿಂಸೆ ಕೊಟ್ಟರು ಜಾನ್ವಿ, ಈಗಂದಲ್ಲ ಮುಂಚೆ ಒಂದು 4-5 ದಿನದಿಂದ ಹಿಂಸೆ ಕೊಡ್ತಿದ್ದಾಳೆ ಅವಳು. ಹುಡುಗಿಯರಿಗೆ ಹಿಂಸೆ ಕೊಡಬೇಡಿ ಅಂತಿದ್ದಾರೆ ಜೇನಸ್ ಅವರು. ಥ್ಯಾಂಕ್ ಯು ಏನಾಯಿತು ಸೀಸ್? ಬ್ಯಾಡ್ ಕಮೆಂಟ್ ಜೇನಸ್ ಅವರೇ ಥ್ಯಾಂಕ್ ಯು. ಜಾನ್ವಿ ಅವರೇ ಥ್ಯಾಂಕ್ ಯು, ಸೂಪರ್ ಥ್ಯಾಂಕ್ ಯು ಸೋ ಮಚ್. ಬ್ಯಾಡ್ ಕಮೆಂಟ್, ನಾನು ಇಷ್ಟು ಸ್ಟ್ರಾಂಗ್ ಇದ್ದದಕ್ಕೆ ಆಯಿತು. ಕೆಲವರು ಕೂಗಿಕೊಂಡು ಇರ್ತಾರೆ, ನಾನು ಖಂಡಿತ ಕೂಗಿಕೊಂಡು ಇರುವಂಥ ಜಯಮಾನದವಳೆ ಅಲ್ಲ ನಾನು. ಯಾವತ್ತು ನನ್ನ ಜೀವನದಲ್ಲಿ ನಾನು ಅದನ್ನು ಎಲ್ಲ ಮೆಟ್ಟಿ ನಿಂತು ಬಂದಿದ್ದವಳು ನಾನು. ಗ್ರಾಮರ್ ಕನ್ನಡ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಗ್ರಾಮರ್ ಕನ್ನಡಗೆ ಬ್ಲೂ ಕೊಡಬೇಡಿ ಮೇಡಮ್. ಹೌದಾ? ಓಕೆ. ಜೈ ಕೃಷ್ಣ ಥ್ಯಾಂಕ್ ಯು ಕೃಷ್ಣ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಬುಡ್ಲೆ ಟೆನ್ಷನ್ ಮಲ್ಪೊಡ್ಚಿ ಇಜ್ಜಿ ನಿಖಿತಾ ಸಿಸ್ ಇರ್ನ ಚಾನಲ್ ಉಂಡೆ ನಿಖಿತಾ? ಚಾನಲ್ ಇತ್ತನ ಬ್ಲೂ ಕೊಡ್ಪೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜೇನಸ್ ಅವರೇ ಥ್ಯಾಂಕ್ ಯು ಸೋ ಮಚ್. ಯಾರೇ ಆಗಲಿ ಒಂದು ರೆಸ್ಪೆಕ್ಟ್ ಕೊಡಬೇಕು. ರೆಸ್ಪೆಕ್ಟ್ ಕೊಟ್ಟವರಿಗೆ ನಮ್ಮ ಕಡೆಯಿಂದ ಯಾವತ್ತೂ ರೆಸ್ಪೆಕ್ಟ್ ಇದ್ದೇ ಇರುತ್ತೆ, ಅದು ಖಂಡಿತ. ಯಾಕೆ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಾನ್ವಿ ಅವರೇ ಥ್ಯಾಂಕ್ ಯು ಸೋ ಮಚ್. ರೆಸ್ಪೆಕ್ಟೇ ಇಲ್ಲ ಅಂದರೆ ಯಾಕೆ? ದೀಪಾ ಡೈಲೀಸ್ ಅವರೇ ಎನ್ನ ಚಾನಲ್ ಇಜ್ಜಿ ಥ್ಯಾಂಕ್ ಯು. ಇರು ಚಾನಲ್ ಇಜ್ಜಿಂದಲ್ಲ ಇಂಕ ಸಪೋರ್ಟು ಬತ್ತಿತ್ತರತೆ. ಎಂಚಿನ ಪುದರಿನ ನಿಶಿತಾ ತುಂಬ ಲಾಯ್ಕೊಂಡು ಪುದರ್. ಏನು ಚಪ್ಪರಿದ್ಯಾ ಅದಕ್ಕೆ ಗ್ರಾಮರ್ ಕನ್ನಡ ಅಂತಿದ್ದಾರೆ. ರಾಧೆ ಮಿನಿ ಮಯ್ಯ ಅಮಿತ್ ಭಯ್ಯಾಜಿ ವೆಲ್ಕಮ್ ಭಯ್ಯ, ವೆಲ್ಕಮ್. NSS ಅವರೇ ಹಾಯ್ ವೆಲ್ಕಮ್. ಲೈಕ್ ಕೊಡಿ. ಇವತ್ತು ನಿಮ್ಮದು ಪ್ಲೇಲಿಸ್ಟ್ ಆನ್ ಮಾಡ್ತೀನಿ NSS ಅವರೇ, ಆಯಿತಾ? NSS ಒಂದು ಲೈಕ್ ಕೊಡಿ. ಗ್ರಾಮರ್ ಭಯ್ಯ, ಅಮಿತ್ ಭಯ್ಯ ವೆಲ್ಕಮ್ ಭಯ್ಯ. ಎಷ್ಟೋ ವಾಸಿ ಹಿಂದಿ ಅವರು ಗೊತ್ತಾ, ನಮ್ಮ ಕನ್ನಡದವರೇ ಕನ್ನಡಕ್ಕೆ ಇದು ಅವಮಾನ. ಯಾವತ್ತು ಹಿಂದಿಯವರು ಬೆಸ್ಟ್, ಯಾವತ್ತು ಬ್ಯಾಡ್ ಕಮೆಂಟ್ ಹಾಕ್ಲಿಕ್ಕೆ ಬರುವುದಿಲ್ಲ ಹೆಚ್ಚಾಗಿ. NSS ಅವರೇ ಥ್ಯಾಂಕ್ ಯು. ನಾನು ಅದಕ್ಕೆ ಎಲ್ಲರ ಕನ್ನಡದವರ ಎದುರು ಕಡೆಗೆ ಅನ್ನೋದು, ಕನ್ನಡದವರು ನಿಜವಾಗ್ಲೂ ಕನ್ನಡದವರಿಗೆ ವೈರಿ ಗೊತ್ತಾ. ನನಗೆ ಇಷ್ಟು ಜನ ಇರ್ತಾರೆ ಹಿಂದಿಯವರು, ನನಗೆ ಯಾವತ್ತೂ ಬ್ಯಾಡ್ ಕಮೆಂಟ್ ಹಾಕಿಲ್ಲ. ಹಿಂದಿಯವರು ಯಾವತ್ತೂ ಹಾಕಿಲ್ಲ, ಹಾಕಿದ್ರು ಇವತ್ತು ಹಾಕ್ಬೋದು ಗೊತ್ತಿಲ್ಲ, ಆದರೆ ಯಾವತ್ತೂ ಹಾಕಿಲ್ಲ ಇಷ್ಟರವರೆಗೂ ನನಗೆ. NSS ಅವರೇ ಹಾಯ್ ವೆಲ್ಕಮ್ ಲೈಕ್ ಡನ್. ಥ್ಯಾಂಕ್ ಯು. ಪವಿ ಡೈಲಿ ಬ್ಲಾಗ್ಸ್ RB ಚಾನಲ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. RB ಅವರೇ ಪ್ಲೀಸ್ ರಿಟರ್ನ್. ಪವಿ DJ ಪತು ಸೋನೂರು ಚಾನಲ್ ಸೋಕು ಉಂಡು. ಓಕೆ DJ ಸೋಕುಂಡೆ ಲಾಯ್ಕುಂಡೆ ಚಾನಲ್ ಎನ್ನ ಚಾನಲ್ ಕನೆಕ್ಟ್ ಆತಿಜಿಂದ ಕನೆಕ್ಟ್ ಆಲೆ ಒಂಜಿ ಲೈಕ್ ಕೊರ್ಲೆ ಅವೇ ಅಂಚೆನೆ ಒಂಜಿ ಲೈಕ್ ಕೊರ್ಲೆ ಮುಲ್ಪ. ಊಟ ಆಯ್ತಾ ಸಿಸ್? ಊಟ ಆಯಿತು. ಹಾಯ್ ಸಿಸ್, ಹಾಯ್ ನಮ್ಮ ಜಾಲಿ ತುಳು ಬ್ಲಾಗ್ಸ್. ಹಾಯ್ ನಮ್ಮ ತುಳು ಬ್ಲಾಗ್ಸ್ ಅವರೇ ವೆಲ್ಕಮ್. ನಿಮ್ಮ ಚಾನಲ್ ಇದ್ದರೆ ಬ್ಲೂ ಕೊಡ್ತೀನಿ, ಲೈಕ್ ಕೊಡಿ ಒಂದು. ಜಾಲಿ ಅವರೇ, ನಮ್ಮ ಜಾಲಿ ತುಳು ಬ್ಲಾಗ್ಸ್ ಅವರೇ ಒಂದು ಲೈಕ್ ಕೊಡಿ. ಗ್ರಾಮರ್ ಕನ್ನಡ ವೈ ಅಂತಿದ್ದಾರೆ, ಥ್ಯಾಂಕ್ ಯು ಅಂತಿದ್ದಾರೆ. ನಿಶಿತಾ ಹಾಯ್ ನಿಶಿತಾ ಥ್ಯಾಂಕ್ ಯು ಸೋ ಮಚ್. ನಿಶಿತಾ ಎನ್ನ ಚಾನಲ್ಗೆ ಕನೆಕ್ಟ್ ಆಲೇವೆ ಹೆಂಗೆ ಕೊಂಚ ಬ್ಲೂ ಲೈಕ್ ಕೊರ್ಲೇವೆ, ಲೈಕ್ ಕೊರ್ಲೆ ಸಿಸ್. ಪಿನ್ ಮಾಡ್ತೀರಾ? ಓಕೆ ಖಂಡಿತ ಪಿನ್ ಮಾಡ್ತೀನಿ. NSS ಅವರೇ ಥ್ಯಾಂಕ್ ಯು. ಕನ್ನಡ ಅಂತಿದ್ದಾರೆ, ಸೂಪರ್ ಸಪೋರ್ಟ್. ಗ್ರಾಮರ್ ಕನ್ನಡ ಇಷ್ಟೊತ್ತು ನೋಡಿದ್ರಲ್ಲಪ್ಪ, ನೀ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀಯಾ ಅಂತ. ಹರೇ ಕೃಷ್ಣ ಅಂತಿದ್ದಾರೆ. 30 ಲೈಕ್ ಡನ್. ಥ್ಯಾಂಕ್ ಯು NSS ಅವರೇ ಥ್ಯಾಂಕ್ ಯು. ಮಿನಿ ಭಯ್ಯ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಗ್ರಾಮರ್ ಕನ್ನಡ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಕನ್ನಡ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದೊಂದು ಇಷ್ಟ ಒಳ್ಳೆಯವರು ಒಬ್ಬೊಬ್ಬರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಲವರು ಅದರ ಅಪೋಸಿಟ್. ಹೌದು ತುಂಬ ಜನ ಕನ್ನಡದವರೇ ನಮಗೆ ಬ್ಯಾಡ್ ಕಮೆಂಟ್ ಹಾಕೋದು. NSS ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸತ್ಯ, ಆದರೆ ಕನ್ನಡದವರಿಗೆ ಯಾವತ್ತೂ ಅವಮಾನ ಮಾಡಲಿಕ್ಕೆ ಹೋಗಬೇಡಿ. ಸತ್ಯಕ್ಕೂ ಕನ್ನಡದವರಿಗೆ ಅವಮಾನ ಮಾಡಿದರೆ ಅದು ನಿಮಗೆ ನೀವು ಅವಮಾನ ಮಾಡಿದಾಗೆ ಆಗುತ್ತೆ. ಅದು ನೆನಪಲ್ಲಿ ಇಟ್ಕೊಳ್ಳಿ. ಯಾರು ಕೂಡ ಆಗಲಿ, ಒಂದು ಹುಡುಗಿ ಆಗಲಿ ಹುಡುಗಿ ಲೈವ್ ಮಾಡ್ತಾಳೆ ಅಂದರೆ ಅದು ಅವರು ಎಲ್ಲ ಬಿಟ್ಟು ವೈಟಿಗೆ ಬರುವುದಿಲ್ಲ.
ಇದಕ್ಕೆ ಸೋಷಿಯಲ್ ಮೀಡಿಯಾಕ್ಕೆ ಬರೋದಿಲ್ಲ. ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಮನೆಯಲ್ಲಿ ಏನಾದರೂ ತೊಂದರೆ ಇರ್ಬೋದು, ಏನಾದರೂ ಕಷ್ಟ ಇರ್ಬೋದು. ಆ ಕಷ್ಟವನ್ನು ನಾವು ದೂರ ಮಾಡಬೇಕನ್ನುವ ಉದ್ದೇಶದಿಂದ ಲೈವ್ ಮಾಡ್ತಾರೆ ಹೊರತು ನಾವು ಇದಕ್ಕೆ ಬರ್ತೀವಿ ಹೊರತು ಎಲ್ಲ ಬಿಟ್ಟು ಬರ್ತಾ ಇಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಅದು ನೆನಪಲ್ಲಿ ಇಡಬೇಕು ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಪವನ್ ಗುಡ್ ನೈಟ್ ಅಕ್ಕ. ಗುಡ್ ನೈಟ್ ಪವನ್, ಗುಡ್ ನೈಟ್. ಸೂಪರ್ ಸಪೋರ್ಟ್. ಪಿನ್ನೈಡಿಗೆ ಕನೆಕ್ಟ್ ಆಗಿ. ಪಿನ್ನೈಡಿಗೆ ದೀಪಾಸ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ. ದೀಪಾ ಅವರೇ, ನಿಮಗೆ ಪವಿ ಡೈಲಿ ಭಜನಾ ಬ್ಲಾಗ್ಸ್ ಅವರು ಕೊಟ್ಟಿದ್ದಾರಂತೆ, ನೋಡಿ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜಾನ್ವಿ ಕೃಷ್ಣ ನೈನಿಸಿಸ್ ಅವರೇ ಥ್ಯಾಂಕ್ ಯು ಸೊ ಈಚ್. ಆರ್ಯ ಯಾನ್ ಚಾನಲ್ಗೆ ಸಪೋರ್ಟ್ ಮಲ್ಪುಲೆ ಅಕ್ಕ. ಆರ್ಯ ಆರ್ವಿ ಎನ್ನ ಚಾನಲ್ಗೆ ಸಪೋರ್ಟ್ ಮಲ್ಪಲೆ ಅಕ್ಕ. ಇನ್ನ ಚಾನಲ್ ಉಂಡೆ ಜಾನ್ವಿ. ಆರ್ಯ ಆರ್ವಿ ಇದ್ದಾರಲ್ವಾ, ಅವ್ರದ್ದು ಚಾನಲ್ ಇದೆಯಾ ನೋಡಿ. ಜಾನ್ವಿ ಸಿಸ್ ಆರ್ವಿ ಅಂತ, ಆರ್ಯ ಆರ್ವಿ ಅಂತ ಇದ್ದಾರಲ್ವಾ, ಅವ್ರದ್ದು ಚಾನಲ್ ಇದೆಯಾ ನೋಡಿ ಆಯ್ತಾ. ಆರ್ಯ ಆರ್ವಿ ಒಂದು ಲೈಕು ಕೊಡಿ ಆಯ್ತಾ. ಗುಡ್ ನೈಟ್ ನಿಶಿತಾ, ಥ್ಯಾಂಕ್ ಯು ಸೋ ಮಚ್. 9:30 ಆ್ಯಪಲ್ಲ ಎನ್ನ ಲೈವ್ ಉಂಡು, ಬಲ್ಲೆ ಜಾಯಿನ್ ಅಲ್ಲವೇ ನಿಶಿತಾ. 9:30 ಮಾರ್ನಿಂಗ್ ಆ್ಯಂಡ್ 9:30 ನೈಟ್ ಉಂಡು ಅವೇ, ಬಲ್ಲೆ ಅವೇ ಜಾಯಿನ್ ಅಲ್ಲವೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕೃಷ್ಣ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಸತ್ಯ. ಪಿನ್ ಮಾಡಿ ಅಂತಿದ್ದಾರೆ. ಡಿವೋರ್ಸ್ ಅವರೇ, ಅವರು ಏನಾದರೂ ರಾಂಗ್ ಕಮೆಂಟ್ ಹಾಕಿದ್ರಾ? ಇಲ್ಲ ಅಲ್ವಾ? ಆರ್ಯಮ್ ಅವರೇ ಸೂಪರ್. ನಮಸ್ತೆ ಅಂತಿದ್ದಾರೆ. ಗ್ರಾಮರ್ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಥ್ಯಾಂಕ್ ಯು ಸೋ ಮಚ್. ಬ್ಯಾಡ್ ಬಾಯ್ ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್ ವೆಲ್ಕಮ್. ಲೈಕ್ ಡನ್ ಬ್ಯಾಡ್ ಬಾಯ್ ಅವರು. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಇದ್ದಾರೆ. ಕೃಷ್ಣ ಅವರೇ ಥ್ಯಾಂಕ್ ಯು. ಯಾರು ಕೂಡ ಹೈಡ್ ಮಾಡಬೇಡಿ ಆಯಿತಾ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಪವನ್ ಅಂತಿದ್ದಾರೆ. NSS ಅವರು ಥ್ಯಾಂಕ್ ಯು ಸೋ ಮಚ್. ಈರ್ನ ತುಳು ಕೇನ್ನಗ ಮಸ್ತ್ ಖುಷಿ ಆಪುಂಡು ಅಂದೇ. ಈರ್ನ ಚಾನಲ್ ಉಂಡೆ ಬ್ಲಾಗ್ಸ್ ಅತೇನ ಗ್ಯಾರಂಟಿ ತುಳು ಕೊರ್ಪೇವೆ ಬ್ಲೂ ಕೊರ್ಪೇರೆಗ ಕನೆಕ್ಟ್ ಆಲೇವೆ. ನಮ್ಮ ಜಾಲಿ ತುಳು ಬ್ಲಾಗ್ಸ್ ಕನೆಕ್ಟ್ ಆಲೇವೆ, ಇರಗ ಬ್ಲೂ ಕೊಡ್ತೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ದೀಪಾ ಅವರು ಥ್ಯಾಂಕ್ ಯು ಸೋ ಮಚ್. ಓಕೆ ಪಿನ್ ಮಾಡಿ ಅಂತಿದ್ದಾರೆ. ರಾಂಗ್ ಅಲ್ವಾ ನೀವು? ರಾಂಗ್ ಏನಾದರೂ ಪಿನ್ ಮಾಡ್ತೀನಿ, ಒಂದು ನಿಮಿಷ ಇರಿ. ಡಿ ಬಾಸ್ ಮತ್ತೆ ಡಿ ಬಾಸ್ ಅವರಿಗೆ ಯಾರಿಗೆ ರಾಂಗ್ ಕಮೆಂಟ್ ಹಾಕಿದ್ರಾ? ಗ್ರಾಮರ್ ಅವರೇ, ನೀವು ಗ್ರಾಮರ್ ಕನ್ನಡ ಅವರೇ, ನೀವು ರಾಂಗ್ ಕಮೆಂಟ್ ಹಾಕಿದ್ರಾ? ಕಾವ್ಯ ಅವರೇ, ಅಡಿ ಇಲ್ವಾ ನಿಮಗೆ? ಹುಡುಗಿಯರ ಶಾಪ ತಗೊಳ್ಳಿ ಅಂತಿದ್ದಾರೆ ನಮ್ಮ ಜಾನ್ವಿ ಸಿಸ್. ಖಂಡಿತ ಲೈಕ್ ಡನ್ ಅಂತಿದ್ದಾರೆ ನಮ್ಮ ಇವರು. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. NSS ಅವರೇ ಥ್ಯಾಂಕ್ ಯು. ಜಾನ್ವಿ ಅವರೇ ಥ್ಯಾಂಕ್ ಯು. NSS ಅವರೇ ಥ್ಯಾಂಕ್ ಯು. ಗ್ರಾಮರ್ ಕನ್ನಡ ಅಕ್ಕ ಪಿನ್ ಮಾಡ್ತೀನಿ. ಒಂದು 5 ನಿಮಿಷ ಕಾಯಿರಿ ಗ್ರಾಮರ್ ಅವರೇ, 5 ನಿಮಿಷ. ಇವಾಗ ನಾನು ದೀಪಾ ಅವ್ರದ್ದು ಪಿನ್ ಮಾಡಿದ್ದೀನಿ, ಖಂಡಿತ ಮಾಡ್ತೀನಿ. ಆದರೆ ಯಾವತ್ತೂ ಬ್ಯಾಡಾಗಿ ಕಮೆಂಟ್ ಮಾಡಬೇಡಿ. ಖಂಡಿತ ಪಿನ್ ಮಾಡ್ತೀನಿ, ಬ್ಲೂ ಕೊಡ್ತೀನಿ. ಕನೆಕ್ಟ್ ಆಗಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಆದರೆ ಬ್ಯಾಡ್ ಕಮೆಂಟ್ ಅಂತೂ ಯಾರಿಗೂ ಬೈಬೇಡಿ. ನನ್ನ ಚಾನಲಲ್ಲಿ ನನಗೆ ಇಷ್ಟ ಆಗಲ್ಲದು. ಎಲ್ಲರೂ ಗೌರವ ಇರುತ್ತೆ, ಅದನ್ನು ಕೊಡಲೇಬೇಕು. ಎಲ್ರಿಗೂ ಗೌರವ ಇರುತ್ತೆ, ಅದನ್ನು ಕೊಡಲೇಬೇಕು. ಹೌದು, ಖಂಡಿತ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಗ್ರಾಮರ್ ಕನ್ನಡ ಅಂತಿದ್ದಾರೆ. ಆವು ಅಂತಿದ್ದಾರೆ. ನಿಶಿತಾ ಥ್ಯಾಂಕ್ ಯು. ನಿಶಿತಾ ಥ್ಯಾಂಕ್ ಯು ಸೋ ಮಚ್. ಗ್ರಾಮರ್ ಕನ್ನಡ ಬ್ಲೂ ಕೊಟ್ಟಿದ್ದೀನಿ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಜೇನೆಸ್ ಅವರೇ ಥ್ಯಾಂಕ್ ಯು ಸೋ ಮಚ್. ಜೇನೆಸ್ ಅವರೇ ಥ್ಯಾಂಕ್ ಯು. ಗ್ರಾಮರ್ ಕನ್ನಡ ಇವನು ಮೊದಲು ಬ್ಯಾಡ್ ಮೆಸೇಜ್ ಹಾಕಿದ್ದ ಮೇಡಮ್, ಈಗ ಆಗ್ತಿಲ್ಲ ಅಕ್ಕ ಅಂತಿದ್ದಾನೆ. ಹೌದಾ? ಬ್ಯಾಡ್ ಹಾಕಿದ್ನಾ? ಹೌದಾ ಗ್ರಾಮರ್ ಕನ್ನಡ? ಖಂಡಿತ ನಾನು ಕೊಡಲ್ಲ ಬ್ಲೂ. ಬ್ಯಾಡ್ ಯಾವತ್ತು ನನ್ನ ಮೆಸೇಜಿಗೆ ಬರ್ತೋ ಅಂಥವರಿಗೆ ನನ್ನ ಕಡೆಯಿಂದ ಬ್ಲೂ ರಿಮೂವ್. ಖಂಡಿತ. ಬ್ಯಾಡ್ ಕಮೆಂಟ್ ಹಾಕಿದ್ರಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೌದಾ? ಓಹೋ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಗ್ರಾಮರ್ ಕನ್ನಡ ಪಿನ್. ಗ್ರಾಮರ್ ಕನ್ನಡ ಅವರೇ, ನೀವು ಯಾಕೆ ಬ್ಯಾಡ್ ಕಮೆಂಟ್ ಹಾಕಿದ್ರಲ್ವ ನನಗೆ? ಏನಾಯಿತು? ಯಾಕೆ ಹಾಕಿದ್ರಿ? ಆರ್ಯ ಅವ್ರದ್ದು ಉಂಟು ಚಾನಲ್. ಉಂಟಾ ಆರ್ಯ ಅವರೇ? ಇದೆಯಾ ಚಾನಲ್? ಇದ್ದೀರಾ ಆರ್ಯ ಅವರೇ? ಸೂಪರ್ ಸಪೋರ್ಟ್. ಜೇನೆಸ್ ಅವರೇ ಥ್ಯಾಂಕ್ ಯು. ಜಾನ್ವಿ ಅವರೇ ಥ್ಯಾಂಕ್ ಯು ಅಕ್ಕ ಅಂತಿದ್ದೀರಾ. ಆದರೆ ನನಗೆ ಯಾಕೆ ಬ್ಯಾಡ್ ಕಮೆಂಟ್ ಹಾಕಿದ್ದು ಅನ್ನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜೇನೆಸ್ ಅವರೇ ಥ್ಯಾಂಕ್ ಯು. ದೀಪಾ ಅವರೇ ಥ್ಯಾಂಕ್ ಯು ಸೋ ಮಚ್. ಆರ್ಯ ಅವ್ರದ್ದು ಉಂಟು ಚಾನಲ್ ಅಕ್ಕ. ಹೌದಾ? ಅವರು ಇಲ್ಲ, ಹೋದ್ರೇನಾ? ಜಾನಿ ಅವರೇ ಥ್ಯಾಂಕ್ ಯು. ಜಗದೀಶ್ ಮೂಲ್ಯ ಹಾಯ್ ಜಗದೀಶ್ ಅವರೇ, ವೆಲ್ಕಮ್. ಜೇನಿಸ್ ಅವರೇ ಥ್ಯಾಂಕ್ ಯು ಸೋ ಮಚ್. ದೀಪಾ ಅವರೇ ಥ್ಯಾಂಕ್ ಯು. ಪಿನ್ನೈಡಿಗೆ ಕನೆಕ್ಟ್ ಆಗಿ. ಜಾನ್ವಿ ಅವರು ಸುಮ್ಮನೆ ಕುತ್ಕೊಳ್ಳಿ. ನಿಮ್ಗೆ ಯಾಕೆ ಅಂದರೆ, ನೀನು ಯಾರೇ? ಅವ್ರು ನನ್ನ ತಂಗಿ, ಗೊತ್ತಾಯ್ತಾ? ಜಾನ್ವಿ ಸಿಸ್ ನನ್ನ ತಂಗಿ. ನೀನು ಯಾರೇ ಕೇಳಲಿಕ್ಕೆ? ನೀನು ಯಾರು? ನನ್ನ ತಂಗಿ ಅವರು ಜಾನ್ವಿ, ಗೊತ್ತಾಯ್ತಾ? ನನ್ನ ತಂಗಿ ಅವರು.
ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೀನ್ ಯಾಕೆ ಜಾನ್ವಿ ಅವರಿಗೆ ನೀನ್ ಯಾಕೆ ಸುಮ್ಮನೆ ಕುತ್ಕೊಳ್ಳಿ ಅಂತಿದ್ದೀರಾ? ಓಕೆ ಸಾರಿ ಅಂತಿದ್ದಾರೆ. ಏನ್ರಿ ಸಾರಿ ಅಂತೀರಾ? ಒಮ್ಮೆ ಬ್ಯಾಡ್ ಕಮೆಂಟ್ ಹಾಕಿ ಒಮ್ಮೆ ಅಕ್ಕ ಅಂತೀರಾ? ಅದು ನ್ಯಾಯ ಅನಿಸುತ್ತಾ ನಿಮಗೆ? ಯಾಕೆ ಬ್ಯಾಡ್ ಕಮೆಂಟ್ ಹಾಕ್ತೀರಾ? ರಂಜಾ ಕಿಚನ್ ಅವರೇ ಹಾಯ್, ವೆಲ್ಕಮ್. ಸೂಪರ್ ಸಪೋರ್ಟ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನಿಮ್ಮ ವಿಡಿಯೋ ನೋಡಿದ್ದೀನಿ. ಹಾಯ್ ಅಕ್ಕ, ಹಾಯ್ ಜಗದೀಶ್ ಅವರೇ, ವೆಲ್ಕಮ್. ಅಕ್ಕ ಅಂತ ಕರೀರಿ, ತುಂಬ ಖುಷಿ ಆಗುತ್ತೆ. ಆದರೆ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಆಯ್ತಾ? ಯಾಕಂದರೆ ನಿಮ್ಮನ್ನು ಎತ್ತದು ಒಂದು ತಾಯಿ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಆಯ್ತಾ? ಬೇರೆ ಏನು ನೆನಪೇಡ ನಿಮಗೆ. ಅಕ್ಕ ತಂಗಿ ಯಾರು ಇಲ್ಲದಿದ್ರೂ ಪರವಾಗಿಲ್ಲ, ನಿಮ್ಮ ತಾಯಿ ಅಂತ ಒಂದಿದಲ್ಲ, ಅವಳು ಹೆಣ್ಣು ಅಂತ ಇಟ್ಕೊಳ್ಳಿ, ಅದು ಸಾಕು, ಅಷ್ಟೇ ಸಾಕು. ನಮಗೆ ಅಂದಿದ್ರೆ ನಿಮ್ಮ ತಾಯಿಗೆ ಅಂದಾಗೆ ಅಂತ ಅನ್ಕೊಳ್ಳಿ, ಅದೇ ಗೊತ್ತಾಯ್ತಾ? ಬೇರೆ ಏನು ಬೇಕಾಗಿಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕರ್ಮ ವಾಪಸ್ ಬರುತ್ತೆ. ಹೌದು, ಖಂಡಿತ ಬರುತ್ತೆ. ಅವಳಿಗಂತೂ ಖಂಡಿತ ಬರ್ತದೆ, ಸತ್ಯಕ್ಕೂ. ಅದಕ್ಕೆ ನಾನು ಅವನಿಗೆ ಕ್ಲಾಸ್ ತಗೊಳ್ತಾ ಇದ್ದೆ. ಹೌದಾ ಡಿಬೋಸ್ ಅವರೇ? ಓಕೆ, ತಗೊಳ್ಳಿ. ಆರ್ವಿ ಅವರೇ ಥ್ಯಾಂಕ್ ಯು. ಬ್ಲೂ ಕೊಡ್ತೀನಿ ಆರ್ವಿ ಅವರೇ. ನನಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅವರಿಗೆ ರೆಸ್ಪೆಕ್ಟ್ ಅಲ್ಲ, ಯಾರು ನನಗೆ ರೆಸ್ಪೆಕ್ಟ್ ಕೊಡ್ತಾರೋ ಅವರಿಗೆ ನಾನು ಯಾವತ್ತೂ ಯಾವುದ್ರಲ್ಲಿ ಹೆಲ್ಪ್ ಮಾಡಲಿಕ್ಕೂ ರೆಡಿ ನಾನು, ಗೊತ್ತಾ? ನನಗೆ ಯಾರು ಬೇಡಾಗಿ ನನಗೆ ಇದು ಮಾಡ್ತಾರೋ ಅವರಿಗೆ ಖಂಡಿತ ನನ್ನ ಕಡೆಯಿಂದ ನೋ ರೆಸ್ಪೆಕ್ಟ್ ಯಾವತ್ತು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜೇನಸ್ ಅವರೇ ಥ್ಯಾಂಕ್ ಯು. ಕೆ ಸುನೀತಾ ಅವರೇ ಥ್ಯಾಂಕ್ ಯು. ರೆಂಜಾ ಕನೆಕ್ಟ್ ಆಗುವವರು ರೆಂಜಾ ಕಿಚನ್ ಅವರಿಗೆ ಹೋ ಗ್ರಾಮರ್ ಕನ್ನಡ ಅವರೇ ಹಾಯ್ ಅಂತಿದ್ದಾರೆ. ಕಾವ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಹೌ ಟು ಟೇಕ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. NSS ಅವರೇ ಥ್ಯಾಂಕ್ ಯು. ರಾಧೆ ಅವರೇ ಥ್ಯಾಂಕ್ ಯು ಸೋ ಮಚ್. ಪಿನ್ ಅಂತಿದ್ದಾರೆ ಗ್ರಾಮರ್ ಕನ್ನಡ. NSS ಅವರೇ ಥ್ಯಾಂಕ್ ಯು. ಗ್ರಾಮರ್ ಕನ್ನಡ ಅವರೇ ಹಾಯ್ ನಮಸ್ತೆ ಅಂತಿದ್ದಾರೆ. ಒಪ್ಪೋ ದೇವರೇ. NSS ಅವರೇ ಥ್ಯಾಂಕ್ ಯು. ಹಾಯ್ ನಮಸ್ತೆ ಎಲ್ರಿಗೂ ಅಂತಿದ್ದಾರೆ. ರಂಗು ಬಂದ. ರಂಗು ಒಂದು ಲೈಕ್ ಕೊಡಿ ರಂಗು ಪ್ಲೀಸ್. पिन मी सिस्टर. ओके सुनीता जी, आप है ना इधर? 5 मिनट में करती हूँ सुनीता सिस, 5 मिनट में करती हूँ आपको पिन. ओके ना? 5 मिनट ओके ना सिस? जेनेस ಅವರೇ ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ. ಓಲು ಊರು ಎನ್ನ ಊರು ಕಾರ್ಲ ಏನ್ ಇಪ್ಪುನ್ ಮುಂಬೈ ಕಾರ್ಲ ಊರು ಎನ್ನ. ಸೂಪರ್ ಸಪೋರ್ಟ್ ನೈಸ್ ಅಂತೆ. ರಾಧೆ NSS ಅವರೇ ಥ್ಯಾಂಕ್ ಯು. ಪಿನ್ ಹೌ ಅಂತಿದ್ದಾರೆ. ಸೂಪರ್ ರಾಧೆ ಅಂತಿದ್ದಾರೆ. ಶ್ರೀಶಕ್ತಿ ಹಾಯ್ ವೆಲ್ಕಮ್. ಬನ್ನಿ. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಆಯ್ತಾ? ಲೈಕ್ ಕೊಡಿ ಒಂದು. ಊಟ ಆಯ್ತಾ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಂಗಣ್ಣ ಲೈಕ್ ಕೊಡಿ ರಂಗಣ್ಣ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಜೇನೆಸ್ ಅವರೇ ಥ್ಯಾಂಕ್ ಯು. ರಂಜಾ ಕಿಚನ್ ಅವರೇ ಸೂಪರ್ ಸಪೋರ್ಟ್ ಅಲ್ಲಿದೆ. ದೀಪ ಅವರೇ ಥ್ಯಾಂಕ್ ಯು. ಜೇನೆಸ್ ಅವರೇ ಥ್ಯಾಂಕ್ ಯು. ವಾವ್ ಅಂತಿದ್ದಾರೆ ಗ್ರಾಮರ್ ಅವರು. ಥ್ಯಾಂಕ್ ಯು. ಸೂಪರ್ ಮೆಸೇಜ್ ಓದಬೇಡಿ, ಇಲ್ಲಿ ಇರುವವರನ್ನು ಎತ್ತಿ ಕಟ್ಟುವುದು ಅಂಥವರ ಕೆಲಸ. ಹೌದು ಓದಲ್ಲ ನಾನು ಓದಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಓದ್ತಾ ಇಲ್ಲ ನಾನು. NSS ಅವರೇ ಥ್ಯಾಂಕ್ ಯು. ರಂಜಾ ಕಿಚನ್ ಅವರೇ ಥ್ಯಾಂಕ್ ಯು. ಅಮ್ಮ ಅಂತಿದ್ದಾರೆ ಜಾನ್ವಿ ಅವರು. ಹೌದು, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ದೀಪ ಅವರೇ, ರಂಜಾ ಕಿಚನ್ ಅವರೇ ಥ್ಯಾಂಕ್ ಯು. NSS ಅವರೇ ಥ್ಯಾಂಕ್ ಯು. ನಿಮ್ಮ ಲೈವು ನೋಡ್ತಾ ಇದ್ದೀನಿ ಅಕ್ಕ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಆರ್ಯ ಅವಿರೇ ನೋಡಿ, ಪಿನ್ ಐ ಡಿ ಇದ್ದಾರೆ ನೋಡಿ, ಪಿನ್ ಐ ಡಿ ಅವರಿಗೆ ಕನೆಕ್ಟ್ ಆಗಿ ಅವ್ರಿಗೆ ಕೊಡ್ತಾರೆ ಆಯಿತಾ? ನೋಡಿ ಆರ್ಯ ಅವಿ ಅವರು ಇದ್ದಾರೆ ನೋಡಿ, ಆರ್ಯ RV ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವರ ಲೈವ್ ಚಾನಲ್ಗೆ ಹೋಗಿ ಕನೆಕ್ಟ್ ಆಗಿ ಗಿಫ್ಟ್ ಕೊಡಿ ಆಯಿತಾ? ಆರ್ಯ ಅವರೇ ನೋಡಿ, ಇಲ್ಲಿ ಪವಿ ಅವರಿದ್ದಾರೆ, NSS ಅವರಿದ್ದಾರೆ, ದೀಪ ಅವರಿದ್ದಾರೆ, ಎಲ್ಲರೂ ಕೊಡ್ತಾರೆ ರಿಟರ್ನ್, ಅವರಿಗೆ ಕೊಡಿ. NKN ಅಂತ ಮೆಸೇಜ್ ಮಾಡಿದ್ದ ಅವನು. ಹಾಗೆ ಅಂದರೆ ಅಕ್ಕನ ಅಂತ, ನಿಮ್ಮ ಅಕ್ಕನ ಬೇಡ ಹಾಗೆ ಮೇಡಮ್, ಮತ್ತು AM ಅಂತರ ಈ ಥರ ಒಂದು ಮೆಸೇಜ್ ಮಾಡಿದ್ಯಾ, ಹಾಗೆ ಅಂದರೆ ನಿಮ್ಮ ಅಮ್ಮನನ್ನು ಬೇಡ ಅಂತ. ಹೌದಾ? ಓಹೋ ಹೌದಾ? 30 ಮಿನಿಟ್ ಡನ್. ಓಕೆ. NSS ಅವರೇ ಥ್ಯಾಂಕ್ ಯು. ಓಕೆ ಪವಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪಿನ್ ಐ ಡಿ ಡನ್. ಕೆ ಸುನೀತಾ. ದೀಪಾ ಅವರೇ ಕೆ ಸುನೀತಾ ಅವರು ಕೊಟ್ಟಿದ್ದಾರೆ. ಜೇನೆಸ್ ಅವರೇ ಥ್ಯಾಂಕ್ ಯು. NSS ಅವರೇ ಥ್ಯಾಂಕ್ ಯು. ಜಾನ್ವಿ ಅವರು ಅಮ್ಮ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಹೌದಾ? ಓಕೆ ಥ್ಯಾಂಕ್ ಯು ಅಂತಿದ್ದಾರೆ. ಕೆ ಸುನೀತಾ ಅವರು ಕೊಟ್ಟಿದ್ದಾರೆ ಆಯಿತಾ? ರಂಜಾ ಕಿಚನ್ ಅವರೇ ಥ್ಯಾಂಕ್ ಯು. ಜಾನ್ವಿ ಅವರೇ ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ? ಲೈಕ್ ಕೊಡಿ. ಪಿನ್ ಹೌ ಟು ವರ್ಕ್ಸ್. ಜಾನ್ವಿ ಅವರೇ ಥ್ಯಾಂಕ್ ಯು. ರಂಜಾ ಕಿಚನ್ ಅವರೇ ಥ್ಯಾಂಕ್ ಯು. ನನಗೆ ಕನ್ನಡ ಗ್ರಾಮರ್ ಅಂತ ಬರ್ದಿದ್ದೀರಾ ನೀವು, ಇಂಗ್ಲೀಷಲ್ಲಿ ಮಾತಾಡ್ತೀರಾ ಕನ್ನಡ ಗ್ರಾಮರ್ ಅವರೇ? ನೀವು ಕನ್ನಡಕ್ಕೆ ಕೊಡುವ ಗೌರವ ಅದು. ನನಗೆ ಕಿರೀಟ ಅಂತಿದ್ದಾರೆ. ಬಂತು. ರಂಜಾ ಕಿಚನ್ ಅವರಿಗೆ ಕಿರೀಟ ಬಂತು, ನನಗೆ ಕಿರೀಟ. NSS ಅವರಿಗೆ ಕಿರೀಟ ಬಂದಿಲ್ಲ.
ಲೈಕ್ ಕೊಟ್ಟಿದ್ದೀನಿ ರೇಂಜ್ ಅವರು, ಥ್ಯಾಂಕ್ ಯು ಸೋ ಮಚ್ ರೇಂಜ ಕಿಚನ್ ಅವರೇ, NSS ಅವರೇ ಥ್ಯಾಂಕ್ ಯು. ನನಗೆ ಕಿರೀಟ ಬಂತು. ದೀಪ ಅವರೇ ಓಕೆ, NSS ಅವರೇ ಓಕೆ. ದೀಪ ಅವರೇ ಮತ್ತೆ ಕೇಸುನಿತಾ ಇದ್ದೀರಾ? ನನಗೆ ಕಿರೀಟ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬ್ಯಾಡ್ ಕಮೆಂಟಿನವರು ಹೋದ್ರು ಎಲ್ಲ, ಹೋಗ್ಲಿ ಹತ್ತು ಕಡೆ. ಥ್ಯಾಂಕ್ ಯು. ನನಗೆ ಕಿರೀಟ ಅಂತಿದ್ದಾರೆ. ಬಂದಿದ್ದ ಬ್ಯಾಡ್ ಕಮೆಂಟು. ಕಿರೀಟ ಅಂದರೆ ಏನು? ನೀವು 3ನೇ ಸ್ಥಾನದಲ್ಲಿದ್ದೀರಿ, 4ನೇ ಸ್ಥಾನದಲ್ಲಿದ್ದಾರೆ. ಅದೇ ಕಿರೀಟ. ನನಗೆ ಯಾಕೆ ಕಿರೀಟ ಬಂದಿಲ್ಲ? ಯಾಕೆ ಬರುತ್ತೆ ಅವನಿಗೆ ಅಷ್ಟೇ ಬರುತ್ತೆ ಅಂದ್ಕೊಂಡಿದ್ದೇನೆ. ಆ ಥರ ಶಾರ್ಟ್ ಕಟ್ ಬಯ್ಯೋ ಪದಗಳು ಅಪ್ಪಿ. ನಾನು ಅದರಲ್ಲಿ PhD ಮಾಡಿದ್ದೀನಿ ಮಿಸ್. ನೀನು ಅಂದರೆ ನಿಮ್ಮ ಅಪ್ಪ, ನಾನು ಅದರಲ್ಲಿ. ಹೌದಾ? ಯಪ್ಪೋ ಅಂತ ಬರ್ತಿದ್ದಾನ ಅವನು. ಯಪ್ಪ ದೇವರೇ, ನನಗೆ ಅರ್ಥ ಆಗಲಿಲ್ಲ. ಅದು ಕಲರ್ ಚೇಂಜ್ ನೋಡಿ ಅಕ್ಕ. ಹೌದಾ? ಕಲರ್ ಚೇಂಜಾ? ಓಕೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್ NSS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಂಜಾ ಅವರೇ, ಥ್ಯಾಂಕ್ ಯು. ಹಾಗೆ ಬರ್ತಿದ್ದೇನಾ ಇವರೇ? ಓಕೆ ಅಕ್ಕ, ಥ್ಯಾಂಕ್ ಯು ಅಂತಿದ್ದಾರೆ. ಅರ್ವಿ ಅವರೇ, NSS ಅವರಿದ್ದಾರೆ, ಅನ್ವಿ ಅವರಿದ್ದಾರೆ. ಎಲ್ರಿಗೂ ಕನೆಕ್ಟ್ ಆಗಿ ನಿಮಗೆ ಗಿಫ್ಟು ಬರುತ್ತೆ ಆಯ್ತಾ? ಎಲ್ರಿಗೂ ಕೃಷ್ಣ ಅಂತಿದ್ದಾರೆ. ಎಲ್ಲರೂ ಹೋದ್ರು ಮಾತ್ರ ದೇವರೇ ಸಾಕು ಆಯ್ತು. ಬ್ಯಾಡ್ ಕಮೆಂಟ್ ಇದ್ದು NSS ಅವರು ಸಾರಿ ಬೈದಿದ್ದು ಯಾರಿಗಾದ್ರೂ ಬೇಜಾರಾಯ್ತಾ? ಅದು ಎಂಥದ್ದು ಬರ್ದಿದ್ದಾರಂತೆ, ಅಪ್ಪ ಅಮ್ಮ ಅಂದೆಲ್ಲ ಹೆಸರು ಎದ್ದುಕೊಂಡು. ಹರೇ ಕೃಷ್ಣ ಅಂತಿದ್ದಾರೆ. ಎಂಥದ್ದು ಬರ್ದಿದ್ರಂತೆ. ತುಂಬ ಜನ ಬಂದಿದ್ರು ಬ್ಯಾಡ್ ಕಮೆಂಟ್ನವರು. NSS ಅವರೇ ಥ್ಯಾಂಕ್ ಯು. ಯಪ್ಪೋ ದೇವ್ರೆ, ಹಾಗೆ ಬೈಬೇಕು ಸಿಸ್. ಮತ್ತೆಂತ ಬೈದಿದ್ದು ಬೇಜಾರಿಲ್ಲಲ್ವ ಯಾರಿಗಾದರೂ ನಿಮಗೆ? ಆ ಕಾವ್ಯ ಇದ್ದಲ್ಲಲ್ವ, ಇವಾಗಲ್ಲ. ಆ ಕಾವ್ಯ ಇದ್ದಲೆ, ಅವಳು ಐಡಲ್ ಇದ್ದಲೆ, ಸಾಯಿಲಿ ಅವಳು ಈಗಲ್ಲ. ಮುಂಚೆಂದ್ರೂ ನನಗೆ ಹಾಗೆ ಮಾಡ್ತಿದ್ಲು. 3 ದಿನದಿಂದ 4 ದಿನದಿಂದ ನಾನು ಮೊನ್ನೆಯಿಂದ ತುಂಬ ಬೇಜಾರಲ್ಲಿದ್ದೆ. ಏನು ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಕೂಡ ಇವಳ್ದು ಟಾರ್ಚರ್ ನನಗೆ ಗೊತ್ತಾ. ಯಾರಿಗೆ ಬೈಬೇಕು? ಬೈ ಕಾವ್ಯ ಅಂತ ಇದ್ದಾಳೆ, ಅವಳಿಗೆ ಬೈ. ದೀಪ ಡೈಲಿ ಅವರಿಗೆ ರಿಟರ್ನ್ ಕೊಡಿ. ಯಾರ್ಯಾ ಇಲ್ಲಪ್ಪ ಅಂತಿದ್ದಾರೆ. ಇವತ್ತು ವೈರಲ್ ಆಗೋ ಸಾಧ್ಯತೆ ಇತ್ತು ಮೇಡಮ್ ನಿಮ್ಮ ಲೈವ್. ಹೌದು ಸ್ವಲ್ಪ ವೈರಲ್ ಆಗಿತ್ತು ಅಷ್ಟೇ. ಏನಾಯಿತು? ಅವನು ಎಂತೆಂಥ ಮೆಸೇಜ್ ಹಾಕೋದು ಮಾರ್ರೆ, ಏನೇನು ಮೆಸೇಜ್ ಹಾಕ್ತಿದ್ಲು. ಏನಕ್ಕ? ನನ್ನಮ್ಮ ಅಕ್ಕ ಮುಂಬೈ ಡಾಟ್. ಸ್ವಾಮಿ ಬಂದರು. ಸ್ವಾಮಿ ಒಂದು ಲೈಕ್. ಸ್ವಾಮಿ ನನಗೆ ಲೈಕ್. ಬ್ಯಾಡ್ ಕಮೆಂಟ್ ರಂಗಣ್ಣ. ಹೌದು, ನಿಮ್ಮ ಲೈವ್ ವೈರಲ್ ಆದರೆ ಅಂಥವರು ಲೈವ್ಗೆ ಬರ್ತಾರೆ ಸಿಸ್. ಹೌದು, ಅದಕ್ಕೆ ಹೈಡ್ ಮಾಡಬಾರ್ದು ಆಯ್ತಾ? ಹೈಡ್ ಮಾಡಬಾರ್ದು ಯಾರು. ಬುಲೆಟ್ ಟ್ರೈನ್ ಬಂತು. ಹೌದು, ನಮ್ಮ ಸ್ವಾಮಿಯನ್ನ ಬಂದರು. ಸ್ವಾಮಿಯನ್ನ ವೆಲ್ಕಮ್. NSS ಅವರೇ ಥ್ಯಾಂಕ್ ಯು. ಜಾನಿ ಅವರೇ ಥ್ಯಾಂಕ್ ಯು. ಹಾಯ್ ಗ್ರಾಮರ್ ಅವರೇ, ಎಂತ ಬೈದಿದ್ದೀರಿ ನನಗೆ? ನಿಮ್ಮ ಅಪ್ಪ ಅಮ್ಮನ ಹತ್ರ ಏನಾದರೂ ಮಾತಾಡಿದ್ರೆ ನಿಮಗೆ ಸರಿ ಕಾಣುತ್ತಾ? ನನ್ನ ಅಪ್ಪನನ್ನು ನಾನೇ ನೋಡಿಲ್ಲ, ನೀನು ಯಾಕೆ ಬೈತೀಯ ನನ್ನ ಅಪ್ಪನಿಗೆ? ನನ್ನ ಅಪ್ಪನಿಗೆ ಬೈಯುವಷ್ಟು ನಿನಗೆ ಅಧಿಕಾರ ಯಾರು ಕೊಟ್ಟಿದ್ದು? ನನ್ನ ಅಪ್ಪನ ಕಾಲಿನ ಧೂಳಿಗೆ ಸಮ ಇಲ್ಲ ಅಷ್ಟೇ, ಗೊತ್ತಾಯ್ತಾ? NSS ಅವರೇ ಥ್ಯಾಂಕ್ ಯು. ದೀಪ ಅವರೇ ಥ್ಯಾಂಕ್ ಯು. NSS ಅವರೇ ಥ್ಯಾಂಕ್ ಯು. ಬುಲೆಟ್ ಟ್ರೈನ್ ಎಲ್ಲಿ ಹೋದ್ರಿ ಸ್ವಾಮಿ? 32ನೇ ಮೆಚ್ಚಿಗೆ ಆಯಿತು. NSS ಅವರೇ ಥ್ಯಾಂಕ್ ಯು. ರಂಗಣ್ಣ ಅಂತಿದ್ದಾರೆ. ರಂಗಣ್ಣ ಇದ್ದಾರೆ ಯಾಕೆ? ಬುಲೆಟ್ ಟ್ರೈನ್ ಬಂತು. NSS ಅವರೇ ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಟ್ರೈನ್ಗೆ ರಜೆ ಇವತ್ತು ಟ್ರೈನ್ಗೆ ರಜೆ. ಯಾಕೆ ಗೊತ್ತಾ? ಇವತ್ತು ನನ್ನ ಟ್ರೈನ್ ಜೋರಿದೆ. NSS ಅವರೇ ಥ್ಯಾಂಕ್ ಯು. 2.5 ತಿಂಗಳಲ್ಲಿ ಕಾಲ್ ಮಾಡೋರು, ಇನ್ನು 1 ತಿಂಗಳಲ್ಲಿ ನೀವು ನಮಗೆ ಕಾಲ್ ಮಾಡ್ಬೋದು ಮೇಡಮ್. ಅಯ್ಯೋ, ನಿಮ್ಮ ಆಶೀರ್ವಾದ ಡಿಬೋಸ್ ಅವರೇ. ಖಂಡಿತ ಮಾಡಿದರೆ. ಇಲ್ಲ, 2.5 ತಿಂಗಳು ಬೇಕು ನನಗೆ. 2.5 ತಿಂಗಳು ಖಂಡಿತ ಬೇಕು ನನಗೆ. ಸೂಪರ್ ಸಪೋರ್ಟ್ ಅಲ್ಲದೆ MS ಅವರು ಬಂದರು. MS ಅವರೇ ಬನ್ನಿ. ನಾರ್ಮಲ್ ಮೆಸೇಜ್. ಹೌದು ಸ್ವಾಮಿ, ಊಟ ಮಾಡಿದ್ರಾ? MS ಅವರೇ ಒಂದು ಲೈಕ್ ಕೊಡಿ ಆಯಿತಾ? ಲೈಕ್ ಕೊಡಿ. NSS ಅವರೇ ಥ್ಯಾಂಕ್ ಯು. ನನಗೆ ಗೊತ್ತಿರಲಿಲ್ಲ ಹೈಡ್ ಮಾಡಬಾರ್ದು ಅಂತ. ಹೈಡ್ ಮಾಡಲೇಬಾರ್ದು ಅಂಥವ್ರನ್ನು. NSS ಅವರೇ ಥ್ಯಾಂಕ್ ಯು. NSS ಅವರೇ ಥ್ಯಾಂಕ್ ಯು. ಏನಾಯಿತು ಸಿಸ್ಟರ್? ಬ್ಯಾಡ್ ಕಮೆಂಟು, ತುಂಬ ಬ್ಯಾಡ್ ಕಮೆಂಟ್. NSS ಅವರೇ ಥ್ಯಾಂಕ್ ಯು. ಆಯ್ ರಚನಾ ಅವರೇ ವೆಲ್ಕಮ್. ರಚನಾ ಅವರೇ ಲೈಕ್ ಕೊಡಿ. ಇವರೇ MSA ಕಲೆಕ್ಷನ್ ಲೈಕ್ ಕೊಡಿ. ರಚನಾ ಅವರು 10:37 ಲೈಕ್ ಕೊಡಿ ಆಯಿತಾ? ರಚನಾ ಅವರೇ ಒಂದು ಸೈಡ್ ಅಂತಿದ್ದಾರೆ. NSS ಅವರೇ ಥ್ಯಾಂಕ್ ಯು. ಬ್ಯಾಡ್ ಕಮೆಂಟ್. ಹೌದು, NSS ಅವರೇ ಥ್ಯಾಂಕ್ ಯು. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. MS ಅವರೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.
ಜೈ ಜನ ಜೈನ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಬರಲಿ ಟ್ರೈನ್ ಅಂತಿದ್ದಾರೆ. ಟ್ರೈನ್ ಇಲ್ಲ ಇವತ್ತು. ಡೈರಿ ಹಾಕಿದರೆ ಎಲ್ಲ ಶಾಪ ನಮಗೆ ಬೀಳುತ್ತೆ. ಹೌದಲ್ವಾ? ಇವತ್ತು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಎನ್ ಎಸ್ ಸರ್. ಹೌದು, ನಿಮ್ಮ ಟ್ರೈನ್ ಜೋರಿದೆ ಇವತ್ತು. ಹೌದು ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು. ನಮ್ಮ ಮೆಲ್ಗಾರ್ ಬ್ರದರ್ ಬಂದಿಲ್ಲ ಇವತ್ತು, ಅವರನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ. ಅವರ ಲೈವ್ ಕೂಡ ಇಲ್ಲ ಇವತ್ತು ಅಲ್ವಾ ಜಾನ್ವಿ ಸಿಸ್? ನಮ್ಮ ಮಿಲ್ಗಾರ್ ತಮ್ಮ ಬಂದಿಲ್ಲ ಇವತ್ತು. ಬರಲಿ ಟ್ರೈನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಇವತ್ತು ಟ್ರೈನ್ ಬಂದರೆ ಡೈಲಿ ಟ್ರೈನ್ ಬಿಟ್ಟರೆ ಅಷ್ಟೇ ನನ್ನ ಮೇಲೆ ಎಲ್ಲರೂ ಒಮ್ಮೆಲೆ ಬೈಕೋತಾರೆ. ಹೌದು, ಟ್ರೈನ್ ಬಿಟ್ಟರೆ. ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬರಲಿ ಟ್ರೈನ್ ಅಂದಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಬಂದರೆ ಎಲ್ಲ ಓಡಿ ಹೋಗ್ತಾರೆ, ಇವ್ರದ್ದು ಟ್ರೈನ್ ಶುರುವಾಗಿದೆ ಅಂತ. ರಚನೆ ಅವರೇ, ಥ್ಯಾಂಕ್ ಯು. ಸ್ವಾಮಿ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಟ್ರೈನ್ ಬರಲಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು. ಜಾನ್ವಿ ಅವರೇ, ಥ್ಯಾಂಕ್ ಯು. ರೇಖಾ ರಂಗೋಲಿ ಕ್ರಿಯೇಷನ್ ಅವರೇ, ಹಾಯ್ ವೆಲ್ಕಮ್. ರೇಖಾ ಅವರೇ, ಒಂದು ಲೈಕ್ ಕೊಡಿ ಆಯಿತಾ? ಪಿನ್ ಐಡಿಗೆ ಕನೆಕ್ಟ್ ಆಗಿ. ಪಿನ್ ಐಡಿಗೆ ಸಿಸ್ಟರ್ ಕಾವ್ಯ ಓದ್ಲಾ? ಕಾವ್ಯ ಇದ್ಲು ಇಷ್ಟರವರೆಗೆ ಇದ್ಲು. ಐಡಲ್ ಇರ್ಬೋದು. ಅವಳು ಹೋಗೋದಿಲ್ಲ. ಅವಳು ನಾಚಿಕೆ ಇಲ್ಲ ಅವಳಿಗೆ. ಅವಳು ನಾಚಿಕೆ ಇದ್ರೆ ಹೋಗಲ್ಲ. ಆ ನಾಚಿಕೆ ಇಲ್ಲದವಳು ಅವಳು ಇದ್ದಾಳೆ. ಇದ್ದಾಳೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಚಿತ್ ಅವರೇ, ಹಾಯ್ ಸಂಚಿತ್ ಬ್ಲಾಗ್ಸ್ ಅವರೇ, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಂಚಿತ್ ಬ್ಲಾಗ್ಸ್ ಅವರೇ. ಒಂದು ಬ್ಯೂಟಿಫುಲ್ ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು. 32 ಬೇಕು 100ಗೆ ಅಂತಿದ್ದಾರೆ. 1,000ಗೆ 32 ಬೇಕಂತೆ. 1 ನಿಮಿಷ, 1-2 ನಿಮಿಷದಲ್ಲಿ ಪಿನ್ ಮಾಡ್ತೀನಿ ನಿಮ್ಮದು. ಕೇಸುನಿತ್ ಅವರು ಅಂದಿದ್ದಾರೆ. ಅವರು ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಒಣಸಾನಿ ಸಿಸ್ಟರ್, ಒಣಸಾನಿ ಸಾನಿ ಇರ್ನಾಂಡೆ ಒಂಜಿ ಲೈಕ್ ಕೊರ್ಲೇವೆ. ಸಾನಿ ಒಂಜಿ ಲೈಕ್ ಕೊರ್ಲೇವೆ ಎನ್ನ ಒಣಸಾಂಡೆ ಇರ್ನಾಂಡೆ. ಪಿನ್ಮಿ ಪೂಜಾಯ ರಾಘವೇಂದ್ರಾಯ ಅಂತಿದ್ದಾರೆ. ಬ್ಯೂಟಿಫುಲ್ ಅಂತಿದ್ದಾರೆ. ಎನ್ ಎಸ್ ಎಸ್ ಅವರೇ, ನನ್ನ ಅಮ್ಮನಿಗೆ ಅಪ್ಪನಿಗೆ ಯಾಕೆ ಬೈದಿರಿ ಅಂತ ಗ್ರಾಮರ್ ಕನ್ನಡದವರೇ ಅಣ್ಣಿ. ಮತ್ತೆ ಪಿನ್ ಮಾಡ್ತೀನಿ ನಿಮಗೆ. ಜೈ ಹೋ ಅಂತಿದ್ದಾರೆ. ಹಾಯ್ ಸ್ವಾಮಿ ಬ್ರದರ್ ಅಂತಿದ್ದಾರೆ. ಸ್ವಾಮಿಯನ್ನ ಓಡೆಪೋಯರಿ. ಜೈ ಹೋ ಅಂತಿದ್ದಾರೆ. ಸಾನ್ವಿ ಲೈಕ್ ಕೊಟ್ಟಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಾನ್ವಿ ಅವರೇ. ಕನೆಕ್ಟ್ ಆಗಿ ಒಬ್ರಿಗೊಬ್ರು ಆಯಿತಾ? ಪಾದಕ್ಕೆ ಒಮ್ಮೆ ನಮ್ಮ ಟ್ರೈನ್ ಓಡಿಸುವ ಅಂತ ಸಾಕು. 7 ದಿನಕ್ಕೆ 1 ಸಾರಿ ಟ್ರೈನ್. ಈಗ ಟ್ರೈನ್ ಇಲ್ಲ. ಈಗ ಯಾವುದು ಬಸ್ ಬರುತ್ತೆ ನಿಧಾನವಾಗಿ. ಜೈ ಹೋ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲದೆ ರಚನಾ ಅವರು, ಥ್ಯಾಂಕ್ ಯು. ಸಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಅಂತಿದ್ದಾರೆ ಜಾನ್ವಿ ಅವರು. ಸಾನ್ವಿ ಹಾಯ್ ಸಿಸ್ಟರ್, ಹಾಯ್ ಸಾನ್ವಿ, ಬನ್ನಿ ಯಾವುದನ್ನ ಅಂತಿದ್ದಾರೆ. ಪೂಜಾಯ ರಾಘವೇಂದ್ರಾಯ ಅಂತ ಬರ್ತಿದ್ದಾರೆ. ಬ್ಯಾಡ್ ಕಮೆಂಟಿನ ಬಾಯಲ್ಲಿ ಇದೆಲ್ಲ ಬರುತ್ತಾ ಗ್ರಾಮರ್ ಅವರೇ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಬೇರೆ ಚಾನಲ್ನಲ್ಲಿ ಓಡಿಸುವುದು ಟ್ರೈನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಕೊಟ್ಟಿದ್ದೀನಿ. ಓಕೆ ಸಾನ್ವಿ. ಓಕೆ ಸೂಪರ್ ಸಿಸ್ಟರ್, ನನಗೆ 1K ಮಾಡಿಕೊಡಿ. ಹೌದಾ? ನೀವು ಎಲ್ಲಿ ಹೋಗಿದ್ರಿ? 19 ಮೆಂಬರ್ಸ್ ಇದ್ದಾರೆ ಐಡಲ್ಲಿ. ಏನು ಮಾಡ್ತಿದ್ದೀರಾ? ಕಮೆಂಟ್ ಹಾಕಿ ಅಂತಿದ್ದಾರೆ. ಅವರು ಐಡಲ್ ಇರುವವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಹೆಲ್ಪ್ ಆಗುತ್ತೆ ಸ್ವಾಮಿ ಅನ್ನ ಅಂತಿದ್ದಾರೆ. ಸ್ವಾಮಿ ಡಿಬಾಸ್ ಅವರು ಹೋದ್ರಾ? ನನಗೂ ಸಪೋರ್ಟ್ ಮಾಡಿ ಅಂತಾರೆ. ಸಾನ್ವಿ ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಆಯಿತಾ? ಎನ್ ಎಸ್ ಎಸ್ ಅವರಿದ್ದಾರೆ, ಕನೆಕ್ಟ್ ಆಗಿ. ಸಾನ್ವಿ ಅವರು, ದೀಪ ಅವರು, ರಚನಾ ಅವರು, ಮತ್ತು ಎನ್ ಎಸ್ ಎಸ್ ಅವರು ಎಲ್ಲರೂ ಇದ್ದಾರೆ. ಕನೆಕ್ಟ್ ಆಗಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಜಾನ್ವಿ ಅವರಿದ್ದಾರೆ ನೋಡಿ, ಕನೆಕ್ಟ್ ಆಗಿ. ಹಾಯ್ ಅಕ್ಕ ಎಂಚವುಲ್ಲಾರು ಯಾನು ಹುಷಾರುಲ್ಲ ಈರಿ ಏರುಂದೇ ಗೊತ್ತಾಯ್ಜಿ ಮಾರ್ರೆ. ಇರ್ನ ಪುದಾರು ಓದೋಡು ಅಣ್ಣ ದುರ್ಬಿನೇದಿ ಓಡಂದು ಏರಿ ಏರು ಎಪ್ಪೋ ಒಂದು ಎಂಚಿನ ಪುದಾರ. ಅವಿನಾಶತ್ ಏನುಂಡು ಯಾನು ಹುಷಾರಲ್ಲಿ. ಹರೇ ಕೃಷ್ಣ. ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು. ಹಾಯ್ ರಂಜಿತಾ ಸಿಸ್ಟರ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಚನಾ ಅವರು, ಥ್ಯಾಂಕ್ ಯು. ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು. ಪ್ರದೀಪ್ ಪುತ್ತೂರಾ? ಓಕೆ ಪ್ರದೀಪಣ್ಣ ಎಂಚೊಲ್ಲಾರು ಉನಸಾಂಡೆ ದಾದಾ ಸ್ಪೆಷಲ್. ಪ್ರದೀಪಣ್ಣ ಇರ್ನ ಚಾನಲ್ ಉಂಡೆ ಇಜ್ಜೆ ಒಂಜಿ ಲೈಕ್ ಕೊರ್ಪರೆ. ಒಂಜಿ ಲೈಕ್ ಕೊರ್ಲೆ ಡಬಲ್ ಟ್ಯಾಪ್ ಮಾಡ್ಪ್ಲೆ ಸ್ಕ್ರೀನ್ಗೆ ಲೈಕ್ ಬರ್ಪುಂಡು. ದುರ್ಬಿನ್ ಬರಲಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಎನ್ ಎಸ್ ಎಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಕನ್ನಡಕ್ಕೆ ಇಟ್ಟರು ಚಸ್ಮೆ ಇಟ್ಟರು ನನಗೂ ಕಾಣೋದಿಲ್ಲ ಅದು. ಸೂಪರ್ ಸಪೋರ್ಟಲ್ಲಿದ್ದಾರೆ ಜಾನ್ವಿ ಅವರು. ದುರ್ಬಿನ್ ಬರಲಿ. ಹೌದು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಅವರು, ಥ್ಯಾಂಕ್ ಯು ಸ್ವಾಮಿ ಬ್ರದರ್. ಥ್ಯಾಂಕ್ ಯು. ಬರಲಿ ಪ್ರದೀಪ್ ಅವರೇ ಉಣಸ್ತಾಂಡೆ. ರಚನಾ ಅವರೇ, ಥ್ಯಾಂಕ್ ಯು ಸ್ವಾಮಿ. ಸೂಪರ್ ಅಕ್ಕ ಒಣಸಾಂಡು ಅಂದೆ ದಾದಾ ಸ್ಪೆಷಲ್ ಇತ್ತಂಡು. ಜಾನ್ವಿ ಸಹೋದರಿ, ನಿಮ್ಮ ಲೈವ್ ಹೇಳಿ ಸ್ವಲ್ಪ ಕಡೆ ಟ್ರೈ ಮಾಡಿ ಕಳಿಸುವೆ. ಅವ್ರಿಗೆ ಲೈವ್ ಮಾಡಲ್ಲ ಜಾನ್ವಿ. ಇವರು ಆರ್ಯ ಅವರಿದ್ದಾರೆ ನೋಡಿ. ಆರ್ವಿ ಅವರು ಇದ್ದಾರೆ. ಕನೆಕ್ಟ್ ಆಗಿ ಅವರಿಗೆ. ಇರ್ನ ಊರು ಒಲ್ಪ ಎನ್ನ ಊರು ಕಾರ್ಲೈ. ನಾನು ಇಪ್ಪುನು ಮುಂಬೈಡು ವೆಜ್ಜೆ. ಥ್ಯಾಂಕ್ ಯು ದೀಪ ಅವರೇ, ಥ್ಯಾಂಕ್ ಯು.
ಥ್ಯಾಂಕ್ ಯು. ಇಲ್ಲ ಅವ್ರದ್ದು ಲೈವ್ ಇಲ್ಲ ಸ್ವಾಮಿ, ಅವ್ರು ಮಾಡಲ್ಲ. ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು. ನಮ್ಮ ಲೈವ್ ಇಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು. ಸೂಪರ್ ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು. ರಚನಾ ಅವರೇ ಥ್ಯಾಂಕ್ ಯು. ಜಾನ್ವಿ ಸಿಸ್ಟರ್, ನಿಮಗೆ ಬ್ಯಾನರ್ ಯಾರು ಮಾಡಿಕೊಟ್ಟಿದ್ದು ಅಂತಿದ್ದಾರೆ. ಅವರು ಜಾನ್ವಿ ಅವರಿಗೆ ಯಾರು ಮಾಡಿಕೊಟ್ಟಿದ್ದು ಬ್ಯಾನರ್? ಓ ಹೌದಾ, ಓಕೆ ಸಿಸ್ಟರ್ ಅಂತಿದ್ದಾರೆ. ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು. ಮಾಡಬೇಕಾದ್ರೆ ಸೂಪರ್ ನನ್ನದೇ ಫುಲ್ ಸಪೋರ್ಟ್ ಜಾನ್ವಿ ಸಿಸ್ಸಿಗೆ ಲೈವ್ ಮಾಡುವಾಗ. ನಾನೇ ಮಾಡಿದ್ದು, ನೀವೇ ಮಾಡಿದ್ದ? ನನಗೂ ಬರೋದೇ ಇಲ್ಲ ಅದು ಮಾಡಲಿಕ್ಕೆ. ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು. ತುಂಬ ಕಷ್ಟ ಇದೆ ಅದು. ಸೂಪರ್ ಎನ್ ಎಸ್ ಎಸ್ ಅವರೇ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡಿದವ್ರು ಲೈಕ್ ಕೊಡಿ. ಎಲ್ಲಿದ್ದೀರಿ ಎಲ್ಲ? ಬನ್ನಿ. ರಚನೆ ಅವರೇ ಥ್ಯಾಂಕ್ ಯು. ಬ್ಯಾನರ್ ನೋಡೋಕೆ ಒಬ್ಬರು ಇದ್ದಾರೆ, ಮಾಡೋಕೆ 100 ತಗೋತಾರೆ ಅವರು. ಹೌದಾ? ನಾನು ಅದು ಒಬ್ಬರ ಹತ್ರ ಮಾಡಿದ್ದೀನಿ, ದೀಪಸ್ ಅವ್ರ ಹತ್ರ 200. ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು. ರಚನಾ ಅವರೇ ಥ್ಯಾಂಕ್ ಯು. ಎಮ್ ಎಸ್ ಸಿ ಕಲೆಕ್ಷನ್ ಅವರೇ ಥ್ಯಾಂಕ್ ಯು. ಸೂಪರ್ ಅಂತಿದ್ದಾರೆ ನಮ್ಮ ಗ್ರಾಮರ್ ಕನ್ನಡಿ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಅವರು ಥ್ಯಾಂಕ್ ಯು. ಮ್ಯೂಟ್. ನಮ್ಮ ಟ್ರೈನ್ ಬೇಕಾ? ನಿಮ್ಮ ಟ್ರೈನ ಸ್ವಲ್ಪ ಲೇಟಾಗಿ ಮಾಡಿ ಟ್ರೈನ್, ಆಯಿತಾ? ಈಗ ಎಲ್ಲರೂ ಹೋಗ್ತಾರಲ್ಲ ಅವಾಗ ನಿಮ್ಮ ಟ್ರೈನು ಚೆನ್ನಾಗಿದೆ. ಜಾನ್ವಿ ಸಿಸ್ಟರ್ ಅಂತಿದ್ದಾರೆ. ಹೌದು, ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮೇಶ್ ರೆಡ್ಡಿ, ಏನಮ್ಮ ಊಟ ಆಯಿತು ರಮೇಶ್ ಅಣ್ಣ, ನಿಮ್ದಾಯ್ತಾ? ಏನಮ್ಮ ಊಟ ಆಯ್ತಾ ಅಂತಿದ್ದಾರೆ. ಊಟ ಆಯಿತು ರಮೇಶ್ ಅಣ್ಣ, ನಿಮ್ದಾಯ್ತಾ? ಒಂದು ಲೈಕ್ ಕೊಡಿ ಆಯಿತಾ? ಏನು ಬ್ಯಾನರ್ ಅಂದರೆ ಬ್ಯಾನರ್ ಅಂದರೆ ನಮ್ಮದು ಚಾನಲಲ್ಲಿ ದೊಡ್ಡದಾಗಿ ಹೆಸರು ಬರುತ್ತೆ ಅಲ್ವಾ, ಅದೇ ಬ್ಯಾನರ್. ಥ್ಯಾಂಕ್ ಯು ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿನ್ ಸಿಸ್ಟರ್, ಪಿನ್ ಮಾಡಲಿಕ್ಕೆ ತುಂಬ ಜನ ಅಂದಿದ್ದಾರೆ, ಯಾರಂತ ನೆನಪಿಲ್ಲ ನನಗೆ. ನೋಡಿ, ಇಲ್ಲೊಬ್ಬರು ಪಿನ್ ಮಾಡಿ ಕನ್ನಡದವರು ಅಂತಿದ್ದಾರೆ. ನೀವು ಬ್ಯಾಡ್ ಕಮೆಂಟ್ ಹಾಕಿದ್ರಂತ ನನಗೆ ಬೇಜಾರಾಗುತ್ತೆ. ಅದೇ ಮತ್ತೇನಾದರೂ ಮಾಡಿದ್ರಿ ನನಗೆ. ಸೆಡ್ಗೆ ಹೋಗಿದ? ಓಹೋ, ಥ್ಯಾಂಕ್ ಯು ಯೂಟ್ಯೂಬ್ ಅವರೇ ಅಂತಿದ್ದಾರೆ. ಬ್ಯಾನರ್ ಅಂದರೆ ಏನು ಇವರೇ? ಜಾನ್ವಿ ಸಿಸ್, ಅದು ಎಂತ ಗೊತ್ತಾ, ಹೆಡ್ಡಿಂಗ್ ಬರುತ್ತೆ ನೋಡಿ ನಮ್ಮ ಚಾನಲ್ ಮೇಲ್ಗಡೆ. ನನ್ನ ಚುಚ್ಚಿ, ನಿಮ್ಮದು ಚುಚ್ಚಬೇಕಾ? ಯಾರ್ದು ಚುಚ್ಚಲಿ, ನಾನು ಯಾರ್ದು ಚುಚ್ಚಲ್ಲ. ನಾನು ದೀಪಸ್ ಅವ್ರದ್ದೇ ಇಡ್ತೀನಿ. ಯಾಕಂದರೆ ಒಬ್ಬರಿಗೆ ಚುಚ್ಚಿದರೆ ಒಬ್ಬರಿಗೆ ಬೇಜಾರಾಗುತ್ತೆ, ಅದಕ್ಕೆ ಯಾರದ್ದು ಚುಚ್ಚೋದಿಲ್ಲ. ಇನ್ನು ಇವತ್ತು ಅವರನ್ನು ಮಾಡಬೇಡಿ. ಹೌದೌದು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ನನ್ನ 330 ಅಷ್ಟೇ, ಇನ್ನು 330 ಅಷ್ಟೇ ನಂದು. ಹೌದಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಮಾಡ್ತೀನಿ ಮತ್ತೆ. ಥ್ಯಾಂಕ್ ಯು ಆರ್ ಬಿ, ಥ್ಯಾಂಕ್ ಯು ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು. ಮಾಡ್ತೀನಿ ಆಯಿತಾ? ದೀಪಸ್ ಅವರೇ ಥ್ಯಾಂಕ್ ಯು. ಎಮ್ ಎಸ್ ಅವರೇ ಥ್ಯಾಂಕ್ ಯು. ಎಲ್ಲರೂ ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಪಿನ್ ಮಾಡಲಿಕ್ಕಂದ್ರೆ ಯಾರ್ದಂತ ಮಾಡಲಿ, ಅದೇ ನೀವು ಅನ್ಬೇಕು. ಯಾರ್ದು ಮಾಡಲಿ ಪಿನ್ನು? ಅಯ್ಯೋ, ನಾನು ಬಾಗಿಲೇ ಹಾಕಲಿಲ್ಲ. ಎಮ್ ಎಸ್ ಅವರೇ ಥ್ಯಾಂಕ್ ಯು. ಊಟ ಆಯಿತು ಎಮ್ ಎಸ್ ಅವರೇ, ನಿಮ್ದು ಆಯಿತಾ? ಅಕ್ಕ, ಹೇಗೆ ಕನೆಕ್ಟ್ ಆಗೋದು? ನಾನು ಫಸ್ಟ್ ಟೈಮು ಪಿನ್ ತಗೊಂಡು ಲೈವ್ ನೋಡ್ತಾ ಇದ್ದೀನಿ. ಕನೆಕ್ಟ್ ಆಗೋದು ಹೇಗಂದರೆ, ಆರ್ಯ ಅವರೇ, ಇಲ್ಲಿ ಎನ್ ಎಸ್ ಎಸ್ ಅವರಿದ್ದಾರಲ್ವಾ, ಅವರ ಚಾನಲ್ಗೆ ಓಕೆ ಒತ್ತಿ, ಅಲ್ಲಿ ಅವರ ಚಾನಲ್ಗೆ ಹೋಗುತ್ತೆ. ಗೋ ಟು ಚಾನಲ್ ಅಂತ ಬರುತ್ತೆ. ಗೋ ಟು ಚಾನಲ್ಗೆ ಹೋಗಿ ಅಲ್ಲಿಗೆ ಅವರ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ಅವರು ಚಾನಲ್ಗೆ ಸಬ್ಸ್ಕ್ರೈಬರ್ ಅಂತ ಇದೆ, ಅದಕ್ಕೆ ಓಕೆ ಒತ್ತಿ. ಆಲ್ ಬಟನ್ ಅಂತ ಇದೆ, ಆಲ್ ಅಂತ ಒತ್ತಿ. ಮತ್ತು ವಿಡಿಯೋ ಇರುತ್ತೆ ಅಲ್ವಾ, ನಿಮ್ಗೆ ಯಾವ ವಿಡಿಯೋ ನೋಡಲಿಕ್ಕೆ ಉಂಟು ಆ ವಿಡಿಯೋವನ್ನು ಸ್ವಲ್ಪ ನೋಡಿ ಕಮೆಂಟ್ ಹಾಕಿ. ಆ ವಿಡಿಯೋಗೆ ಸಂಬಂಧಪಟ್ಟ ಕಮೆಂಟನ್ನು ಹಾಕಿ. ಆವಾಗ ಗಿಫ್ಟ್ ಡನ್ ಆಗುತ್ತೆ. ಓಕೆನಾ? ಎನ್ ಎಸ್ ಎಸ್ ಅವರಿದ್ದಾರಲ್ವಾ ಇಲ್ಲಿ, ಅವರ ಚಾನಲ್ಗೆ ಹೋಗಿ ಓಕೆ ಒತ್ತಿ. ಗೋ ಟು ಚಾನಲ್ ಅಂತ ಬರುತ್ತೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಅವರೇ ಥ್ಯಾಂಕ್ ಯು. ಇವರು ಏನೋ ಕಳಿಸಿದ್ರು ಕನ್ನಡದವರು. ಸಿಸ್ಟರ್, ಏನಿದು ಸಿಂಬಲ್ ಬರ್ತಿದೆ? ಯಾವುದು ಏನಂತ ಗೊತ್ತಿಲ್ಲ. ಅದು ನಿಮಗೆ ಕಿರೀಟ ಕೊಟ್ಟರು, ನೀವು ತುಂಬ ಇದು ಅಂತ, ಅದಕ್ಕೆ ನಿಮಗೆ ಕಿರೀಟ. ಎನ್ ಎಸ್ ಎಸ್ ಅವರು ಜಾನ್ವಿ ಅವರು ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ, ಓದಲೇಬೇಡಿ. ಇಲ್ಲ, ಓದೋದಿಲ್ಲ. ಎನ್ ಎಸ್ ಎಸ್ ಅವರೇ, ಅದು ಕಾವ್ಯ ಬಂದ ಮೇಲೆ ಬ್ಯಾಡ್ ಕಮೆಂಟ್ ಜಾಸ್ತಿ ಆಗಿತ್ತು. ಇಲ್ಲ, ಓದಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಓದಲ್ಲ ಜಾನ್ವಿ, ಓದಲೇಬೇಡಿ. ಇಲ್ಲ, ಅದು ಕಾವ್ಯ ಅಲ್ವಾ, ಅವಳೇ ಹಾಕಿದ್ದು ಬ್ಯಾಡ್ ಕಮೆಂಟ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ಅನಿಸ ರಚನಾ ಅವರೇ, ಥ್ಯಾಂಕ್ ಯು. ಓಕೆ ಅಕ್ಕ, ಥ್ಯಾಂಕ್ ಯು. ಹೋಗಿ ಎಲ್ರಿಗೂ ಕನೆಕ್ಟ್ ಆಗಿ ಕೊಡ್ತಾರೆ ಅವರು, ಇಲ್ಲಾಂದ್ರೆ ಅವರು ಹೋಗ್ತಾರೆ. ಬೇಗ ಬೇಗ ಕನೆಕ್ಟ್ ಆಗಿ ಹೋಗಿ. ಆರ್ಯ ಅವರೇ ಬೇಗ ಬೇಗ ಕನೆಕ್ಟ್ ಆಗಿ, ಇಲ್ಲಾಂದ್ರೆ ಅವರು ಹೋಗ್ತಾರೆ. ಬ್ಯಾಡ್ ಕಾಮೆಂಟ್ ಓದಲೇಬೇಡಿ. ಹೌದು, ಓದೋದೇ ಇಲ್ಲ ನಾನು. ಆರ್ಯ ರಿಟರ್ನ್ ಮೀ. ಆರ್ಯ ನೋಡಿ, RB ಅವ್ರಿಗೆ ರಿಟರ್ನ್ ಕೊಡಿ. ಅವರ ಚಾನಲ್ಗೆ ಓಕೆ ಒತ್ತಿ. ಓಕೆ ಒತ್ತಿದ್ರಾ? ಅಲ್ಲಿಂದ ಗೋ ಟು ಚಾನಲ್ ಹೋಗಿ. ಗೋ ಟು ಚಾನಲ್ ಹೋದರೆ ಅಲ್ಲಿ ಚಾನಲ್ ಕರ್ಕೊಂಡು ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಒತ್ತಿ, ವಿಡಿಯೋಗೆ ಕಮೆಂಟ್ ಮಾಡಿ, ವಿಡಿಯೋ ನೋಡಿ. ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಟ್ರೈನ್ ಅಂತಿದ್ದಾರೆ, ಸೂಪರ್ ಸೂಪರ್ ಅಂತಿದ್ದಾರೆ. ನಮ್ಮ ಸ್ವಾಮಿಯನ್ನ ಎಲ್ಲಿ ಹೋದರು? ಥ್ಯಾಂಕ್ ಯು. ನಾವು ಹೊರಟ್ರಾ ಜಾನ್ವಿ? ಯಪ್ಪೋ ಜಾನ್ವಿ ಹೊರಟ್ರಾ? ಯಾಕೆ ಜಾನ್ವಿ? ಇವ್ರು ಎಂತ ಹಾಕಿದ್ದು? ಟ್ರೈನ್ ಅಂತೆ ಇವ್ರದ್ದು. ಕನ್ನಡದವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಹೋ, ನಾನು ಕ್ವೀನ್. ಹೌದು, ನೀವು ಕ್ವೀನ್. ಹೌದು, ಕಿರೀಟ ಕೊಟ್ಟಿದ್ದಾರೆ. ದೀಪಾ ಅವರಿದ್ದಾರೆ, ಕನೆಕ್ಟ್ ಆಗಿ. ನಾವು ಹೊರಟೆ. ಆಯಿತು. ಓಕೆ ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಂದು ಲೈವಲ್ಲಿ ಸಪೋರ್ಟ್ ಮಾಡಿ, ನನ್ನ ಜೊತೆ ಇದ್ದು ನನಗೆ ಹೆಲ್ಪ್ ಮಾಡಿ ತುಂಬ ಹೃದಯದ ಧನ್ಯವಾದ. ನನ್ನಿಂದ ನೀವು ಬಯಸ್ಕೊಂಡು ಸಾರಿ, ನಿಮಗೆ ಬೇಜಾರು ಮಾಡ್ಕೋಬೇಡಿ. ನಾವು ಹೊರಟೆ. ಸೂಪರ್ ಸಪೋರ್ಟಲ್ಲಿದ್ದಾರೆ NSS ಅವರು. ನಾವು ಹೊರಟೆ. ಥ್ಯಾಂಕ್ ಯು ರಚನಾ ಅವರೇ, ಥ್ಯಾಂಕ್ ಯು. ನಾವು ಹೊರಟೆ. ಸೂಪರ್ ಲೈವ್. ಹೊರಟೆ. ಥ್ಯಾಂಕ್ ಯು ಅಕ್ಕ. ಸಾರಿ, ದಾಯಿಗೆ ಸಾರಿ. ಯಾಕೆ ಸಾರಿ ಗ್ರಾಮರ್ ಅವರೇ? ಯಾಕೆ NSS ಅವರೇ? ಥ್ಯಾಂಕ್ ಯು. ನಾವು ಹೊರಟೆ. ಯಾಕೆ ಜಾನ್ವಿ ಸಿಸ್ಟರ್? NSS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಅಕ್ಕ. ಸಾರಿ. ಓಕೆ ಗ್ರಾಮರ್ ಅವರೇ, ಸಾರಿ. ಓಕೆ, ಇನ್ನು ಮುಂದೆ ಯಾರಿಗೂ ಆ ಥರ ಮೆಸೇಜ್ ಹಾಕಬೇಡಿ, ಯಾಕಂದರೆ ಅದು ಸರಿಯಲ್ಲ. ಖಂಡಿತ ಎಲ್ಲರೂ ಮರ್ಯಾದೆಸ್ತರೇ ಇರೋದು. ಮರ್ಯಾದೆ ಬಿಟ್ಟು ಯಾರೂ ಬಂದಿಲ್ಲ ಇಲ್ಲಿ. ಎಲ್ಲರೂ ಮರ್ಯಾದೆಯಿಂದಲೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಸಿಸ್ಟರ್ ಗುಡ್ ನೈಟ್ ಅಂತಿದ್ದಾರೆ. NSS ಅವರು ಥ್ಯಾಂಕ್ ಯು. ಜಾನ್ವಿ ಗುಡ್ ನೈಟ್ ಅಕ್ಕ. ಸಾರಿ. ಓಕೆ. NSS ಅವರೇ ಥ್ಯಾಂಕ್ ಯು. ಸಾರಿ. ಬೇಗ ಈಗ ಕೇಳಬೇಡಿ, ಗ್ರಾಮರ್ ಅಂತ ಕಮೆಂಟ್ ಹಾಕಬೇಡಿ ಯಾರಿಗೂ. ಹೌದು, ಥ್ಯಾಂಕ್ ಯು ಸೋ ಮಚ್. ಅಪ್ಪ ಅಮ್ಮನ ಸುದ್ದಿಯನ್ನು ಯಾರು ತಂದರೂ ನಾನು ಅವರಿಗೆ ಕ್ಷಮೆ ಅಂತ ಖಂಡಿತ ಕೊಡಲ್ಲ. ಯಾಕಂದರೆ ನಾನು ನನ್ನ ಮೊದಲು ಪೂಜಿಸಿದ ದೇವರಂದರೆ ನನ್ನ ಅಪ್ಪ ಮತ್ತು ನನ್ನ ಅಮ್ಮ. ಮತ್ತು ನಾನು ಯಾರನ್ನು ಪೂಜಿಸಲಿಲ್ಲ. ನನ್ನ ಅಮ್ಮ. ನನ್ನ ಅಪ್ಪನನ್ನು ನೋಡಿದ್ದು ನೆನಪೇ ಇಲ್ಲ ನನಗೆ. ಖಂಡಿತ ಅದನ್ನು ಅವರನ್ನು ನೋಡಿದ್ದು ನೆನಪಿಲ್ಲ. ಆದರೆ ನನ್ನ ಅಮ್ಮ ನನಗೆ ದೇವರಿಗಿಂತಲೂ ಹೆಚ್ಚು ಅವರು ನನಗೆ ಯಾವತ್ತು ದೊಡ್ಡ ದೇವರು. ಮೊದಲ ಸ್ಥಾನ ದೇವರಿಗೆ ಅಮ್ಮನಿಗೆ ಕೊಡೋದು. ಅಂಥವರ ಬಗ್ಗೆ ನಿಮ್ಮ ಬಾಯಲ್ಲಿ ಈ ರೀತಿ ಮಾತೆಲ್ಲ ಬರ್ತದೆ ಅಂದರೆ ನಾನು ಅದಕ್ಕೆ ಯಾವತ್ತೂ ಕ್ಷಮೆ ಕೊಡೋದಿಲ್ಲ. ನಿಮ್ಮ ಇಷ್ಟನೇ, ಹೋಗೋದಾದರೆ ಹೋಗ್ಬೋದು. ಆರ್ಯ ರಿಟರ್ನ್ ಮಾಡಿ ಅಂತಿದ್ದಾರೆ. ಆರ್ಯ ಇದ್ದೀರಾ? ರಿಟರ್ನ್ ಕೊಡಿ RB ಅವರಿಗೆ ಮಾಡಲಿಕ್ಕೆ ಗೊತ್ತಾಗುತ್ತಿಲ್ವ ಏನು ಪಾಪ. NSS ಅವರೇ ಥ್ಯಾಂಕ್ ಯು. ರಚನಾ ಅವರೇ ಥ್ಯಾಂಕ್ ಯು. ಆರ್ಯ ಇದ್ದೀರಾ? ಗ್ರಾಮರ್ ಕನ್ನಡ ರಿಟರ್ನ್ ಮಾಡಿ. ಓ ಮೈ ಗಾಡ್, ಸಾರಿ ಅಂತಿದ್ದಾರೆ. ಚೈತ್ರ ಹಾಯ್ ಚೈತ್ರ ಅವರೇ. ಅರುಣಾ ನಿವಾಸ್ ಅವರೇ ಪ್ಲೀಸ್ ಗಿಫ್ಟ್ ಅಂತಿದ್ದಾರೆ. ಹಾಯ್ ಅರುಣಾ ನಿವಾಸ್, ಹಾಯ್ ವೆಲ್ಕಮ್. ಓ ಮೈ ಗಾಡ್, ಸಾರಿ. ಓ ಮೈ ಗಾಡ್ ಅಲ್ಲ, ಸಾರಿ ಯಾಕೆ ಕೇಳ್ತೀರಾ? ಪ್ಲೀಸ್ ಗಿಫ್ಟ್ ಅಂತಿದ್ದಾರೆ ಅರುಣಾ ನಿವಾಸ್ ಅವರು. ಚೈತ್ರ ಹಾಯ್ ಅರುಣಾ ನಿವಾಸ್ ಪ್ಲೀಸ್ ಗಿವ್ ಲೈಕ್. ಚೈತ್ರ ಪ್ಲೀಸ್ ಗಿವ್ ಲೈಕ್. ಕ್ಷಮೆ ಇರಲ್ಲ ಅಂತಿದ್ದಾರೆ ಜಾನ್ವಿ ಅವರು. ಥ್ಯಾಂಕ್ ಯು. ಪ್ಲೀಸ್ ಜಾಯಿನ್ ಅಂತಿದ್ದಾರೆ. ಅರುಣಾ ನಿವಾಸ್ ಅವರಿದ್ದಾರೆ, ಸಪೋರ್ಟಲ್ಲಿದ್ದಾರೆ. ಸೂಪರ್ ಆಗಿ ಹೇಳಿದ್ರಿ ಸಿಸ್. ಹೌದು NSS ಅವರೇ, ನನಗೆ ಅಂತೂ ತಂದೆ ಅಂತೂ ಖಂಡಿತ ಇಲ್ಲ. ನನ್ನ ತಾಯಿಯನ್ನು ತುಂಬ ನಾನು ಪೂಜೆ ಮಾಡ್ತೀನಿ. ನನ್ನ ತಾಯಿಗಿಂತ ದೇವರಿಲ್ಲ ನನಗೆ, ಯಾರೂ ಇಲ್ಲ ನನಗೆ. ಅದಕ್ಕೆ ನನ್ನ ತಾಯಿ ಬಗ್ಗೆ ಅಂತ ಮಾತಾಡಿದವರಿಗೆ ಕ್ಷಮೆ ಅಂತ ಕೊಡೋದಾದರೆ ಅದು ದೊಡ್ಡ ಮನಸ್ಸಾಗಿರಬೇಕು ನನ್ನಷ್ಟೇ. ನಾನು ಅನ್ನೋದು ನನ್ನ ತಾಯಿ ತಂದೆ ಹೆಸರನ್ನು ಎತ್ತುವ ಯೋಗ್ಯತೆ ಯಾರಿಗೂ ಇಲ್ಲ ಖಂಡಿತ. ಸೂಪರ್ ಸಪೋರ್ಟಲ್ಲಿದ್ದಾರೆ NSS ಅವರೇ. ಥ್ಯಾಂಕ್ ಯು. ಪ್ಲೀಸ್ ಗಿಫ್ಟ್ ಅಂತಿದ್ದಾರೆ. ಅಪ್ಪ ಅಮ್ಮ ದೇವರು ಗೊತ್ತಿಲ್ವಾ? ಖಂಡಿತ ಅದು ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲದವ್ರು ಮಾತಾಡುವ ಮಾತು ಅದು ಜಾನ್ವಿ ಸಿಸ್. NSS ಅವರೇ ಥ್ಯಾಂಕ್ ಯು. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ಪ್ಲೀಸ್ ಗಿಫ್ಟ್ ರಿಟರ್ನ್ ಅಂತಿದ್ದಾರೆ. ನಿಮಗೆ ಗೊತ್ತಿಲ್ಲದ್ರೆ ಬಿಡಿ, ನನಗೆ ನನ್ನ ಅಪ್ಪ ಅಮ್ಮನ ಬೆಲೆ ಖಂಡಿತ ಗೊತ್ತು. ನನ್ನ ಅಮ್ಮ ಹೇಗೆ ಸಾಕಿದ್ದಾರೆ, ನನ್ನ ಪಪ್ಪ ಹೇಗೆ ಅಂತ ನಂಗೆ ಗೊತ್ತು. ಅವರ ಬಗ್ಗೆ ಆ ದೇವರ ಬಗ್ಗೆ ಯಾರು ಮಾತಾಡಿದರೆ ನಾನು ಅದಕ್ಕೆ ಸಹಿಸುವಂಥದ್ದು ಇದು ಇಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಪ್ಪ ಅಮ್ಮ ದೇವರು ಗೊತ್ತಿಲ್ವಾ ಅಂತಿದ್ದಾರೆ NSS ಅವರೇ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಜಾನ್ವಿ.
42 ಲೈಕ್ ಡನ್ ಆಲ್ರೆಡಿ ಅಂತಿದ್ದಾರೆ. ಅರುಣ ನಿವಾಸ್ ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಟಾಟಾ ಟಾಟಾ ಜಾನ್ವಿ ಹೋಗುದಾ? ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು ರಚನಾ ಅವರೇ ಥ್ಯಾಂಕ್ ಯು ಎನ್ ಎಸ್ ಎಸ್ ಅವರೇ ರಚನಾ ಅವರೇ. ಓಕೆ ಬಾಯ್, ಇದು ಗುಡ್ ನೈಟ್ ಆಯಿತಾ ಜಾನ್ವಿ, ಗುಡ್ ನೈಟ್. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಪ್ಲಸ್ ಎನ್ ಯಾವತ್ತೂ ಈ ಥರ ಕಮೆಂಟ್ ಬರಲ್ಲ ಅಂತ ಯಾವ ಗ್ಯಾರಂಟಿ ಇದೆ ಗ್ರಾಮರ್ ಕನ್ನಡ ಅವರೇ? ಯಾವ ಗ್ಯಾರಂಟಿ ಇದೆ? ಫಸ್ಟಾಗಿ ಒಂದಾಗಿ ಮಾತು ಹೇಳಿ, ನಾನು ನಿಮಗೆ ಏನು ಮಾಡಿದ್ದೀನಂತ ನೀವು ನನ್ನ ಅಪ್ಪ ಅಮ್ಮನಿಗೆ ಆ ಥರ ಅಪ್ಪ ಅಮ್ಮನ ಬಗ್ಗೆ ಆ ಥರ ಮೆಸೇಜ್ ಹಾಕಿದ್ರಿ ಅಂತ ನಾನು ಕೇಳೋದು ನಿಮ್ಮ ಹತ್ರ. ನನ್ನ ಅಪ್ಪ ಮತ್ತು ಅಮ್ಮನ ಹೆಸರು ಯಾಕೆ ತೆಗ್ದ್ರಿ? ನಾನು ಏನು ನಿಮಗೆ ಮಾಡಿದರೆ ಅಲ್ಲ, ನನ್ನ ಮೇಲೆ ಯಾಕೆ ನಿಮಗೆ ವೈರ್ಯ ದ್ವೇಷ? ಅದು ನನಗೆ ಉತ್ತರ ಕೊಡಿ ಫಸ್ಟು, ಆಮೇಲೆ ನಿಮಗೆ ಕ್ಷಮೆ ಖಂಡಿತ ನನ್ನ ಕಡೆಯಿಂದ ಕೊಡ್ತೀನಿ. ನಾನು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ನಾನು ಎಲ್ರಿಗೂ ಕ್ಷಮೆ ಕೊಡುವವಳೆ, ನಾನು ಕ್ಷಮೆ ಕೊಡ್ತೀನಿ. ನನಗೆ ಅದು ಯಾರ ಹತ್ರನೂ ನನಗೆ ಯಾರಿಗೂ ಹರ್ಟ್ ಮಾಡುವಂಥ ಗುಣ ನನ್ನಲ್ಲಿ ಇಲ್ಲ. ನಾನು ಯಾವತ್ತೂ ಹರ್ಟ್ ಮಾಡೋದೂ ಇಲ್ಲ. ಒಬ್ರಿಗೆ ಹರ್ಟ್ ಆದರೆ ನಾನೇ ಬೇಜಾರು ಮಾಡ್ಕೊತೀನಿ ಹೊರತು ನಾನು ಇನ್ನೊಬ್ರಿಗೆ ಹರ್ಟ್ ಆಗುವ ಥರ ಖಂಡಿತ ಯಾವತ್ತೂ ಮಾಡಲ್ಲ ನಾನು. ಆದರೆ ನನಗೆ ಹರ್ಟ್ ಆದರೆ ನಾನು ಯಾವತ್ತೂ ಬಿಡುವವಳಲ್ಲ, ಹಂಗೆ ನಾನು, ಗೊತ್ತಾಯ್ತಾ? ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು, ರಚನಾ ಅವರೇ ಥ್ಯಾಂಕ್ ಯು, ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು ದೀಪ ಅವರೇ, ಥ್ಯಾಂಕ್ ಯು ರಚನಾ ಅವರೇ, ಥ್ಯಾಂಕ್ ಯು ದೀಪ ಅವರೇ, ಥ್ಯಾಂಕ್ ಯು ಬ್ಯೂಟಿಫುಲ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ದೀಪ ಅವರೇ, ಥ್ಯಾಂಕ್ ಯು ಆರ್ ಬಿ ಅವರೇ, ಥ್ಯಾಂಕ್ ಯು ರಚನಾ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎನ್ ಎಸ್ ಎಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆರ್ ವಿ ಕೊಟ್ರಾ ನಮ್ಮ ಆರ್ ಬಿ ಅವರಿಗೆ? ಆರ್ ವಿ ಜಾನ್ವಿ ಅಕ್ಕ ಬಾಯ್ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಜಗದೀಶ್ ಅವರೇ ಹಾಯ್, ಬನ್ನಿ ಲೈಕ್ ಕೊಡಿ ಒಂದು. ಹಾಯ್ ಜಗದೀಶ್ ಅವರೇ, ಹಾಯ್, ವೆಲ್ಕಮ್. ಆರ್ ಬಿ ಅವರೇ ಥ್ಯಾಂಕ್ ಯು. ದೀಪಸ್ ಅವರೇ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ರಚನಾ ಅವರೇ ಥ್ಯಾಂಕ್ ಯು. ನ್ಯೂ ಮೆಂಬರ್ ಬನ್ನಿ ಅಂತಿದ್ದಾರೆ ಆರ್ ಬಿ ಅವರೇ, ಬಂತ ನಿಮಗೆ ಗಿಫ್ಟು ಆರ್ ಬಿ ಅವರ ಕಡೆಯಿಂದ? ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು ಸೋ ಮಚ್ ಎನ್ ಎಸ್ ಎಸ್ ಅವರೇ. ಹಾಂ ಕೊಟ್ಟೆ, ಹೌದಾ? ನೋಡಿ ಇಲ್ಲಿ ರಚನಾ ಇದ್ದಾರೆ ನೋಡಿ, ಎನ್ ಎಸ್ ಎಸ್ ಅವರಿದ್ದಾರೆ, ಕನೆಕ್ಟ್ ಆಗಿ. ನಿಮಗೆ ಗಿಫ್ಟ್ ಹೊಸಬ್ರ ಅಲ್ವಾ, ನಿಮಗೆ ಗೊತ್ತಿಲ್ಲಲ್ವಾ? ಕನೆಕ್ಟ್ ಆಗಿ ನಿಮಗೆ ಗಿಫ್ಟ್ ಸಿಗುತ್ತೆ. ಪಿನ್ ಐ ಡಿ ಇದ್ದಾರೆ ನೋಡಿ, ಪಿನ್ ಐ ಡಿ ಅವರಿಗೂ ಕೂಡ ಕೊಡಿ. ಎಮ್ ಎಸ್ ಎ ಕಲೆಕ್ಷನ್ ಇದ್ದೀರಾ? ಎಮ್ ಎಸ್ ಅವರೇ ಇದ್ದೀರಾ? ಪಿನ್ ಮಾಡಲಿಕ್ಕಂದು ನೀವು ಇಲ್ಲವೇ ಇಲ್ಲ, ನಾನು ಹುಡುಕಿದೆ, ನೀವಿಲ್ಲ. ಆಯುಷ್ ಸ್ಟಾರ್ ಬಂತು ಅಂತಿದ್ದಾರೆ, ಹೌದಾ? ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು. ಎಮ್ ಎಸ್ ಎ ಕಲೆಕ್ಷನ್ ಅವರೇ ಇದ್ದೀರಾ ನೀವು? ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು ಆರ್ ಬಿ ಅವರೇ ಥ್ಯಾಂಕ್ ಯು. ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು ಸೋ ಮಚ್. ಸಾಕ್ಷಿ ಸಾಕ್ಷಿ ಅವರೇ ವೆಲ್ಕಮ್, ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸಾಕ್ಷಿ, ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ. ಪಿನ್ ಮಾಡಿ ಅಂತಿದ್ದಾರೆ ಗ್ರಾಮರ್ ಕನ್ನಡ ಅವರು. ಸಾಕ್ಷಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ರಾ? ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಅಂತಿದ್ದಾರೆ, ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹರೀಶ್ ಮೂಡ್ಬಿದ್ರೆ ಹಾಯ್ ಹರೀಶ್ ಬ್ರದರ್, ಹಾಯ್, ವೆಲ್ಕಮ್. ಬನ್ನಿ ಒಂದು ಲೈಕ್ ಕೊಡಿ ಆಯ್ತಾ ಹರೀಶ್ ಅಣ್ಣ. ರಚನಾ ಅವರೇ ಥ್ಯಾಂಕ್ ಯು. ಪಿನ್ ಕರೋ ನನ್ನನ್ನು ಇವಾಗ ನಾವು ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ದೇನೆ ಅಕ್ಕ. ಕಮೆಂಟು ವಿಡಿಯೋಗೆ ಸಂಬಂಧಪಟ್ಟದ್ದು ಹಾಕಿ ಆಯ್ತಾ ಆರ್ಯ ಅವರೇ. ದೀಪಾ ಅವರೇ ಥ್ಯಾಂಕ್ ಯು. ಗ್ರಾಮರ್ ಕನ್ನಡ ನೀವು ನನಗೆ ರಿಟರ್ನ್ ಮಾಡಿ. ಪಿನ್ ಕರೋ ಏನು ಮಾಡಲಿ ಅಂತಲೇ ಗೊತ್ತಾಗಲ್ಲ ನನಗೆ. ಇವರು ನನಗೆ ಬ್ಯಾಡ್ ಕಮೆಂಟ್ ಹಾಕಿದ್ರಂದರೆ ನನಗೆ ಭಯ ಆಗುತ್ತೆ, ಯಾಕಂದರೆ ಪಿನ್ ಮಾಡಿದಾಗ ಏನಾದರೂ ಮಾಡ್ತಾರೆ ನನ್ನ ಚಾನಲ್. ದೀಪಾಸ್ ಡಿಶ್ ರಿಟರ್ನ್ ಗಿಫ್ಟ್ ಕೊಡಿ. ಓಕೆ ಸಿಸ್ ಬಾಯ್. ಓಕೆ ಬಾಯ್. ಆರ್ಯ ಡನ್ ರಿಟರ್ನ್ ಮಾಡಿ. ಆರ್ಯ ಡನ್. ಸೋನು ರಂಗೋಲಿ ಒಂದು ಲೈಕ್ ಕೊಡಿ ಆಯಿತಾ? ಸೋನು ರಂಗೋಲಿ ಗುಡ್ ನೈಟ್ ರಚನವರೇ, ಗುಡ್ ನೈಟ್, ಸೂಪರ್ ಓಕೆ ಅಂತಿದ್ದಾರೆ. ಗ್ರಾಮರ್ ಪಿನ್ ಕರೋ ಡನ್ ಅಂತ ಹಾಕಬೇಡಿ ಆಯಿತಾ? ನಾಳೆ ಲೈವ್ಗೆ ಬನ್ನಿ, ಗುಡ್ ಕಮೆಂಟ್ ಜೊತೆ ಪಿನ್ ಮಾಡ್ತಾರೆ ಕನ್ನಡ ಗ್ರಾಮರ್ ಅವರೇ. ನಾಳೆ ನನ್ನ ಲೈವ್ಗೆ ಬನ್ನಿ, ಮಾರ್ನಿಂಗ್ ಇರುತ್ತೆ 9:30ಗೆ. ಆಗ ಬಂದು ನನಗೆ ಗುಡ್ ಕಮೆಂಟ್, ನನ್ನ ಮನಸ್ಸಿಗೆ ಖುಷಿ ಆಗುವ ಥರ ಒಂದು ಕಮೆಂಟ್ ಹಾಕಿ. ಖಂಡಿತ ನಾಳೆ ನಿಮಗೆ ಪಿನ್ ಮಾಡಿ ನಿಮ್ಮದು ಬ್ಲೂ ಕೊಟ್ಟು ಪಿನ್ ಮಾಡ್ತೀನಿ. ನಾಳೆ ಒಂದು ಒಳ್ಳೇದು ಕಮೆಂಟ್ ಹಾಕಿ. ಮಾರ್ನಿಂಗ್ ನನ್ನ 9:30ಗೆ ಇರುತ್ತೆ, ನೈಟ್ 9:30ಗೆ ಇರುತ್ತೆ, ಬನ್ನಿ ಆಯಿತಾ? ಖಂಡಿತ ಎನ್ ಎಸ್ ಎಸ್ ಅವರೇ ಥ್ಯಾಂಕ್ ಯು, ನಿಮ್ಮದು ಸಜೆಷನ್ ಕೊಟ್ಟಿದ್ದೆ. ಇಲ್ಲ ಪಿನ್ ಕರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಆರ್ಯ ಅವರೇ ಗಿಫ್ಟ್ ರಿಟರ್ನ್ ಮಾಡಿ. ಆರ್ಯ ನೋಡಿ ನಮ್ಮ ಸಾಕ್ಷಿ ಬ್ಲಾಗ್ ಅವರಿಗೆ ರಿಟರ್ನ್ ಕೊಡಿ ಆಯಿತಾ?
ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಸೋನು ರಂಗೋಲಿ ಸಬ್ಸ್ಕ್ರೈಬರ್ ಮಾಡಿದ್ದೆ ಅಂತಿದ್ದಾರೆ. ಸಬ್ಸ್ಕ್ರೈಬರ್ ಅಂತ ಹಾಕಬೇಡಿ, ಆರ್ಯ ಗಿಫ್ಟ್ ಅಂತ ಹಾಕಿ. ಗಿಫ್ಟ್ 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 ಮಾಡಿದೆ ಅನ್ನಿ. ಆರ್ಯ ನೋಡಿ ನಮ್ಮ ಸಾಕ್ಷಿ ಕೊಟ್ಟಿದ್ದಾರಂತೆ, ನೋಡಿ ಅವರಿಗೆ ಕೊಡಿ. ಕಾಲೇಜ್ಗೆ ಹೋಗ್ತೀನಿ. ಓ, ಕಾಲೇಜ್ಗೆ ಹೋಗಿ ನೀವು ಈ ಥರ ಕಮೆಂಟ್ ಮಾಡಲಿಕ್ಕೆ ನಿಮಗೆ ಏನೂ ಅನ್ಸಲ್ವಾ? ಒಂದು ಎಜುಕೇಷನ್, ಒಂದು ಪುಸ್ತಕ ಅನ್ನೋ ಒಂದು ದೇವರನ್ನು ಕೈಯಲ್ಲಿ ಇಟ್ಕೊಂಡು ನೀವು ಈ ರೀತಿ ಮೆಸೇಜ್ ಹಾಕ್ತೀರಂದರೆ ಹೇಗೆ? ಗ್ರಾಮರ್ ಕನ್ನಡ ಅವರೇ, ಸೆಲ್ಯೂಟ್ ನಿಮಗೆ, ಆಯಿತಾ? ಖಂಡಿತ ನಿಮಗೆ ಸೆಲ್ಯೂಟ್. ಒಂದು ಕಾಲೇಜ್ಗೆ ಹೋಗ್ತಾ ಇದ್ದದ್ದು ಒಬ್ಬ ಸ್ಟೂಡೆಂಟ್ ಒಂದು ಪುಸ್ತಕ ಅನ್ನುವ ದೇವರನ್ನು ಇಟ್ಕೊಂಡು ಕೈಯಲ್ಲಿ ಇನ್ನೊಬ್ಬರಿಗೆ ಬ್ಯಾಡಾಗಿ ಮಾತಾಡೋದಂದರೆ ನಿಮಗೆ ತುಂಬ ಸೆಲ್ಯೂಟ್ ಕೊಡ್ತೀನಿ ನಾನು. ತುಂಬ ಒಳ್ಳೆಯವರು ನೀವು. ಇನ್ನೂ ಜೀವನದಲ್ಲಿ ಮುಂದುವರಿಬೇಕು ನೀವು. ಅದನ್ನು ಮುಂದೆ ಯೋಚನೆ ಮಾಡಿ. ಬ್ಯಾಡ್ ಕಮೆಂಟ್ ಹಾಕುವಂಥದ್ದು ಯೋಚನೆ ಮಾಡಬೇಡಿ. ನಿಮ್ಮ ಜೀವನ ಮುಂದುವರಿಬೇಕಲ್ವಾ ಇನ್ನು, ಅದನ್ನು ಯೋಚನೆ ಮಾಡಿ. ಗೊತ್ತಾಯ್ತಾ? ನಮ್ಮಂಥವರ ಶಾಪ ಇಟ್ಕೋಬೇಡಿ, ಅದು ತುಂಬ ಕಷ್ಟ ಆಗುತ್ತೆ. ಮತ್ತೆ ನಾವು ಕೊಡೋದಿಲ್ಲ ಅಷ್ಟೇ. ಆದರೆ ಆಗ ಮಾಡಬೇಡಿ. ಕ್ಷಮೆ ಇರುತ್ತೆ ಎಲ್ಲದಕ್ಕೂ, ಕ್ಷಮೆ ಖಂಡಿತ ಇರುತ್ತೆ. ಆ ಕ್ಷಮೆಯನ್ನು ತಗೊಳ್ಳುವಂಥ ಯೋಗ್ಯತೆ ಕೂಡ ಇರಬೇಕು. ಅದು ಇದ್ರೇನೆ ಕ್ಷಮೆ. ಕ್ಷಮೆ ಯಾವತ್ತೂ ನಾವು ಕ್ಷಮೆಯನ್ನು ಕೇಳಿ ಇದು ಮಾಡಬಾರ್ದು. ಡಾಕ್ಟರ್ ಆಗಿ ಇನ್ನೊಬ್ಬರಿಗೆ ಜೀವವನ್ನು ಉಳಿಸುವ ಡಾಕ್ಟರ್ ಆಗಿ ನೀವು ಇನ್ನೊಬ್ಬರಿಗೆ ಈ ಥರ ಮಾಡೋದು ನಿಮಗೆ ಎಷ್ಟು ಸರಿ ಅನಿಸ್ಬೋದು? ಇದು ನೀವೇ ಸ್ವಲ್ಪ ನಿಮ್ಮ ಮನಸ್ಸನ್ನು ಮುಟ್ಟಿ ನನಗೆ ಸರಿ ಇದೆಯಾ ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸಾಕ್ಷಿ ಡನ್, ರಿಟರ್ನ್ ಮಾಡಿ. ಸಾಕ್ಷಿ ಸೋನು ರಂಗೋಲಿ ಕೊಟ್ಟಿದ್ದಾರೆ. ಇವತ್ತು ನಿಮಗೆ ಪಿನ್ ಇಲ್ಲ, ಬಿಕಾಸ್ ನಿಮಗೆ ಇವತ್ತು ಪನಿಷ್ಮೆಂಟ್, ಆಯಿತಾ? ಕನ್ನಡ ಗ್ರಾಮರ್ ಅವರು ಹೇಳ್ತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು NSS ಅವರು. ಅವರು ಡಾಕ್ಟರ್ ಅಂತೆ. ಡಾಕ್ಟರಾಗಿ ಈ ರೀತಿ ಮೆಸೇಜ್ ಹಾಕ್ತಾರಂದರೆ ತುಂಬ ಗ್ರೇಟ್ ಅವರು. ಸಾಕ್ಷಿ ಡನ್, ರಿಟರ್ನ್ ಮೀ. RB ಅವರಿಗೆ, ಸಾಕ್ಷಿ ಅವರೇ RB ಅವರಿಗೆ ರಿಟರ್ನ್ ಕೊಡಿ. ಸಾಕ್ಷಿ ಬ್ಲಾಗ್ ಮಾಡಿದ್ದೀನಿ ಅಂತಿದ್ದಾರೆ ನಮ್ಮ ಆರ್ಯ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. NSS ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಅಂತಿದ್ದಾರೆ ಸಾಕ್ಷಿ. NSS ಅವರೇ ಥ್ಯಾಂಕ್ ಯು. ಓಕೆ RR ಅವರೇ ಪಿನ್ ಐಡಿಗೆ ಕನೆಕ್ಟ್ ಆಗಿ. ಪಿನ್ ಐಡಿಗೆ ಆಶಾಸಿ ಸಾಯಿ ಅಂತಿದ್ದಾರೆ ಸೋನು ಅವರು. ಥ್ಯಾಂಕ್ ಯು ಸೋ ಮಚ್ ಸೋನು ಅವರೇ, ಥ್ಯಾಂಕ್ ಯು. 2 ಇಯರ್ ಆಗಲಿ 4 ಇಯರ್ ಆಗಲಿ ಗ್ರಾಮರ್ ಕನ್ನಡ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. 4 ಇಯರ್ ಆಗಿ 2 ಇಯರ್ ಆಗಲಿ, ಆದರೆ ಒಂದು ರೆಸ್ಪೆಕ್ಟ್ ಕೊಡೋದಂತ ಒಂದು ನಿಮ್ಮದು ಕಾಲೇಜ್ ನಾವು ಕೂಡ ಹೋಗಿದ್ದೇವೆ. ಒಂದು 4 ಅಕ್ಷರ ಕಲ್ತಿದ್ದೀವಿ. ನಮಗೆ ಸ್ಕೂಲಲ್ಲೇ ಅಂತಿದ್ರು, ಏನು ಗೊತ್ತಾ? ದೊಡ್ಡವರು ಯಾರೇ ಇರಲಿ ಬಸ್ಸಲ್ಲಿ ಹೋಗುವಾಗ ಸೀಟ್ ಬಿಟ್ಕೊಡಿ. ಅದು ಇವತ್ತಿಗೂ ನಾನು ಮಾಡ್ತೀನಿ. ದೊಡ್ಡವರಿಗೆ ರೆಸ್ಪೆಕ್ಟ್ ನನ್ನ ಕಡೆಯಿಂದ. ಮತ್ತು ದೊಡ್ಡವರು ಏನಾದರೂ ರಸ್ತೆ ದಾಟುವಾಗ ಅವರನ್ನು ರಸ್ತೆ ದಾಟಿಸಿ ನೀವು ಅವರಿಗೆ ಹೆಲ್ಪ್ ಮಾಡಿ. ಅದು ಇವತ್ತು ಕೂಡ ನಾನು ಮಾಡ್ತೀನಿ. ಅದು ಗೊತ್ತಾ? ಏನಾದರೂ ಮುದುಕರು ಅಂತ ಬಂದರೆ ನಾನು ಏನು ಮಾಡ್ತೀನಿ ಗೊತ್ತಾ? ನನ್ನ ಕೈಯಲ್ಲಾದಷ್ಟು ಸಹಾಯ ಇವತ್ತಿಗೂ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಶಾಲೆಯಲ್ಲಿ ಗುರುಗಳ ಅಂದಿದ್ದ ಪಾಠ ನನಗೆ ಇವತ್ತು ತಲೆಯಲ್ಲಿದೆ. ಗೊತ್ತಾಯ್ತಾ? ನಿಮಗೆ ಅಂದಿಲ್ವ ಇಷ್ಟು ಡಾಕ್ಟ್ರ್ ಆಗಿದ್ದೀರಾ ನೀವು? ನಿಮ್ಗೆ ಗೊತ್ತಾಗಲ್ವಾ ರೆಸ್ಪೆಕ್ಟ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದಂತ? ಹಾಯ್, ಹಲೋ, ನಮಸ್ಕಾರ. ಅಚ್ಚು, ಹಾಯ್ ಅಚ್ಚು, ಒಂದು ಲೈಕ್ ಕೊಡಿ ಅಚ್ಚು. ಬಂದ್ರಾ? ಬನ್ನಿ ಲೈಕ್ ಕೊಡಿ. RB ಕ್ರಿಯೇಷನ್ ಗಿಫ್ಟ್ ರಿಟರ್ನ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ ಅಂತಿದ್ದಾರೆ. ಅಚ್ಚಣ್ಣ ಅಚ್ಚು ಎಂಚೊಲ್ಲಾರೆ ಒಣಸ್ ಮಲ್ತಾರೆ. ಥ್ಯಾಂಕ್ ಯು ಅಕ್ಕ. ತಾಯಿಗೂ ಎಂತಕ್ಕೆ ಆರ್ಯ ಗ್ರಾಮರ್ ಕನ್ನಡ. ಡಾಕ್ಟರ್ ಉದಯ್ ಮೈ ನೇಮ್. ಓ, ಡಾಕ್ಟರ್ ಉದಯ್ ಆದ್ರೇನು ನಮಗೇನು ಗ್ರಾಮರ್ ಕನ್ನಡವರೇ? ಆದರೆ ನಿಮ್ಮ ರೆಸ್ಪೆಕ್ಟ್ ಕೊಡೋದಿದ್ರೆ ನೀವು ಡಾಕ್ಟರ್ ಆದರೂ ಕೂಡ ಅದಕ್ಕೆ ಏನೂ ಇಲ್ಲ ಅದರಲ್ಲಿ. ಗೊತ್ತಾಯ್ತಾ? ನೀವು ರೆಸ್ಪೆಕ್ಟ್ ಕೊಟ್ಟರೆ ನೀವು ಡಾಕ್ಟರ್ ಅಂತ ದೇವರಂತ ಪೂಜೆ ಮಾಡ್ತೀವಿ ನಾವು. ಆದರೆ ನೀವು ರೆಸ್ಪೆಕ್ಟ್ ಇಲ್ಲ ಅಂದರೆ ನಿಮಗೆ ಡಾಕ್ಟರ್ ಆದ್ರೇನು, ಇಂಜಿನಿಯರ್ ಆದ್ರೇನು, ಪೊಲೀಸ್ ಆದ್ರೇನು, ಯಾರಾದ್ರೇನು, ಅದರಲ್ಲಿ ಏನಿದೆ? ಸೊ ವಾಟ್? ಡಾಕ್ಟರ್ ಆದರೆ ಅಂದರೂ ಕಮೆಂಟ್ ಹಾಕ್ಬೋದಾ? ಹೌದು, ಡಾಕ್ಟರ್ ಆದರೆ ಬ್ಯಾಡ್ ಕಮೆಂಟ್ ಹಾಕ್ಬೋದಾ? ಅದಕ್ಕೆ ಉತ್ತರ ಕೊಡಿ. ಓಕೆ ಸಿಸ್ಟರ್, ಬಾಯ್, ಗುಡ್ ನೈಟ್. RB ಅವರೇ ಅಚ್ಚುಕ್ಕೆ ಗಿಫ್ಟ್ ಕೊಡಿ ಅಂತಿದ್ದಾರೆ ನಮ್ಮ ಸಾಕ್ಷಿ ಅವರು. ಅಚ್ಚು ಓನಸ್ ಮಲ್ತಾರೆ. ದಾದಿ ಸೇರಿತ್ತನಿಯೇ ಸೂಪರ್ ಸೈಡ್ ಅದು ಸೂಪರ್ ಅಕ್ಕ ಅಂತಿದ್ದೀರಾ, ಅದನ್ನು ಕೂಡ ಅಲ್ವಾ?
ಖಂಡಿತ ನನ್ನ ಸ್ಕೂಲಲ್ಲಿ ನನಗೆ ಅನಿಸಿದ್ದು ಇವತ್ತಿಗೂ ನನಗೆ ನೆನಪಲ್ಲಿದೆ ಗೊತ್ತಾಯ್ತಾ. ನಾನು ಇವತ್ತಿಗೂ ನಾನು ಹೆಲ್ಪ್ ಮಾಡ್ತೀನಿ. ಎಷ್ಟು ಏಜ್ ಅವ್ರಿಗೆ ಬಂದರೂ ಒಂದು ರೆಸ್ಪೆಕ್ಟ್ ನನ್ನ ಕಡೆಯಿಂದ ಯಾವತ್ತೂ ಇದ್ದೇ ಇರುತ್ತೆ ಅವರಿಗೆ. ಭಿಕ್ಷುಕರಿದ್ದಾರೆ ರೋಡಲ್ಲಿ, ಇಲ್ಲಿ ಮುಂಬೈಯಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ. ನಾನು ಹೋಗಿ ನನ್ನ ಹಸ್ಬೆಂಡ್ ಜೊತೆ ಹೋದರೆ ಅವ್ರಂತಾರೆ ಕೊಡಬೇಡ ಅವರಿಗೆಲ್ಲ ಯಾಕಂತ. ಆದರೂ ನನಗೂ ಮನಸ್ಸು ಕೇಳಲ್ಲ. ನಾನು ಹೋಗಿ ಅವರಿಗೆ ತಿಂಡಿ ಏನಾದರೂ ತೆಗೆದುಕೊಟ್ಟು ಬರ್ತೀನಿ. ಯಾಕೆ ಗೊತ್ತಾ, ನನಗೆ ಅವ್ರ ಪಾಪ ನನ್ನ ಅಪ್ಪ ಅಮ್ಮ ಇದ್ದಾರೆ, ಅವರು ನನ್ನ ಹಾಗೆ ಅಂತ ನಾನು ನನ್ನ ಫ್ಯಾಮಿಲಿ ಹಾಗೆ ನಮಗೂ ಅಪ್ಪ ಅಮ್ಮ ಇದ್ದಾರೆ ಆ ದೃಷ್ಟಿಯಲ್ಲಿ ನೋಡ್ತೀನಿ ಹಾಗೆ ಗೊತ್ತಾಯ್ತಾ. ಈ ಥರ ನಾವು ಇದು ಮಾಡೋದಿಲ್ಲ. ನಿಮ್ಮನ್ನು ಹೇಗೆ ನೋಡುವುದು ಕನ್ನಡ ಗ್ರಾಮರ್ ಅವರು ಅದಕ್ಕೆ ಐಡ್ ಮಾಡೋ ಅನ್ನೇ ಕಿತ್ತು ಬರಲ್ಲ. ಅನ್ನಿಗಟ್ಟೆ ಕೇಳಿದ್ರಿ ನೀವು ಕನ್ನಡ ಅವರೇ? ಹೌದು ಅದೇ ಅದೇ ಭಾರಿ ಪಾತಿರೊಂದುಲ್ಲಾರು ದಾದೇ ಬ್ಯಾಡ್ ಕಮೆಂಟ್ నీ ಮಸ್ತು ಅಚ್ಚು ಬ್ಯಾಡು ಕಮೆಂಟುಡು ಕುಲ್ಲರನೇ ಇಜ್ಜಿನಿ ಆತು ಬ್ಯಾಡ್ ಕಮೆಂಟ್ ಗೊತ್ತುಂಡೇನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ ಥ್ಯಾಂಕ್ಸ್ ರಾಕ್ಸ್ ಅಂತಿದ್ದಾರೆ. ಅವರಿಬ್ಬರು ಕನ್ನಡದವರಿದ್ದಾರೆ, ಕನ್ನಡ ಅವರಿದ್ದಾರೆ. ಅವರು ಕೂಡ ಬ್ಯಾಡ್ ಕಮೆಂಟ್ ಈಗ ಸಾರಿ ಅಂತಿದ್ದಾರೆ ನೋಡಿ. NSS ಅವರೇ ಥ್ಯಾಂಕ್ ಯು NSS ಅವರೇ ಥ್ಯಾಂಕ್ ಯು. ಊಟ ಆಯ್ತಾ ಆಶಾ ಅಂತಿದ್ದಾರೆ ನಮ್ಮ ಸೋನು ರಂಗೋಲಿ ಅವರು. ಊಟ ಆಯ್ತು ಅಶ್ವಿನಿ ಸಿಸ್ ಅಂತಿದ್ದಾರೆ. ಕಿರಣ್ ಸುನಿಲ್ ಲಾ ಸ್ಟೂಡೆಂಟ್ಗೆ ಏನಾದರೂ ಹೇಳಿ. ಲಾ ಸ್ಟೂಡೆಂಟ್ಗೆ ಏನು ಅಂತ ಹೇಳೋದು, ಡಾಕ್ಟರಿಗೆ ನಾನು ಬ್ಯಾಡ್ ಕಮೆಂಟ್ ಹಾಕಿದ್ದಕ್ಕೆ ಅಂದಿದ್ದು. ಲಾ ಸ್ಟೂಡೆಂಟ್ ಇದ್ದರೆ ಅವರು ತುಂಬ ನಿಜವಾಗ್ಲೂ ಅವರು ಒಬ್ಬರಿಗೆ ನ್ಯಾಯವನ್ನು ಒದಗಿಸಿ ಕೊಡುವಂಥದ್ದು ಅವರು ಕೂಡ ಒಂಥರ ದೇವರ ಥರನೇ ನ್ಯಾಯ ಕೊಡ್ತಾರೆ. ಅವರು ಕೂಡ ಒಂದು ದೇವರಿಗೆ ಸಮಾನೆ. ಹಾಗೆಯೇ ಡಾಕ್ಟರ್ ಕೂಡ ಒಂದು ದೇವರಿಗೆ ಸಮಾನೆ. ಇಂಥವ್ರು ಮಾತ್ರ ಬ್ಯಾಡ್ ಕಮೆಂಟ್ ಮಾತಾಡ್ತಾರಲ್ವ, ಅವರು ಅಂತೂ ದೇವರಿಗೆ ಸಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಖಂಡಿತ ಗೊತ್ತಾಯ್ತಾ. NSS ಅವರೇ ಥ್ಯಾಂಕ್ ಯು ಸೋ ಮಚ್. ಯಾವ ಸ್ಕೂಲು? RB ಅವರು ಶಾರ್ಟಲ್ಲಿ ಕಮೆಂಟ್ ಹಾಕಿದ್ದೀನಿ ಅಂತಿದ್ದಾರೆ. RB ಸಾಕ್ಷಿ ಅವರು ಶಾರ್ಟಿಗೆ ಕಮೆಂಟ್ ಹಾಕಿದ್ದಾರೆ. ಯಾವ ಸ್ಕೂಲ್ ಆದರೆ ಏನು, ಸ್ಕೂಲಿಗೆ ಹೋಗಿದ್ದೀನಿ ನಾನು, ಕನ್ನಡ ಮೀಡಿಯಮ್, ಅಚ್ಚ ಕನ್ನಡದವಳು ನಾನು, ಕನ್ನಡ ಮೀಡಿಯಮ್ಗೆ ಹೋಗಿದ್ದು ನಾನು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಪ್ಲೀಸ್ ಐ ಆಮ್ ಲಾ ಸ್ಟೂಡೆಂಟ್. ನೀವು ಲಾ ಆದರೆ ತುಂಬ ಚೆನ್ನಾಗಿ, ಅದು ಸತ್ಯಕ್ಕೂ ನ್ಯಾಯ ಒದಗಿಸುವುದಂದರೆ ಅದೊಂದು ದೇವರ ಥರನೇ. ಸೂಪರ್ ಸಪೋರ್ಟಲ್ಲಿದ್ದಾರೆ. NSS ಅವರೇ ಥ್ಯಾಂಕ್ ಯು ಅಷ್ಟು ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ ನನಗೆ. ಬ್ಯಾಡ್ ಕಮೆಂಟ್ ಹಾಕಿದ ನನಗೆ ಗೊತ್ತಿಲ್ಲ. ಕಿರಣ್ ಸುನಿಲ್ ನೀವೊಂದು ತಲೆ ತಿನ್ನಲಿಕ್ಕೆ ಬಂದಿರಾ? ಯಾರು ಇರಲಿಲ್ಲ, ನೀವೊಂದು ಬಂದಿರು ಮತ್ತೆ. ಸೂಪರ್ ಪ್ಲೀಸ್ ಸ್ವಲ್ಪ ಹೇಳಿ ಎತ್ತಿದ್ದಾರೆ. NSS ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇವರಿಗೆ ಅಂತ ಇವ್ರದ್ದು ಸಪೋರ್ಟ್ ID ಮೆಸೇಜ್ ಅಂತ ಅವ್ರದ್ದು. NSS ಅವರು ಥ್ಯಾಂಕ್ ಯು. ಬ್ಲೂ ಬೇಡ ಕನ್ನಡ ಗ್ರಾಮರ್ ಅವರಿಗೆ ಕೊಡೋದಿಲ್ಲ ಖಂಡಿತ ಇಲ್ಲ. ಥ್ಯಾಂಕ್ ಯು. ಯಾವ ಸಬ್ಜೆಕ್ಟ್ ಮಾತಾಡ್ತೀರಾ ಮಂಜುನಾಥ್ ಅವರು? ಯಾವ ಸಬ್ಜೆಕ್ಟ್ ಇಲ್ಲ ಮರೆ, ಯಾವ ಮಾತಾಡಬೇಕು ನಿಮಗೆ? ಗ್ರಾಮರ್ ಕನ್ನಡ. NSS ಸಾಯಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪ ಅವರು ಥ್ಯಾಂಕ್ ಯು. ದೀಪ ಅವರೇ NSS ಅವರೇ ಥ್ಯಾಂಕ್ ಯು. ಯಾವ ಸಬ್ಜೆಕ್ಟ್ ಬೇಕು ನಿಮಗೆ? ನನಗೆ ಗಿಫ್ಟು ಯಾರಿಗಾದರೂ ಕೊಡಲು ಬಾಕಿ ಇದೆಯಾ ಹೇಳಿ, ನಾನು ಗಿಫ್ಟ್ ಕೊಡ್ತೀನಿ. ಆರ್ಯ ಅವರು ಯಾರಾದರೂ ಬಾಕಿ ಇದೆಯಾ? ಆರ್ಯ NSS ಅವರಿಗೆ ಕನೆಕ್ಟ್ ಆಗಿ ಅವ್ರು ಕೊಡ್ತಾರೆ ನಿಮಗೆ ಆಯಿತಾ. ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಎಲ್ಲರೂ ಲೈಕ್ ಕೊಡಿ. ಮ್ಯಾಥ್ಸು ಇದೆ, ಎಲ್ಲನೂ ಇದೆ, ಮಕ್ಕರ್ ಮಾಡಬೇಡಿ ಆಯಿತಾ. ಓದಿದ್ದೀವಿ ನಾವೆಲ್ಲ. ದೀಪ ಅವರೇ ನೈಸ್. ಥ್ಯಾಂಕ್ ಯು. NSS ಅವರೇ ಥ್ಯಾಂಕ್ ಯು. ಹಾರ್ಟ್ ಕೊಡ್ತಿದ್ದಾರೆ ಯಾರು? ಏನು ಮಾತಾಡ್ತೀರಿ ನೀವು ಇವಾಗ? ನಿಮಗೆ ಕನ್ನಡ ಬರೋದಿಲ್ವಾ? ಕನ್ನಡ ಬರೆದ್ರೆ ಅರ್ಥ ಮಾಡ್ಕೊಂಡಿರಿ ಆಯಿತಾ. ಮಂಜುನಾಥ್ ಅವರೇ ಕನ್ನಡ ಬರುತ್ತೆ ಅಲ್ವಾ, ಅರ್ಥ ಮಾಡ್ಕೊ. NSS ಅವರೇ ಥ್ಯಾಂಕ್ ಯು ಸೋ ಮಚ್. NSS ಅವರೇ ಥ್ಯಾಂಕ್ ಯು. ಎಂತ ಗೊತ್ತಾ NSS ಅವರೇ, ಬ್ಯಾಡ್ ಕಮೆಂಟ್ ಹಾಕಿದರೆ ಯಾರಾದರೂ ಕುಗ್ಗಿ ಹೋಗ್ತಾರಂತ ಅನ್ನುವ ಒಂದು ಪರಿಕಲ್ಪನೆ ಅವ್ರದ್ದು. ಅದು ಖಂಡಿತ ನಮ್ಮ ಕಡೆಯಿಂದ ಆಗಲ್ಲ. NSS ಚಾನಲ್ ಕೊಟ್ಟಿದ್ದೀನಿ. NSS ಅವರೇ ಆರ್ಯ RV ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ದೀಪ ಅವರಿಗೆ ಕೊಡಿ ಆಯಿತಾ. ದೀಪ ಅವರಿಗೆ ಅವರು ಕೂಡ ರಿಟರ್ನ್ ಕೊಡ್ತಾರೆ ನಿಮಗೆ. ಯಾರಾದರೂ ಅಂತಾರೆ ಬ್ಯಾಡ್ ಕಮೆಂಟ್ ಹಾಕಿದರೆ ನಾವು ಇವರು ಎದುರುಕೊಂಡು ಓಡಿ ಹೋಗ್ತಾರೆ ಅಂತ. ನಾವು ಖಂಡಿತ ಎದುರುಕೊಂಡು ಓಡುವಾಗುವಂಥ ಜಾಯಮಾನದಲ್ಲೂ ಅಲ್ಲ ನಾನು ಅದಕ್ಕೆಲ್ಲ ಅದನ್ನೆಲ್ಲ ಮೆಟ್ಟಿ ನಿಂತವಳೆ ನಾನು. ನೈಸ್ ಓಕೆ ಅಂತಿದ್ದಾರೆ. ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ. ಕಮೆಂಟ್ ಹಾಕಿ, ಖಂಡಿತ ರಿಟರ್ನ್ ಮಾಡ್ತೇನೆ. ಕಮೆಂಟ್ ಹಾಕಿದ್ರಾ ಆರ್ಯ ಕಮೆಂಟ್ ಹಾಕಿದ್ರಾ? ಎದ್ದೇಳು ಮಂಜುನಾಥ ಎದ್ದೇಳು.
ಮಂಜುನಾಥ ಮಲ್ಕೊಂಡ್ರು. ಹೌದು ಕರೆಕ್ಟ್ ಸಿಸ್, ಹೌದು ಖಂಡಿತ. ಯಾವುದಾದ್ರೂ ನಿಮ್ಮ ಕೋರ್ಟ್ನಲ್ಲಿ ಕೇಸ್ ಇದೆಯಾ? ನಾವು ಅಷ್ಟು ಕೇಸ್ ಹೋಗುವಷ್ಟು ಇಲ್ಲ ಕಿರಣ್ ಬ್ರದರ್. ಕಿರಣ್, ನಾವು ಕೋರ್ಟಿಗೆ ಹೋಗುವಷ್ಟಿಲ್ಲ. ಅಂತಿದ್ದಾರೆ, ಮಾಡಿದ್ದಾರೆ ಅಂತ NSC ಸರ್, ಸೂಪರ್. ಕೋರ್ಟಿಗೆ ಹೋಗುವಂಥದ್ದು ಅಷ್ಟು ಕೇಸ್ ಇಲ್ಲ. ನಾವು ಅಂದರೆ ಪಾಪದವ್ರು ನಾವು. ಹಾಯ್ ಕುಕಿಂಗ್ ಹೌಸ್ ಅವರೇ, ಹಾಯ್ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಡಿ ಒಂದು ಕುಕಿಂಗ್ ಹೌಸ್ ಅವರೇ, ಲೈಕ್ ಕೊಡಿ ಒಂದು ಕುಕಿಂಗ್ ಅವರೇ. ನನಗೆ ಸಾಂಗ್ ಪ್ಲೀಸ್ ಅಂತಿದ್ದಾರೆ ಗ್ರಾಮರ್ ಅವರು. ನನಗೆ ಸಿಟ್ಟು ಬರೆಸ್ಬೇಡಿ ಗ್ರಾಮರ್. ನಿಮಗೆ ಇವತ್ತು ಬ್ಲೂ ಇಲ್ಲ, ನಾಳೆ ಮಾರ್ನಿಂಗ್ ಬನ್ನಿ, ಖಂಡಿತ ಬ್ಲೂ ಕೊಡ್ತೀನಿ. ನೀವು ಸರಿಯಾಗಿ ಮೆಸೇಜ್ ಹಾಕಿ, ಆಗ ಕೊಡ್ತೀನಿ. NSS ಅವರೇ ಥ್ಯಾಂಕ್ ಯು, NSS ಅವರೇ ಥ್ಯಾಂಕ್ ಯು. ಕನ್ನಡ ಸಾಂಗ್ ನಂಗೆ ಬರಲ್ಲ. NSS ಅವರೇ ಥ್ಯಾಂಕ್ ಯು. 45 ಡನ್. ಕುಕಿಂಗ್ ಹೌಸ್ ಅವರು ಥ್ಯಾಂಕ್ ಯು. ಕುಕಿಂಗ್ ಹೌಸ್ ಅವರೇ ಊಟ ಮಾಡಿದ್ರಾ? NSS ಅವರೇ ಥ್ಯಾಂಕ್ ಯು, NSS ಅವರೇ ಥ್ಯಾಂಕ್ ಯು, ಥ್ಯಾಂಕ್ ಯು NSS ಅವರೇ. ಸಾಂಗ್ ಆಡೋದಿದ್ರೆ ನಾವು ಕನ್ನಡದಲ್ಲಿ ಇರ್ತಿದ್ದೀನಿ, ಇಲ್ಲಿ ಇರ್ತಿದ್ದೀನ. ಸೂಪರ್ ಸಪೋರ್ಟ್. ಬ್ಲೂ ಟುಮಾರೋ NSS ಅವರೇ ಥ್ಯಾಂಕ್ ಯು. ಆಯಿತು ಸಿಸ್, ನಾಳೆ ಬಂದು ನನಗೆ ತುಂಬ ಚೆನ್ನಾಗಿದ್ದು ಕಮೆಂಟ್ ಹಾಕಿದರೆ ಬ್ಲೂ ನಿಮಗೆ, ಇಲ್ಲಾಂದರೆ ಇಲ್ಲ. ಸೂಪರ್ ಸಪೋರ್ಟ್ ಅಲ್ಲದೆ NSS ಅವರು ಥ್ಯಾಂಕ್ ಯು ಸೋ ಮಚ್. NSS ಅವರೇ ಥ್ಯಾಂಕ್ ಯು. ಅದು ಎಂತ ಗೊತ್ತಾ NSS ಅವರೇ, ಕಾವ್ಯ ಅಂತ ಇದ್ಲಲ್ವಾ, ಅವಳು ಬಂದ್ಲಲ್ವಾ, ಅವಳು ಬಂದ ಕೂಡಲೇ ತುಂಬ ಬ್ಯಾಡ್ ಕಮೆಂಟ್ ಗೊತ್ತಾ. ಎಂಥ ಬ್ಯಾಡ್ ಕಮೆಂಟ್ ಗೊತ್ತಾ ಕಾವ್ಯ. ಅವಳು 3 ದಿನದಿಂದ ಆರ್ಯ ಕುಕಿಂಗ್ ಹೌಸ್ ಅವ್ರು ಕೊಟ್ಟಿದ್ದಾರಂತೆ ನೋಡಿ. ಆರ್ಯ ಕುಕಿಂಗ್ ಹೌಸ್. ಐ ಆಮ್ ಸಿಂಗ್ ಸಾಂಗ್. ಹಾಡಿ ನಿಮ್ಮದು ಸಿಂಗ್ ಸಾಂಗ್ ಹಾಡಿ. ನನಗೆ ಸಿಂಗ್ ಸಾಂಗ್ ಎಲ್ಲ ಬರೋದಿಲ್ಲ, ನಮಗೆ ಡುಂಗು ಡಾಂಗ್ ಬರುತ್ತೆ. ಕ್ಯಾನ್ ಹೈ. ಕನ್ನಡದಲ್ಲಿ ಮಾತಾಡಿ. ಅಚ್ಚ ಕನ್ನಡದಲ್ಲಿ ಬರೆದಿದ್ದೀರಲ್ವ, ಕನ್ನಡ ಚಾನಲ್ ಗ್ರಾಮರ್ ಅಂತ, ಮೊದಲು ಕನ್ನಡ ಮಾತಾಡಿ. ಬಾಯ್ ಸಿಸ್, ಬಾಯ್ ಸಾಕ್ಷಿ ಅವರೇ. ಹೌದಾ, ಹೌದು NSS ಅವರೇ ಥ್ಯಾಂಕ್ ಯು. ಡಿಂಗು ಡಾಂಗ್ ಎಲ್ಲ ಬರೋದಿಲ್ಲ ನನಗೆ. ಕುಕಿಂಗ್ ಹೌಸ್ ಅವರೇ ಥ್ಯಾಂಕ್ ಯು. NSS. ಆರ್ಯ ಇದ್ದೀರಾ? ಆರ್ಯ ಇದ್ದೀರಾ? ಥ್ಯಾಂಕ್ ಯು. ಅಷ್ಟು ಜನ ಬಂದಿದ್ರು, ಆದರೆ ಲೈಕ್ ಯಾರು ಕೊಟ್ಟಿಲ್ಲ. NSS ಅವ್ರು ನಂಗೆ ಕೊಡ್ತಿದ್ದಾರೆ. ಡಿಂಗು ಡಾಂಗ್ ಅಂತೆ, ಸಾಂಗ್ ಅಂತೆ. ನನಗೆ ಸಾಂಗ್ ಆಡಲಿಕ್ಕೆ ಇದ್ದರೆ ನಾನು ಇಲ್ಲಿರ್ತಿದ್ದೀನ. ತುಂಬ ಖುಷಿ ಆಯ್ತಕ್ಕ ನಿಮ್ಮ ಸಪೋರ್ಟಿಂದ. ನನಗೆ ಗಿಫ್ಟ್ ಸಿಕ್ತು, ಒಳ್ಳೆ ಮನಸ್ಸು ಅಕ್ಕ. ಥ್ಯಾಂಕ್ ಯು ಆರ್ಯ. ನಾಳೆ ಮಾರ್ನಿಂಗ್ 9:30ಗೆ ಇದೆ, ಬನ್ನಿ ಆಯಿತಾ. ನನಗೆ ಕನೆಕ್ಟ್ ಆಗಿ ಆರ್ಯ ನನಗೆ ಕನೆಕ್ಟ್ ಆಗಿ ಆಯಿತಾ. ನನ್ನ ಚಾನಲ್ಗೆ ಕೂಡ ಕನೆಕ್ಟ್ ಆಗಿ, ನಾನು ಕೂಡ ಗಿಫ್ಟ್ ರಿಟರ್ನ್ ಕೊಡ್ತೀನಿ ಆಯಿತಾ. ನಾನು ಕೂಡ ರಿಟರ್ನ್ ಕೊಡ್ತೀನಿ. ಅಚ್ಚು ಜೈ ಅಚ್ಚು ಒಣಸ್ ಮಲ್ತಾರೆ ಅಚ್ಚುದ ಅದ ಸೋಷಿಯಲ್ ಇತ್ತು. NSS ಅವರೇ ಥ್ಯಾಂಕ್ ಯು NSS ಅವರೇ. ಕುಕಿಂಗ್ ಹೌಸು ಸೂಪರ್. ಆರ್ಯ ನನಗೆ ಕನೆಕ್ಟ್ ಆಗಿ ಆಯಿತಾ, ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ನನಗೆ ಗಿಫ್ಟ್ ಕೊಡಿ ಆಯಿತಾ, ನಾನು ಕೂಡ ಕೊಡ್ತೀನಿ ನಿಮಗೆ. ಕುಕಿಂಗ್ ಅವರೇ ಥ್ಯಾಂಕ್ ಯು. ಹೋದರು ಅಂತಿಂತು ಗ್ರಾಮರ್ ಹೋದರು, ಗ್ರಾಮರಿಗೆ ಸಾಕಾಯ್ತಂತ. ಕುಕಿಂಗ್ ಅವರು ಸೂಪರ್. ಆರ್ಯ ರಿಟರ್ನ್ ಮಾಡಿದ್ದೀನಿ, ಓಕೆ 2 ಮಿನಿಟ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ NSS ಅವರು. ಎಣ್ಣ ಕೊಡ್ಲಾ ಇಲ್ಲ, ಇರ್ನ ಕೊಡ್ಲಣ್ಣ, ಎಣ್ಣ ಕಾರ್ಲ. ಓಕೆ ಬಾಯ್, ಓಕೆ ದೀಪಾ, ಬಾಯ್ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಅಜಯ್ ಜೈನ್ ಸೂಪರ್. ಹಾಯ್ ಅಜಯ್ ಜೈನ್ ಅವರೇ, ವೆಲ್ಕಮ್. ನಿಮಗೆ ಒಂದು ಲೈಕ್ ಕೊಡಿ ಅಜಯ್ ಜೈನ್ ಅವರೇ. ಇವರೇ ಕುಡ್ಲದವರೇ. ಓಯ್ ಕಿರಣ್ ಸುನಿಲ್ ಒಂಜಿ ಡಬಲ್ ಟ್ಯಾಪ್ ಮಲ್ಪಲೆ ಲೈಕ್ ಬರ್ಪುಂಡವೆ, ಒಂಜಿ ಲೈಕ್ ಕೊರ್ಲವೆ ಅಂಚೆನೆ. ನಮ್ಮನ ಅಜಯ್ ಜೈನ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. NSS ಅವರೇ ಥ್ಯಾಂಕ್ ಯು. ಬಾನಿಡು ಎಲ್ಲಿದೆ ನಿನಸೆ ಎಲ್ಲಿ ಕೊನೆ ಇದೆ, ಅದು ಯಾವ ಸಾಂಗು? ಬಾನಿಡು ಎಲ್ಲಿದೆ ನಿನಸೆ, ನಿನ್ನಾಸೆ ಎಲ್ಲಿ ಕೊನೆ ಇದೆ, ಯಾಕೆ ಕನಸು ಕಾಣುವೆ. ಅಯ್ಯೋ ಬರೀರಿ ಸರಿಯಾಗಿ, ಬರೀಲಿಕ್ಕೇ ಗೊತ್ತಿಲ್ಲ, ಇವಾಗ ಹಾಡ್ತೀರಿ ಎಲ್ಲಿಂದ ನೀವು? ಸುಮ್ಮನೆಲ್ಲ ಅಂದರು. ನೈಸ್. ಹಾಂ ಹೇಳಿ. ಕನ್ನಡ ಬರುತ್ತಾ, ತುಳು ಬರುತ್ತಾ ನಿಮಗೆ? ಕಿರಣ್ ಬ್ರದರ್ ನಿಮಗೆ ಎಂತ ತುಳುವ ಕನ್ನಡವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಕುಕಿಂಗ್ ಹೌಸ್ ಗಿಫ್ಟ್ ಕೊಟ್ಟಿದ್ದೀನಿ. ಕುಕಿಂಗ್ ಹೌಸ್ ಅವರೇ. ಆರ್ವಿ ಅವರು ಕೊಟ್ಟಿದ್ದಾರೆ ನೋಡಿ. ಮತ್ತೆ ಮಲ್ತಾರೆ. ಓಕೆ ಥ್ಯಾಂಕ್ಸ್ ಅವೇ, ಥ್ಯಾಂಕ್ ಯು. ಸ್ಟೂಡೆಂಟಾ? ಓಕೆ ಸ್ಟೂಡೆಂಟಾ ಇರು. ಸೂಪರ್ NSS ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆಯವರಿಗೆ ಯಾವತ್ತು ನಾನು ಒಳ್ಳೆಯವಳು, ಕೆಟ್ಟವರಿಗೆ ತುಂಬ. ರಾಜ್ಕುಮಾರ್ ಆ ಥರ ಸಾಂಗ್ ಆಡಿಲ್ಲ.
ನಿಮ್ಮ ಥರ ಅನುರಾಜ್ ಕುಮಾರ್ ಸಾಂಗ್ ಆಡಿದರೆ ಇವತ್ತು ಇಷ್ಟು ಫೇಮಸ್ ಆಗ್ತಿರ್ಲಿಲ್ಲ. ನೀವು ಅದೆಂತ ಬರ್ದಿದ್ರಿ ಎಂತವೋ ಹಾಕಿದ್ರಿ ಅಂತ, ನೀವು ಕನ್ನಡ ಗ್ರಾಮರ್ ಅಂತೆ ಸುಮ್ಮನೆ ಹೆಸರಿಟ್ಕೊಂಡು ತಿರ್ಗಾಡ್ತೀರಾ. ಕನ್ನಡ ಗ್ರಾಮರಿಗೆ ಅದೊಂದು ಇದು ಅದೆಂತ ಬರ್ದಿದ್ದೀರಿ ನೀವು, ಸರಿ ಬರೀರಿ ಅದರ ಸಾಲು. ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಕುಕಿಂಗ್ ಅವರು. ಓಕೆ ಆರ್ಯ ಅಂತಿದ್ದಾರೆ. ಅಯ್ಯೋ ಅಂತಿದ್ದಾರೆ ಮಿಸಸ್ ಅವರು. ತುಳು ಎನ್ನ ಮದರ್ ಲ್ಯಾಂಗ್ವೇಜ್. ಓ ಮದರ್ ಲ್ಯಾಂಗ್ವೇಜ್ ತುಳು ಎಂಕಲ್ಲ ಮದರ್ ಲ್ಯಾಂಗ್ವೇಜ್ ತುಳು, ಪಪ್ಪ ಲ್ಯಾಂಗ್ವೇಜ್ ತುಳು. ಮದರ್ ಟರ್ನ್ ಲಾವು ಅವೇ ದಾದಿ ಸಾಂಗ್ ಪಣೊಂದುಲ್ಲ ಸಾಂಗ್ ಅಚ್ಚು ಅವೊಂಜಿ ಸಾಂಗ್ ಬರೆದಿರಿ ಅವರ್ ಬ್ಯಾಡ್ ಕಮೆಂಟ್ ಮಾಡ್ದೇರಿ ಗೊತ್ತುಂಡ ಫಸ್ಟ್. ಬೊಕ್ಕ ಬತ್ತೀನಿ. ಸೂಪರ್ NSS ಅವರೇ ಥ್ಯಾಂಕ್ ಯು, NSS ಅವರೇ ಥ್ಯಾಂಕ್ ಯು, NSS ಅವರೇ ಥ್ಯಾಂಕ್ ಯು, NSS ಅವರೇ ಥ್ಯಾಂಕ್ ಯು. ಕುಕಿಂಗ್ ಅವರೇ ಥ್ಯಾಂಕ್ ಯು. ಇಷ್ಟೊತ್ತು ಬರೆದಿಟ್ಟಿದೆ. ಬಾಣಿಯೊಂದು ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಸೇಕಿ ಕನಸು ಕಾಣುವೆ ನೀರಾಣಿಸು, ಬಾಣಿಗೊಂದು ಎಲ್ಲಿದೆ. ನಂಗೆ ಬರೋದಿಲ್ಲ ಆಡ್ಲಿಕ್ಕೆ ಆಯ್ತಾ. ಸೂಪರ್ ಸಪೋರ್ಟಲ್ಲಿ ಕಿರಣ್ ನಗಾಡ್ತಿದ್ದಾರೆ. ಎಂತಾಯಿತು ಕಿರಣ್? NSS ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು NSS ಅವರೇ. ಕುಕಿಂಗ್ ಹೌಸ್ ಅವರೇ ಥ್ಯಾಂಕ್ ಯು ಆರ್ಟ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ NSS ಅವರೇ. ಥ್ಯಾಂಕ್ ಯು NSS ಅವರೇ. ಥ್ಯಾಂಕ್ ಯು. ಕುಕಿಂಗ್ ಅವರೇ ಥ್ಯಾಂಕ್ ಯು. ಎಂತ ಮಾರೆ ನಿಮ್ಮದು ಕನ್ನಡ ಸಾಂಗು ನಂಗೆ ಬರಲ್ಲ. ಸೂಪರ್ ಸಾಂಗ್ ಅಂದಿದ್ದಾರೆ ಅಜಯ್ ಜೈನವರು. ಯಾರು ಆಡಿದ್ದು? ನಾನು ಆಡಿಲ್ಲ. ಇರ್ನಾ ದಾದಂಡಲ ಕೇಸಿತ್ತಂಡ ಪಲ್ಲೆ ಫ್ರೀಡ್ ಮಲ್ತು ಕೊರ್ಪೇರೆಗೆ ಯಪ್ಪೋ ಎನ್ನ ಕೇಸೆ ಮಲ್ದು ಜಪ್ಪ ದೇವರೇ, ಎನ್ನ ಕೇಸಿಜ್ಜಿ ನನ್ನೆಲ್ಲ ಬುಡ್ಚಪ್ಪ ದೇವರೇ. ಅಜಯ್ ಜೈನ್ ಒಂದು ಲೈಕ್ ಕೊಡಿ ಆಯ್ತಾ, ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಬರುತ್ತೆ. ನಂದು ಕೇಸಿಜ್ಜಿಯೇ ಇಜ್ಜಿ ಎನ್ನ ಕೇಸಿದ ಅಲೆಜ್. NSS ಅವರೇ ಥ್ಯಾಂಕ್ ಯು. ಸೂಪರ್ ಏನ್ ಪಾಪದಲ್ ಮಾರ್ರೆ, ಮಸ್ತ್ ಪಾಪದಲ್ಲ ಆತು ಮಲ್ಲ ಕೇಸ್ ಮಲ್ಪಲಕ್ಕೆ ಇಚ್ಛೆನು. ಸೂಪರ್ ಲೈವ್, ಸೂಪರ್ ನೈಸ್ ಅಂತೆ. ಓ ಸೂಪರ್ ನೈಸ್. ಬ್ಯಾಡ್ ಕಮೆಂಟ್ ಹಾಕುವಾಗ ಸೂಪರ್ ನೈಸ್ ಆಗಿಲ್ಲ. NSS ಅವರೇ ಥ್ಯಾಂಕ್ ಯು. ಓಕೆ ಸಿಸ್ ಬಾಯ್, ಗುಡ್ ನೈಟ್ ಅಂತೆ. ನೀವು ಕೂಡ ಹೋಗ್ತೀರಾ? ಓಕೆ ಸಿಸ್. ಓಕೆ ಥ್ಯಾಂಕ್ ಯು. ಫುಲ್ಲಾದಿ ಅಂದರೆ ಅದಿ ಅಂತ. ರಂಗಣ್ಣ ಗುಡ್ ಸಿಂಗರ್, ಸರಿಗಮಪ್ಪ ವಿನ್ನರ್. ನೀವು ಎಂಥ ರಂಗು ನೀನು ಐಡಲ್ಲಿರೋದು? ನಿಂಗೆ ಮೆಸೇಜ್ ಅಪ್ ಮಾಡ್ಲಿಕ್ಕೆ ಆಗಲ್ಲ ರಂಗು? ಯಾಕೆ ನೀನು ಐಡಲ್ಲಿರೋದು? ನಾನು ಗುಡ್ ಸಿಂಗರ್ ಅಲ್ಲ ರಂಗು. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. NSS ಅವರೇ ನಿಮ್ಮದು ಇವತ್ತು ಆನ್ ಮಾಡಿ ಇಡ್ತೀನಿ ಆಯಿತಾ? ಯಾವುದು ಬೇರೆ ಅಲ್ವಾ ಇದರದ್ದು? ಸೂಪರ್ ಆರ್ಯ ಅವಿ ಅವರು ಸೂಪರ್. ಥ್ಯಾಂಕ್ ಯು ಆರ್ಯ. ಗ್ರಾಮರ್ ಅವರು ಸೂಪರ್. ಹಾಯ್ ಭೀಮು ಅವರೇ ಹಾಯ್ ವೆಲ್ಕಮ್. ಲೈಕ್ ಕೊಡಿ ಎಂದು ಭೀಮು ಅವರೇ. ಬ್ಯಾಡ್ ಕಮೆಂಟ್ ಆದರೆ ಪರವಾಗಿ ಬೇಡ, ಕೊಡ್ತೀವಿ ಬೇಡ ನಿಮ್ಮ ಲೈಕ್. ಒಳ್ಳೇದು ಕಮೆಂಟ್ ಮಾಡಿದರೆ ಕೊಡಿ ಲೈಕ್, ಇಲ್ಲಾಂದರೆ ಬ್ಯಾಡ್ ಕಮೆಂಟ್ ಆದರೆ ನೀವು ಲೈಕೇ ಕೊಡ್ತೀವಿ ಬೇಡ. ನಂಗೆ ಬೇಡ, ನಿಮ್ಗೆ ಲೈಕೂ ಬೇಡ, ನಿಮ್ಗೆ ಕಮೆಂಟ್ನೂ ಬೇಡ ನಮಗೆ. ನಾವು ಹಂಗೇನೆ ಯಾವತ್ತು, ನಾವು ಹಾಗೆ ಗೊತ್ತಾಯ್ತಾ? ನಾವು ಹಾಗೇನೆ ಯಾವತ್ತು. ಆರ್ಯ ಇದ್ದೀರಾ? ನೀವಾದರೂ ಇರಿ ಆಯಿತಾ, ಇಲ್ಲಾಂದರೆ ಇವರು ಸುಮ್ಮನೆ ಬಿಡಲ್ಲ ಬ್ಯಾಡ್ ಕಮೆಂಟ್. ರಂಗಣ್ಣ ನಮಸ್ಕಾರ. ರಂಗು ಹೋಗಬೇಡ ಆಯಿತಾ? ರಂಗು ಯಾರು ಮಾಡಿದ್ರು ನಿಮಗೆ? ತುಂಬ ಮಾಡಿದ್ರು ರಂಗು ಆಗ ಗೊತ್ತಾ? ಓಕೆ ಸಿಸ್ ಪ್ಲೇ ಲಿಸ್ಟ್ ಆನ್ ಮಾಡಿ ಮಾಡ್ತೀನಿ. ಊರಿಗೂ ಯಾಪ ಬರ್ತೀನಿ ಅಕ್ಕ ಇರ್ಲ ತುಳುವೆ ಆರ್ಯ ಯಾನ್ ಬರ್ಪಿ ಯಾಪ ಗೊತ್ತಂಡೆ ಬೈದೆ ನನ್ನ ಬರ್ಪಿ ಒಂದು ವರ್ಷ ಬಿಡ್ದು ಬರ್ತೀನಿ ನಾನು. ಸಿಸ್ ಲೈವ್ ಪ್ಲೇ ಲಿಸ್ಟ್ ಆನ್ ಮಾಡಿ. ಓಕೆ ಖಂಡಿತ. ಗ್ರಾಮರ್ ಆಯಿ ನಮಸ್ತೆ ಅಂತಿದ್ದಾರೆ ರಂಗ ಹೋಗ್ಬೇಡ ಆಯ್ತಾ? ಇರು ಆಯ್ತಾ ರಂಗು, ಇರು ಹೋಗ್ಬೇಡ ಆಯ್ತಾ? 1 ಗಂಟೆ ಆಂಡ್ ಅಕ್ಕ ಎಲ್ಲ ಜೋಕ್ಲೆಗೆ ಸಾಲೆ ಉಂಡತ್ತೆ. ಓಕೆ ಆರ್ಯ ಆರ್ವಿ. ಓಕೆ ಪೋಲ್ಯವೇ ಇರ್ನ ಒಲ್ಪ ಊರು ಆರ್ಯ ಒಲ್ಪದಾರೆ ಕೊಡ್ಲದಾರೆ. ನೆಕ್ಸ್ಟ್ ಟೈಮ್ ಬನ್ನಗ ತಿಕ್ಕಗಾವೆ 9:30 ಮಾರ್ನಿಂಗ್ ಉಂಡವೆ. ಮಾರ್ನಿಂಗ್ 9:30 ಉಂಡು ಆರ್ಯ. ಮಾರ್ನಿಂಗ್ 9:30 ನೈಟ್ 9:30 ಎನ್ನ ಲೈವು ಜಾಯಿನ್ ಆವ್ಲವೆ. ಇರಿಗೆ ಸಪೋರ್ಟ್ ಏನ್ ಮಲ್ಪೆ ಖಂಡಿತ ಇರ್ಬಲೆ ಜಾಯಿನ್ ಅಲ್ಲಿ ಪಿನ್ ಮಲ್ಪವೆ ಇರು ಕನೆಕ್ಟ್ ಅವರ ಪನ್ಪೇವೆ ಬಲೆ ಇರು. ನೀವು ಯಾವ ಊರು? ನಮ್ಮೂರು, ನಾವಿದ್ದ ಊರೇ ನಮ್ಮೂರು. ರಂಗ ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್. ಗುಡ್ ನೈಟ್ NSS ಅವರೇ ಥ್ಯಾಂಕ್ ಯು. ಯಾನು ಸೌತಾಡ್ಕ ಬತ್ತಿತ್ತೆ ಮುರಣಿ.
ಗಣಪತಿ ಗಣಪತಿ ಅಂದರೆ ತುಂಬ ಇಷ್ಟ ಇಂಕ್. ಬಾಯ್ 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 ಎನಿಸಿಸ್ ಅವರೇ ಬಾಯ್. ಭೀಮಾ ಡನ್ ಅಂತಿದ್ದಾರೆ. ಹಾಯ್ ಅಕ್ಕ ಥ್ಯಾಂಕ್ ಯು ಅಂತಿದ್ದಾರೆ. ಗುಡ್ ನೈಟ್ ಆರ್ಯ ಥ್ಯಾಂಕ್ ಯು. ಓಕೆ ಅಕ್ಕ ಥ್ಯಾಂಕ್ ಯು ಅಂತಿದ್ದಾರೆ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಭೀಮು ಅವರೇ ಹಾಯ್. ಭೀಮು ಒಂದು ಲೈಕ್ ಕೊಡಿ. ಒಣಸಾಂಡಿ ಜೈ ಬ್ರದರ್ ಈರ್ನಾಡೆ ದಾತೆ ಸ್ಪೆಷಲ್ ಇತ್ತಂಡು ನೆಕ್ಸ್ಟ್ ಟೈಮು ತಿಕ್ಕಗಾವೆ ಬಲೆ ಕಾರಣೆ ಮಾರ್ನಿಂಗ್ ಬಲೆವೆ. ಮಾರ್ನಿಂಗ್ 9:30 ಬಲೆವೆ. ಮಾರ್ನಿಂಗ್ 9:30 ಬಲೆ ತಿಕ್ಕಗಾವೆ ಹಿರೇಗ ಸಪೋರ್ಟ್ ಮಲ್ಪವೆ ಬಲೆವೆ. ಅಶ್ವಿನಿ ಜೀವನ್ ಆಯ್ ಸೀಸ್ ಆಯ್ ಅಶ್ವಿನಿ ಆಯ್ ವೆಲ್ಕಮ್ ಲೈಕ್ ಡನ್ ಥ್ಯಾಂಕ್ ಯು ಅಶ್ವಿನಿ. ಭೀಮ್ ಅವರೇ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ. ಅವ್ರದ್ದು ID ಇದೆಯಾ ಭೀಮ್ ಅವರೇ? ನಿಮ್ಮ ಚಾನಲ್ ಇದೆಯಾ? ಚಾನಲ್ ಇದ್ರೆ ಬ್ಲೂ ಕೊಡ್ತೀನಿ. ಅಶ್ವಿನಿ ಒಂದು ಲೈಕ್ ಕೊಡಿ. ಅಶ್ವಿನಿ ಲೈಕ್ ಡನ್ ಅಂತಿದ್ದೀರಾ? ಹೌದಾ ಥ್ಯಾಂಕ್ ಯು. ಎನ್ನಲ್ಲ ಆಂಡ್ ಒಲ್ಪದಾರ ಜೈ ಬ್ರದರ್ ಇರು. ಹೌದು ಇದೆಯಾ ಆದರೆ ಬ್ಲೂ ಕೊಡ್ತೀನಿ. ಕನೆಕ್ಟ್ ಆಗಿ ಆಯ್ತಾ? ಲೈಕ್ ಕೊಡಿ ಒಂದಾಯ್ತಾ ಅಜಯ್ ಬ್ರದರ್ ಇವರೇ? ಬ್ಲೂ ಕೊಟ್ಟೆ ಇದ್ರೆ ಕನೆಕ್ಟ್ ಆಗಿ ಆಯ್ತಾ? ಭೀಮು ಅವರೇ ಕೊಟ್ಟಿದ್ದೀನಿ ಬ್ಲೂ, ಕನೆಕ್ಟ್ ಆಗಿ ಆಯ್ತಾ? ಪಿನ್ ID ಕನೆಕ್ಟ್ ಆ್ಯಂಡ್ ಕಮೆಂಟ್ ಡನ್. ಅವರು ಹೋದ್ರು ಸಿಸ್, ಅವರು ಇಲ್ಲ, ಅವರಿಗೆ ಕೊಡಬೇಡಿ ಈಗ, ಅವರು ಇಲ್ಲ, ಅವರು ಹೋದರು. ದೀಪ ಅವರು ಹೋದರು. ದೋಸೆ ಸೂಪರ್. ಯಾರ್ದು ದೋಸೆ? ಪಿನ್ ID ಕನೆಕ್ಟೆಡ್, ಅವರಿಗೆ ಕೊಡಬೇಡಿ ಆಯ್ತಾ? ಅದನ್ನು ತೆಗಿತೀನಿ ನಾನು. ಎನ್ನ ಕಾರ್ಲ ಮಿಯಾರ್ ಓ ಮಿಯಾರ್ದಾರ ಇರು ಹೋ ಮುಟ್ಟಡೆ ಉಲ್ಲಾರ ಮಾರ್ರೆ ಎಂಕಲ್ಲ ಕಾರ್ಲಡಿ. ನಮಸ್ಕಾರ ಸಿಸ್ಟರ್. ನಮಸ್ಕಾರ ಅವೆಂಜರ್ಸ್ ಟ್ರಾವೆಲ್ ಅವರೇ. ಇತ್ತ ಬತ್ತಾರೆ ಅಕ್ಕಡಿ ಈಗ ಬಂದ್ರ. ಅವಾಗ ಎಂತ ಬ್ಯಾಡ್ ಕಮೆಂಟ್ ಗೊತ್ತಾ ಅವೆಂಜರ್ಸ್ ಬ್ರದರ್? ನನಗೆ ತುಂಬ ಬ್ಯಾಡ್ ಕಮೆಂಟ್ ಬಂತು ಗೊತ್ತಾ? ಲೈಕ್ ಡನ್ ಥ್ಯಾಂಕ್ ಯು ಅವೆಂಜರ್ಸ್ ಅವರೇ. ವಿಡಿಯೋ ಅಂತಿದ್ದಾರೆ ಗ್ರಾಮರ್ ಅವರು. ತುಂಬ ಬಂತು ನನಗೆ, ತುಂಬ ಬೇಜಾರು ಅವೆಂಜರ್ಸ್ ಅವರೇ. ಬಿಡಲಿಲ್ಲ ಆದರೂ ಲೈಕ್ ಡನ್ ಥ್ಯಾಂಕ್ ಯು. ವಿಡಿಯೋ ಅಂತಿದ್ದಾರೆ. ಯಾರ್ದು ವಿಡಿಯೋ ಯಾರ್ದು ಗ್ರಾಮರ್ ಅವರೇ ಯಾರ್ದು ವಿಡಿಯೋ? ನಾನು ಇವತ್ತಂತೂ ಬ್ಲೂ ಅಂತೂ ಕೊಡೋದೇ ಇಲ್ಲ ನಿಮಗೆ, ಖಂಡಿತವಾಗ್ಲೂ ಕೊಡಲ್ಲ. ನೀವು ವಿಡಿಯೋ ನೋಡಿ, ನೀವು ಚಾನಲನ್ನೇ ನೋಡಿ, ನಾನು ಇವತ್ತು ನಿಮಗೆ ಬ್ಲೂ ಕೊಡೋದಿಲ್ಲ. ಓದಬೇಕಿತ್ತು ಸಿಸ್, ಓದಿದೆ, ಹೈಡ್ ಮಾಡಿಲ್ಲ, ಓದಿದೆ. ಆರ್ಯ ಅವರೇ ಕನೆಕ್ಟ್ ಆ್ಯಂಡ್ ಕಮೆಂಟ್ ಡನ್. ಆರ್ಯ ಇದ್ದೀರಾ? ಹೋದ್ರ? ಅವರು ಹೋದ್ರು ಅವರೇ. ಅವರು ಇದ್ರು ಕೊಡ್ತಾಯಿದ್ರು ಪಾಪ. ಊಟ ಆಯ್ತಾ ಸಿಸ್ಟರ್? ಊಟ ಆಯಿತು ಭೀಮ್ ಅವರೇ. ನಿಮ್ದಾಯ್ತಾ? ನೀವು ಊಟ ಮಾಡಿದ್ರಾ? ಏನು ಊಟ ಮಾಡಿದ್ರಿ ಭೀಮ್ ಅವರೇ? ದೋಸೆ. ಯಾರ್ದು ದೋಸೆ? ಗ್ರಾಮರ್ ಅವರಿಗೆ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ. ವಿಡಿಯೋ ನೋಡಿದ್ರ ನಂದು ಚಾನಲಲ್ಲಿ? ಯಪ್ಪೋ ವಿಡಿಯೋ ನೋಡಿ ಬಂದ್ರ ನೀವು? ಅಷ್ಟು ಒಳ್ಳೆಯವರಿದ್ದೀರಾ ನೀವು? ಯಪ್ಪ ದೇವ್ರೇ. ಹೌದಾ ಗ್ರಾಮರ್ ಅವರೇ, ನೀವು ಇಷ್ಟು ಒಳ್ಳೆಯವರಿದ್ದೀರ ಅಂತ ನಂಗೆ ಗೊತ್ತೇ ಇಲ್ಲ. ಗ್ರಾಮರ್ ಅವರೇ ಕೊಟ್ಟಿದ್ದೀನಿ ಅಂತಿದ್ದಾರೆ. ಗುಡ್ ನೈಟ್ ಗ್ರಾಮರ್ ಅವರೇ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ನನಗೆ ಕನೆಕ್ಟ್ ಆಗಿಲ್ಲ ಅಂದರೆ ಹಾಗೆ ಆಯ್ತಾ? ನಮ್ಮದು ಊಟ ಆಯಿತು ಅಂತಿದ್ದಾರೆ ಭೀಮ ಅವರು. ನಮ್ಮದು ಊಟ ಆಯಿತು ಭೀಮ ಅವರೇ. ಭೀಮು ಸಿಸ್ ಕನೆಕ್ಟ್ ಆ್ಯಂಡ್ ಕಮೆಂಟೆಡ್ ಅಂತಿದ್ದಾರೆ. ಭೀಮು ಅವರೇ ಅಶ್ವಿನಿ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಜೋಳದ ರೊಟ್ಟಿ ಪಲ್ಯ. ಹೌದಾ, ಜೋಳದ ರೊಟ್ಟಿಯಾ? ಜೋಳದ ರೊಟ್ಟಿ ಪಲ್ಯ. ಬಾಯ್ ಗ್ರಾಮರ್ ಅವರೇ. ಹೋಗುದಾ ಗ್ರಾಮರ್ ಅವರೇ? ನೀವು ಹಿಂಗೆ ಮಾಡೋದಾ? ಹೋಗುದಾ ಈಗ? ಇನ್ನೂ ಆಗ್ಬೋದು ನೀವು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಅಲ್ಲ, ನಾನೇ ಮಾರ್ನಿಂಗ್ ಬರ್ತೀರಾ? ನಿಮಗೆ ಬ್ಲೂ ಕೊಡಬೇಕಲ್ವಾ? ಇವತ್ತು ಕ್ಯಾನ್ಸಲ್. ನೀವು ನನಗೆ ಬ್ಯಾಡ್ ಕಮೆಂಟ್ ಹಾಕಿದ್ರಿ. ಭೀಮ ಅವರೇ ರಿಟರ್ನ್ ಮಾಡಿ ಕುಕ್ಕಿಂಗ್ ಹೌಸ್ ಅವರಿಗೆ. ಭೀಮು ಅವರೇ ಕುಕ್ಕಿಂಗ್ ಹೌಸ್ ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ಮತ್ತು ಅಶ್ವಿನಿ ಜೀವನ್ ಅವರಿಗೆ ರಿಟರ್ನ್ ಕೊಡಿ. ಗ್ರಾಮರ್ ಅವರು ಹೋದರು. ಮಲೆನಾಡು ಆಲ್ ಇನ್ ಒನ್. ಆಯ್ ಸಿಸ್ಟರ್ ಲೈಕ್ ಡನ್. ಥ್ಯಾಂಕ್ ಯು ಮಲೆನಾಡು ಅವರೇ. ಬನ್ನಿ ಲೈಕ್ ಕೊಟ್ರಾ? ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಮಲೆನಾಡು ಅವರೇ. ಥ್ಯಾಂಕ್ ಯು ಸೋ ಮಚ್. ಊಟ ಆಯಿತಾ ಮಲೆನಾಡು ಸಿಸ್ಸು? ಊಟ ಮಾಡಿದ್ರಾ? ಏನು ಊಟಕ್ಕೆ ಇವತ್ತು ಮಲೆನಾಡು ಸಿಸ್ಸು? ಏನು ಊಟಕ್ಕೆ? ಕುಕ್ಕಿಂಗ್ ಥಿಯೇಟರ್ ರೆಸಿಪಿ ಯಾರ್ದು ಇವರೇ? ಮಲೆನಾಡು ಸೂಪರ್. ಮಲೆನಾಡು ಊಟ ಮಾಡಿದ್ರಾ? ಏನು ಊಟ ಮಾಡಿದ್ರಿ ಮಲೆನಾಡು?
ಸೂಪರ್ ಸೂಪರ್. ಕುಕ್ಕಿಂಗ್ ಥಿಯೇಟ್ ಕುಕ್ಕಿಂಗ್ ಇದೇಟು ರೆಸಿಪಿ ಎಂತ ಬರಿತೀರಿಯಾ ನೀವು ಗೊತ್ತಿಲ್ಲ. ಎಸ್ ಅಂತಿದ್ದಾರೆ ಅವೆಂಜರ್ಸ್ ಅವರು. ನಿಮ್ಮದು ಊಟ ಆಯ್ತಾ ಸಿಸ್ಟರ್? ನಮ್ಮದು ಆಯಿತು ಅವೆಂಜರ್ಸ್ ಅವರೇ. ಸುಂದರ್ ಲೈವ್ ಅಂತಿದ್ದಾರೆ. ಆಯ್ ನಮಸ್ತೆ ರಂಗು. ರಂಗು 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 ಎಲ್ಲಿದ್ದೀಯಾ ರಂಗು? ರಂಗು ಲೈಕ್ ಕೊಟ್ಟಿದ್ಯಾ ನೀನು? ಯಾರು ಲೈಕ್ ಕೊಟ್ಟಿಲ್ಲ ಲೈಕನ್ನು ಕೊಡಿ ಆಯಿತಾ ಪ್ಲೀಸ್. ಎಷ್ಟು ಜನ ಬಂದಿದ್ರು ಬ್ಯಾಡ್ ಕಮೆಂಟ್ ಹಾಕ್ಲಿಕ್ಕೆ ಇವತ್ತು ಗೊತ್ತಾ ರಂಗು? ನೀನು ಬಂದು ನಮಸ್ತೆ ಅಂದು ಓಡಿ ಹೋದಿ, ನೀವು ನಿಂತಿಲ್ಲ. ರಂಗು ಸೂಪರ್ ಸಪೋರ್ಟ್. ನೈಸ್ ಅಂತಿದ್ದಾರೆ ಕುಕಿಂಗ್ ಹೌಸ್ ಅವರು. ಥ್ಯಾಂಕ್ ಯು ಸೋ ಮಚ್. ನಿದ್ರೆ ಬರಲ್ಲ ಸಿಸ್ಟರ್, ನಿದ್ರೆ ಬರಲ್ಲ. ನನ್ನ ಹಸ್ಬೆಂಡ್ ಇನ್ನು ಬರಬೇಕು. ಡಯಟ್ ಫುಡ್ ಮಾಡಿ. ಡಯಟ್ ಫುಡ್ ಮಾಡಲ್ಲ ನಾನು ಡಯಟ್ ಮಾಡುವಲ್ಲ ಗೊತ್ತಾಯ್ತಾ? ಯಾರು ಅವರು? ಒಂದು ಕಾವ್ಯ ಅಂತ, ಕಾವ್ಯ. ಒಬ್ಬರು ಇವರೇ ರಾಜಣ್ಣ ಬಂದರು. ನಮಸ್ಕಾರ ಇನ್ನೋಸಿಸ್, ನಮಸ್ಕಾರ ರಾಜಣ್ಣ, ಹೇಗಿದ್ದೀರಿ ರಾಜಣ್ಣ? ಪೊಲೀಸ್ ರಾಜಣ್ಣ. ನನಗೆ ತುಂಬ ಬ್ಯಾಡ್ ಕಮೆಂಟ್ ಬಂತು ಅವಾಗ. ತುಂಬೊಂದು ಎಷ್ಟು ಜನ ಬಂದಿದ್ರು ಅಂತ ಗೊತ್ತಿಲ್ಲ. ಅವ್ರದ್ದು ಬ್ಯಾಡ್ ಕಮೆಂಟ್. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು. ಗ್ರಾಮರ್ ಕನ್ನಡ ಅವರು ಬಂದರು. ಅವರು ಕೂಡ ಬ್ಯಾಡ್ ಕಮೆಂಟ್ ಹಾಕಿದ್ರು. ಮತ್ತೆ ಈಗ ಒಳ್ಳೆ ಜನ ಆಗಿದ್ದಾರೆ ಅವರು. ಇನ್ನು ಅವರಿಗೆ ನಾಳೆಯಿಂದ ಬ್ಲೂ ಕೊಡುವಂತ ಇದ್ದೀನಿ. ಇವತ್ತಂತೂ ಖಂಡಿತ ಕೊಡೋದಿಲ್ಲ ನಾನು. ನನಗೆ ಬೇಕಿತ್ತು ಡಯಟ್ ಫುಡ್ ಮಾಡ್ತೀನಿ ಒಂದಿನ. ಎಂತ ಡಯಟು? ರಂಗು ಫ್ರೆಂಡ್ ಊಟ ಆಯ್ತಾ? ರಂಗು ಫ್ರೆಂಡ್ ಊಟ ಆಯ್ತಾ? ಯಾರದು ಬೋಲಿ ಮಕ್ಕಳು ಅಂತಿದ್ದಾರೆ. ನಮ್ಮ ಪೊಲೀಸ್ ರಾಜಣ್ಣ. ಅದು ಯಾರು ಗೊತ್ತಾ? ಒಂದು ಕಾವ್ಯ ಅಂತ ಐಡಿಯಿಂದ ನನಗೆ 3 ದಿನದಿಂದ ನನಗೆ ಮೊನ್ನೆ ಬಂದ್ಲಲ್ವಾ ಇವರೇ ರಾಜಣ್ಣ, ಮೊನ್ನೆ ಬಂದ್ಲಲ್ವಾ ಕಾವ್ಯ, ನೀವು ಟೈಮ್ ಔಟ್ ಕೊಟ್ರಲ್ವಾ? ಅವಳು ನಿನ್ನೆ ಬಂದಿದ್ಲು, ಇವತ್ತು ಬಂದಿದ್ಲು, ಮಾರ್ನಿಂಗ್ ಬಂದಿದ್ಲು. ತುಂಬ ಟಾರ್ಚರ್ ಕೊಡ್ತಾಳೆ ರಾಜಣ್ಣ. ತುಂಬ ಅಂದರೆ ತುಂಬ ಟಾರ್ಚರ್ ಕೊಡ್ತಾಳೆ ಅವಳು. ಕುಕ್ಕಿಂಗ್ ನೈಸ್ ಅಂತಿದ್ದಾರೆ. ತುಂಬ ಕೊಡ್ತಾಳೆ. ಇವತ್ತು ತುಂಬ ಹೊತ್ತು ಇದ್ಲು ಗೊತ್ತಾ ರಾಜಣ್ಣ? ಕುಕ್ಕಿಂಗ್ ಹೌಸ್ ಅವ್ರು ಸೂಪರ್. ಯಾರು ಕಾವ್ಯಕ್ಕ? ಅಲ್ಲಿ ಮೊನ್ನೆ ಬಂದ್ಲು ನೋಡಿ ನೀವು, ಅಜ್ಜಿ ಅಂದ್ಲು ನನಗೆ. ಅಜ್ಜಿ ಅಂದು ಮತ್ತೆ ನೀವು ಹೈಡ್ ಮಾಡಿದ್ರಿ, ಮತ್ತೆ ವಾಪಸ್ ರಿಟರ್ನ್ ತೆಗೆದು ಅವರನ್ನು ಇದಕ್ಕೆ ಎಂತ ಟೈಮ್ ಔಟ್ ಮಾಡಿದ್ರಿ ಅವಳು ಮೊನ್ನೆ ನೋಡಿ. ಕುಕ್ಕಿಂಗ್ ಹೌಸ್ ಅವ್ರು ಸೂಪರ್. ಮೊನ್ನೆ ಅವಳು ಮತ್ತೆ ವಾಪಸ್ ಬಂದ್ಲು. ಕಾವ್ಯ ಅವರು. ಕುಕ್ಕಿಂಗ್ ಹೌಸ್ ಅವರೇ ಎಂತ ಊಟಕ್ಕೆ ಇವತ್ತು? ಬರಲಿ ಇರು, ಇವಾಗ ID ಟ್ರ್ಯಾಕ್ ಮಾಡ್ತೀನಿ. ಇವತ್ತು ಈಗ ಬರಲ್ಲ, ಓದ್ಲಿ ಅವಳು. ಇನ್ನು ಬರಲ್ಲ ಅಂತ ಅನಿಸುತ್ತೇನೆ. ಓಕೆ, ಡಯಟ್ ಫುಡ್ ಹೆಲ್ತ್. ಐ ವಿಲ್ ಟ್ರೈ ದೋಸೆ ನಾಳೆ. ಓಕೆ, ಟ್ರೈ ಮಾಡಿ ದೋಸೆ. ನೀವು ಮಾಡ್ತೀರಾ ದೋಸೆ? ನಿಮಗೆ ಬ್ಯಾಡ್ ಕಮೆಂಟ್ ಮಾಡಲಿಕ್ಕೇನೇ ಬಿಡ್ಸೋತಿಲ್ಲ, ಇನ್ನು ದೋಸೆಯಲ್ಲಿ ಮಾಡ್ತೀರಾ ಅಲ್ವಾ ರಾಜ? ಯಾರು ಸಿಸ್ಟರ್ ಬ್ಯಾಡ್ ಕಮೆಂಟ್ ಹಾಕಿ ಮಾಡಿದ್ದು? ಆಗ MS ಅವರೇ ತುಂಬ ಜನ ಇದ್ದರು ಗೊತ್ತಾ? ತುಂಬ ಜನ ಇದ್ದರು. ಅದರಲ್ಲಿ ಒಂದು ಕಾವ್ಯ ಅಂತ ಒಬ್ಳಿದ್ಲು, ಅವಳು ಮತ್ತು ಇನ್ನೊಬ್ಳು ಇದ್ದರು ಬ್ಯಾಡ್ ಕಮೆಂಟ್ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಭೀಮ್ ಅವರು. ಥ್ಯಾಂಕ್ ಯು ಭೀಮ್ ಅವರೇ, ಥ್ಯಾಂಕ್ ಯು. MS ಅವರೇ ಹೌದಾ? ಹೌದು ಸತ್ಯ. ತುಂಬ ಅಂದರೆ ನನಗೆ 20-25-30 ಜನ ಬಂದಿದ್ದರು ಆವಾಗ. ನಾಲಿ ಅಂದರೆ ಎಂಥದ್ದು? ಏನು ಪ್ರಾಬ್ಲಮ್ ಅವರಿಗೆ ಎಂತ ಹೊಟ್ಟೆ ಕಿಚ್ಚು. ಅವಳು ಎಂತ ಗೊತ್ತಾ? ನನಗೆ ಅಜ್ಜಿ ಆಂಟಿ ಮುತ್ತಜ್ಜಿ ಅಂತ ಎಂತೆಂತ ಕರೆಯೋದು ಅವಳು. ಹಾಗೆ ಕರಿತಿದ್ಲು. ಸರಿ ಬೈದೆ, ಆದರೂ ಹೋಗಲಿಲ್ಲ ಅವಳು. ಮಾತಾಡ್ತಾನೇ ಇದ್ಲು. ನಾಳೆಯಿಂದ ನೋಡ್ಕೋತೀವಿ ಬಿಡಿ ಸಿಸ್. ನಾಳೆ ಬರ್ತಾರೆ ಇಲ್ವೋ ಗೊತ್ತಿಲ್ಲ. ಇವತ್ತಂತೂ ಬಂದಿದ್ಲು, ಮೊನ್ನೆಯಿಂದ ಬಂದಿದ್ಲು, ಇವತ್ತು ಮಾರ್ನಿಂಗ್ ಬಂದಿದ್ಲು, ಮೊನ್ನೆ ಮಾರ್ನಿಂಗ್ ಬಂದಿದ್ಲು. ಅವಳದು ಕೆಲಸವೇ ಅದು. ಕಾವ್ಯ ಅಂತ ನೋಡಿ ಆಯ್ತಾ? ರಾಜಣ್ಣ, ಹಾಯ್ ರಾಜಣ್ಣ, ಬಂದ್ರಾ? ಲೈಕ್ ಡನ್ ಮಾಡಿದ್ರು. ಥ್ಯಾಂಕ್ ಯು ರಾಜಣ್ಣ. ರಾಜಣ್ಣ ಇದ್ದರೂ ಬಿಡೋದಿಲ್ಲ, ಮತ್ತು ನಮ್ಮ ಅವೆಂಜರ್ಸ್ ಟ್ರಾವೆಲ್ ಕೂಡ ಬಿಡೋದಿಲ್ಲ. ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಬಿಡೋದಿಲ್ಲ ಅವರು ಇದ್ದರೆ. ನನಗೆ ಡಿ-ಬಾಸ್ ಬಿಟ್ಟಿಲ್ಲ ಪಾಪ. ಅವರು ತುಂಬ ಚೆನ್ನಾಗಿ ಇದು ಹ್ಯಾಂಡಲ್ ಮಾಡಿದ್ರು ಅವರನ್ನು. ಡಿ-ಬಾಸ್ ಅವರಿದ್ದರು ಪಾಪ. ಅವರಿಗೆ ತುಂಬ ಥ್ಯಾಂಕ್ಸ್ ನನ್ನ ಕಡೆಯಿಂದ. ತುಂಬ ಒಳ್ಳೆಯವರು ಅವರು ಇದ್ದರು. ಆ ಟೈಮಲ್ಲಿ ಅವರು ಇದ್ದರು.
ಬರಲಿ ಬರಲಿ ಸಿಸ್ ಇದೆ ಅಂತಿದ್ದಾರೆ. ನಾಳೆ ಬರ್ತಾರೆ ನೋಡಿ, ಖಂಡಿತ ಬರ್ತಾರೆ. ಇವತ್ತು ಸ್ವಲ್ಪ ಜನ ಫುಲ್ ಬಂದಿದ್ರಲ್ವ, ಹಾಗೆ ನಾಳೆ ದೋಸೆ ಮಾಡ್ತೀನಿ, ಟ್ರೈ ಮಾಡ್ತೀನಿ, ಕಮೆಂಟ್ ಮಾಡ್ತೀನಿ. ಹೌದಾ ಗ್ರಾಮರ್ ಅವರೇ, ನೀವು ದೋಸೆ ಮಾಡ್ತೀರಾ? ನೀವು ಕನ್ನಡದವ್ರ ನೀವು ಸಿಸ್ಸ ಬ್ರದರಾ ನೀವು? ಪೊಲೀಸ್ ಗಿಫ್ಟ್ ಪ್ಲೀಸ್ ಸಪೋರ್ಟ್ ಮಾಡಿ ಬ್ರದರ್ ಅಂತಿದ್ದಾರೆ. ಪೊಲೀಸ್ ಗಿಫ್ಟ್ ಪ್ಲೀಸ್. ರಾಜಣ್ಣ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. MSA ಕಲೆಕ್ಷನ್ ಅವರಿಗೆ ನಾನು ಪಿನ್ ಮಾಡ್ತೀನಿ ಅವರದ್ದು. ಅವ್ರಿಗೆ ಗಿಫ್ಟು ಬೇಕಂತೆ. ಅಚ್ಚು ಬೊಕ್ಕ ವಿಶೇಷ ಅರಿನಕದ ಆಲೇಜ್ ಅಚ್ಚು ಅಚ್ಚುದ ಆಲೇಜ್ ನೆನಪ ನೋಡು ಬ್ರದರ್ ಅಂತಿದ್ದಾರೆ. ಬ್ರದರ್ ದೋಸೆ ಮಾಡ್ತೀರಾ ನೀವು? ಓಕೆ ಸೀಸ್ ಅಂತಿದ್ದಾರೆ. ಬ್ರದರ್ ದೋಸೆ ಮಾಡೋದಾ? ಸಿಸ್ ಆದರೆ ಇವಾಗ ಇನ್ನೂ ಇತ್ತು ಹಬ್ಬ ನಿಮಗೆ. 29 ಬೇಕು. 29 ಬೇಕಂತೆ ಅವರಿಗೆ ಪಾಪ. ಪಿನ್ ಐಡಿಗೆ ಇದನ್ನೇ ಪಿನ್ ಮಾಡ್ತೀನಿ. ಪಿನ್ ಐಡಿಗೆ 29 ಬೇಕಂತೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪ್ಲೀಸ್. ನನಗೆ ಗಿಫ್ಟ್, ನಿಮಗೆ ಗಿಫ್ಟ್ ಕೊಡೋದಾದರೆ ನಾಳೆ ಬನ್ನಿ, ನಿಮಗೆ ಇವತ್ತು ಕೊಡ್ತಿಲ್ಲ. ಯಾಕಂದರೆ ನೀವು ನನಗೆ ಬ್ಯಾಡ್ ಕಮೆಂಟ್ ಹಾಕಿದವರು, ಅದರಲ್ಲಿ ಒಂದು ಸ್ಥಾನ ನಿಮಗೆ ಇದೆ. ಅದು ಕೂಡ YT ಅವರು 3ನೇ ಸ್ಥಾನ ಕೊಟ್ಟಿದ್ದಾರೆ. ನಿಮಗೆ ಬ್ಯಾಡ್ ಕಮೆಂಟ್ ಹಾಕಿದ್ರು ಗೊತ್ತಾ? 1,000ಗೆ ನಿಯರ್, 1,000ಗೆ ನಿಯರ್ ಇದ್ದಾರೆ ನಮ್ಮ MSA ಅವರು. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪ್ಲೀಸ್ ಅವರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅವರಿಗೆ ಇರಲಿ. 1K ಮಾಡುವ. ಬನ್ನಿ ಬನ್ನಿ ಜನರೇ ಬನ್ನಿ. ಕುಕಿಂಗ್ ಹೌಸ್ ಅವರೇ ಕನೆಕ್ಟ್ ಆಗಿಲ್ಲ ಅಂದರೆ ಹಾಗೆ 10 ಆದರೂ ಅಂದರೆ ಗ್ರಾಮರ್ 4 ಸಬ್ ಇರೋರು ಹೊಸ ಚಾನಲ್ ಒಂದು ವಿಡಿಯೋ ಇದೆ. ಹೌದಾ? ಅವರು ಕೂಡ ಬ್ಯಾಡ್ ಕಮೆಂಟ್ ಹಾಕಿದ್ರು ಅಣ್ಣ ಆಗ. ಅವರು ಕೂಡ ಆಗ ಬ್ಯಾಡ್ ಕಮೆಂಟ್ ಹಾಕಿದ್ರು. ಅಚ್ಚು ಇದ್ದಾರೆ, ಅಚ್ಚುಗೆ ಕನೆಕ್ಟ್ ಆಗಿ, ಅಚ್ಚುಗೆ ಕನೆಕ್ಟ್ ಆಗಿ. ಅವರು ಕೂಡ ಬ್ಯಾಡ್ ಕಮೆಂಟ್ ಹಾಕಿದ್ರು ಅಣ್ಣ ಆಗ, ತುಂಬ ಹಾಕಿದ್ರು ಅವರು. ನ 972 ಡನ್ ಅಂತಿದ್ದಾರೆ. ಯಾರ್ದದು? ಹಾಂ ಇವ್ರದಾ? MSA ಅವ್ರದಾ? ಥ್ಯಾಂಕ್ ಯು ಬ್ರದರ್ ಅಂತಿದ್ದಾರೆ. MSA ಗಿಫ್ಟ್ ಡನ್. 10 ಸಬ್ ಅಂತಿದ್ದಾರೆ. ಅಚ್ಚು ಇದ್ದಾರೆ, ಅಚ್ಚುಗೆ ಕನೆಕ್ಟ್ ಆಗಿ. ಅಚ್ಚುಗೆ 10 ಸಬ್ ಬೇಕಾ? ನಾಳೆ ಮಾರ್ನಿಂಗ್ ಒಳ್ಳೆ ಹುಡುಗನಾಗಿ ಬನ್ನಿ. ಇಲ್ಲ ಅಂದರೆ ನೀವು ಬ್ಯಾಡ್ ಕಮೆಂಟಿಗೆ ನಿಮಗೆ ಪನಿಷ್ಮೆಂಟ್ ಅದೇ ಇವತ್ತು. ಎಂಕು ಬೊಚ್ಚಿ ಮಾರೇರೆ ಅಚ್ಚು, ದಾಯಿ ಬೊಚ್ಚು ಅಚ್ಚು. ಬ್ಯಾಡ್ ಕಮೆಂಟಿನವರಿಗೆ ಅದೇ ಪರಿಹಾರ ಇವತ್ತು. ಅಚ್ಚು ನಮ್ಮ ಪಿನ್ ಐಡಿ ಇದ್ದಾರಲ್ವ ಅವರಿಗೊಂದು ಕನೆಕ್ಟ್ ಆಗಿ. ಪಿನ್ ಐಡಿ ಅಚ್ಚು ಇದ್ದಾರಲ್ವ ಅವರಿಗೆ ಕನೆಕ್ಟ್ ಆಗಿ. MSA ಕೊಡ್ತಾರೆ ಅವರು ರಿಟರ್ನ್. 28 ಬೇಕಂತೆ. ಅಚ್ಚು ಕನೆಕ್ಟ್ ಆಗಿ. ಅಚ್ಚುಗೆ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಓಕೆ ಸೀಸ್, ಗುಡ್ ನೈಟ್. ನಾಳೆ ಬರ್ತೀನಿ. ಓಕೆ ಅವೆಂಜರ್ಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಕೆ ಗುಡ್ ನೈಟ್. ವಿಡಿಯೋ ನೋಡ್ತೀನಿ ಅವೆಂಜರ್ಸ್ ಅವರೇ, ವಿಡಿಯೋ ನೋಡ್ತೀನಿ. ಇವತ್ತು ನೋಡ್ತೀನಿ, ಇಲ್ಲಾಂದರೆ ನಾಳೆ ಮಾರ್ನಿಂಗ್ ಖಂಡಿತ. ಓಕೆ ಗುಡ್ ನೈಟ್. ಓಕೆ ಗುಡ್ ನೈಟ್ ಅಂತಿದ್ದಾರೆ. ಯಾನ್ ಕುಸಲ್ ಪಣ್ಣಿ ಎಂಕದ ಅಲಬೊಡ್ಚಿ. ಹೌದೇ MSA ನೀವು ಲೈವ್ ಮಾಡ್ತೀರಾ? ಓಕೆ ಸೀಸ್ ಅಂತಿದ್ದಾರೆ. ನೋಡ್ತೀನಿ ಅವೆಂಜರ್ಸ್ ಅವರೇ. ಅಚ್ಚು ಅವರೇ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ. ಅಚ್ಚು ಕುಕಿಂಗ್ ಹೌಸ್ ಅವ್ರು ಕೊಟ್ಟಿದ್ದಾರೆ. ಕೊರ್ಲೆ ಅವೇ ಕೊರ್ಲೆ. ಪವನ್ ವೈಜೆ, ಹಾಯ್ ಪವನ್, ಬನ್ನಿ ಬಾಯ್ ಎವ್ರಿಬಡಿ ಅಂತಿದ್ದಾರೆ. ಯಪ್ಪೋ ಗ್ರಾಮರ್ ಕನ್ನಡ. ಅಚ್ಚು ಡನ್ 10 ಸಬ್ಸ್ಕ್ರೈಬರ್. ಅಚ್ಚು ಡನ್, ಪ್ಲೀಸ್ ರಿಟರ್ನ್ ಕೊಡಿ. ಸೂಪರ್ ಪವನ್, ಥ್ಯಾಂಕ್ ಯು. ಸೂಪರ್ ಪವನ್ ಇದು ಟ್ರೈನ್ ಬಂತು ಪವನ್. ಥ್ಯಾಂಕ್ ಯು ಪವನ್. ಥ್ಯಾಂಕ್ ಯು ಪವನ್. ಯಾನು ದಾದಾ ಕೊರಡಿ ಸಬ್ಸ್ಕ್ರೈಬ್ ಮಲ್ಪೊಡಿ ಅಂದು ಮಾರ ಇರ್ಬೇಕು. ಇಂಜಿನ ಮದ್ಮೆ ಗಿಫ್ಟ್ ಕೊರ್ನ. ಹರಿನ ಸಿಸ್ಟರ್ ಬಾಯ್ ಕಾಲ್ ಇದೆ. ಓಕೆ ರಾಜಣ್ಣ. ಓಕೆ ರಾಜಣ್ಣ ಒಂದು ಕಮೆಂಟ್ ಹಾಕಿ ನನ್ನ ಇದಕ್ಕೆ ಚಾನಲ್ಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾವ ರಾಜ್ ಲೈವ್ ಮಾಡಿಲ್ಲ ಅಂತಿದ್ದಾರೆ. ಪವನ್ ಥ್ಯಾಂಕ್ ಯು. ಪವನ್ ಥ್ಯಾಂಕ್ ಯು. ಇವರತ್ನ ಓಕೆ ಸೀಸ್ ಅಂತಿದ್ದಾರೆ. ನನಗೊಂದು ಕಮೆಂಟ್ ಹಾಕಿ ರಾಜಣ್ಣ ಪ್ಲೀಸ್. ಥ್ಯಾಂಕ್ ಯು ಪವನ್ ಅವರೇ, ಥ್ಯಾಂಕ್ ಯು. ಪವನ್ ನನ್ನ ಬ್ಲೂ ರಿಮೂವ್ ಮಾಡಿದರು. ಅಚ್ಚು
ರಿಟರ್ನ್ ಪ್ಲೀಸ್ ಗಿಫ್ಟ್. ಅಚ್ಚು ಅಚ್ಚು ರಿಟರ್ನ್ ಕೊಡಿ. ಕೊಡ್ತಾರೆ ಕೊಡ್ತಾರೆ. ಕೊಡ್ತಾರೆ ಕೊಡ್ತಾರೆ ಕೊಡ್ತಾರೆ. ಪವನ್ ಥ್ಯಾಂಕ್ ಯು. ಒಬ್ಬರು ಯಾರೂ ಬಂದಿಲ್ಲ. ಇವರತ್ನ 53 ಡನ್. ಎಮ್ ಎಸ್ ಅವ್ರು ಮತ್ತೊಂದು ಕೊಟ್ಟರು. ನಮ್ಮ ರಾಜಣ್ಣ ಇದ್ದಾರಲ್ವ, ಇನ್ನೊಂದು ಕೊಟ್ಟರು ನೋಡಿ. ಆಯಿತಾ? ನೈಸ್ ಪವನ್, ಲೈವ್ ಸೂಪರ್. ಥ್ಯಾಂಕ್ ಯು ಪವನ್. ಎಮ್ ಎಸ್ ಸಿ ಥ್ಯಾಂಕ್ ಯು ಅಂತಿದ್ದಾರೆ. ಕುಕಿಂಗ್ ಹೌಸ್ ಅವ್ರು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪವನ್. ಗುಡ್ ನೈಟ್ ಅಕ್ಕ ಪವನ್. ಗುಡ್ ನೈಟ್ ಗುಡ್ ನೈಟ್. ಯಾವರಾಜ್ 10 ಸಬ್ಸ್ಕ್ರೈಬರ್ ಡನ್ ಗಿಫ್ಟ್. ಯುವರಾಜ್ 10 ಸಬ್ಸ್ಕ್ರೈಬರ್ ಡನ್. ಅವ್ರದ್ದು ಸಪೋರ್ಟ್ ಐಡಿಯಲ್ಲಿ ಎಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ. ಗುಡ್ ನೈಟ್ ಪವನ್. ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್. ಬಾಯ್ ಬಾಯ್ ಪವನ್. ಥ್ಯಾಂಕ್ ಯು ಪವನ್. ಥ್ಯಾಂಕ್ ಯು ಸೋ ಮಚ್. ಸಿಸ್ ನಿಂಗೆ ಲೈಕ್ ಬರ್ತಾ ಇಲ್ಲ, ನಿಂಗೆ ಯಾಕೆ ಗೊತ್ತಿಲ್ಲ ರಾಜಣ್ಣ. ಲೈಕ್ ಬರ್ತಿಲ್ವಾ? ಯಾಕೆ ಬರ್ತಿಲ್ಲ ರಾಜಣ್ಣ? ಇವಾಗ ಬಂತು. ಹೌದು 53 ಬಂತು. 27 ಅಂತಿದ್ದಾರೆ. 27 ಆಗಬೇಕಾ? ಇನ್ನು ಯಾರು ಬರ್ತಾರೆ? ಯಾರು? ಯಾವಳು ಬೈದು ಅಂತ ತಲೆ ಕೆಡಿಸ್ಕೋಬೇಡಿ. ನನಗೂ ನಿಮಗೂ ಎಲ್ರಿಗೂ ಬೈತಾರೆ ವಿಡಿಯೋಗಳು. ಹೌದು ಪವನ್, ತಲೆ ಕೆಡಿಸ್ಕೋಬೇಡ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಪವನ್. ನಾನಿಲ್ಲಪ್ಪ, ಅವ್ನು ಸತ್ತೋಗ್ಲಿ ಅವಳು. 979 ಡನ್. ಎಮ್ ಎಸ್ ಎ ರಾಜ್ ಅವರು ಇನ್ನೊಂದು ಕೊಟ್ಟರು. ರಾಜ್ ಡನ್ ಗಿಫ್ಟ್ ಅಂತಿದ್ದಾರೆ. ಬ್ಯಾಡ್ ಕಮೆಂಟ್ ಮಾಡುವವರು. ಹೌದು ಪವನ್, ನೀನು ಕೂಡ ತಲೆ ಕೆಡಿಸ್ಕೋಬೇಡ ಆಯಿತಾ. ನೀನು ನಿನ್ನಷ್ಟಕ್ಕೆ ಲೈವ್ ಮಾಡು ಆಯಿತಾ. ಮಾಡ್ತಾರೆ ಪವನ್. ನಾವು ಅಂಥವ್ರು ಬಂದ್ರೇ ನಾವು ಸ್ವಲ್ಪ ಮುಂದೆ ಹೋಗಲು ಸಾಧ್ಯ. ಯಾರಾದರೂ ಏನಂದರು ಅಂದರೆ. ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್ ಅಂತಿದ್ದಾರೆ ಎಮ್ ಎಸ್ ಎ ಕಲೆಕ್ಷನ್ ಅವರು. ರಾಜಣ್ಣನವರಿಗೆ ನಿಮ್ಮ ಥ್ಯಾಂಕ್ಸ್ ಅನ್ನಲಿ. ಪವನ್ ಎಮ್ ಎಸ್ ಎ ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಆಯಿತಾ. ಎಮ್ ಎಸ್ ಅವರಿಗೆ ಅಚ್ಚು ಪೋಯರಿ ಗಿಫ್ಟ್ ಕೊರಬಹುದು. ನಂದು ಇದು ಮೈನ್ ಐ ಡಿ ಅಲ್ಲ. ಬಾಯಿ ಅಕ್ಕ. ಗುಡ್ ನೈಟ್. ಚಳಿ ಆಗ್ತಿದೆ. ಹೌದಾ? ಓಕೆ ಮಲ್ಕೋ ಪವನ್. ಅಮ್ಮ ಹೇಗಿದ್ದಾರೆ ಪವನ್? ಚೆನ್ನಾಗಿದ್ದಾರ ಅಮ್ಮ? ಎಮ್ ಎಸ್ ಎ 1 ತಿಂಗಳ ಪರಿಚಯ. ಹೌದಾ? 1 ತಿಂಗಳಾಯ್ತಾ? ಸೂಪರ್. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಪವನ್. ಮೊಬೈಲ್ ತಗೊಂಡಿಯಾ ಪವನ್? ಪವನ್ ಬ್ರದರ್ ಊಟ ಆಯ್ತಾ ಅಂತಿದ್ದಾರೆ. ಪವನ್ ಮೊಬೈಲ್ ತಗೊಂಡಿಯಾ? ಇವನು ಅಂತ ಕರಿತೀನಿ ಅಂತ ಬೇಜಾರು ಮಾಡ್ಕೋಬೇಡ ಆಯಿತಾ. ನನ್ನ ತಮ್ಮ ಥರ ಆಯಿತಾ. ಎಲ್ರಿಗೂ ನಾನು ಆ ಥರ ಕರಿಯಲ್ಲ, ಆದರೆ ನಿನಗೆ ಇವನಂತ ಕರೆದ್ರೆ ಬೇಜಾರು ಮಾಡ್ಕೋಬೇಡ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. 26 ಬೇಕು. ಹೌದಾ? ರಾಜ ಅವರೇ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ. ರಾಜ ಅವ್ರದ್ದು ಸಪೋರ್ಟ್ ಐ ಡಿ. ಅವರು ಕುಕ್ಕಿಂಗ್ ಹೌಸ್ ಅವರೇ, ಅವ್ರ ಸಪೋರ್ಟ್ ಐ ಡಿ. ಏನು ಮಾಡಲಿ, ಅವ್ರು ಹೋದ್ರೇನಾ? ಅವ್ರು ಗಿಫ್ಟ್ ಕೊಟ್ಟು ಸೀದಾ ಹೋದರು. ಜೇಮ್ಸ್ ಲೈಕ್ ಇವರು ರಾಜ ಅವರು ಮೆಸೇಜ್ ಚೆನ್ನಾಗಿ ಕಾಣ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸಣ್ಣಕ್ಕಿ ನೀವು ಅಂತಿದ್ದಾರೆ. ಎಮ್ ಎಸ್ ಎ ಊಟ ಆಯ್ತಾ ಅಂತಿದ್ದಾರೆ. ಇದೀನಿ ಸೀಸ್. ಇದ್ದಾರೆ ಮೊಬೈಲ್ ವಿವೋ ತಗೊಂಡೆ. ಹೌದಾ?
ಆಯಿತು ಅಂತಿದ್ದಾರೆ. ವಿವೋ ತಗೊಂಡ್ರಾ? ಬ್ಲೂ ಕೊಡಿ ಆಯಿತಾ ಪವನ್, ಬ್ಲೂ ಕೊಡಿ ನನಗೆ, ನಾನು ನಿಮಗೆ ಕನೆಕ್ಟ್ ಆಗ್ತೀನಿ ಲೈವಲ್ಲಿ. ಎಷ್ಟು ಬ್ಲೂ ಕೊಡು, ಆಮೇಲೆ ಕ್ಯಾನ್ಸಲ್ ಮಾಡು ಸಿಸ್. ಓಕೆ 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 ಓಕೆ, ಖಂಡಿತ ಖಂಡಿತ ಕೊಡ್ತೀನಿ. ಕೊಟ್ಟೆ ನೋಡಿ. ಬಿಮು ಅವರೇ, ನಾನು ನಾಳೆ ಮಾರ್ನಿಂಗ್ 9:30ಗೆ ಇರ್ತೀನಿ. ಬಿಮು ಬ್ರದರ್ 9:30 ಮಾರ್ನಿಂಗ್ ಇರ್ತೀನಿ, ಮಾರ್ನಿಂಗ್ 9:30. ಕೊಟ್ಟೆ ಅಕ್ಕ ಬರುತ್ತೆ ಅಂತಿದ್ದಾರೆ. ಹಾಯ್ ಸಿಸ್ಟರ್, ಮೈ ವಿಲೇಜ್ ಹೋಮ್ ಟೂರ್ ಅವರೇ, ಐ ವೆಲ್ಕಮ್ ವೆಲ್ಕಮ್. ಮೈ ವಿಲೇಜ್ ಹೋಮ್ ಟೂರ್ ಪ್ಲೀಸ್ ಗಿವ್ ಲೈಕ್ ಪ್ಲೀಸ್. ಸೂಪರ್ ಸಪೋರ್ಟ್ MSC ಅವರು, ಥ್ಯಾಂಕ್ ಯು. ಮೈ ವಿಲೇಜ್ ಪ್ಲೀಸ್ ಗಿವ್ ಲೈಕ್. ಭೀಮಾ ಅವರೇ, ನೀವು ಇದ್ದೀರಾ ನೀವು? ನೀವು ಹೋದ್ರ ಅಂತ ಅನ್ಕೊಂಡೆ ನಾನು. ಎಲ್ಲಿದ್ದೀರಿ? ಸೈಡಲ್ಲಿದ್ದೀರಾ? ಓಕೆ ಸಿಸ್ಟರ್, ಓಕೆ ಓಕೆ. ಹೊಸಜಯ್ ಅಕ್ಕ, ಅಕ್ಕ ಹಾಯ್ ಅಕ್ಕ, ಊಟ ಮಾಡಿದ್ರ ಅಕ್ಕ? ಲೈಕ್ ಡನ್ ಅಂತಿದ್ದೀರಾ, ಥ್ಯಾಂಕ್ ಯು. ಜೇಮ್ಸ್ 97 ಡನ್ ಅಂತಿದ್ದಾರೆ. ನಮ್ಮ ಇವರು 25 ಸಬ್ ಅಂತಿದ್ದಾರೆ, 26 ಸಬ್ ಬೇಕಂತೆ. ಹಾಯ್ ಅಂತಿದ್ದಾರೆ. ಊಟ ಆಯ್ತಾ? ಊಟ ಆಯಿತು, ನಿಮ್ಮದು ಯಾವಾಗ ಕ್ಯಾನ್ಸಲ್ ಮಾಡು ಸಿಸ್ಪ್ಲೇನ್. ಓಕೆ 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 ಜೇಮ್ಸ್ ಅವರೇ, ಇದೀನಿ ಸಿಸ್ಟರ್. ಹೌದಾ? కానీ ನಿಮಗೆ ಗಿಫ್ಟ್ ಬೇಡವಾ ಭೀಮು ಅವರೇ? ನಿಮಗೆ ಗಿಫ್ಟ್ ಎಲ್ಲ ಏನು ಬೇಡವಾ? MSC ಸುಂದರಿನೇ ಇನ್ಸ್ಟಾ ನೋಡಿದೆ ಅಂತಿದ್ದಾರೆ. ಊಟ ಆಯಿತಾ? 11 ಅಂತಿದ್ದಾರೆ. ನಮ್ಮದು ಆಯಿತು, ನಿಮ್ದು ಆಯಿತಾ? ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಅಕ್ಕ. ನೀವು ಲೈಕ್ ಡೈಕ್ ಅಂತಿದ್ದಾರೆ, ಥ್ಯಾಂಕ್ ಯು ಅಕ್ಕ, ಸೂಪರ್. ನಾನು ನಿಮ್ಮ ತಂಗಿ ಸಿಸ್ಟರ್ ಭೀಮ್. ಹೌದಾ? ನಾನು ನಿಮ್ಮ ತಂಗಿ ಸಿಸ್ಟರ್. ಹೌದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭೀಮು ಅವರೇ. ಭೀಮು ಅಂತಾರಮ್ಮ ನಿಮ್ಮ ಹೆಸರು? ಥ್ಯಾಂಕ್ ಯು ಸೋ ಮಚ್. ತಂಗಿ ಅಂತ ಕರೆದ್ರಲ್ವಾ, ಅಕ್ಕ ಅಂತ ಕರೆದ್ರಲ್ವಾ, ತುಂಬ ಥ್ಯಾಂಕ್ಸ್. ಸೂಪರ್ ಸೂಪರ್. MS ಹೋದ್ರ ಸಿಸ್ ಅಂತಿದ್ದಾರೆ. ಇದ್ದಾರೆ MS ಇದ್ದಾರೆ, ಬೇಜಾರಿಲ್ಲಕ್ಕ, ತಮ್ಮ ಅಲ್ವಾ, ಏನಾದರೂ ಅಂದರೂ ಪರವಾಗಿಲ್ಲ ಅಂತಿದ್ದಾರೆ. ಸುಜಯ್ ಸೂಪರ್ ಸೂಪರ್. ಜೇಮ್ಸ್ ರಾಜ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ. MSC ಅಕ್ಕೋ ಅಂತಿದ್ದಾರೆ. ಹೊಸೆ ಅಕ್ಕ, ಎಂತ ಊಟ ಮಾಡಿದ್ರಿ ಅಕ್ಕ? ಡಿಂಪಿ ಪಾಂಡೆ, ರಾಧೆ ರಾಧೆ ದೀದಿ, ರಾಧೆ ರಾಧೆ ಡಿಂಪಿ ಜಿ ಕ್ಯೂ ಲೈಕ್ ಪ್ಲೀಸ್. ಹೊಸೆ ಅಕ್ಕ, ಥ್ಯಾಂಕ್ ಯು ಹೊಸೆ ಅಕ್ಕ. ಡಿಂಪಿ ಪ್ಲೀಸ್ क्यू लाइक, थैंक यू. कैसे हो दीदी? मैं अच्छी हूँ, आप कैसे हो दीदी? मैं अच्छी हूँ. आई हेलो प्रो ಅಂತಿದ್ದಾರೆ. ಡಿಂಪಿ 56 ಲೈಕ್ ಡನ್, ಥ್ಯಾಂಕ್ ಯು ಡಿಂಪಿ ಜಿ ಥ್ಯಾಂಕ್ ಯು. ಲೈಕ್ ಡನ್ ರಾಜಣ್ಣ. ಯಾಕೆ ಬರ್ತಿಲ್ಲ ರಾಜಣ್ಣ ಲೈಕ್? ಪೌಡ್ರ್ ಹಾಕ್ಕೊಂಡಿದ್ದೀರಾ? ಇಲ್ಲ, ಲೈಟ್ ಇದ್ದು ನೋಡು, ಲೈಟ್ ಪೌಡ್ರ್ ಹಾಕ್ಕೊಂಡಿಲ್ಲ. ಯಾರು? ನಾನಾ? ಇಲ್ಲ ಮಾರೇ, ನನ್ನ ಮುಖದಲ್ಲಿ ಏನೂ ಇಲ್ಲ, ಗಿಡ್ರನ್ನಿಲ್ಲ, ಲೈಟಲ್ಲಿ. ನಿಮ್ಮದು ಯಾವ ಊರು ಸಿಸ್ಟರ್? ಯಾರ್ದು? ನಮ್ಮದು ಮ್ಯಾಂಗ್ಳೂರು, ನಾನು ಇರೋದು ಮುಂಬೈ. ರಾಧೆ ರಾಧೆ ಡಿಂಪಿಜಿ, ರಾಧೆ ರಾಧೆ. ನಾನು ಇರೋದು ಮುಂಬೈ. ಪೌಡ್ರ್ ಹಾಕೊಳ್ಳೋದು ಹುಡುಗಿಯರೇ ಅಲ್ವಾ, ಮತ್ತೆ ಯಾರು? ಪವನ್, ರಾಧೆ ರಾಧೆ ಡಿಂಪಿ, ರಾಧೆ ರಾಧೆ. ಅಣ್ಣ ಸಾಂಬಾರ್ ಅಂತಿದ್ದಾರೆ. खाना खा लिया दीदी? खाना हो गया डिम्पी? आपका हो गया डिम्पी? खाना हो गया? ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಹೌದಾ? ಮುಂತಾಜ್, ಹಾಯ್, ನಿಮ್ಮನ್ನೆಲ್ಲೋ ನೋಡಿದ್ದೀನಿ. ಹೌದಾ? ನೋಡಿದ್ರಾ? ಓಹೋ, ಹೌದಾ? ಎಲ್ಲಿ ನೋಡಿದ್ರಿ? ರಾಧೆ 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 ರಾಧೆ. ನಂದು ಹಾಗಲಕಾಯಿ ಚಪಾತಿ. ಹಾಗಲಕಾಯಿ ಸೂಪರ್, ಸ್ವಲ್ಪ ಮೇಟ ಸಿಪಿ ಇರಬೇಕು. ಸಿಸ್ ಬ್ಲೂ ಅಂದರೆ ಗಿಫ್ಟ್ ಕೊಡೋಕ್ಕೆ ಆಗಲ್ಲ. ಓಕೆ ರಾಜು,
ಕೊಡ್ತೀನಿ ರಾಜು, ಕೊಟ್ಟೆ ರಾಜಣ್ಣ. ಸೂಪರ್ ಸಪೋಟ, ಹಾಂ ದೀದಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಬಾಯ್ ಅಕ್ಕ, ಗುಡ್ ನೈಟ್ ಗುಡ್ ನೈಟ್. ಭೀಮೋರೇ ಇದು ಓ ಆ ದೀದಿ ಅಂತಿದ್ದಾರೆ. ಮೆಸೇಜ್ ಡಿಲೀಟ್ ಮಾಡಬೇಡಿ ಆಯಿತಾ. ರಾಧೆ 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 ರಾಧೆ. ಬಜೋಗೋಲಿ ಬೆಂಗಳೂರಲ್ಲಿ ನೋಡಿದ್ರಾ? ಹೌದಾ, ಓಕೆ. ಅದು ಯಾರೋ ಬೇರೆ ಅಂತ ಮುಮ್ತಾಜ್ ಅವರೇ, ನಾನಲ್ಲ. ಗುಡ್ ನೈಟ್ ಎಮ್ ಎಸ್ ಅವರೇ. ರಾಧೆ ರಾಧೆ. ಎಮ್ ಎಸ್ ಸಿ ನಿಲ್ಲಿ ನೋಡಿ, ಇವರಿಗೆ ಕೊಡಿ, ಇವರು ರಾಜನ ಕೊಡ್ತಾ ಇದ್ದಾರೆ ನಿಮಗೆ. ಕೆ ಸುನೀತಾ, ರಾಧೆ 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 ರಾಧೆ. ಸಾರಿ ಕೆ ಸುನೀತಾ ಸಿಸ್ಟರ್. ಕುಮಾರ ಆಡ್ಸೋರು ಬಂದರು. ಹಾಯ್ ಕುಮಾರ್ ಅವರೇ, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಆಯಿತಾ ಕುಮಾರ್ ಅವರೇ. ಲೈಕ್ ಕೊಡಿ. ರಾಜಣ್ಣ 976 ಲೈಕ್ ಡನ್ ಅಂತಿದ್ದಾರೆ. ಎಮ್ ಎಸ್ ಎ ಡನ್ ರಾಜಣ್ಣ. ಸೂಪರ್ ಸಪೋರ್ಟ್ ಇವಾಗ. ಓಕೆ, ಕ್ಯಾನ್ಸಲ್ ಮಾಡಬೇಕು. ಯಾಕೋ ಬಾಯಿ ಹಂಗೆ ಇದೆ. ಥ್ಯಾಂಕ್ ಯು. ಭೀಮಾ ಕಂಬೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಭೀಮಾ ಅವರೇ ಥ್ಯಾಂಕ್ ಯು. ಭೀಮಾ ಅವರೇ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂತ. ಡಿಂಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಕೊಡಿ ಕುಮಾರ್ ಅವರೇ. ಲೈಕ್ ಡನ್. 55 ಇತ್ತು ಆವಾಗಲೇ, 57 ಆಗಬೇಕಿತ್ತು. ಯಾರು ತಗೊಂಡು ಹೋದ್ರು ವಾಪಸ್. ದಿಲೇಶ್ವರಿ ಹಾಯ್ ಅಕ್ಕೋ. ಗುಡ್ ಈವ್ನಿಂಗ್ ಸಿಸ್ಟರ್. ಹಾಯ್ ದಿಲೇಶ್ವರಿ ಪ್ಲೀಸ್ ಗಿವ್ ಲೈಕ್ ಪ್ಲೀಸ್. ಥ್ಯಾಂಕ್ ಯು. ಕುಮಾರ್ ಆರ್ಟ್ಸ್ ಅವರೇ ಊಟ ಮಾಡಿದ್ರಾ? ಲೈಕ್ ಡನ್ 55. ಯಾಕೆ ಲೈಕ್ ಆ್ಯಡ್ ಆಗ್ತಿಲ್ಲ? ಯೂತ್ ಆ್ಯಡ್ ಆಯಿತು. 24 ಬೇಕು. ಪಿನ್ ಐಡಿಗೆ ಕನೆಕ್ಟ್ ಆಗಿ. ಪಿನ್ ಐಡಿ ಆನ್ ಸಪೋರ್ಟ್. ಥ್ಯಾಂಕ್ ಯು. ಪಿನ್ ಐಡಿಗೆ ಕನೆಕ್ಟ್ ಆಗಿ ಅಂತ. ಥ್ಯಾಂಕ್ ಯು ದಿಲೇಶ್ವರಿ. ಕೆ ಸುನೀತಾ. ಡಿಂಪಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಕೆ ಸುನೀತಾ. ಡಿಂಪಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಕೆ ಸುನೀತಾ. ಥ್ಯಾಂಕ್ ಯು ದಿಲೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಎಮ್ ಎಸ್ ಎ ಅವರು. ಥ್ಯಾಂಕ್ ಯು. ಥ್ಯಾಂಕ್ ಯು ದಿಲೇಶ್ವರಿ ಅವರೇ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಎಮ್ ಎಸ್ ಎ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್, ಥ್ಯಾಂಕ್ ಯು. ಕುಮಾರ್ ಆರ್ಟ್ಸ್ ಅವರೇ ಊಟ ಮಾಡಿದ್ರಾ? ಕುಮಾರಣ್ಣ ಊಟ ಮಾಡಿದ್ರಾ ನೀವು? ಏನು ಊಟ ಮಾಡಿದ್ರಿ ಕುಮಾರಣ್ಣ? ಕುಮಾರಣ್ಣನಿಗೆ ಏನು ಊಟ? ಡಿಂಪಿ ಥ್ಯಾಂಕ್ ಯು. ದಿಲೇಶ್ವರಿ ಥ್ಯಾಂಕ್ ಯು. ದಿಲೇಶ್ವರಿ ಥ್ಯಾಂಕ್ ಯು. ಥ್ಯಾಂಕ್ ಯು ದಿಲೇಶ್ವರಿ. ಥ್ಯಾಂಕ್ ಯು. ಕಮೆಂಟ್ ಕರೆಗೆ ರಿಟರ್ನ್ ಗಿಫ್ಟು. ಮನಸ್ಸು ಅಕ್ಕೋ ಈಗ ಬಂದಿಯಾ? ಬಾ. ನೋ ಥ್ಯಾಂಕ್ಸ್. ಓಕೆ, 2 ಬೇಕು. 200ಗೆ ಕೊಡಿಸಿ ಅಕ್ಕೋ. ಮನಸ್ಸಿನ ಮಾತು ಇದ್ದಾರೆ ಕನೆಕ್ಟ್ ಆಗಿ. ಡನ್ ಎಮ್ ಎಸ್ ಎ ಅಂತಿದ್ದಾರೆ ರಾಜಣ್ಣ. ಮನಸ್ಸಿನ ಮಾತು ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ. ಮನಸ್ಸು ನಿಮ್ಮ ಹತ್ರ ಒಂದು ಹೆಲ್ಪ್. ನಮ್ಮ ಪಿನ್ ಐಡಿಗೆ ಈಗ 1K ಹತ್ತಿರದಲ್ಲಿದ್ದಾರೆ. ಪಿನ್ ಐಡಿಗೆ ಕನೆಕ್ಟ್ ಆಗಿ. ಮನಸ್ಸು ಪಿನ್ ಐಡಿಗೆ. ಎಮ್ ಎಸ್ ಎ ಇದ್ದೀರಾ? ಹೋದ್ರಾ? ಎಮ್ ಎಸ್ ಎ ಇದ್ದೀರಾ? ಥ್ಯಾಂಕ್ ಯು ದಿಲೇಶ್ವರಿ. ಥ್ಯಾಂಕ್ ಯು ಸೋ ಮಚ್ ಆನ್ ಸಪೋರ್ಟ್. ದಿಲೇಶ್ವರಿ ಅವರಿಗೆ ಕನೆಕ್ಟ್ ಆಗಿ. कमेंट के साथ ज्वाइन कीजिए. ದಿಲೇಶ್ವರಿ ಇದ್ದಾರೆ ನೋಡಿ ಕನೆಕ್ಟ್ ಆಗಿ. ಎಮ್ ಎಸ್ ಅವರು ಮನ್ಸು ಇದ್ದಾರೆ ಕನೆಕ್ಟ್ ಆಗಿ. ಎಲ್ಲಿ ಇದೆ? ದಿಲೇಶ್ವರಿ ಗಿಫ್ಟ್ ಡನ್ ರಿಟರ್ನ್ చేయండి. ದಿಲೇಶ್ವರಿ ಪ್ಲೀಸ್ ರಿಟರ್ನ್. ಮನಸ್ಸಿನ ಮಾತು ಕನ್ನಡ ಮೇಲೆ ಕನ ಹೋಯ್. ಓಕೆ ಓಕೆ ಕೊಡ್ತಾರೆ. ಮನ್ಸು ನಿನಗೆ ಫಸ್ಟ್ ರ್ಯಾಂಕ್ ಬಂದಿದೆ ನೋಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ಡಿಂಪಿ. ಥ್ಯಾಂಕ್ ಯು ಡಿಂಪಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು. ಗಿಫ್ಟ್ ಡನ್ ದಿಲೇಶ್ವರಿ. ಗಿಫ್ಟ್ ಡನ್ ದಿಲೇಶ್ವರಿ. ದಿಲೇಶ್ವರಿ ಪ್ಲೀಸ್ ಗಿವ್ ಲೈಕ್. ಎಮ್ ಕೆ ಮನೆ ಬಂದರು. ಆಯ್ ಎಮ್ ಕೆ ಮನೆ. ರಾಜ್ಯದ ಶೋಮ್ಯಾನ್ ಬ್ರದರ್ ಶಾರ್ಟ್ಗೆ ಕಮೆಂಟ್ ಮಾಡಿದ್ದೀನಿ, ಗಿಫ್ಟ್ ಕೊಟ್ಟಿದ್ದೀನಿ. ಲೈಕ್ ಡನ್. ಥ್ಯಾಂಕ್ ಯು ಎಮ್ ಕೆ ಮನೆಯವರು. ಎಮ್ ಕೆ ಮನೆಯವರು ಇದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಎಮ್ ಕೆ ಮನೆ MSA ಕಲೆಕ್ಷನ್ ಇದ್ದಾರೆ ನೋಡಿ, ಅವರಿಗೆ 1K ಹತ್ರದಲ್ಲಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಆಯಿತಾ. ಅಣ್ಣ ಬಂದರು, ನನ್ನ ಅಣ್ಣ ಬಂದರು, ಕನೆಕ್ಟ್ ಆಗಿ ಫ್ರೆಂಡ್ಸ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಹಾಯ್ ಸಂತೋಷಣ್ಣ, ಹಾಯ್ ಮುದ್ದು ತಂಗಿ, ಹಾಯ್ ಸಂತೋಷಣ್ಣ, ಹೇಗಿದ್ದೀರಾ? ಊಟ ಮಾಡಿದ್ರಾ? ಏನು ಊಟ ಮಾಡಿದ್ರಿ? ಊಟ ಆಯ್ತಮ್ಮ? ಊಟ ಆಯಿತು, ನಿಮ್ದಾಯ್ತಾ? ಓಕೆ ಸುನೀತಾಜಿ, ರಿಟರ್ನ್ ಗಿಫ್ಟ್ ಡನ್, ಚೆಕ್ ಕರೋ. ಸುನೀತಾ ಗಿಫ್ಟ್ ಡನ್. ಡಿಂಪಿ ಪಾಂಡೆ. ಸುನೀತಾ ಸಿಸ್ ಗಿಫ್ಟ್ ಡನ್. ಸಂತೋಷಣ್ಣ ಊಟ ಮಾಡಿದ್ರಾ? 23 ಬೇಕಂತೆ ನಮ್ಮ MSA ಕಲೆಕ್ಷನ್ ಅವರಿಗೆ. ಅಕ್ಕೋ ಸ್ಕಿಪ್ಪು, ಏನು ಸ್ಕಿಪ್ಪು ಮನ್ಸು ಇಲ್ಲಿ. डिम्पी गिफ्ट डन, कमेंट डन, प्लीज रिटर्न. डिम्पी इधर इधर कन्नड़ा में लिखा ना, कन्नड़ा में देखो, उनको रिटर्न कीजिए. डिम्पी प्लीज़ कन्नड़ा में लिखा ना, वो चैनल को रिटर्न कीजिए. ಲೈಕ್ ಡನ್. ಥ್ಯಾಂಕ್ ಯು ಸಂತೋಷಣ್ಣ. ಅಣ್ಣನ ಕಡೆಯಿಂದ ಒಂದು ಮೆಚ್ಚುಗೆ ಇರಲಿ. ಥ್ಯಾಂಕ್ ಯು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಅಕ್ಕೋ ಸ್ಕಿಪ್ಪು. ಡಿಂಪಿಗಾರು ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ದಿಲೇಶ್ವರಿ. ಡಿಂಪಿ ಪ್ಲೀಸ್ ರಿಟರ್ನ್ ದಿಲೇಶ್ವರಿ. ಡಿಂಪಿ ಪ್ಲೀಸ್ ರಿಟರ್ನ್ ಮನಸ್ಸಿನ ಮಾತು. ನಾನು ಸೂಪರ್. MSA ರಿಟರ್ನ್ ಗಿಫ್ಟ್ ಡನ್ ದಿಲೇಶ್ವರಿ. ವೆಲ್ಕಮ್ ಅಂತಿದ್ದಾರೆ. ಸಂತೋಷಣ್ಣ ಇದ್ದಾರೆ ನೋಡಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸಂತೋಷಣ್ಣನಿಗೆ. MK ಮನೆ ಡನ್, ಕಮೆಂಟ್ ಡನ್. MK ಮನೆ ಪ್ಲೀಸ್ ರಿಟರ್ನ್ MSA ಕಲೆಕ್ಷನ್. MSA ಗಿಫ್ಟ್ ಡನ್ ದಿಲೇಶ್ವರಿ. MSA ಪ್ಲೀಸ್ ರಿಟರ್ನ್ ದಿಲೇಶ್ವರಿ. MK ಮನೆ ಪ್ಲೀಸ್ ರಿಟರ್ನ್ ದಿಲೇಶ್ವರಿ. MSA ಪ್ಲೀಸ್ ರಿಟರ್ನ್ ದಿಲೇಶ್ವರಿ. MK ಮನೆ ಪ್ಲೀಸ್ ರಿಟರ್ನ್ ದಿಲೇಶ್ವರಿ. ಅಕ್ಕ ಸೂಪರ್, ಯಾವಾಗಲೂ ಯಾಕೆ ಹೇಳಿ, ಎಂತಕ್ಕೆ ಮನ್ಸು? ಮನಸ್ಸಿನ ಮಾತು ಗಿಫ್ಟ್ ಡನ್ ರಿಟರ್ನ್ ಅಂತಿದ್ದಾರೆ. MK ಮನೆ ಮನಸ್ಸಿನ ಮಾತು ನೋಡಿ, MK ಮನೆ ಕೊಡಿ. ನನ್ನ ಹೆಚ್ಚಿಗೆ ಯಾವತ್ತೂ ಮರೆಯೋಲ್ಲ, ಕೊಡ್ತೀರಂತ ಗೊತ್ತು. ಅಣ್ಣ ನನಗೆ ಒಂದು ಹೆಲ್ಪ್ ಆಗಬೇಕು ನಿಮ್ಮ ಕಡೆಯಿಂದ. ಯಾವ ವಿಷಯದಲ್ಲಿ ಲೈವ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ನಮ್ಮ ಮಂಜುನಾಥ್ ಅವರು 1-2 ಗಂಟೆಯಿಂದ ನನಗೆ ಕೇಳ್ತಾ ಇದ್ದಾರೆ. ಯಾವ ವಿಷಯದ ಬಗ್ಗೆ ಅಂದರೆ ಲೈವ್ ಮಾಡ್ತಿದ್ದೀನಿ, ನನಗೆ ವಾಚ್ ಅವರ ಬಗ್ಗೆ ನಾನು ಇದು ಮಾಡ್ತಿದ್ದೀನಿ ಅಂತಿದ್ದೆ. ಆದರೂ ಅವರು ಕೇಳಲ್ಲ, ಅವರಿಗೆ ಸ್ವಲ್ಪ ಬಿಡಿಸಿ ಹೇಳಿ ನಿಮ್ಮ ಕಡೆಯಿಂದ. ರಿಟರ್ನ್ ಕರ್ ದಿಯಾ, ಚೆಕ್ ಕರ್ ಲೋ. ದೀದಿ ರಿಟರ್ನ್ ಡನ್. ನನಗೆ ಊಟ ಕೊಡ್ತೀನಿ ಅಂತ ಹೇಳಿ ಡೋರ್ ಕೂಡ ಓಪನ್ ಮಾಡಿದೆ. ನಾನು ಡೈಲಿ ಬರೋದು ಪದ್ಮನ ನೋಡ್ಕೊಂಡು ಹೋಗ್ತೀನಿ ಅಂತೆ. ಹೌದಾ, ಪದ್ಮನನ್ನು ನೋಡ್ಕೊಂಡು ಹೋದ್ರಾ? ಆಗ್ಬೋದು ನೀವು. ಕನ್ನಡ ಮೀ ಜಾಯಿನ್ ಲಿಖಿಯಾ, ರಿಟರ್ನ್ ಡನ್, ಚೆಕ್ ಕರ್ ಲೋ. ಮನಸ್ಸಿನ ಮಾತು ಡನ್. ಡಿಂಪಿ ದಿಲೇಶ್ವರಿ ಡನ್. MSA ಕಲೆಕ್ಷನ್. ಸಂತೋಷ್ ರಾಜ್ ಗಿಫ್ಟ್ ಡನ್ ದಿಲೇಶ್ವರಿ. ಸಂತೋಣ್ಣ ಅಣ್ಣ ನಿಮಗೆ ಗಿಫ್ಟ್ ಡನ್ ನೋಡಿ ದಿಲೇಶ್ವರಿ. ಸೈಡ್ ಐ. ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆಯಿದೆ, ಕನಸು ಕಾಣುವೆ. ಬಂದ್ರ ನೀವು ಮತ್ತೆ ವಾಪಸ್ ಎಂಟ್ರಿ ಕೊಟ್ರಾ? ಬಾನ್ವಿ ಪೂಜಾರಿ. ಓಯ್ ಹರಿಣಿ ಬಾನ್ವಿ ಪಲ್ಲೆ. ಹರಿಣಿಯಾ ಪಲ್ಲೆ 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 ಬಾನ್ವಿ. ಲೈಕ್ ಕೊರ್ಲೆ ಒಂಜಿ ಬಾನ್ವಿ. MK ಮನೆ ಡನ್ ಗಿಫ್ಟ್ ಅಂತಿದ್ದಾರೆ. ಬಾನ್ವಿ ಪಲ್ಲೆ ಒಂಜಿ ಲೈಕ್ ಕೊರ್ಲೆ. ಥ್ಯಾಂಕ್ ಯು. ಯಾವ ವಿಷಯ ಬೇಕು ಮಂಜು ಅಂತಿದ್ದಾರೆ ನಮ್ಮ ಸಂತೋಷಣ್ಣ. ದಿಲೇಶ್ವರಿ ಗಿಫ್ಟ್ ಡನ್. MK ಮನೆ. MB ಸೂಪರ್, ಲೈಕ್ ಡನ್ ಬಾನ್ವಿ. ಥ್ಯಾಂಕ್ ಯು ಸೋ ಮಚ್ ಬಾನ್ವಿ, ಥ್ಯಾಂಕ್ ಯು. ಮನಸ್ಸಿನ ಮಾತು MK ಮನೆ ಅವರೇ ಗಿಫ್ಟ್ ಆ್ಯಂಡ್ ಕಮೆಂಟ್ ಡನ್. ಮನಸ್ಸಿನ ಮಾತು ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೇನೆ. MK ಮನೆ ಮನಸ್ಸು ಕೊಟ್ಟಿದ್ದಾರೆ ನೋಡಿ ಆಯ್ತಾ. ಮನಸ್ಸು ಕೋಪ ಯಾಕೆ ಬಾನ್ವಿ? ಕೋಪ ಮನಸ್ಸಿನ ಹತ್ರ
ಥ್ಯಾಂಕ್ ಯು ಅಂತಿದ್ದಾರೆ. ಬಾನ್ವಿ ಗಾರು ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಮಾನ್ವಿ ಪ್ಲೀಸ್ ರಿಟರ್ನ್. ದಿಲೇಶ್ವರಿ ರಾಧೆ ರಾಧೆ. ವಿ ಆರ್ ಅವರೇ ವೆಲ್ಕಮ್ ವೆಲ್ಕಮ್. 59 ಲೈಕ್ ಡನ್ ಅಂತಿದ್ದೀರಾ, ಆದರೆ ಆ್ಯಡ್ ಆಗಿಲ್ಲ ನನಗೆ. ನಿಮಗೆ ವಿ ಆರ್ ಅವರೇ ಊಟ ಮಾಡಿದ್ರಾ? ದಿಲೇಶ್ವರಿ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಭೀಮು ಭೀಮು ಅವರೇ ವೆಲ್ಕಮ್ ವೆಲ್ಕಮ್. ಬನ್ನಿ. ಹೋಗಿಲ್ವಾ? ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. MK ಮನೆ ಸೂಪರ್. ವಿ ಆರ್ ಅವರೇ ಸೂಪರ್. MK ಮನೆ ಡನ್, ರಿಟರ್ನ್ ಪ್ಲೀಸ್. MK ಮನೆ MSA ಕಲೆಕ್ಷನ್ ಕೊಟ್ಟಿದ್ದಾರೆ ನೋಡಿ, ಗಿಫ್ಟ್ ಅಂತಿದ್ದಾರೆ ನಮ್ಮ ಗ್ರಾಮರ್ ಅವರು. ಸಂತೋಷ್ ರಾಜ್ ಎಲ್ಲಿ ಅವನು ಅಂತಿದ್ದಾರೆ. ಒಂದೊಂದೇ ಮೆಸೇಜ್ ಹಾಕಿ ಹೋಗೋದು ಅವನು. ಯಾಕೆ ಬಾನ್ವಿ ಸಿಸ್ ಅಂತಿದ್ದಾರೆ ನಮ್ಮ ಮನಸ್ಸು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಗ್ರಾಮರ್ ಕನ್ನಡ ಡನ್, ರಿಟರ್ನ್ ಕೊಡಿ. ವಿ ಆರ್ ಕುಕಿಂಗ್ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಸೂಪರ್ MS ಥ್ಯಾಂಕ್ ಯು. ಭೀಮ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಮನ್ಸು ಎಲ್ಲಿ ಹೋದ್ರಿ? ಬಾನ್ವಿ ಯಾಕೆ ಕೋಪ ಮನ್ಸು ಹತ್ರ? ವಾಟ್ ಪ್ರಾಬ್ಲಮ್? ಬ್ಲೂ ಕೊಡ್ದಿಲ್ಲ ನಿಮಗೆ ಇವತ್ತು ಪನಿಷ್ಮೆಂಟ್ ನನ್ನ ಕಡೆಯಿಂದ. ಕನ್ನಡ ಸೆಂಟರ್ ಅವರೇ, ಗ್ರಾಮರ್ ಕನ್ನಡ ಅವರೇ, ಮಾರ್ನಿಂಗ್ 9:30ಗೆ ಬನ್ನಿ, ಬ್ಲೂ ಸಿಗುತ್ತೆ ನಿಮಗೆ. ಆನ್ ಸಪೋರ್ಟ್ 23 ಗಿಫ್ಟ್ ಪ್ಲೀಸ್. 23 ಗಿಫ್ಟ್ ಬೇಕಂತೆ ನಮ್ಮ MSA ಕಲೆಕ್ಷನ್ ಅವರಿಗೆ. ಏನು ನಿಮ್ಮ ಒಂದು ಮಂಜುನಾಥ್ ಅಂತ, ಮಂಜುನಾಥ್ ಏನು ಸಪೋರ್ಟು ಎಂತ ಗೊತ್ತಾ ಸಂತೋಷಣ್ಣ, ಇವತ್ತೊಂದು ಎಂಥ ಬ್ಯಾಡ್ ಕಮೆಂಟ್ ಎಷ್ಟು ಜನ ಬಂದಿದ್ರು ಅಂದರೆ ತುಂಬ ಜನ ಬಂದಿದ್ರು. ಕೆಲವರು ಬ್ಯಾಡ್ ಕಮೆಂಟ್, ಎಪ್ಪೋ ದೇವರೇ ತುಂಬ. ಆದರೆ ಲೈಕ್ ಕೊಟ್ಟಿಲ್ಲ ಅವರು ಯಾರು. ಎಷ್ಟೋ ಜನ ಬಂದಿದ್ರು ಇವತ್ತು. ಥ್ಯಾಂಕ್ ಯು ರಾಧೆ ರಾಧೆ. ಡಿಂಪಿ ವಿ ಆರ್ ಅವರೇ ಥ್ಯಾಂಕ್ ಯು. ದಿಲೇಶ್ವರಿ ಅವರೇ ಥ್ಯಾಂಕ್ ಯು. ತುಂಬ ಬ್ಯಾಡ್ ಕಮೆಂಟ್ ಮಾಡಿದ್ರು. ವಿ ಆರ್ ಅವರೇ ನಾನು ಆಗ ಮ್ಯೂಟ್ ಇದ್ದೆ, ಸಾರಿ ಆಯಿತಾ. ಸೂಪರ್ ಸಪೋರ್ಟಲ್ಲಿದ್ದಾರೆ. MK ಮನೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಮತ್ತೇನು ಮಾಡಿದ್ರಿ? ಏನಿಲ್ಲ, ಜೋಕ್ಸ್ ಮಾಡ್ಕೊಂಡೇ ಮಾತಾಡಿದೆ. ಒಬ್ರಿಗೆ ಬೈದೆ. ಕಾವ್ಯ ಅಂತ ಒಬ್ಳು ಇದ್ದಾಳೆ, ಅವಳು ತುಂಬ ಇದು ಮಾಡ್ತಿದ್ದಾಳೆ. ಇಲ್ಲಿ ಒಬ್ಬ ಬಂದ, ಪಂಜಾಬ್ ಬ್ಲಾಗ್ಸ್ ಅಂತ. ನಮಸ್ಕಾರ ಆಂಟಿ ಅಂತಿದ್ದಾನೆ. ಹೌದಾ, ಓಕೆ ಅಂಕಲ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆನ್ ಸಪೋರ್ಟ್ ಅಂತಿದ್ದಾರೆ. MSA ಕಮೆಂಟೆಡ್ ಅಂತಿದ್ದಾರೆ ಗ್ರಾಮರ್ ಅವರೇ ನಿಮಗೆ ಬ್ಲೂ ಬೇಕಾದರೆ ನೀವು ನಿಲ್ಲೇಬೇಕು, ನಾಳೆವರೆಗೆ ಕಾಯಬೇಕು. ಸಂತೋಷ್ ರಾಜ್ ದಿಲೇಶ್ವರಿ ಅಂತಿದ್ದಾರೆ. ಬೈಬೇಡಿ, ಸುಸಾಗುತ್ತೆ. ಒಬ್ಳಿಗೆ ಮಾತ್ರ ಬೈದಿದ್ದು, ಎಲ್ರಿಗೂ ಬೈದಿಲ್ಲ. ಸುಮ್ಮನೆ ಆಗಿ ಬಿಟ್ಬಿಟ್ರೆ. ಬೈಯದೆ ಏನು ಮಾಡೋದು? ಅವಳು ಮೊನ್ನೆಯಿಂದ ಬರ್ತಿದ್ದಲ್ಲ ನನಗೆ, ಕಾವ್ಯ ಅಂತ. ಬೈಬಾರ್ದು ಅಂತಾರೆ, ಆದರೆ ಏನು ಮಾಡಲುವುದು? 12 ಕೊಡಿ ಅಂತ 12 ಕೊಡೋದು. 12 ಆಯ್ತಾ? ಸಿಸ್ ನನಗೆ ಗಿಫ್ಟ್ ಕೊಡ್ತಾರೆ, ಬ್ಲೂ ಕೊಡಿ ಅಂತಿದ್ದಾರೆ. ಹಾಂ ಇಲ್ಲ, ಅವರು ನನಗೆ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ. ಫಸ್ಟ್ ಇವರೇ MS ಅವರೇ, ಅವರಿಗೆ ನಾನು ಇದು ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಧಾನ್ಯ ವಿಶೇಷ ದಾಲೇಜಿ ಪ್ರಜ್ಞಾ ಬ್ಲಾಗ್ಸ್. ಅವಳು ಕಾವ್ಯ MS ಅವರೇ, ಅವ್ರು ನನಗೆ ಫಸ್ಟ್ ಬಂದು ನನಗೆ ನನ್ನ ಅಪ್ಪನಿಗೆ ಇಬ್ಬರಿಗೂ ಎಂಥದ್ದು ಬೈದು ಮೆಸೇಜ್ ಹಾಕಿದ್ದಾರೆ. ಅದಕ್ಕೆ ನಾನು ಬ್ಲೂ ಕೊಡ್ತೇ ಇಲ್ಲ ಅವರಿಗೆ, ನಾಳೆ ಕೊಡೋದು ಅಂತ. MS ಅವರೇ ಕನ್ನಡ ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ. ಯಾಕಂದರೆ MS ಅವರೇ ಯಾರಿಗೂ ರೆಸ್ಪೆಕ್ಟ್ ಕೊಡಬೇಕು, ಅದು ಮೊದಲು ಕಲಿಬೇಕು. ನಾವು ಬ್ಲೂ ಕೊಡೋದು ತೊಂದರೆ ಇಲ್ಲ, ನಾಳೆ ನನ್ನ ಚಾನಲ್ಗೆ ಪ್ರಾಬ್ಲಮ್ ಆದರೆ ಏನು ಮಾಡೋದು ನಾನು? ಇಂಥ ಕಮೆಂಟ್ ಮಾಡಿದ್ದು ಅವಳು ಎಂಥ ಮುದುಕಿ ಅಂತೆ, ಎಂಥ ಆಂಟಿ ಅಂತೆ, ಎಂಥ ಕಮೆಂಟ್ ಹಾಕಿದ್ಲು. ನಾನು ಸ್ವಲ್ಪ ಬೈದೆ, ಮತ್ತು ಅವಳಿಗೆ ಎಂಥ ಕರ್ಮ ಬೈದಂತೆ ಸುಮ್ಮನೆ ಅದೇ. ನೈಸ್. ಮನ್ಸು ಎಲ್ಲಿ ಹೋದ? ಮನ್ಸು ಬಾನ್ವಿ ಯಾಕೆ ಕೋಪ ಮನ್ಸು ಹತ್ರ? ಮನ್ಸು ಎಲ್ಲಿ ಹೋದ? ಚಾನಲ್ ಇದೆ ಪಂಜಾಗೆ ಚಾನಲ್ ಇದೆ. ಹೌದು, ಅವ್ರಿಗೆ ಚಾನಲ್ ಇದೆ.
ಲೈಕ್ ಕೊಡಲಿ ಮತ್ತೆ ಕೊಡ್ತೀನಿ ನಾನು. ಕೊಡಿ ಪ್ಲೀಸ್. ಕೊಡಲ್ಲ ಗ್ರಾಮರ್, ಇವತ್ತು ಕೊಡಲ್ಲ ಅಂದರೆ ಖಂಡಿತ ಕೊಡಲ್ಲ ನಾನು. ಥ್ಯಾಂಕ್ ಯು ಬಾನ್ವಿ ಅವರೇ, ಥ್ಯಾಂಕ್ ಯು. MK ಮನೆ ಥ್ಯಾಂಕ್ ಯು. ಓಕೆ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು. MSA ಅಂತಿದ್ದಾರೆ. ಸೂಪರ್ ಸಪೋರ್ಟ್. VR ಅವರೇ ಥ್ಯಾಂಕ್ ಯು. ಅವಿನಾಶ್ ಹಾಯ್ ಅವಿ, ವೆಲ್ಕಮ್ ವೆಲ್ಕಮ್ ಅವಿ. ದಾನೆ ಅವಿ, ದಾನೆ ಸುದ್ದಿಜ್ಜಿ ಹಾಯ್ ಬಾನ್ವಿ ಅಂತಿದ್ದಾರೆ. ಎಸ್ ಪ್ಲೀಸ್ ಕಮೆಂಟೆಡ್ MS ಅಂತಿದ್ದಾರೆ. MK ಮನೆ ಬಾನ್ವಿ ಗಿಫ್ಟ್ ರಿಟರ್ನ್. ಪ್ರಜ್ಞಾ ಲೈಕ್ ಕೊರ್ಲೆ. ಅವರು ಇಲ್ವಾ ಅಂತ ಅವರು ಒಂದೇ ಕಮೆಂಟ್ ಹಾಕಿದ್ದು, ಎರಡೇ ಕಮೆಂಟ್ ಹಾಕಿದ್ದು. ಅವಿನಾಶ್ ದಾನಿ ಸುದ್ದಿಜ್ಜಿಯೇ ದೂರ ಪೋತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಮಾರ್ನಿಂಗ್ 11:30 ಮತ್ತು ಈವ್ನಿಂಗ್ 7:30ಗೆ ಲೈವ್ ಇರುತ್ತದೆ. ಲೈಕ್ ಕೊಟ್ರಾ ನನಗೆ ಆಂಟಿ ಕರಿತೀರಾ? ಕರಿಯಲ್ಲ ಅಂತ ಅನ್ನಿ, ಮತ್ತೆ ಕೊಡ್ತೀನಿ, ಬ್ಲೂ ಕೊಡ್ತೀನಿ. ಸ್ವಲ್ಪ ಸಪೋರ್ಟ್. MK ಮನಿ ರಿಟರ್ನ್ ಕೊಡಿ ಅಂತಿದ್ದಾರೆ. ಬಿಸಿ ಇತ್ತೆ ಅಂದೆ ದಾದೆ ಬಿಸಿಯೇ ಮಾರ್ನಿಂಗ್ಲ ಬೈದು ಜರ ಕೋಡೆಲೆಜ್ಜಿ ಮುರಣಿಲೆಜ್ಜಿ ದಾನೆ ಅಂಚ ಇನ್ನೇನು ಓಲ ಮದತ್ ಪುರಿ ಅಣ್ಣಮ್ಮ ನಂದು. ಗುಡ್ ನೈಟ್ ದೀದಿ. ಗುಡ್ ನೈಟ್ ಡಿಂಪಿಜಿ. ಥ್ಯಾಂಕ್ ಯು. ಆಂಟಿ ಆಂಟಿ ಅಂತ ಕರೆದ್ರು. ಓ ಸಿಸ್ಟರ್ ಅಂದ್ರ? ಓಕೆ ಓಕೆ ಕೊಡ್ತೀನಿ ಆಯ್ತು. ಈಗ ಇನ್ನೊಂದು ಆಂಟಿ ಅಂದರೆ ಮತ್ತೆ ನೋಡಿ 12ಕ್ಕೆ ನಾಳೆ ಆಗುತ್ತೆ ಅಂತ ನಂಗೆ ಗೊತ್ತು. ಕನ್ನಡ ಗ್ರಾಮರವರೇ ಸತ್ಯಕ್ಕೂ VR ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಪ್ರಜ್ಞಾ ಅವರೇ ಕನೆಕ್ಟ್ ಆಗಿ ಆಯಿತಾ? ಪ್ರಜ್ಞಾ ಅಲ್ಲ ಅವ್ರದ್ದು ಹೆಸರು, ಪಂಜಾಬ್ ಬ್ಲಾಗ್ಸ್ ಅದೇ ಪಂಜಾಬ್. VR ಕುಕ್ಕಿಂಗ್ ಸೂಪರ್. ಕೋಡೆ ಬೈದನ ಕೋಡೆ ಬೈದಾರ ಅಂದು ಕಾಂಡೆ ಬೈಜಾರಿ. ಅವಿನಾಶ್ ಗಿಫ್ಟ್ ಡನ್ ಅಂತಿದ್ದಾರೆ. ಅವ್ರದ್ದು ಸಪೋರ್ಟೇ ಇಡಿ. ಅವಿನಾಶ್ ಅವ್ರದ್ದು ಸಪೋರ್ಟ್ ಮಾಡ್ತಾರೆ ನನಗೆ ದಿನ. ಆಂಟಿ ಅಂದರೆ ಬ್ಲೂ ತಗೋಬೇಡಿ. ಆಂಟಿ ಅಂದರೆ ಬ್ಲೂ ರಿಟರ್ನ್ ತಗೋತೀನಿ. ಭೀಮು MSA ರಿಟರ್ನ್ ಕೊಡಿ. MS ಅವರೇ ಭೀಮು ಅವರಿಗೆ ರಿಟರ್ನ್ ಕೊಡಿ. ಭೀಮು ಅವರಿಗೆ ಅವಿ ನೋಡಿ MK ಮನೆಯವರಿಗೆ ಒಂದು ರಿಟರ್ನ್ ಕೊಡಿ ಆಯ್ತಾ? ಅವಿ ಒಂದು ಲೈಕ್ ಕೊಡಿ ಆಯ್ತಾ? ಅವಿ ಕೊಡಲಿ ಅವಿ ಇನ್ನೂ ನಾನು ಎಲ್ಲಿ ಹೋದ್ರು ಕನ್ನಡದವರು? 12ಕ್ಕೆ ನಾಳೆ ಆಯಿತು ಅಂತಿದ್ದಾರೆ. ಹೌದು ಗೊತ್ತು ನಮಗೆ, ನಾವು ಕೂಡ 12 ಗಂಟೆ ನೋಡ್ತೀವಿ. ಎಲ್ಲಿದ್ದಾರೆ ಬ್ಲೂ ತಗೊಂಡವರು? ನಂದು ಕೋಡೆ ಬೈದೆ ಅಂದು ಬ್ಲೂ ತಗೊಂಡವರು ಎಲ್ಲಿ ಹೋದ್ರು? ಭೀಮಾ ಗಿಫ್ಟ್ ಡನ್. ಭೀಮು ಗಿಫ್ಟ್ ಡನ್. ರಿಟರ್ನ್ ಕೊಡಿ ಭೀಮು ಅವರೇ. MK ಮನೆಯವರಿಗೆ ಪ್ಲೀಸ್. 3 ಅವರ್ ಆಯಿತು. 3 ಅವರ್ ಆಯಿತಾ? ಓಹೋ ನನಗೆ ಇವಾಗ ನಿಮಗೆ 3 ಅವರ್ ಗೊತ್ತಾಗಿಲ್ವಾ? ಬ್ಲೂ ಬೇಕಂತ ಗೊತ್ತಾಗಿಲ್ವಾ? ನೀವು ಬ್ಲೂ ತಗೊಂಡು ನನಗೆ ನಾಳೆ ಏನಾದರೂ ಹಾಗೇನೆ ಬ್ಯಾಡ್ ಕಮೆಂಟ್ ಮಾಡಿದರೆ ನಾನು ಏನು ಮಾಡಲಿ? ಇವರೇ ಭೀಮಾ ರಿಟರ್ನ್ ಮಾಡಿ ಅಂತಿದ್ದಾರೆ. ಈಶ್ವರ್ ಬ್ಲಾಗು ಸಿಸ್ ನಮ್ಮ ಲೈವ್ಗೆ ಒಂದು ಟೈಮು ಆದರೂ ಬಂದಿದ್ರಾ ಹೇಳಿ ಸಿಸ್. ಈಶ್ವರ್ ಅವರೇ ನಾನು ಅಂದಿದ್ದೀನಿ ನನಗೆ ಬ್ಲೂ ಕೊಡಿ ಅಂತ ಅಂದಿದ್ದೀನಿ ನಿಮಗೆ. ನೀವು ಕೊಟ್ರ ನನಗೆ ಬ್ಲೂ? ನೀವು ಬ್ಲೂ ಕೊಟ್ಟರೆ ನಾನು ಖಂಡಿತ ನಿಮ್ಮ ಲೈವ್ ಟೈಮ್ ಮೇಲೆ ಅಷ್ಟೊತ್ತಿಗೆ ನಾನು ಖಂಡಿತ ಬಂದು ಜಾಯ್ನ್ ಆಗಿ ಆಗ್ತೀನಿ. ಆದರೆ ನನ್ನ ಲೈವ್ ಟೈಮ್ ಇದ್ದರೆ ನಾನು ಬರೋದಿಲ್ಲ ಅಷ್ಟೇ. ಭೀಮಾ ಅವರೇ ಡನ್. ಗಿಫ್ಟ್ ರಿಟರ್ನ್ ಡನ್. ಭೀಮು ಡನ್. MSA ಅವರು ಹೇಗೆ ಕೊಡೋದು ಸಿಸ್ ಹೇಳಿ? ಕೊಡಬೇಕು ಎಂತ ಅದು? ಎಂತ ನೀವು ID ಹಾಕಿದ್ದೀರಿ? VR ರಾಜೇಶ್ವರ್ ಅಂತಿದ್ದಾರೆ. ಸಾರಿ ಪ್ಲೀಸ್ ಅಕ್ಕ, ಇನ್ನೂ ಆ ಥರ ತಪ್ಪು ಮಾಡಬಾರ್ದು. ಖಂಡಿತ ಅಲ್ವಾ ಗ್ರಾಮರ್ ಅವರೇ? ಖಂಡಿತ ಅಲ್ವಾ? ದಾನಿ ಖಂಡಿತ ಮಾಡೋದಿಲ್ಲ ಅಲ್ವಾ? ಸಾರಿ ಅದಕ್ಕೆ ಒಂದು ಇದು ಉಂಟು. ಓಕೆ ಕೊಡ್ತೀನಿ, ಆದರೆ ಖಂಡಿತ ನನಗೆ ನನ್ನ ಇದು ಮಾಡಬೇಡಿ, ನನಗೆ ತೊಂದರೆ ಏನು ಮಾಡಬೇಡಿ ಅಷ್ಟೇ. ಕೊಡ್ತೀನಿ. ಕೊಟ್ಟೆ ನೋಡಿ ತಗೊಳ್ಳಿ. ಹೌದಾನಿ ಗ್ರಾಮರ್ ಇನ್ನು ಒಳ್ಳೆ ಹುಡುಗ. ಯಾಕೆ ಬ್ಯಾಡ್ ಕಮೆಂಟ್ ಯಾಕೆ? ಹೌದು ಸಂತೋಷ್ ಅಣ್ಣ, ಅವ್ರು ಫಸ್ಟ್ ಬಂದು ಹಾಗೆ ಮಾಡಿದರು ಅಣ್ಣ. ಅವ್ರು ಬ್ಯಾಡ್ ಕಮೆಂಟ್ ಹಾಕಿದ್ರು, ತುಂಬ ಬೇಜಾರಾಯಿತು. ಪಂಜಾ ಗಿಫ್ಟ್ ಡನ್. ಪಂಜಾ ಗಿಫ್ಟ್ ಡನ್. MK ಮನೆ ನೀವು ಲೈವ್ಗೆ ಬಂದರೆ ತಾನೇ? ಇಲ್ಲ ಈಶ್ವರ್ ಬ್ರದರ್, ನನಗೆ ಲೈವಲ್ಲಿ ಮೆಸೇಜ್ ಶೋ ಆಗಲ್ಲ. ಬಂದ್ರೇನು ನಾನು ವೇಸ್ಟೇ, ಒಂದು ಲೈಕ್ ಕೊಟ್ಟು ಹೋಗ್ಬೋದಷ್ಟೇ. ಆದರೆ
ನನಗೆ ಒಂದು ಕಮೆಂಟ್ ಹಾಕಿ, ನಾನು ನಿಮಗೆ ಒಂದು ಕಮೆಂಟ್ ಹಾಕ್ತೀನಿ, ನನಗೆ ಅಲ್ಲಿಂದ ಬ್ಲೂ ಕೊಡಿ, ಕಮೆಂಟಲ್ಲಿ ಒಂದು ಬ್ಲೂ ಕೊಡಿ ಆಯಿತಾ, ಕಮೆಂಟಲ್ಲಿ ಬ್ಲೂ ಕೊಡಿ, ಆಗ ಸರಿಯಾಗುತ್ತೆ, ಆಗ ನನಗೆ ಬರಲಿಕ್ಕೆ ಸರಿಯಾಗುತ್ತೆ. ಓಕೆ ಕೊಡ್ತೀನಿ. ನನಗೊಂದು ನನ್ನ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ, ನಾನು ಅಲ್ಲಿಂದ ನಿಮ್ಮ ವೀಡಿಯೋಗೆ ಒಂದು ಕಮೆಂಟ್ ಹಾಕ್ತೀನಿ. ನಂಬರ್ ಬೇಡ ಮಾರ್ರೆ ನನಗೆ, ಯಾಕೆ ಬೇಡಪ್ಪ, ಪ್ರಾಬ್ಲಮ್ ಆದರೆ ನಾವು ಪಾಪದವರು, ಪ್ರಾಬ್ಲಮ್ ಅಂತ ಕೊಡಬೇಡಿ ಅಷ್ಟೇ, ಗೊತ್ತಾಯ್ತಾ. ಒಳ್ಳೆತನಕ ನಾವು ಬೆಲೆ ಕೊಡ್ತೀವಿ, ಕೆಟ್ಟತನಿಗೆ ಯಾವತ್ತೂ ಬೆಲೆಯನ್ನು ಕೊಡೋದಿಲ್ಲ ನಾವು. ಫ್ರೀ ಫೈರ್ ಗ್ರಾಮರ್ ಹುಡುಗ ಅದು, ಹೌದಾ, ಕೊಡ್ಬೋದಾ? ವಿ ಆರ್ ಕುಕಿಂಗ್ ಚಾನಲ್ ಆಯುಷ್ ಸ್ಟಾರ್ ಅಂತಿದ್ದಾರೆ ಈಶ್ವರ್ ಅವರು, ಕೊಡ್ಬೋದಾ ಸಂತೋಷಣ್ಣ? ಅವಾಗ ಬ್ಯಾಡ್ ಕಮೆಂಟ್ ಹಾಕಿದ್ರು ನನಗೆ, ಥ್ಯಾಂಕ್ ಯು ಅಂತಿದ್ದಾರೆ. ಬಂದು ಸಪೋರ್ಟ್ ಮಾಡಿ, ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ, ಯಾಕಂದರೆ ಎಲ್ಲರೂ ಬೆಲೆಯೋಣ, ನಿಜ ಅಲ್ವಾ? ನಿಜ ಈಶ್ವರ್ ಅವರೇ, ಖಂಡಿತ ನೀವು ಬ್ಲೂ ಕೊಟ್ಟರೆ ಖಂಡಿತ ನಾನು ಬರ್ತೀನಿ. ಗ್ರಾಮರ್ ನೀವು ರಿಮೂವ್ ಮೆಸೇಜ್, ಗ್ರಾಮರ್ ರಿಮೂವ್ ಮೆಸೇಜ್, ಹೌದು ನಂಬರ್ ಮೆಸೇಜ್ ರಿಮೂವ್ ಮಾಡಿ. ಥ್ಯಾಂಕ್ ಯು ಎಮ್ ಕೆ. ಗ್ರಾಮರ್ ಕನ್ನಡ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ, ನಂಬರ್ ಅಂತಿದ್ದಾರೆ. ಸೈಡ್ ಆಯಿ ಅನ್ನಪಣ್ಣ ಹಾಯಿ, ಏನು ನೀವು ನಂಬರ್ ಕೊಡೋದು? ಹೌದು ನಂಬರ್ ನಂಬರ್ ಹಾಕ್ತಿದ್ದಾರೆ ಅವರು. ನಿಮಗೆ ಬ್ಲೂ ರಿಮೂವ್ ಮಾಡ್ತೀನಿ ನೋಡಿ ಹಾಗಾದರೆ. पोरी ಮಾತ್ರ ಪೋಯಿ ನ್ಯಾಯ ಪೋಯ್ ತುಜಿ ಬ್ಲೂ ರಿಮೂವ್ ಮಾಡಬೇಕಾ? ಓಕೆ ಓಕೆ. ಅವಾಗ ಅಂದರು ಅವರು ಈಶ್ವರ ಇವರು ಬ್ಲೂ ಕೊಡಬೇಡಿ ಅಂತ. ಅವು ಎಲ್ಲೇ ಪಾಡ್ರತ್ ಶನಿಯಾರ ಇದು ಮನ್ಪಂದಿಲ್ಲ ಲೈವ್ ಬಿಡಲ್ಲ. ಅಯ್ಯೋ ಬ್ಲೂ ಹೀರೋ ಮಧ್ಯ ಪಾತಿರ್ನಿ ಮಾರ್ರೆ ನೀ ಲೈವ್ ಬಿಡಲ್ಲ ಪೋತೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ನಂಬರ್ ಎನಿ ಪ್ರಾಬ್ಲಮ್? ನಂಬರ್ ಹಾಕ್ಬಾರ್ದು ಬ್ಲೂ ತೆಗಿತೀನಿ ನಾನು. ನಂಬರ್ ಒಡ್ಚಿ ನಂಬರ್ ಪಾಡೊಡ್ಚಿ ಯಾಕೆ ನಂಬರ್ ಲೈವ್ನಲ್ಲಿ ಕೊಡೋದು? ಅವರು ಅವಾಗ ಬ್ಯಾಡ್ ಕಮೆಂಟ್ ಹಾಕಿದ್ರು ನನಗೆ, ಅನ್ನಪ್ಪಣ್ಣ ಅವರೇ ನಾನು ಇಷ್ಟೊತ್ತು ಬ್ಲೂ ಕೊಟ್ಟಿಲ್ಲ, ಇವಾಗ ಪ್ಲೀಸ್ ನಾನು ಸಾರಿ ಅಂತ ಎಲ್ಲ ಅಂದರು, ಅದಕ್ಕೆ ಬ್ಲೂ ಕೊಟ್ಟೆ. ಯಾರು ಗೊತ್ತಿಲ್ಲ ಅನ್ನಪ್ಪಣ್ಣ, ಗೊತ್ತಿಲ್ಲ ನನಗೆ. ಆವಾಗ ಫಸ್ಟ್ ನನಗೆ ನನ್ನ ಲೈವಲ್ಲಿ ಒಂದು 30-35 ಮೆಂಬರ್ಸ್ ಇದ್ದರು, ಅದರೊಟ್ಟಿಗೆ ಇವರು ಬಂದರು. ಯಾರೆಲ್ಲ ಕನೆಕ್ಟ್ ಆಗಲಿ ಈಶ್ವರ ಅವರಿಗೆ ಕೊಡಿ. ಮಾಡಿದೆ ಅವರು ನನಗೆ ಇವರು ಡಿ ಬಾಸ್ ಅವರು ಎಲ್ಪಿಗೆ ಎದ್ದರು. ಆಗ ಡಿ ಬಾಸ್ ಅವರು ಅಂದರು ಬ್ಲೂ ಕೊಡಬೇಡಿ ಅಕ್ಕ, ಅವರು ನಿಮಗೆ ಬೈದರು, ನನ್ನ ತಂದೆ ತಾಯಿ ಎಂತ ಬೈದರು ಅವರು, ಎಂಥದ್ದು ಇದ್ದರು. ಮಾಡಿದೆ ಸಿಸ್. ಸಂತೋಷ್ ಬ್ಲೂ ರಿಟರ್ನ್ ಕೊಡಿ, ಸಂತೋಷಣ್ಣ ರಿಟರ್ನ್ ಕೊಡಿ, ಮುದ್ದು ರಿಮೂವ್ ಮಾಡಿ ಬ್ಲೂ. ಮಾಡಿದೆ ಅಣ್ಣ, ಮಾಡಿದೆ ಬ್ಲೂ ಆಯಿತಾ. ಭೀಮು ಅವರೇ ಸಂತೋಷಣ್ಣ ಕೊಡಿ ಆಯಿತಾ, ಸೂಪರ್ ಅಕ್ಕ. ಯು ಯೂಸ್ ದಿಸ್, ನಿಮ್ಮದು ರಿಮೂವ್ ಮಾಡಿದೆ. ನೀವು ಯಾಕೆ ನಂಬರ್ ಹಾಕ್ತೀರಾ? ನಿಮಗೆ ಒಂದು ಸಲ ಅಂದಿದ್ದು ಭಾಷೆ ಅರ್ಥನೇ ಆಗೋದಿಲ್ವಾ ನಿಮಗೆ? ತಲೆಗೆ ಹೋಗೋದಿಲ್ವಾ ನಿಮಗೆ? ಯಾಕೆ ಅಂತೀರಾ? ಆವಾಗ ನನಗೆ ನೋಡಿದರೆ ಬ್ಯಾಡ್ ಕಮೆಂಟ್ ಹಾಕಿದ್ರಿ. ನನ್ನ ಅಮ್ಮಂದು ಅಪ್ಪಂದು ಎಂತ ಇಟ್ಕೊಂಡು ನನಗೆ ಅವರು ಡಿ ಬಾಸ್ ಅವರು ಅಂದಿದ್ದಕ್ಕೆ ಗೊತ್ತಾಯಿತು, ಇಲ್ಲಾಂದರೆ ನನಗೆ ಏನಂತಲೇ ಗೊತ್ತಿಲ್ಲ. ಅದು ಆ ಥರ ಹಾಕಿ ನನಗೆ ಇದು ಮಾಡಿದ್ರಿ. ಹಾಗೆ ಸಾಯಿಲಿ ಬಿಡಲಿ ಅಂತ ನನಗೆ ಈಗ ಬ್ಲೂ ಕೊಟ್ಟಿದ್ದೀನಿ. ಈಗ ನಂಬರ್ ಎಂತಕ್ಕೆ ಹಾಕೋದು? ಯಾಕೆಂತ ಹಾಕ್ತೀರಿ ನೀವು?
ಸೂಪರ್ ಹೈಡ್ ಮಾಡಬೇಡಿ ಆಯಿತಾ, ಹೈಡ್ ಮಾಡಬೇಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು ಇವರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಉಂಟಂತ ನಾನು ಬ್ಲೂ ಕೊಟ್ಟಿದ್ದು MSC ಕಲೆಕ್ಷನ್ ಅವರಿಗೆ. ಟೈಮ್ ಔಟ್ ಕೊಡಿ. ಅವರು ಮೊದಲು ನನಗೆ ಬ್ಯಾಡ್ ಕಮೆಂಟ್ ಹಾಕಿದ್ರು ಸಂತೋಷಣ್ಣ, ಮೊದಲು ಬ್ಯಾಡ್ ಕಮೆಂಟ್ ಹಾಕಿದ್ರು ನನ್ನ ಅಪ್ಪ ಮತ್ತು ಅಮ್ಮಂದು ಎಂತಂತ ಒಂದೊಂದು ಲೆಟ್ರ್ ಹಾಕಿದ್ರು ಅವರು. ಅದಕ್ಕೆ ನನಗೆ ಡಿ ಬಾಸ್ ಅವರು ಇದ್ದರು ಇಲ್ಲಿ, ಅವರು ತುಂಬ ಹೆಲ್ಪ್ ಮಾಡಿದರು. ಅಕ್ಕ ನೀವು ಅವರಿಗೆ ಬ್ಲೂ ಕೊಡಬೇಡಿ ಅಂದು ಹೋಗಿದ್ದಾರೆ, ಬ್ಲೂ ಕೊಡಬೇಡಿ ಅಕ್ಕ, ಅವರು ಎಷ್ಟೊತ್ತು ಏನು ಮಾಡಿದ್ರು ಪರವಾಗಿಲ್ಲ ಕೊಡಬೇಡಿ ಅಂತ ಅಂದಿದ್ರು. ಆಗಲಿ ಹೋಗಲಿ ಅಂತ ನಾನು ಇವಾಗ ಕೊಟ್ಟಿದ್ದು ಅವರಿಗೆ. ಅವರೆಂತ ಸಾರಿ ದಮ್ಮಯ್ಯ ಅಂತ ಹಾಗೆ ಈಗ ಅಂದರು, ಅದಕ್ಕೆ ಕೊಟ್ಟಿದ್ದೀಗ. ಅವರು ಮತ್ತೆ ಅವರ ಬುದ್ಧಿಯನ್ನು ತೋರಿಸ್ಬಿಡ್ತಾರೆ. ಎಲ್ಲರೂ ಜಂಪು. ನನ್ನನ್ನು ಹೋಗು ನೀನು. ಗುಡ್ ನೈಟ್. ಎಷ್ಟು ಬಂತು MSC ಅವರೇ? ಅದು ಯಾರು ಮಂಜುನಾಥ್ ಅಲ್ವಾ? ಅದು ಮಂಜುನಾಥ್, ಅದೇ ಯಾರು ಮಂಜುನಾಥ್? ಅವರಲ್ಲ, ಅವರು ಮಂಜುನಾಥ್ ಬೇರೆ, ಅದು ಅವರು ಬೇರೆ. ತುಂಬ ಜನ ಬಂದಿದ್ರು ಇವತ್ತು, ತುಂಬ ಬಂದಿದ್ರು ಬ್ಯಾಡ್ ಕಮೆಂಟ್ ಹಾಕಲಿಕ್ಕೆ. ಕಾವ್ಯ ಅಂತ ಒಬ್ಳಿದ್ಲು, ಅವಳು ಅನ್ನಪಣ್ಣ ಸೈಡ್. ಹಾಯ್ ಅನ್ನಪಣ್ಣ, ಥ್ಯಾಂಕ್ ಯು ಸೋ ಮಚ್. ಕಾವ್ಯ ಅಂತ ಒಬ್ಳು ಬರ್ತಾಳೆ ಅವಳು. ಮತ್ತು ಅವಳು ಮೊನ್ನೆಯಿಂದ ನನಗೆ ಉಪದ್ರ ಕೊಡ್ತಿದ್ದಾಳೆ. ಕಾವ್ಯ ಐಡಿಯಿಂದ ಬರ್ತಾಳೆ. ಮೊನ್ನೆಯಿಂದ ಉಪದ್ರ ಕೊಡ್ತಿದ್ದಾಳೆ ನನಗೆ, ತುಂಬ ಕೊಡ್ತಿದ್ದಾಳೆ. ಏನೇನು ಅಂತಾಳೆ ಗೊತ್ತಾ? ಅಕ್ಕೋ ರಂಜು ಬಂದಿಲ್ಲ. ಎಲ್ಲಿ ಹೋದಿ ಮನಸ್ಸು ನೀನು? ಮನಸ್ಸಿನ ಮಾತು ಯಾರೆಲ್ಲ ಈಗ ಹೋಗಿ ಬಂದಿದ್ದು ನೀನೀಗ? ಯಾನು ಜಪ್ಪುವೆ. ಓಕೆ, ಗುಡ್ ನೈಟ್ ಪಂಚವರೇ, ಥ್ಯಾಂಕ್ ಯು ಸೋ ಮಚ್. 23 ಬೇಕು, ಹೌದಾ? ಮನಸ್ಸಿನ ಮಾತು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ರಂಜು ಬಂದಿಲ್ಲ ಇವತ್ತು, ಯಾಕಂತ ಗೊತ್ತಿಲ್ಲ. ಮಾರ್ನಿಂಗ್ ಬಂದಿದ್ಲು, ಮಾರ್ನಿಂಗ್ ಬಂದು ಹೋಗಿದ್ಲು. ತುಂಬ ಬ್ಯಾಡ್. ಓಯ್ ಅತ್ತೆ, ಓಯ್ ಅಚ್ಚು ಅವಾರ್ಡ್ ಕೊರೊಂದಿಲ್ಲೇರು. ಆಯ್ ಅಚ್ಚು ಅವಾರ್ಡ್ ಕೊರಿಯರು. ಬ್ಯಾಡ್ ಕಮೆಂಟ್ ಹಾಕಿದರೆ ಟೈಮರ್ ಅವು ಕೊಡು ಅಷ್ಟೇ. ನಾನು ಏನು ಅಂದಿಲ್ಲ. ಕಾವ್ಯ ಅಂತ ಇದ್ಲಲ್ವಾ, 3 ದಿನದಿಂದ ನನ್ನ ಬೆಣ್ಣೆ ಹಿಂದೆ ಬಿಡುವುದಿಲ್ಲ ಅವಳು. ನನ್ನ ಬೆಣ್ಣೆ ಹಿಂದೆ ಇದ್ಲು. ಎಂತೆಂತ ಮಾತಾಡ್ತಾಳೆ, ಏನೇನು ಮಾತಾಡ್ತಾಳೆ. ಒಂದ್ಸಲ ಅಕ್ಕ ಅಂತಾಳೆ, ಏನೇನು ಅಂತಾಳೆ. ಆದರೂ ನಾನು ಅವನಿಗೆ ಏನು ಅಂದಿಲ್ಲ. ನೀನು ಒಳ್ಳೇದಾಗು ಅಂಥವ್ರಿಗೆ ಏನು ಅನ್ನೋದು, ಅಂಥವ್ರ ಹತ್ರ ಮಾತಾಡೋದು ಇಲ್ಲ. ವೇಸ್ಟ್. ಕರೆಂಟ್ போனது ಅಲ್ಲದೀನಿ ಏನು ಕುಡ್ದಿರ್ಬೇಕು ಅವಳು. ಹೌದು, ಏನೇನೋ ಮಾತಾಡ್ತಾಳೆ, ಎಂತ ಗೊತ್ತಿಲ್ಲ ಅನ್ನ, ಎಂತೆಂತ ಮಾತಾಡ್ತಿದ್ಲು ಕಾವ್ಯ ಅಂತ. ಮತ್ತೆ ಸರಿ ಬೈದು, ಮತ್ತೆ ಇನ್ನೊಬ್ರು ಯಾರೋ ಬೈದರು, ಜಾನ್ವಿ ಅಕ್ಕ ಅಂತ, ಅವರಿಗೂ ಕೂಡ ಬೈದ್ಲು. ನೀವು ಸುಮ್ಮನೆ ಕೂತ್ಕೊಳ್ಳಿ, ನಿಮ್ಗೆ ಯಾಕೆ ಬೇಕು ಅಂತ ಅಂದ್ಲು. ನಾನು ಅಂದೆ, ನನ್ನ ಜಾನ್ವಿ ಅವರು ನನ್ನ ಸಿಸ್, ಅವರಿಗೆ ಬೈದ್ರೆ ಜಾಗ್ರತೆ ಅಂದೆ. ನಾನು ಇನ್ನು ಹೋಗ್ತೀನಿ. ಬಾಯ್ ಎಲ್ರಿಗೂ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವಲ್ಲಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದ ನನ್ನ ಕಡೆಯಿಂದ. ಬಾಯ್ ಎಲ್ರಿಗೂ. ಓಕೆ ಬಿಡಿ. ಓಕೆ ಚಂದ್ರಶಣ್ಣ, ನಾನು ಇನ್ನು ಹೋಗುವ ಅಂತ ಇದ್ದೀನಿ. ಹಾಯ್ ರಂಗ, ವೆಲ್ಕಮ್ ರಂಗ. ಗುಡ್ ನೈಟ್ ಅಚ್ಚು, ಗುಡ್ ನೈಟ್. ಆರಾಮಾಗಿ ನಿದ್ದೆ ಮಾಡಿ. ಹೌದು, ಆರಾಮಾಗಿ. ನಾನು ಅದಕ್ಕೆಲ್ಲ ಟೆನ್ಷನ್ ಮಾಡಲ್ಲ, ಅದಕ್ಕೆ ಟೆನ್ಷನ್ ಮಾಡೋದಿಲ್ಲ ನಾವು. ಅದಕ್ಕೆಲ್ಲ ಅಂಥದ್ದು ಎಷ್ಟೋ ನಾವು ಜೀವನದಲ್ಲಿ ಅನುಭವಿಸಿ ಬಂದಿದ್ದೀವಿ. ಅದು ವೇಸ್ಟ್ ತುಂಬ.
ಅದಕ್ಕೆ ಎಲ್ಲ ಯೋಚನೆ ಮಾಡಿದರೆ ಜೀವನವನ್ನು ಮುಂದುವರಿಸಲು ಸಾಧ್ಯವೇ ಇಲ್ಲ. ಸಣ್ಣ ವಿಷಯಕ್ಕೆ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್ ಮುಂದಮ್ಮ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಬಾಯ್ ಬಾಯ್, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಅತ್ತಿಗೆ ಹೇಗಿದ್ದಾರೆ? ನಾಳೆ ನೀವು ಇನ್ಸ್ಟಾಗ್ರಾಮ್ ನೋಡಿ. ಓಕೆ ರಂಗು, ನೋಡ್ತೀನಿ. ನಿಮಗೆ ಏನು ಹೇಳ್ತೇನೆ. ಯಾವಾಗ ಯಾವಾಗ ರಂಗು? ಯಾವಾಗ ರಂಗು? ಹೌದಾ, ನಾಳೆಯ ಎಷ್ಟೊತ್ತಿಗೆ ಹಾಕಿದ್ಯಾ ಮೆಸೇಜು? ನಂಗೆ ಗೊತ್ತಾಯಿತು ಇದು, ನನಗೆ ಗೊತ್ತಾಯಿತು ಇದು. ಮಲಗಿದ್ದಾರೆ, ಹೌದಾ? ನನಗೆ ಗೊತ್ತಾಯಿತು ಇದು. ನಾನು ನೀರು ಕುಡಿಲಿಕ್ಕಂತ ಹೋಗಿದ್ದು, ಗೊತ್ತಾಯ್ತಾ? ನಂಗೆ ಗೊತ್ತಾಯಿತು, ರಂಗು ಗೊತ್ತಾಯಿತು. ಹಾಕಿಲ್ಲ. ಸೂಪರ್ ರಂಗು, ಥ್ಯಾಂಕ್ ಯು. ರಂಗುಗೆ ಥ್ಯಾಂಕ್ ಯು ಅನ್ಲಿಕ್ಕಿಲ್ಲಪ್ಪ. ಗೊತ್ತಾಯಿತು ನನಗೆ ರಂಗಣ್ಣ, ಗೊತ್ತಾಯಿತು. ಸಂತಣ್ಣ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಬಾಯ್ ಬಾಯ್ ಸಂತ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಥ್ಯಾಂಕ್ ಯು, ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಅಲ್ಲ ರಂಗು, ನಿನ್ಗಲ್ಲ ಸಂತಣ್ಣನಿಗೆ ಬಾಯ್ ಅಂದಿದ್ದು, ಥ್ಯಾಂಕ್ ಯು ಅಂದಿದ್ದು. ಏನು ಗೊತ್ತಾಯಿತು. ವೇಲ್ ಹಾಕದಿದ್ದಕ್ಕ, ಅದಕ್ಕೆ ಅಂದಿದ್ದು. ಅದೇನಿಲ್ಲ, ನಾನು ವೇಲ್ ಹಾಕಿಲ್ಲ, ಅದೇನು ಇಲ್ಲ. ರಂಗೋ 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 ರಂಗೋ. ಎಂತ ಮಾತಾಡ್ಲಿಕ್ಕುಂಟು ರಂಗು ನನ್ನ ಹತ್ರ? ಕರ್ನಾಟಕ ರಂಗು, ಎಂತ ಮಾತಾಡ್ಲಿಕ್ಕಿದೆ? ಈಗ ಮಾತಾಡು ರಂಗು. ಇಷ್ಟಾಗಿ ಹೋದರೆ ಹೋದೆ, ಇಲ್ಲಾಂದರೆ ಇಲ್ಲ. ಏನು ರಂಗು, ಮಾತಾಡು ಬೇಗ. ಏನು? ಇಟ್ಸ್ ಓಕೆ. ಎಂತ ರಂಗು? ಹೋಗ್ತೀನಿ. ಏನು? ಮಾತಾಡು, ಈಗ ಮಾತಾಡು. ರಂಗು, ಏನು? ಹೆಣ್ಣು ಮಾಡಿ ನಿದ್ದೆ ಮಾಡಿಗೆ ಗೊತ್ತುಂಟು ನನಗೆ. ಏನು ಅಂತ ಅಂದಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ. ಎಂತ? ಇಲ್ಲಿ ಯಾರೂ ಇಲ್ಲ, ಮಾತಾಡು. ಏನು? ರಂಗು ಫ್ರೆಂಡ್ ಎಲ್ಲಿ ಹೋಗಿದ್ದೀರಿ ಅಂತಿದ್ದಾರೆ ಭೀಮು ಅವರು. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಭೀಮು ಅವರು ಮಾತಾಡ್ತಿದ್ದಾರೆ. ರಂಗು, ಒಂದು 10 ನಿಮಿಷ ಇದ್ದೀನಿ ರಂಗು. ನಾನು 10 ನಿಮಿಷ ಇದ್ದೀನಿ. 12:30 ಆಗಬೇಕು, 3 ಗಂಟೆ ಫುಲ್ ಆಗಬೇಕು. ನಾನು ಎಲ್ಲೂ ಇಲ್ಲ. ಓಯ್ ಇರ್ದಾದ ಮಂತಾರು ಆತೇನಾ? ತಿರ್ತ ಅಂಗಡಿ ಓಪನ್ ಉಂಡ. ಓಕೆ ಬಾಯ್ ಅಂತಿದ್ದಾರೆ ಭೀಮು ಅವರು. ಬಾಯ್ ಬಾಯ್ ಭೀಮು ಅವರೇ, ಬಾಯ್ ಬಾಯ್ ರಾ. ಅಯ್ಯೋ ದೇವರೇ, ನಾನು ಮಲಗ್ತೀನಿ. ಒಂದು 10 ನಿಮಿಷ ಆನ್ ಇಟ್ಟು ಮಲಗ್ತೀನಿ ಅಷ್ಟೇ. 10 ನಿಮಿಷದಲ್ಲಿ ಆನ್ ಇಟ್ಟು ಮಲಗ್ತೀನಿ. ಓಕೆ ಬಾಯ್. ಗುಡ್ ನೈಟ್ ಸಿಸ್ಟರ್. ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಭೀಮು ಅವರೇ, ಥ್ಯಾಂಕ್ ಯು ಭೀಮು ಅವರೇ. ಅಯ್ಯೋ ಸಂತೋಷ, ಬರಬೇಕಿತ್ತು ನೀವು. ಈಗ ಬಂದ ಮಂಜುನಾಥ. ಅತಿಯ ಓಯ್
ಈನ ಮಲ್ತಾರು ಏನು ಬೇಡ ಏನಾರು ಇಷ್ಟನೇ ಅವಜು రెండు నుంಗೆಲ್ಲ ಅಡಿಗೆ ಪೊತ್ಲೆ ರಂಗಣ್ಣ ಹೋದ್ರ ನೀವೆಲ್ಲ ಇರ ಮೊಬೈಲ್ ಕೊರ್ಲೆ ಇವರ ಚೂರು ಕೊರ್ಲೆ ಚೂರು ಅಲ್ಲ ಪವನ್ ತುಟಿ ಹೌದು ಪಂಜಾವ್ರೆ ತೂಲೆ 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 ಬ್ಯಾಡ್ ಕಮೆಂಟ್ ಅವು ಐಕೆ ಮಣಿ ತೊಂದಿಜ್ಜಿ ಪಂಜಾಬ್ ಬ್ಲಾಗ್ಸ್ ಬ್ಯಾಡ್ ಕಮೆಂಟ್ ಏನು ಮಣಿ ತೊಂದಿಜ್ಜಿ ಮಣಿಪೂಜಿ ಅಂಜಿತನಾಗಲೇ ಪಾತಿರ್ರವಲ್ಲಿಂದ ಮಣಿಪೂಜಿ ಹಾಂ ಬ್ಯಾಡ್ ಕಮೆಂಟ್ ಆ ಕಡೆ ಇತ್ತೇರ ಸಂತೋಷಣ್ಣ ಇತ್ತೇರು ಆರು ಬುಡ್ಬುಜ್ಜೇರು ಇತ್ತೇನು ಇತ್ತ ಕೂಡ ಬತ್ತೀನಿ ಸಂತೋಷಣ್ಣೆ ಪೋಯ್ಬೇಕ ಯಾನು ಅಣ್ಣೆ ಪದ್ರಡಾರೆ ಆವಡಂದು ಕಾತೊಂದುಲ್ಲೆ ಎಂಕ ಪದ್ರಡಾರಿಗೆ ಎಂಡು ಮಲ್ಪರ 3 ಗಂಟೆ ಟೈಮ್ದ ಅಂಚೆ ಪದ್ರಡಾರಿಗೆ ಕಾತೊಂದುಲ್ಲೆ ಅತ್ತೆ ಈಚೆ ನೀತು ಕೊರ್ತಿ ಹೆಣ್ಣು ಮಲ್ತು ಪೋಪೇನು 3 ಗಂಟೆ ಟೈಮ್ ಬರ್ತಿ ಮಲ್ಪುವೇನೆ ಇಪ್ಪಲ್ಲ ಬ್ಯಾಡ್ ಬ್ಯಾಡ್ ಅಂದಿಯೇ ಬ್ಯಾಡ್ ಬ್ಯಾಡ್ ಏನು ಮಾಡೋದು ಒಬ್ರೊಬ್ರಿಗೆ ಒಂದೊಂದು ಕೆಲಸ ಏನು ಮಾಡಲಿಕ್ಕಾಗಲ್ಲ ಕೊರ್ಲೆ ಏನಲ್ಲ ಉಣಾರಿಜ್ಜ ಎಂತ ಮಾಡೋದು ದಾದ ಅಲ್ಮಣಿಯತ್ತ ಮಂಜುನಾಥ ದೇವರನ್ನ ಬುಧಾರ ಅನ್ನ ಮಲ್ಪುನ ಅಣ್ಣನರ ಮಲ್ಪುನ ಅಲ್ಕ ಕೆಲಸ ಮಂಜುನಾಥ ದೇವರನ್ನ ಬುಧಾರೆ ಮಲ್ಪುನ ಅಲ್ಕ ಕೆಲಸ ಅದೇ ದೇವೇರು ನಮ್ಮ ಬುಧಾರ ಪಣ್ಣೊಡ್ಚಿ ಮಾರ್ರೆ ಅಂಚಿತನಾಗ್ಲೇ ದೇವೇರ್ನ ಬುಧಾರ ಪಂಡೆಲ್ಲ ಆಯ್ಕವು ದೇವೇರಿಗೆ ಅಪಮಾನ ಮಲ್ತಿಲಕ ದೇವರಿಗೆ ಅವಮಾನ ಮಾಡಿದಾಗೆ ಅಂತ ಅನ್ಕೋತೀನಿ ನಾನು ಅಂಚಿಡು ಅಲ್ಲ ಮಾತಾಡಿ ಅಂತಿದ್ದಾರೆ ಮಂಜುನಾಥ ಜಂಪು ಇವರೇ ಮಂಜುನಾಥ್ ಅವರು ಜಂಪು ಪಂಜಾವ್ರೆ ಮಂಜುನಾಥ್ ಜಂಪು ಮಂಜುನಾಥ್ ಓಡಿ ಹೋದ ಅವನಿಗೆ ಏನು ಕೆಲಸ ಮತ್ತೆ ಅದೇ ಕೆಲಸ ಅಲ್ವಾ ಚಂದ್ರು ಅಂಗಡಿಯಂತೆ ಹಾಯ್ ಚಂದ್ರು ಅಂಗಡಿಯವರೇ
ಹಾಯ್ ಹಾಯ್. ಹ್ಯಾಂಡಲಿದ್ದೀರಾ, ಬಂದು ಸಪೋರ್ಟ್ ಮಾಡಿ. ಓಕೆ ಬಾಯ್, ನಮಸ್ಕಾರ. ಪಂಜಣ್ಣ, ಬಾಯ್ ಬಾಯ್ ಪಂಜ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಓಕೆ ಓಕೆ ಓಕೆ, ಬಾಯ್ ಬಾಯ್. ದಾದ ಮಲ್ತಾದಿಯೇ? ಹಾಂ, ತಾಳಿಜ್ ಮಲ್ಪರ್ ದಾಳಿಜ್. ಹಾಂ, ಇಜ್ಜಿಯೇ ಮಸಾಲೆ ಉಂಡಲ್ಲ. ಹಾಂ, ಇರ್ ಪಣ್ಯ ತೀನಿ ದಾಲ ಬುಡ್ಚಿಂದದು. ಆ ಯಾರೋ 4 ಮಂದಿ ನೋಡ್ತಾ ಇದ್ದಾರೆ. ಹೆಣ್ಣು ಮಲ್ಪುಗತ 12 ಆಯಿತು. ನಾನು ಹೋಗ್ತೀನಿ. ಬಾಯ್ ಬಾಯ್ ಎಲ್ರಿಗೂ. ಬಾಯ್, ಸಿ ಯು, ಗುಡ್ ನೈಟ್, ಬಾಯ್.